100ನೇ ಮನೆಯ ಫಲಾನುಭವಿ. ನನ್ನ ದಾನಿಗಳು ಬಂದು 100 ಫಲಾನುಭವಿ ವಿದ್ಯಾರ್ಥಿಗಳು. ಅವರೆಲ್ಲ ಸೇರಿ ನನಗೆ ಈಗ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಆಗ್ತಿದೆ ನನ್ನ ಮೇಲೆ. ನಾನೀಗ ವಿದ್ಯಾಪೋಷಕನ ಫಲಾನುಭವಿ ಆಗಿದ್ದೇನೆ. ತುಂಬ ಖುಷಿ ಆಗ್ತಿದೆ. ನನಗೆ ಮುಂದೆ ಸಾಧ್ಯ ಆದರೆ ನನಗೀಗ ಇಂಜಿನಿಯರಿಂಗ್ ಕಲಿಬೇಕಂತ ತುಂಬ ಆಸೆ ಆಗ್ತುಂಟು. ಸೊ ನಾನೀಗ ಕಲಾರಂಗದಕ್ಕೆ ತುಂಬ ಧನ್ಯವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮಗೆ ಒಂದು ಚೆಂದದ ಮನೆ ಕಟ್ಟಿಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನನ್ನ ಹಳೆ ಮನೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು ಅದರಲ್ಲಿ ಇರಲಿಕ್ಕೆ. ಅಂದರೆ ಸೋರುವುದು, ಬಿಸಿಲು ಎಲ್ಲ ತುಂಬ ಕಷ್ಟ ಆಗ್ತಿತ್ತು. ಈಗ ಅದೆಲ್ಲ ಏನು ಕಷ್ಟ ಇಲ್ಲ. ಆರಾಮಾಗಿ ಓದಿ ಕಲಿಬೋದಂತ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ವಿದ್ಯಾಪೋಷಕ. ದಾನಿಗಳ ಬಗ್ಗೆ ಹೇಳಬೇಕಂದ್ರೆ ಅಂದರೆ ದಾನಿಗಳು ಒಂದು ಮನೆ ಕೊಟ್ಟ ಮಕ್ಕಳಿಗೆ ದೇವರಿಗೆ ಸಮಾನ ಆಗ್ತಾರೆ. ಅಂದರೆ ಎಷ್ಟು ಕಷ್ಟ ಇರ್ತದೆ ಅಂತ ನನಗೂ ಅರ್ಥ ಆಗಿರ್ತದೆ. ತುಂಬ ಕಷ್ಟದಲ್ಲಿರ್ತಾರೆ ಅಂಥ ಮಕ್ಕಳಿಗೆ ಒಂದು ಮನೆ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಅದು ಸುಲಭದ ಮಾತಲ್ಲ ನಿಜವಾಗ್ಲೂ. ಸೊ ಅವರೊಂದು ದೇವ್ರ ಸಮಾನ ಅಂತಲೇ ಹೇಳ್ಬೋದು. ಅಂದರೆ ನನ್ನ ದಾನಿಗಳು ಬಂದುಬಿಟ್ಟು ಎಲ್ಲ 100 ಮಕ್ಕಳು. ನಂಗೆ ಅಂದರೆ ಎಲ್ಲ 100 ಮಕ್ಕಳಿಗೂ ಕೃತಜ್ಞತೆ ಆಗಿರ್ತೀನಿ, ನಾನು ಚಿರಋಣಿ ಆಗಿರ್ತೀನಿ. ಇದ್ದಾರೆ. ಸಾಕ್ಷಿ ಆಗ್ತಾ ಇದ್ದೇವೆ. ಸುಮಾರು 2 ತಾಸಿನ ಈ ಕಾರ್ಯಕ್ರಮ, ತುಂಬ ಎಜೆಂಡಾಗಳಿವೆ. ಅದರಿಂದ ಸಮಯ ಬಹಳ ಅಮೂಲ್ಯವಾದದ್ದು. ಯತಿಶ್ರೇಷ್ಠರಾದಂಥ ಪೂಜ್ಯ ಸೋದೆ ವಾದಿರಾಜ ಮಠದ ಮಠಾಧಿಪತಿಗಳಾದಂತಹ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳು ಚಿತ್ತೈಸಿದ್ದಾರೆ. ಹಾಗೆ ನಮ್ಮ ಎಲ್ಲ ದಾನಿಗಳು ಇಲ್ಲಿ ಆಸೀನರಾಗಿದ್ದಾರೆ. ಆದ್ದರಿಂದ ಒಂದು ಪವಿತ್ರ ಸಮಾರಂಭ. ಆರಂಭದಲ್ಲಿ ನಾವು ಎಲ್ಲ ಶ್ರೀಗಳು, ಶ್ರೀಕೃಷ್ಣ ಮಠ ನಮಗೆ ಎಲ್ಲ ರೀತಿಯ ನೆರವನ್ನು ನೀಡಿದೆ. ಎಲ್ಲ ಶ್ರೀಪಾದಂಗಳ ಆಶೀರ್ವಾದದಿಂದ ಇಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಒಂದು ಸಣ್ಣ ಸಂದೇಶಗಳನ್ನು ನೋಡ್ತೇವೆ. ಆ ಬಳಿಕ 2 ಗಂಟೆಗೆ ಸರಿಯಾಗಿ ನಮ್ಮ ಪ್ರಧಾನ ಕಾರ್ಯಕ್ರಮ ಆರಂಭ ಆಗ್ತದೆ. ಆ ವಿಡಿಯೋ ಕ್ಲಿಪ್ಸ್ಗಳನ್ನು ಈಗ ಆರಂಭದಲ್ಲಿ ನೋಡೋಣ. ಸ್ವರ್ಗಂ ಧನಾತ್ ದೇಹತೋ ವೈಗ್ರಹಾಚ ಪ್ರಾಪ್ತಂತೆ ಧೀರಾ ನತ್ಪಧೀರಾ ಕುತಶ್ಚಿತ್ ಎಂಬ ವೇದವಾಕ್ಯ ವಚನದಂತೆ ಪುಣ್ಯ ಸಾಧನವೆನಿಸಿದ ಮನೆಯಿಂದಲೂ ಕೂಡ ಅನೇಕರು ಧರ್ಮವನ್ನು ಸಂಪಾದಿಸುತ್ತಾರೆ. ಯೋಗ್ಯರಿಗೆ ಮನೆ ನಿರ್ಮಾಣ ಮಾಡಿ ನೀಡುವುದರಿಂದ ಧರ್ಮ ಸಾಧನೆ ಆಗುತ್ತೆ ಎಂಬುದು ಶಾಸ್ತ್ರವಚನ. ಆ ನಿಟ್ಟಿನಲ್ಲಿ ಈ ವಿಧದ ಒಂದು ಧರ್ಮ ಸಾಧನೆಯಲ್ಲಿ ಅನುರಕ್ತರಾದವರು ಗ್ರಹಗಳನ್ನು ನಿರ್ಮಿಸಿ ನೀಡುವುದರಿಂದ ವಿಶೇಷವಾದಂತಹ ಒಂದು ದೇವರ ಆರಾಧನೆಯನ್ನು ನಡೆಸಿದಂತೆ ಆಗುತ್ತದೆ. ಎಲ್ಲ ಧರ್ಮ ಸಾಧನಗಳು ಕೂಡ ಅರ್ಹರಿಗೆ ನಾವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯೆಯುಳ್ಳವರಿಗೆ, ವಿದ್ವಾಂಸರಿಗೆ ನೀಡುವುದು ಅತ್ಯಂತ ಉಚಿತವಾದದ್ದು. ವಿದ್ಯಾಪೋಷಕನ ವಿದ್ಯಾರ್ಥಿಗಳಿಗೆ ಗ್ರಹವನ್ನು ನಿರ್ಮಾಣ ಮಾಡಿ ನೀಡತಕ್ಕದ್ದು ಅತ್ಯಂತ ಉಚಿತ. ಯಾರು ಅರ್ಥಿಗಳೋ ವಿದ್ವಾಂಸರೋ ಅಂಥವರಿಗೆ ನೀಡಿದಂತಾಯಿತು. ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ ಹೇಳಿದಂತಹ ವಿಧಿಗಳನ್ನು ಮಾಡಿಕೊಂಡಿದ್ದಾರೆ ಎಂದು ತಿಳಿಸಲು ಸಂತೋಷವಾಗುತ್ತದೆ. ಈ ವಿಧದ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಉಳ್ಳವರೆಲ್ಲರೂ ಕೂಡ ಇಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇವೆ. ಸುಲಲಿತ ತನುವರ ವರದ ಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣಂ. ಆಚಾರ್ಯ ಮಧ್ವರ ಮಾತು. ದೇವರಲ್ಲೇ ಬೇಡಿಕೊಳ್ಳುವಂಥದ್ದು. ಹೇ ಕೃಷ್ಣ, ಮಮ ಶರಣಂ ಭವ. ಶರಣಂ ಶಬ್ದಕ್ಕೆ ಮನೆ ಅಂತ ಅರ್ಥ. ನನಗೆ ಮನೆ ಆಗು, ನನಗೆ ನೀನೇ ಮನೆಯಾಗಿ ಬಾ. ಅಂದರೆ ಏನರ್ಥ? ಸಾಮಾನ್ಯವಾಗಿ ನಾವೀಗೊಂದು ಮನೆಯನ್ನು ಕಟ್ಟಿದೆವು ಅಂತಂದರೆ ನಾವು ಮನೆಯಲ್ಲಿ ಇರ್ತೇವೆ.
ಆ ಮನೆಯಲ್ಲೇ ವಾಸ ಮಾಡಿಕೊಂಡಿರ್ತೇವೆ. ಎಲ್ಲಿಗಾದರೂ ಹೊರಗೆ ಹೋಗತಕ್ಕಂಥ ಪ್ರಸಂಗ ಬಂತು ಅಂತಂದರೆ ಎಲ್ಲಿ ಹೋದರೂ ಕೂಡ ನಮ್ಮ ಮನಸ್ಸು ಆ ಮನೆಯಲ್ಲೇ ಇರುತ್ತೆ. ಅದೇ ರೀತಿಯಲ್ಲಿ ಆಚಾರ್ಯ ಮಧ್ವರು ದೇವರನ್ನೇ ತನ್ನ ಮನೆಯನ್ನಾಗಿ ಭವ ಮಮ ಶರಣಂ ಭವ, ನನಗೆ ಮನೆ ಆಗು ಅಂದರೆ ಏನರ್ಥ? ಒಂದು ಸದಾಕಾಲ ದೇವರಲ್ಲೇ ಇರ್ತೇವೆ ನಾವು ಅಂತ ಅರ್ಥ. ಇನ್ನೊಂದು ಅಕಸ್ಮಾತ್ ಎಲ್ಲಿ ಹೊರ ಹೋದರೂ ಕೂಡ ನಮ್ಮ ಮನಸ್ಸು ದೇವರ ಮೇಲೇನೇ ಇರುತ್ತೆ. ಆ ದೃಷ್ಟಿಯಲ್ಲಿ ಭಗವಂತನನ್ನೇ ಮನೆಯನ್ನಾಗಿ ಬೇಡಿಕೊಂಡವರು ಆಚಾರ್ಯ ಮಧ್ವರು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಾನವನಾಗಿ ಹುಟ್ಟಿದ ಮೇಲೆ ಅವನಿಗೊಂದು ಮನೆ ಬೇಕೇ ಬೇಕು. ಮೈಗೆ ಒಂದು ಸೂರು, ಹೊಟ್ಟೆಗೆ ಆಹಾರ ಬೇಕು, ಮೈಗೊಂದು ಸೂರು ಬೇಕು. ದೃಷ್ಟಿಯಲ್ಲಿ ಆವಾಗೊಂದು ಸ್ವಂತ ಮನೆ ಅಂತ ಇದ್ದರೆ ಪ್ರತಿಯೊಬ್ಬನಿಗೂ ಕೂಡ ಅದೊಂದು ನೆಮ್ಮದಿ, ಏನೋ ಒಂದು ವಿಲಕ್ಷಣವಾಗಿರತಕ್ಕಂಥ ನೆಮ್ಮದಿ. ಆ ದೃಷ್ಟಿಯಲ್ಲಿ ನಮ್ಮ ವಿದ್ಯಾಪೋಷಕ್ ಇವರು ಬರೇ ಮಕ್ಕಳಿಗೆ ಓದಲಿಕ್ಕೆ ಅಂತ ಸಹಾಯ ಮಾಡುವುದು ಮಾತ್ರ ಅಲ್ಲ, ಮೈಗೆ ಇರಲಿಕ್ಕೊಂದು ಸೂರಿನ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಸತ್ಪಾತ್ರದಲ್ಲಿ ದಾನ ಮಾಡಿದರೆ ಅದರ ಫಲ ಕೂಡಲೇ ನಮಗೆ ಸಿಗುತ್ತೆ ಅಂತ ಸದ್ಯ ನಮ್ಮ ವಿದ್ಯಾಪೋಷಕಿನವರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಕೈ ತುಂಬ ದುಡ್ಡನ್ನು ಕೊಡ್ತಾರೆ, ಮೈಗೆ ಒಂದು ತುಂಬ ಸೂರನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ 100ರ ಸಂಭ್ರಮ, 100ನೇ ಮನೆ ಈಗ ನಡೀತಾ ಇದೆ, ಉದ್ಘಾಟನೆ ಆಗ್ತಾ ಇದೆ. ಇದರಿಂದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂತಂದರೆ, ಆ ಬಡವರಿಗೆ ತಾವೇನು ಮನೆಯನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ವಿದ್ಯಾಪೋಷಕಿನ ಸದಸ್ಯರಿಗೆ ಇದಕ್ಕೋಸ್ಕರ ತುಂಬ ಶ್ರಮ ಮಾಡ್ತಾರೆ. 24x7 ಎಂಬಂತೆ ತಾವು ಶ್ರಮ ಪಡ್ತಾ ಇದ್ದಾರೆ. ಆದ್ದರಿಂದ ಇವರ ಶ್ರಮಕ್ಕೆ ಸರಿಯಾಗಿ ಭಗವಂತನೇ, ಆಚಾರ್ಯ ಮಧ್ವರು ಪ್ರಾರ್ಥನೆ ಮಾಡಿದಂತೆ ಭಗವಂತನೇ ಇವರಿಗೆ ಮನೆಯಾಗಿ ಬರಲಿ. ಕಲಾರಂಗದವರಿಗೆ, ವಿದ್ಯಾಪೋಷಕಿನವರಿಗೆ ಭಗವಂತ ಪ್ರತಿ ಜನ್ಮದಲ್ಲಿಯೂ ಕೂಡ ಒದಗಿಸಲಿ. ಈ ಸಂದರ್ಭದಲ್ಲಿ ನಾವು ಮಧ್ವರ ಅಂತರ್ಯಾಮಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಕ್ಷಗಾನ ಕಲಾರಂಗ ಇವತ್ತು ಸೂರು 100ರ ಸಡಗರ ಅನ್ನುವ ಹೆಸರಿನಲ್ಲಿ ಶೀರ್ಷಿಕೆಯಲ್ಲಿ ಈ ಸಂಭ್ರಮವನ್ನು ಆಚರಿಸ್ತಾ ಇದೆ. ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಕೌಟುಂಬಿಕ ಜೀವನಕ್ಕೆ ಅತ್ಯಗತ್ಯವಾಗಿರುವಂತಹದ್ದು ಒಂದು ಸೂರು. ಸ್ವಾತಂತ್ರ್ಯ ಬಂದು 8 ದಶಕಗಳೇ ಕಳೀತಾ ಬಂದರೂ ಕೂಡ ಎಲ್ಲರಿಗೂ ಸೂರು ಸಿಗುವ ಸಮಯ ಇನ್ನೂ ಬಂದಿಲ್ಲ ಅಂತಂದರೆ ನಾವು ನಾಚಿಕೆ ಪಡಬೇಕಾದಂತಹ ಸ್ಥಿತಿ. ಅಂತಹುದರಲ್ಲಿ ಕೈಕಟ್ಟಿ ಕೂಡದೆ ಅಶಕ್ತರಾಗಿರತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಅವರನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಕೇಂದ್ರೀಕರಿಸಿ 100 ಸೂರನ್ನು ನಿರ್ಮಾಣ ಮಾಡಿದ್ದು ಯಕ್ಷಗಾನ ಕಲಾರಂಗದ ದೊಡ್ಡ ಸಾಧನೆ. ಒಳ್ಳೆ ಕಾರ್ಯಕ್ಕೆ ಕೊಡುಗೈ ದಾನಿಗಳು ಸಮಾಜದಲ್ಲಿ ನಿರಂತರ ಇರ್ತಾರೆ. ಯೋಜಕಸ್ತತ್ರ ದುರ್ಲಭ ಅಂತ ಹೇಳಿಕೊಂಡದ್ದು ಸಂಸ್ಕೃತದ ಮಾತಿದೆ. ಕೊಡುವವರು ಇದ್ದಾರೆ, ಪಡಿಬೇಕಾದವರು ಇದ್ದಾರೆ, ಅರ್ಹರೂ ಇದ್ದಾರೆ. ಅವರ ನಡುವೆ ಸೇತುವೆಯಾಗಿ ನಿಲ್ಲುವ ಸಾಮರ್ಥ್ಯ ಇರುವವರು ಮಾತ್ರ ಕಡಿಮೆ ಆದದ್ದು. ನಮ್ಮ ಯಕ್ಷಗಾನ ಕಲಾರಂಗ ಆ ಕೊರತೆಯನ್ನು ತುಂಬಿ ಇವತ್ತು 100 ಮಂದಿಗೆ ಸೂರುಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಇದರ ಹಿಂದೆ ಶ್ರಮಿಸಿರುವ ಎಲ್ಲ ಸದಸ್ಯರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಂತಹ ದಾನಗಳನ್ನು ಮಾಡಿದ ಆ ಎಲ್ಲ ದಾನಿಗಳನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಸೂರು 100ನ್ನು ಪಡೆದಿರತಕ್ಕಂತಹ ಆ ಎಲ್ಲ ಆ ಅರ್ಹ ಫಲಾನುಭವಿಗಳಿಗೂ ಬದುಕಿನಲ್ಲಿ ಶ್ರೀರಾಮನ, ಶ್ರೀಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಭಾರತ ದೇಶದಲ್ಲಿ ನಮಗೆ ಹಿರಿಯರು ಹೇಳಿಕೊಟ್ಟಿರುವಂಥದ್ದು, ದೇವರನ್ನು ಕಾಣಬೇಕಾದ್ರೆ ಜನರ ಸೇವೆ ಮಾಡಬೇಕು ಅಂತ. ಜನಸೇವಾ ಜನಾರ್ದನ ಸೇವಾ. ಸಜ್ಜನರ ಸೇವೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಯಾರು ಸಜ್ಜನರು ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋದು, ಅವರನ್ನು ಸಜ್ಜನರಾಗಿ ರೂಪಿಸೋದು, ಅದು ದೊಡ್ಡ ದೇವರ ಒಂದು ಸೇವೆ ಅಂತ ಆಗ್ತದೆ. ಹಾಗಾಗಿ ಅಂತಹ ಒಂದು ಕೆಲಸದಲ್ಲಿ ನಿರಂತರ ಭಾಗಿಯಾಗಿರುವುದು ನಮ್ಮ ವಿದ್ಯಾಪೋಷಕ್ ಸಂಸ್ಥೆ. ಯಕ್ಷಗಾನ ಕಲಾರಂಗ ಹಾಗೂ ವಿದ್ಯಾಪೋಷಕ್ ಉಡುಪಿ ಪ್ರಾಂತ್ಯದಲ್ಲಿ ಹಾಗೂ ಸ್ವಲ್ಪ ಸುತ್ತಮುತ್ತಲ ಪ್ರದೇಶದಲ್ಲಿ ತುಂಬ ಕೆಲಸಗಳನ್ನು
ಮಾಡಿದೆ. ಇವತ್ತು ನಮಗೆಲ್ಲ ಸಂತೋಷದ ವಿಷಯ ಏನು ಅಂದರೆ, ಸುಮಾರು ವರ್ಷಗಳಿಂದ ಪ್ರಯತ್ನಪಟ್ಟು 100 ಮನೆಗಳನ್ನು ಇಷ್ಟೋ ತನಕ ಒದಗಿಸಿದ್ದಾರೆ. ಯಾರು ತುಂಬ ಆರ್ಥಿಕವಾಗಿ ಕಷ್ಟದಲ್ಲಿದ್ದರೋ, ಯಾರ ಮನೆಯಲ್ಲಿ ವಿದ್ಯಾರ್ಥಿಗಳು ತಾವು ವಿದ್ಯಾರ್ಜನೆ ಮಾಡಲಿಕ್ಕೂ ಕೂಡ ಒಂದು ಸೂರನ್ನು ಕಾಣುವಂಥ ಪರಿಸ್ಥಿತಿ ಇರಲಿಲ್ವೋ ಅಂಥವರಿಗೆ ಒಳ್ಳೆಯ ಮನೆಯನ್ನು ಮಾಡಿಕೊಟ್ಟು ಆ ವಿದ್ಯಾರ್ಥಿಗಳು ಒಳ್ಳೆಯ ಭವಿಷ್ಯವನ್ನು ತಾವು ರೂಪಿಸಿಕೊಳ್ಳುವಂತೆ ಅವರಿಗೆ ಸಹಾಯ ಮಾಡಿದ್ದಾರೆ. ಇವತ್ತು 100ನೇ ಮನೆಯನ್ನು ಹಸ್ತಾಂತರಿಸಿದ್ದಾರೆ. ಹಾಗಾಗಿ ಅವರ ಕೆಲಸ ಇನ್ನಷ್ಟು ಚೆನ್ನಾಗಿ ನಡೀಲಿ, ಅದಕ್ಕೆ ಬೇಕಾದ ಸ್ಪಂದನೆ ಸಮಾಜದಿಂದ ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ಕೇವಲ ಮನೆ ಕಟ್ಟಿಕೊಟ್ಟದ್ದು ಮಾತ್ರ ಅಲ್ಲ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಕೂಡ ಈ ವಿದ್ಯಾಪೋಷಕ ಸಂಸ್ಥೆ ಮಾಡಿದೆ. ಹಾಗಾಗಿ ಅಲ್ಲಿರುವ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಅದರ ಸದಸ್ಯರಿಗೂ ಕೂಡ ಅಭಿನಂದನೆಗಳು. ಇನ್ನಷ್ಟು ಸಾಧನೆ ನಿಮ್ಮಿಂದ ಆಗಲಿ ಸಮಾಜಕ್ಕೆ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ವಿದ್ಯಾ ಪೋಷಕ್ ವತಿಯಿಂದ 100ನೆಯ ಒಂದು ಮನೆಯ ಅರ್ಪಣೆಯ ಈ ಒಂದು ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈಗಾಗಲೇ 99 ಮನೆಗಳನ್ನು ವಿಶೇಷವಾಗಿ ತಾವು ಅನೇಕ ಕಲಾವಿದರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಾವು ನೀಡುವ ಮೂಲಕ ವಿಶಿಷ್ಟವಾದ ಮಾದರಿಯಾದ ಕಾರ್ಯಕ್ರಮವನ್ನು ಮಾಡಿ ಈಗ 100ನೆಯ ಗೃಹದ ನೀಡುವಿಕೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವರ ಅನೇಕ ಮನೆಯನ್ನು ಒಂದು ಕೊಡುವ ಒಂದು ಕಾರ್ಯಕ್ರಮ ಏನಿದೆಯೋ ಅದರಲ್ಲಿ ನಾವು ಭಾಗಿಯಾಗಿದ್ದೆವು. ಅಂತಹ ಒಂದು ಕಾರ್ಯಕ್ರಮ ವಿಶಿಷ್ಟವಾದ ರೀತಿಯಲ್ಲಿ ಮಾಡ್ತಾ ಇರುವುದು ನಮಗೆ ಸಂತೋಷ. ಇದಲ್ಲದೆ ಅನೇಕ ಕಾರ್ಯಕ್ರಮಗಳನ್ನು, ಬರೀ ಗೃಹ ನಿರ್ಮಾಣ ಮಾತ್ರವಲ್ಲ, ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಅನೇಕ ಕಲಾವಿದರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಸಹಿತ ಒಂದು ಆಶ್ರಯದಾತರಾಗಿ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಂತಹ ಆ ಒಂದು ಕಲಾರಂಗದ ಅಂಗವಾಗಿರ್ತಕ್ಕಂತಹ ವಿದ್ಯಾ ಪೋಷಕ್ ಈ ಒಂದು ಸಂಸ್ಥೆಯ ಈ ಒಂದು ಕಾರ್ಯವನ್ನು ಅತ್ಯಂತ ಮುಕ್ತ ಕಂಠದಿಂದ ಶ್ಲಾಘಿಸ್ತೇವೆ. ಈ ಒಂದು ಸಂಸ್ಥೆಯ ಮೂಲಕ ಮತ್ತಷ್ಟು ಕಾರ್ಯಗಳು ಆಗ್ತಾ ಇರಲಿ. ಒಂದು ಮಾದರಿಯಾದ ಸಂಸ್ಥೆಯಾಗಿ ಈಗಾಗಲೇ ಮೂಡಿ ಬಂದಿದೆ. ಮತ್ತಷ್ಟು ಆ ಒಂದು ಸಂಸ್ಥೆಯ ಕೀರ್ತಿ ಹರಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ, ನರಸಿಂಹದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಕೃಷ್ಣಾರ್ಪಣಮಸ್ತು. ಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯನ್. ಶ್ರೀ ಗುರುಭ್ಯೋ ನಮಃ. ಯಕ್ಷಗಾನ ಕಲಾರಂಗದ ವತಿಯಿಂದ ಪ್ರತಿ ವರ್ಷವೂ ಕೂಡ ಅನೇಕ ಮನೆಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಇದೀಗ 100ನೇ ಮನೆ. ಈ 100ನೇ ಮನೆ ನಿರ್ಮಾಣ ಆಗಿದೆ. ಬೇರೆ ಮನೆಗಿಂತ ಈ ಮನೆ ಸ್ವಲ್ಪ ವಿಶೇಷ. ಯಾಕೆಂತ ಕೇಳಿದರೆ, ಈ ಮನೆಯನ್ನು ಕಟ್ಟಿಸಿಕೊಟ್ಟವರು ಯಾರು ಅಂತ ಕೇಳಿದರೆ, ಹಿಂದೆ ಯಾರು ಉಪಕಾರವನ್ನು ಪಡೆದಿದ್ದಾರೋ ಅವರೇ ಎಲ್ಲ ಸೇರಿ ಈ ಮನೆಯನ್ನು ಕಟ್ಟಿದ್ದು. ಈಗ ನಾವೆಲ್ಲ ಹೇಳ್ಬೋದಲ್ಲ, ನಮಗೆ ಒಂದು ಮನೆ ಕಟ್ಟಲಿಕ್ಕೆ ಆಗ್ತದಾ, ನಮಗೇನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಇನ್ನು ಬೇರೆಯವರಿಗೆ ಹೇಗೆ ನಾವು ಕಟ್ಟಿಕೊಡೋದು, ಈ ಒಂದು ಮಾತು ಬರ್ತದೆ. ಈ ಒಂದು ಮಾತಿನಿಂದಲೇ ಎಲ್ಲರೂ ಹಿಂದೆ ಜಾರುವುದು. ಆದರೆ ಹನಿ ಹನಿ ಸೇರಿದರೆ ಹಳ್ಳ ಎನ್ನುವಂಥ ಹಾಗೆ ಎಲ್ಲರೂ ಕೈ ಜೋಡಿಸಿದರೆ ಯಾವ ಕೆಲಸವೂ ಅಸಾಧ್ಯ ಅಲ್ಲ. ಹಾಗೆ ಈ ಎಲ್ಲ ದಾನವನ್ನು ಪಡೆದಂತಹ ಎಲ್ಲ ಭಕ್ತರು ಸೇರಿ ಈಗ ಒಂದು 100ನೇ ಮನೆಯನ್ನು ಮಾಡಿದ್ದಾರೆ. ಇದು ಮನೆ ಮಾತ್ರ ಅಲ್ಲ, ಸಮಾಜವನ್ನು ಕಟ್ಟುವಂತಹ ಒಂದು ವ್ಯವಸ್ಥೆ ಆಗಬೇಕು. ಸಮಾಜವನ್ನು ಯಾರು ಬೆಳೆಸೋದು? ಒಬ್ಬ ವ್ಯಕ್ತಿ ಇಡೀ ಸಮಾಜವನ್ನು ಬೆಳೆಸಲಿಕ್ಕೆ ಆಗೋದಲ್ಲ. ಸಮಾಜವೇ ಒಗ್ಗಟ್ಟಾಗಿ
ತಮ್ಮನ್ನು ತಾವೇ ಬೆಳೆಸ್ಕೊಳ್ಬೇಕು ಅಂತ. ಆ ಒಂದು ಪ್ರೋಸೆಸ್ ಈ 100ನೇ ಮನೆಯಿಂದ ಶುರುವಾಗಿದೆ. ಅವರಿಗೆ ಮಾಡಲಿಕ್ಕೆ ಏನು ಕಷ್ಟ ಏನಿಲ್ಲ, ಇನ್ನೂ ದಾನಿಗಳು ಮಾಡ್ತಾರೆ. ಆದರೆ ಮುಖ್ಯವಾಗಿ ಉಪಕಾರವನ್ನು ಪಡ್ಕೊಂಡವರು ಮಾಡಬೇಕು. ಹಾಗೆ ಎಲ್ಲ ಸದ್ಭಕ್ತರು ಸೇರಿ ಇದೇ ರೀತಿ ಸತ್ಕಾರ್ಯಗಳನ್ನು ಮಾಡ್ತಾ, ಅಷ್ಟು ಮಾತ್ರ ಅಲ್ಲ, ಈ ಯಕ್ಷಗಾನ ಕಲಾರಂಗದಲ್ಲಿಯೂ ಕೂಡ ಇರುವಂತಹ ಎಲ್ಲ ಸದಸ್ಯರಿಗೂ, ಉಪಕಾರವನ್ನು ಪಡೆದಂತಹ ಕಲಾವಿದರಿಗೂ ಎಲ್ಲರಿಗೂ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಒಂದು ಸಂಘ ಸಂಸ್ಥೆ ಹೇಗೆ ಸಮಾಜಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಬೇಕು, ಜನ ತಮ್ಮನ್ನು ಹೇಗೆ ಒಪ್ಪಿಸಿಕೊಳ್ತಾರೆ ಅನ್ನೋದಕ್ಕೆ ನಮ್ಮ ಉಡುಪಿಯ ಯಕ್ಷಗಾನ ಕಲಾರಂಗ ಅತ್ಯುತ್ತಮ ಮಾದರಿ. ಮಕ್ಕಳಿರ್ಬೋದು, ಯುವಕರಿರ್ಬೋದು, ವಯಸ್ಸಾದವರಿರ್ಬೋದು, ಅವರಿಗೆ ವೇಷ ಹಾಕಿ, ಬಣ್ಣ ಹಾಕಿ, ವೇಷ ತೊಡಿಸಿ, ಗೆಜ್ಜೆ ಕಟ್ಟಿಸಿ ಯಕ್ಷ ರಂಗಸ್ಥಳಕ್ಕೆ ಪ್ರವೇಶ ಮಾಡಿಸ್ತಾರೆ. ಅಂದರೆ ಒಬ್ಬ ಯಕ್ಷ ಕಲಾವಿದನಿಗೆ ತುಂಬ ಹೃದಯದ ಪ್ರೋತ್ಸಾಹವನ್ನು ನೀಡುತ್ತೆ. ಬರೀ ಇರುವಾಗ ಅಷ್ಟೇ ಅಲ್ಲ, ಅವನ ಅನಂತರನೂ ಕೂಡ ಅವನಿಗೆ ಪೂರ್ಣ ಬೆಂಬಲವನ್ನು ಕೊಡುವ ಒಂದು ಅಪೂರ್ವ ವೇದಿಕೆ ಈ ಯಕ್ಷಕಲಾರಂಗ. ರಂಗಸ್ಥಳಕ್ಕೆ ಇಳಿಸ್ತಾರೆ, ಯಾರು ಮನೆಯಲ್ಲಿ ಕೂತಿರ್ತಾರೆ ಅವರಿಗೆ ಉದ್ಯೋಗ ಕೊಡಿಸಿ, ಅವರ ಪ್ರತಿಭೆಗೆ ಸರಿಯಾಗಿ ಕಲಾರಂಗ ಯಕ್ಷರಂಗವನ್ನು, ರಂಗಸ್ಥಳವನ್ನು ನಿರ್ಮಾಣ ಮಾಡಿ, ರಂಗಸ್ಥಳದಲ್ಲಿ ಕುಣಿತಾರೆ ಅಂತಿಟ್ಕೊಳ್ಳಿ. ಅವರಿಗೆ ಮನೆ ಇಲ್ಲ, ಸೂರು ಇಲ್ಲ, ಜಾಗ ಇಲ್ಲ ಅಂತ ಆದಾಗ ಅವರೇ ಹುಡುಕೊಂಡು ಹೋಗಿ ಅವರ ಜಾಗವನ್ನು ಪತ್ತೆ ಹಚ್ಚಿ ಅವರಿಗೆ ಮನೆ ಮಾಡಿಕೊಡುವ ಕೆಲಸ ಯಕ್ಷಕಲಾರಂಗದ್ದು. ಪ್ರಾಯಶಃ ಅಪರೂಪದ ಈ ಸೇವೆ ಕಲಾರಂಗದ್ದು. ಆ ವ್ಯಕ್ತಿಗಳ ಜಾಗವನ್ನು ಹೇಗೆ ಹುಡುಕ್ತಾರೆ ಅನ್ನೋದೇ ನಮಗೆ ಅರ್ಥ ಆಗುವುದಿಲ್ಲ. 3 ಮನೆಗಳನ್ನು ಕೊಟ್ಟಿದ್ದಾರೆ, ಊರಿಡೀ ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ. ಆ ಯಕ್ಷ ಪ್ರತಿಭೆ ಅಂತ ಅಲ್ಲ, ಯಾರೇ ಇರಲಿ, ತುಂಬ ಬಡ ವರ್ಗದವರಿದ್ದರೆ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡುವಂಥದ್ದು ಈ ಕಲಾರಂಗದ ಒಂದು ಮಹತ್ವದ ಸಂಗತಿ. ಮಕ್ಕಳಿಗೆ ಶಾಲೆಯಲ್ಲಿ ಓದಲಿಕ್ಕೆ ಸಹಾಯತೆ ಇದ್ದಾಗ ಕಲಾರಂಗ ಪೂರ್ಣ ಬೆಂಬಲ ನೀಡಿದೆ. ಹೀಗಾಗಿ ಒಂದು ಅರ್ಪಣಾ ಮನೋಭಾವಕ್ಕೆ ಒಂದು ಉದಾಹರಣೆ ಅಂತಂದರೆ ಕಲಾರಂಗ. ದುಡ್ಡಿದ್ದವ ದುಡ್ಡು ಕೊಡುವುದು, ದುಡ್ಡು ಇಲ್ಲದಿದ್ದವ ದುಡ್ಡು ಹೇಗೆ ಕೊಡಬೇಕು ಅಂತಂದರೆ ಈಗ ಕಲಾರಂಗ ಒಂದು ಉದಾಹರಣೆ. ಕಲಾರಂಗದ ಅಕೌಂಟ್ನಲ್ಲಿ 1 ಪೈಸೆ ದುಡ್ಡು ಇಲ್ಲದೇ ಇರ್ಬೋದು, ಆದರೆ ಲಕ್ಷ ಲಕ್ಷ ರೂಪಾಯಿಗಳ ಔದಾರ್ಯವನ್ನು ಮೆರೆದದ್ದು ಯಕ್ಷಕಲಾರಂಗ. ಯಾರು ಕೊಡುಗೈದಾರಿಗಳಿರ್ತಾರೆ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಮನವರಿಕೆ ಮಾಡಿಸಿ ಅವರೇ ಕೈ ತುಂಬ ಕೊಡುವ ಹಾಗೆ ಮಾಡಿ ಈ ಸಮಾಜ ಸೇವೆಯನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿದ ಹೆಸರು ಪಡೆದ ಸಂಸ್ಥೆ ಯಕ್ಷಕಲಾರಂಗ. ದೇವರೇ ಅವರಿಗೆ ಮೆಚ್ಚಿ ಅವರ ಸಾಹಸವನ್ನು ಹೃದಯ ತುಂಬಿಸಿಕೊಂಡು ಜಾಗವನ್ನು ಮಾಡಿಸಿಕೊಟ್ಟಿತು. ಅದರಲ್ಲಿ ಅವರು ಯಾಚನೆ ಮಾಡದೆ ಅವರಿಗೆ ಯಕ್ಷಕಲಾರಂಗಕ್ಕೆ ಒಂದು ಒಳ್ಳೆಯ ಮನೆಯೂ ಆಯಿತು. ಊರಿನ ಜನರಿಗೆ, ಮಕ್ಕಳಿಗೆ, ಬಡವರಿಗೆ ಮನೆ ಕಟ್ಟಿಸಿಕೊಟ್ಟದ್ದಕ್ಕೆ ಯಕ್ಷಕಲಾರಂಗಕ್ಕೆ ಭಗವಂತ ಸುಂದರವಾದ ಮನೆಯನ್ನು, ಅರ್ಥಾತ್ ಯಕ್ಷಕಲಾ ಭವನವನ್ನು ನಿರ್ಮಾಣ ಮಾಡಿಸಿಕೊಟ್ಟ. ಸಮಾಜಕ್ಕೊಂದು ಪಾಠ. ನಾವು ಇನ್ನೊಬ್ಬರಿಗೆ ದಾನ ಮಾಡಿದರೆ ನಮಗೆ ಎಂದೂ ದೇವರು ಕೈ ಬಿಡುವುದಿಲ್ಲ, ನಮ್ಮನ್ನು ರಿಕ್ತರನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ಇದ್ದದ್ದನ್ನು ಅಲ್ಲ, ಇದ್ದವರನ್ನು ಪತ್ತೆ ಹಚ್ಚಿ ಇಲ್ಲದಿದ್ದವರಿಗೆ ಕೊಡಿಸುವ ಕೆಲಸ ಮಾಡಿ ಅಂತ ದಾರಿ ತೋರಿಸಿರತಕ್ಕಂತಹ ಯಕ್ಷಕಲಾರಂಗದ ವೈಭವ
ಹೃದಯ ತುಂಬಿ ಅಭಿನಂದಿಸಿರಬೇಕಾಗಿರತಕ್ಕಂಥದ್ದು. 100 ಆಯಿತು, ಊರಿಡೀ ಇದರ ಸಾಹಸ ಅದು ಮೆರೆಯಲಿ, ಎಲ್ಲರೂ ಕೈ ಜೋಡಿಸುವ, ಅವರನ್ನು ಬೆಂಬಲಿಸೋಣ. ಈ ಪ್ರೋತ್ಸಾಹ ಕರಾವಳಿಯಿಂದ ರಾಜ್ಯಕ್ಕೆ ಹರಡಲಿ. ದೇಶ ತುಂಬಿ ಯಕ್ಷಕಲಾರಂಗದ ಕೇಶಪತಾಕೆ ಅದು ಬದಲಾಗಿ ಹಾರಲಿ ಅಂತ ಉಡುಪಿಯ ಶ್ರೀಕೃಷ್ಣ ಮುಖ್ಯಪ್ರಧಾನರನ್ನು ಪ್ರಾರ್ಥಿಸಿ ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇನೆ. ಪೋಷಕ ಉಡುಪಿ ಇದರ ರೂವಾರಿಗಳಾದ ಮುರಳಿ ಕಡೇಕರ್ ಅವರು, ಗಂಗಾಧರ ಅವರು ಮತ್ತು ಅವರ ತಂಡದವರಿಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅಭಿನಂದನೆಗಳು. 100 ಮನೆಯನ್ನು ನೀವು ಕಟ್ಟಿಸಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಅದನ್ನು ಹಸ್ತಾಂತರಿಸೋದ್ರಲ್ಲಿ ಬಹಳ ಸಕ್ಸಸ್ಫುಲ್ ಆಗಿದ್ದೀರಿ. ಇದರಿಂದ 100 ಮಕ್ಕಳ ಒಂದು ಆತ್ಮಗೌರವ, ಆತ್ಮವಿಶ್ವಾಸ ಮತ್ತು ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಥ ಒಂದು ಮಹತ್ತರವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಈ ಮನೆಯಲ್ಲಿ ನಾವು ಹೆಗ್ಗುಂಜೆ ರಾಜು ಶೆಟ್ಟಿ ಚಾರಿಟೇಬಲ್ ಟ್ರಸ್ಟಿಂದ 5 ಮನೆಯನ್ನು ಪ್ರಾಯೋಜಕತ್ವ ಮಾಡಿದ್ದೀವಿ. ಆ ಎಲ್ಲ ಇವತ್ತು ಅದಕ್ಕೆ ಬೆನಿಫಿಷಿಯರೀಸ್ ಅಂತ ಹೇಳ್ತೀವಲ್ಲ, ಅಂದರೆ ಫಲಾನುಭವಿಗಳು ಇವತ್ತಿದ್ದಾರೆ ನಿಮ್ಮ ಸಭೆಯಲ್ಲಿ. ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನಾಗರಾಜ್ ಶೆಟ್ಟರು ಬರ್ತಾರೆ ಈ ಫಂಕ್ಷನಿಗೆ. ನಿಮ್ಮ ಈ ಫಂಕ್ಷನಿಗೆ, ನಿಮ್ಮ ಈ ಸಭೆಗೆ, ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಎಲ್ಲ ಈ ಸಮಾಜ ಕಾರ್ಯಕ್ರಮದೊಂದಿಗೆ ನಾವಿದ್ದೀವಿ. ನಿಮ್ಮ ಈ ಸಭೆಗೆ ಶುಭವಾಗಲಿ, ಮತ್ತು ಈ ಮುಂದೆ ಕೂಡ ಇಂಥ ಅತ್ಯುತ್ತಮವಾದ ಕೆಲಸವನ್ನು ನೀವು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಿಮ್ಗೆ ಇನ್ನೊಮ್ಮೆ ಅಭಿನಂದನೆ ಮತ್ತು ಧನ್ಯವಾದವನ್ನು ತಿಳಿಸ್ತೇನೆ. ನಮಸ್ಕಾರ. ಯಕ್ಷಗಾನ ಕಲಾರಂಗದ ಸೂರು 100ರ ಸಂಭ್ರಮದ ಈ ಸಂದರ್ಭದಲ್ಲಿ ಮೊದಲೇ ಮನೆಯನ್ನು ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ನಿಂದ ಕಟ್ಟಿಕೊಟ್ಟಿದ್ದು ಮಂದರ್ತಿ ಮೇಳದ ಹಾಸ್ಯ ಕಲಾವಿದರಾದ ಭೋಜ ಮರಕಾಲರಿಗೆ ಅವರ ಮಗಳಾದ ಪಲ್ಲವಿ ವಿದ್ಯಾಪೋಷಕ್ನಲ್ಲಿ ಕೂಡ ಅವರು ಸಹಾಯ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಖುಷಿ ಆಗ್ತದೆ. ಖಂಡಿತ ಯಕ್ಷಗಾನ ಕಲಾರಂಗ ಈ ಸೂರು 100ರ ಸಂಭ್ರಮ ಮುಂದಿನ ದಿನಗಳಲ್ಲಿಯೂ ಕೂಡ ಬಡ ಜನರಿಗೆ ಒಳ್ಳೆಯ ರೀತಿಯ ಒಂದು ಅನುಕೂಲವಾಗಲಿ. ಅವರು ಮಾಡುವ ಕೆಲಸ ಭಾಳ ಶ್ರದ್ಧಾಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆರೋಗ್ಯ ಆಯುಷನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸಂದರ್ಭದಲ್ಲಿ ಒಂದು ಅಪೂರ್ವವಾದಂಥ ಹಾಡನ್ನು, ಅದರೊಟ್ಟಿಗೆ ದೃಶ್ಯಕಾವ್ಯವನ್ನು ನಾವು ಅನುಭವಿಸಲಿಕ್ಕಿದ್ದೇವೆ. ಹಾಡನ್ನು ರಚಿಸಿದವರು ಡಾಕ್ಟರ್ ರಾಘವೇಂದ್ರ ರಾವ್, ಹಾಡು ಸಂಯೋಜಿಸಿದವರು ಅರವಿಂದ ಹೆಬ್ಬಾರರು, ಹಾಡಿದ ಪ್ರತಿಭಾನ್ವಿತ ವಿದುಷಿ ಸಮನ್ವಿ. ಈಗ ಈ ಹಾಡನ್ನು ಆಲಿಸೋಣ. ಬಾಳ ನೆಮ್ಮದಿಗಾಗಿ 100 ಸೂರನು ಕಟ್ಟಿ ಧನ್ಯರಾದೆವು ನಾವು ಭೂಮಿಯಲ್ಲಿ. ಬಾಳ ನೆಮ್ಮದಿಗಾಗಿ 100 ಸೂರನು ಕಟ್ಟಿ ಧನ್ಯರಾದೆವು ನಾವು ಭೂಮಿಯಲ್ಲಿ. ಜನರ ನೋವಿನ ದನಿಯು ನಮ್ಮ ಹೃದಯವ ತಟ್ಟಿ, ಜನರ ನೋವಿನ ದನಿಯು ನಮ್ಮ ಹೃದಯವ ತಟ್ಟಿ, ಬೆಳಕು ಮೂಡಿತು ಶುಭದ ಗಳಿಗೆಯಲ್ಲಿ. ಬೆಳಕು ಮೂಡಿತು ಶುಭದ ಗಳಿಗೆಯಲ್ಲಿ, ಶುಭದ ಗಳಿಗೆಯಲ್ಲಿ. ಕಷ್ಟ ಸಾವಿರವಿರಲಿ
ಈ ಕಷ್ಟ ಸಾವಿರವಿರಲು ಮನೆಯ ಹಂಬಲದಲ್ಲಿ ನೊಂದು ಬೆಂದವರೆಷ್ಟೋ ತಿಳಿಯದಲ್ಲಿ ಕಷ್ಟ ಸಾವಿರವಿರಲು ಮನೆಯ ಹಂಬಲದಲ್ಲಿ ನೊಂದು ಬೆಂದವರೆಷ್ಟೋ ತಿಳಿಯದಲ್ಲಿ ಮಳೆಗೆ ಗಾಳಿಗೆ ಸಿಲುಕಿ ಸೂರು ಸೋರುತ್ತಲಿದ್ದು ಮಳೆಗೆ ಗಾಳಿಗೆ ಸಿಲುಕಿ ಸೂರು ಸೋರುತ್ತಲಿದ್ದು ಒಡಲ ನೋವಿನ ದುಃಖ ಕಣ್ಣಿನಲ್ಲಿ ಒಡಲ ನೋವಿನ ದುಃಖ ಕಣ್ಣಿನಲ್ಲಿ ಬಾಳ ನೆಮ್ಮದಿಗಾಗಿ ನೂರು ಸೂರನು ಕಟ್ಟಿ ಧನ್ಯರಾದೆವು ನಾವು ಭೂಮಿಯಲ್ಲಿ ಲೋಕದಳುವಿಗೆ ಮರುಗಿ ದಿಟ್ಟ ಹೆಜ್ಜೆಯನಿಟ್ಟು ಕಟ್ಟಿಕೊಟ್ಟೆವು ಮನೆಯ ಪ್ರೀತಿಯಿಂದ ಲೋಕದಳುವಿಗೆ ಮರುಗಿ ದಿಟ್ಟ ಹೆಜ್ಜೆಯನಿಟ್ಟು ಕಟ್ಟಿಕೊಟ್ಟೆವು ಮನೆಯ ಪ್ರೀತಿಯಿಂದ ಲೋಕ ಸೇವೆಯೊಳೆ ಮಗೆ ದೇವ ಪೂಜೆಯ ಭಾಗ್ಯ ಲೋಕ ಸೇವೆಯೊಳೆ ಮಗೆ ದೇವ ಪೂಜೆಯ ಭಾಗ್ಯ ಹರಿಯೇ ಮೆಚ್ಚುವನೆಂಬ ಭಾವದಿಂದ ಹರಿಯೇ ಮೆಚ್ಚುವನೆಂಬ ಭಾವದಿಂದ ಬಾಳ ನೆಮ್ಮದಿಗಾಗಿ ನೂರು ಸೂರನು ಕಟ್ಟಿ ಧನ್ಯರಾದೆವು ನಾವು ಭೂಮಿಯಲ್ಲಿ ಒಂದು ಎರಡನು ದಾಟಿ ಹತ್ತು ಹತ್ತನು ಗುಣಿಸಿ ಒಂದು ಎರಡನು ದಾಟಿ ಹತ್ತು ಹತ್ತನು ಗುಣಿಸಿ ನೂರ ತಲುಪಿದೆವಿಂದು ಪುಣ್ಯದಿಂದ ಒಂದು ಎರಡನು ದಾಟಿ ಹತ್ತು ಹತ್ತನು ಗುಣಿಸಿ ನೂರ ತಲುಪಿದೆವಿಂದು ಪುಣ್ಯದಿಂದ ನೂರು ಸಾವಿರವಾಗಿ ತಮ್ಮ ಸೂರಿನ ಕೆಳಗೆ ನೂರು ಸಾವಿರವಾಗಿ ತಮ್ಮ ಸೂರಿನ ಕೆಳಗೆ ತಮಗೆ ಸಂತಸವಿರಲಿ ತಮಗೆ ಸಂತಸವಿರಲಿ ದೇವನಿಂದ ಬಾಳ ನೆಮ್ಮದಿಗಾಗಿ ನೂರು ಸೂರನು ಕಟ್ಟಿ ಧನ್ಯರಾದೆವು ನಾವು ಭೂಮಿಯಲ್ಲಿ ಈ
ಹನಿಗಳೇ ಸೇರಿ ಹಳ್ಳವಾಗುವ ಹಾಗೆ ಮಿಡಿದ ಹೃದಯದ ಕರುಣೆ ಕಡಲ ರೂಪ. ಮಳೆಯ ಹನಿಗಳೇ ಸೇರಿ ಹಳ್ಳವಾಗುವ ಹಾಗೆ ಮಿಡಿದ ಹೃದಯದ ಕರುಣೆ ಕಡಲ ರೂಪ. ದುಡಿದ ದುಡಿಮೆಯ ಧನವ ದಾನವಿತ್ತಿಹರವರು, ದುಡಿದ ದುಡಿಮೆಯ ಧನವ ದಾನವಿತ್ತಿಹರವರು, ಮನೆಯ ಹೊಸ್ತಿಲಿಗವರೆ ಪುಣ್ಯದೀಪ. ಮನೆಯ ಹೊಸ್ತಿಲಿಗವರೆ ಪುಣ್ಯದೀಪ, ಪುಣ್ಯದೀಪ. ಬಾಳ ನೆಮ್ಮದಿಗಾಗಿ 100 ಸೂರನು ಕಟ್ಟಿ ಧನ್ಯರಾದೆವು ನಾವು ಭೂಮಿಯಲ್ಲಿ. ಜನರ ನೋವಿನ ದನಿಯು ನಮ್ಮ ಹೃದಯವ ತಟ್ಟಿ ಬೆಳಕು ಮೂಡಿತು ಶುಭದ ಗಳಿಗೆಯಲ್ಲಿ, ಶುಭದ ಗಳಿಗೆಯಲ್ಲಿ, ಶುಭದ ಗಳಿಗೆಯಲ್ಲಿ. ಬೆಳಗ್ಗೆ 6:15 ಹೊರಟು 4 ಕಿಲೋಮೀಟರ್ ನಡೆದು ಹಾಜರಿಗೆ ಹೋಗಿ ಅಲ್ಲಿಂದ ಕಾಲೇಜಿಗೆ ಹೋಗ್ತೀನಿ ದಿನ ಬೆಳಗ್ಗೆ. ಸಂಜೆ ಬರೋದು 6:30-7 ಆಗ್ತದೆ. ಮತ್ತೆ ಇನ್ನು ನಾವಿರೋ ಮನೆ ಸೋರ್ತದೆ. ನನ್ NCERT ಸೊಲ್ಯೂಷನ್ ಕೆಮಿಸ್ಟ್ರಿ ಬುಕ್ ಎಲ್ಲ ಒಂದ್ಸಲ ಫುಲ್ ಒದ್ದೆ ಆಗಿ ಹೊಸ ತಗೊಳ್ಬೇಕಾಗಿ ಬಂತು. ಆಮೇಲೆ ಮತ್ತೆ ನನ್ನ ತಾಯಿ ತುಂಬಾ ಕಷ್ಟಪಟ್ಟು ನಮ್ಗೆ ನೋಡ್ತಿದ್ದಾರೆ. ತುಂಬ ಕಷ್ಟದಲ್ಲಿತ್ತು. ಆ ಮನೇಲಿ ಇರಬೇಕಾದ್ರೆ ಒಂದೇ ರೂಮು, ಅದರಲ್ಲೆಲ್ಲದಕ್ಕೂ ಕಷ್ಟ ಆಗ್ತಿತ್ತು. ಇಲ್ಲಿ ಮಣ್ಣು ಸಹ ಅಂದರೆ ಮಳೆಗಾಲ ಬಂದದ್ರಿಂದ ಎಲ್ಲ ಮಣ್ಣು ಸಹ ಜರಿತಿತ್ತು. ಅಲ್ಲಿರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಪ್ಪನಿಗೆ ಸಹ ಹುಷಾರಿರ್ಲಿಲ್ಲ. ಅಮ್ಮ ಮಾತ್ರ ಕೆಲ್ಸಕ್ಕೆ ಹೋಗಿ ನಮ್ಮನ್ನು ಸಾಕ್ತಿದ್ರು. ಕೈ ಮೇಲೆ ಇಟ್ಕಿದ್ರೆ ಮಾಡಿ ಸಿಕ್ತಿತ್ತು. ಸೆಕೆಗಾಲದಲ್ಲೆಲ್ಲ ತುಂಬಾ ಬೆವರು ಬರ್ತಿತ್ತು. ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಓದಕ್ ಆಗ್ತಿರ್ಲಿಲ್ಲ, ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಆರೋಗ್ಯನೂ ಸ್ವಲ್ಪ ಕೆಡ್ತಿತ್ತು. ಮನೆಯಲ್ಲಿ ಇಷ್ಟು ಬೇಗ ಆಗ್ತದೆ ನಾ ಎಣಿಸ್ಕೊಂಡಿರ್ಲಿಲ್ಲ. ನಮ್ಮ ಮನೆಯೆಲ್ಲ ಇನ್ಕಂಪ್ಲೀಟ್ ಆಗಿತ್ತು. ಅಡುಗೆ ಮನೆಯೆಲ್ಲ ಇರಲಿಲ್ಲ. ನಮ್ದು ಕರೆಂಟು ಎಲ್ಲ ರೂಮಿಗೆ ಇರಲಿಲ್ಲ. ರಾತ್ರಿ ಎಲ್ಲ ಜಾಸ್ತಿ ಓದಕ್ಕಾಗ್ತಿರ್ಲ ಇದ್ದಿತ್ತು. ನಾ ಅದೇ ಮನೆ ಬಾಗಿಲು ಇರಲಿಲ್ಲ. ಅಪ್ಪಂಗೆ ಅದೇ ಸಂದರ್ಭದಲ್ಲೇ ಹಾರ್ಟ್ ಪ್ರಾಬ್ಲಮ್ ಶುರು ಆಯಿತು. ಅದರಿಂದ ಮತ್ತು ಮನೆ ಮುಂದೆ ಅಂತ ಮಾಡೋಕ್ಕಾಗಿರಲಿಲ್ಲ. ತುಂಬ ಕಷ್ಟ ಆಗಿತ್ತು. ಅಂದರೆ ಕೆಲಸ ಕಾರ್ಯ ಇರಲಿಲ್ಲ ಯಜಮಾನ್ರಿಗೆ. ನನಗೂ ದುಡಿಯೋಕೆ ಆಗ್ತಿರ್ಲಿಲ್ಲ. ನಂಗೆ ಅವಳಿಗೊಂದು ಎಜುಕೇಷನು ಕೊಡೋಕ್ಕೆ ನಮಗೆ ಕಷ್ಟ ಆಗ್ತಿತ್ತು. ಮನೆ ಕಟ್ಟೋಕ್ಕೂ ಆಗಲಿಲ್ಲ. ಅಂದರೆ ಎಲ್ಲರಿಗೂ ನಾವು ಸಿರನುಡಿ. ಅಪ್ಪ ಅಮ್ಮ ಇಬ್ಬರಿದ್ರು ಮನೆ ನಡ್ಸೋಕೆ ಕಷ್ಟ ಇದ್ದಂಗೆ ಅಮ್ಮ ಒಬ್ಬಳೇ ಒಬ್ಬಳೆ ಸಾಕಿದ್ರೆ ಹೇಳೋಕೆ ತುಂಬ ಹೆಮ್ಮೆ ಆಯ್ತು. ತುಂಬ ಖುಷಿ ಆಗ್ತಿತ್ತು. ಹೇಳೋಕೆ ಮಾತೇ ಬರ್ತಿಲ್ಲ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು ನಂಗೆ. ಎಂತ ಹೇಳ್ಬೇಕಂತ ಗೊತ್ತಾಗದೆ ನಾನು ಕಣ್ಣೀರು ಬಂದ್ಬಿಡ್ತು ನನಗೆ. ಆಗ ನನ್ನ ಚಿಕ್ಕ ಮಗನಿಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು. 8,500 ಒಂದು ಇಂಜೆಕ್ಷನಿಗೆ. ಅದನ್ನು ನಾನು ಪೇ ಮಾಡ್ಲಿಕ್ಕೆ ತುಂಬ ಕಷ್ಟಪಡ್ತಿತ್ತು ನಾನು, ನನ್ನ ಗಂಡ. ಯಾಕಂದರೆ ಅವ್ನು ಹಲ್ಲು ಬಿದ್ದು ಹೋಗೋ ಟೈಮಲ್ಲಿ ಅವ್ನು ಮಲ್ಕೊಂಡಿದ್ರೆ ಇದು ಬೆಡ್ಡೆಲ್ಲ ಬ್ಲಡ್ ಆಗೋದು ಫುಲ್ಲು. ಅಷ್ಟು ನಾನು ನೈಟೆಲ್ಲ ಕೂತ್ಕೊಂಡು ನಾನು ಕಾಯ್ತಾ ಕೂತ್ಕೊಳ್ತಿದ್ದೆ. ಅಂಥ ಸಿಚುವೇಶನ್ ಇತ್ತು ನನಗೆ. ಅಂಥ ಮೂಮೆಂಟಲ್ಲಿ ನೀವೆಲ್ಲ ಬಂದು ನಂಗೆ ಹೆಲ್ಪ್ ಮಾಡಿದ್ರಿ. ಇಲ್ಲ ನನಗೂ ಲೈಫಲ್ಲಿ ಮನೆಯೇ ಕಟ್ಟೋದಿಲ್ಲ, ನಂಗೆ ಇಷ್ಟೇ ಮಾಡ್ಕೊಂಡಿರ್ತೀನಿ ಅಂತ ನಾನು ಕೂತ್ಬಿಟ್ಟಿದ್ದೆ. ಅಂಥ ಸಮಯದಲ್ಲಿ ನಮಗೆ ಎಲ್ಲರೂ ಹೇಳ್ತಿದ್ರು ಮನೆ ಗೋಡೆ ಕಟ್ಸಿ ಹಾಗಂತ. ಯಾರು ಸಹ ಅದಕ್ಕೆ ಹೆಲ್ಪ್ ಮಾಡಿಕ್ಕೆ ಬರ್ತಿಲ್ಲ, ಎಲ್ಲ ಬಾಯಲ್ಲಿ ಹೇಳ್ತಿದ್ರು ಅಷ್ಟೇ. ನಾನು ಮೈದಾನದಲ್ಲಿ ಓದಿದ್ದೆ, ಅಣ್ಣ ಕಾಡಲ್ಲಿ ಓದಿದ್ದೆ. ಹಾಗೆ ನಾವು SSC PUC ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಮಾಡಿಲ್ಲ ಅಂದರೆ ಮಳೆಗಾಲದಂಗೆಲ್ಲ ತಂಗ್ಸ್ ಬರ್ತಿತ್ತು. ಎಕ್ಕಮ್ ಸಹ ಮಾತ್ರ
ಕಷ್ಟ ಆಗ್ತೈತೆ ಮಾತಾಡೋಕೆ. ತುಂಬಾ ಕಷ್ಟ. ಈ ವರ್ಷ ಮನೆ ಬಿದ್ದು ಹೋಗ್ತಿದ್ದೆ. ನಾವಿದ್ದ ಮನೆಯಲ್ಲಿ ಮಳೆಗಾಲದಲ್ಲಿ 3-4 ದಿವಸ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಚೆ ಮನೆಗೆಲ್ಲ ಹೋಗಿ ಮಲ್ತಿದ್ವಿ. ನೀರು ನಿಲ್ತಾ ಇತ್ತು, ಹೋಗ್ತಾನೆ ಇರಲಿಲ್ಲ. ಆಚೆ ಬಾರಿಂದ ಕೊಳಚೆ ನೀರು ಪೂರ ಮನೆ ಒಳಗೆ ಬರ್ತಾಯಿತ್ತು, ವಾಸನೆ ಬರ್ತಾಯಿತ್ತು. ಪುಸ್ತಕ ಎಲ್ಲ ಬ್ಯಾಗೆಲ್ಲ ಇಟ್ಕೊಂಡು ಆಚೆಗೆ ಹೋಗ್ತಿದ್ವಿ, ಅಲ್ಲಿ ಕೂತ್ಕೊಂಡು ಬರಿತಿದ್ವಿ. ಎಷ್ಟು ಬೇಗ ಎಷ್ಟು ಚಂದ ಮನೇಲಿ ಇರ್ತೀವಿ ಅಂತ ಎಣಿಸ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸರ್. ನನ್ನ ತಂದೆ 6 ವರ್ಷಗಳ ಹಿಂದೆ ಹೃದಯಾಘಾತದಿಂದ ತೀರಿಕೊಂಡು, ಆವಾಗಿಂದ ನಮ್ಮಮ್ಮನೇ ಕೂಲಿ ಮಾಡಿ ನಮ್ಮನ್ನು ಸಾಕ್ತಾ ಇದ್ರು. ಮೇಲೆ ಎಂಥದ್ದು ಇರಲೇ ಇಲ್ಲ, ಫುಲ್ ಎಲ್ಲ ಲಡ್ಡಾಯಿ ಮಣ್ಣೆಲ್ಲ ಉದುರುತ್ತಿತ್ತು. ಓದು ಕೂತ್ಕೊಂಡಳಿ ಕಲ್ಲು ತಲೆ ಮೇಲೆ ಬೀಳ್ತಿತ್ತು. ಮಳೆಗಾಲದಲ್ಲಿ ಜೋರ್ ಮಳೆ ಬಂದ್ರೆ ಗಾಳಿ ಬಂದ್ರೆ ನಮ್ಗೆ ತುಂಬಾ ಭಯ ಆಗ್ತಿತ್ತು. ರಾತ್ರಿ ಎಲ್ಲ ಎದ್ದು ಕೂತ್ಕೊಂತಿತ್ತು. ಆಯ್ತು ಭಾರಿ ಖುಷಿ ಆಯ್ತು. ನಮ್ಮ ಬೋರ್ಡ್ಗೆ ಭಾರಿ ಖರ್ಚು ಆಯಿತು ಅಂತ ಬಡ ಕುಟುಂಬಕ್ಕೆ ಮನೆ ಕಟ್ಟಿ ಕೊಟ್ಟದ್ದು ನನಗೆ ಅತೀ ಆನಂದ ಆಗ್ತಾ ಉಂಟು. ಸರಿಗಮದ ಅಲೆಯಲ್ಲಿ ತೇಲುವಂತೆ ಬರದ ಬಿರು ಬಿಸಿಲಲ್ಲಿ ಇರದ ಹನಿ ಮಳೆ ಸುರಿದು, ಬರದ ಬಿರು ಬಿಸಿಲಲ್ಲಿ ಇರದ ಹನಿ ಮಳೆ ಸುರಿದು, ಒಲವ ಧಾರೆಯೋಳಿಲ್ಲಿ ತೋಯುವಂತೆ ಯಾವ ಮಾಯದ ಕೊಳಲ ದನಿಯೂ ಬಂತಿಲ್ಲಿ, ಸರಿಗಮದ ಅಲೆಯಲ್ಲಿ ತೇಲುವಂತೆ. ಮಳೆಗಾಲದಲ್ಲಿ ಮತ್ತೆ ಅಲ್ಲಿಗೆ ವೆಹಿಕಲ್ ಹೋಗುದಿಲ್ಲ. ಎಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಅಷ್ಟು ಬೇಗ ಮಾಡಿಕೊಟ್ಟದ್ದು ನಮ್ಮ ಗಂಗಾಧರ ರಾಯರು. ನಿಜವಾಗ್ಲೂ ಅಷ್ಟು ಬಹುಶಃ ಅಷ್ಟು ಸುಲಭ ಇಲ್ಲ ಯಾವ ಕೆಲಸ. ಯಾಕಂದ್ರೆ ಮನೆ ಅಂತ ಹೇಳಿದ್ರೆ ಬರೀ ಒಂದು ಮೇಸ್ತ್ರಿ ಕೆಲಸ ಮಾತ್ರ ಅಲ್ಲ, ಬೇರೆ ಕೆಲಸಗಳಿರ್ತದೆ. ನಿಜವಾಗ್ಲೂ ಯಾರಿಂದಲೂ ಸಾಧ್ಯ ಇಲ್ಲ ಅಂತಹದ್ದೊಂದು ಸಾಧನೆ ಕಲಾರಂಗದವರಿಂದ ಆಗ್ತಾ ಇದೆ. ನಿಜವಾಗ್ಲೂ ನಾವೆಲ್ಲ ಅವರ ಕೈ ಜೋಡಿಸಬೇಕು. ಅವರು ಕಟ್ಟಿಕೊಟ್ಟಿದ್ದಾರೆ, ಯಾರದೇ ಶಿಫಾರಸ್ ಏನಿಲ್ಲ ಇದರಲ್ಲಿ. ಅವರ ಕೆಲಸವನ್ನ ನೋಡಿ ಹಣವನ್ನ ಕೊಡ್ತಾರೆ. ಸ್ಪಷ್ಟವಾದಂತಹ ಒಂದು ದಾರಿಯನ್ನು ತೋರಿಸಿಕೊಡ್ತು. ಅದಕ್ಕೆ ಕಲಾರಂಗ ಅಲ್ಲದೆ ಬೇರೆ ಯಾವುದು ನನಗೆ ಮುನ್ನಡೆಯಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಕಲಾರಂಗದಷ್ಟು ಉತ್ತಮವಾದಂಥ ಆಯ್ಕೆ ಬೇರೆ ಇಲ್ಲ ಅನ್ನೋದು ತಕ್ಷಣದಲ್ಲಿ ನನ್ನ ಮನಸ್ಸಿಗೆ ಬಲ್ಲದು. ಸತ್ಪಾತ್ರರಿಗೆ ಈ ರೀತಿಯ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇದ್ದದ್ದು ಅದು ಈಡೇರಿತ್ತು. ಯಕ್ಷಗಾನ ಕಲಾರಂಗದ ಅತಿ ಹೆಚ್ಚು ಮನೆಗಳು ಅಥವಾ ಅತಿ ಹೆಚ್ಚು ಫಲಾನುಭವಿಗಳು, ಅದರ ಅರ್ಥ ಹೆಚ್ಚು ಬಡವರು ಇರುವುದು ನನ್ನ ಕ್ಷೇತ್ರದಲ್ಲಿ ಅಂತ ಇದು ಹೇಳಿದೆ. ಮತ್ತೆ ಹೆಮ್ಮೆ ಪಡುವಾಗೂ ಇಲ್ಲ, ಬೇಜಾರು ಮಾಡುವಾಗೂ ಇಲ್ಲ. ಆದ್ರೆ ಯಕ್ಷಗಾನ ಕಲಾರಂಗ ಮಾತ್ರ ಅವತ್ತೇ ಬರೆದಿಟ್ಟಿದೆ, ನಿನ್ನ ಮಾತ್ರ ಆಗುವುದಿಲ್ಲ ಅಂತೇಳಿ ಹೇಳಿ. ಅವ್ರು ಆಯ್ಕೆ ಮಾಡುವಂಥದ್ದು, ಅವ್ರು ಹುಡುಕುವಂಥದ್ದು, ಜೆನ್ವಿನ್ ಅನ್ನುವಂಥದ್ದು ಎಲ್ಲಾ ರೀತಿಯಲ್ಲೂ ನೋಡ್ತಾರೆ. ಅದಾದ್ಮೇಲೆ ಕಾರ್ಯಕ್ರಮನ ತೋರಿಸ್ತೇನೆ ಯಾರಿಗಾದ್ರು, ಒಂದು ಬ್ಯಾನರ್ ಹಾಕುವುದಿಲ್ಲ, ಒಂದು ಎಕ್ಸ್ಟ್ರಾ ₹1 ಖರ್ಚು ಮಾಡೋದಿಲ್ಲ. ಆ ದಾನಿಗಳ ದುಡ್ಡು ಅನ್ನುವಂಥದ್ದು ದೇವರ ದುಡ್ಡಿನ ಹಾಗೆ ಉಪಯೋಗಿಸಿ ಅದರದ್ದು ಎಲ್ಲಿಯೂ ದೋಷ ಮತ್ತೆ ಪಾಪ ಎರಡೂ ಬರ್ದಿದ್ದ ರೀತಿಯಲ್ಲಿ ಅವರಿಗೆ ಒಪ್ಪಿಸಿ ಬಿಡ್ತಾರೆ. ಭಾಳ ಆಗಬೇಕಿದೆ, ಅಷ್ಟು ಜನ ಕಾಯ್ತಿರುವಂತಹ ಪರಿಸ್ಥಿತಿ ಇದೆ. ನಮ್ಮ ಶಾಲೆಯಲ್ಲೇ 650 ಮಕ್ಕಳು ಕಲಿತಿದ್ದಾರೆ. ನಾವು ಬಹುತೇಕ ಸುಮಾರು ಮನೆಗಳಲ್ಲಿ ಭೇಟಿಯಾದಾಗ ಎಲ್ಲ ಪರಿಸ್ಥಿತಿಗಳು ಒಂದೇ ಥರ ಇದೆ. ಯಾರ್ದು ಕಮ್ಮಿ, ಯಾರ್ದು ಹೆಚ್ಚು ಅನ್ನೋ ರೀತಿಯಲ್ಲಿ ಬಡತನ, ಕಷ್ಟಗಳು ಇವೆಲ್ಲ ಇದ್ದಾವೆ. ಬಡವರಿರಲಿ, ಶ್ರೀಮಂತರಿರಲಿ, ಎಲ್ಲರಿಗೂ ಕನಸುಗಳಿರ್ತವೆ. ಆದರೆ ರಶ್ಮಿತಾರಂಥವ್ರಿಗೆ ಈ ಕನಸುಗಳು ತುಂಬ ದುಬಾರಿ. ಅಂಥ ಸಂದರ್ಭದಲ್ಲಿ ಕೈ ಹಿಡಿದು ತನ್ನ ಕನಸುಗಳನ್ನ ತನ್ನ ಸ್ವಂತದೊಂದು ಮನೆ ಆಗಬೇಕು ಅಂತ ಹೇಳುವ ಕನಸುಗಳನ್ನು ಆ ಕುಟುಂಬಕ್ಕೆ ಒದಗಿಸಿಕೊಟ್ಟಂತಹ ಜಾತಿ, ಧರ್ಮ, ಏನೇನೋ ವಿಷಯಗಳ ಬಗ್ಗೆ ಸುಮ್ಮನೆ ಕಿತ್ತಾಡ್ತಾರೆ, ತೋರಿಸ್ತಾರೆ. ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಯಾವ ಜಾತಿ, ಯಾವ ಧರ್ಮ, ಯಾರು ಏನು ಅಂತ ಏನೂ ನೋಡದೆ ಮಾನವೀಯತೆ ಒಂದು ಮೆರಿತಾ ಇದೆ ಇಲ್ಲಿ. ತುಂಬ ಖುಷಿ ಆಯ್ತು ನನಗೆ. ಇದು ಇವಳೊಬ್ಳು ಹೆಣ್ಣು, ಅವಳಿಗೊಂದು ಅವಶ್ಯಕತೆ ಇದೆ. ಒಂದು ನೋಡಿದ್ರು ವಿದ್ಯಾಪೋಷಕದವರು ಅವಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅವಳ ಮನೆ ಚೆನ್ನಾಗಿಲ್ಲ ಪರಿಸ್ಥಿತಿ, ಇದೊಂದು ಮನೆ ಕಟ್ಟಬೇಕು ಅಂತ ಕಟ್ಟಿದ್ರು. ಕಟ್ಟಲಿಕ್ಕೆ ಯಾರೋ ದಾನಿಗಳು ಬಂದರು, ಕಟ್ಟಕ್ಕೆ ಇವರೆಲ್ಲ ಸೇರಿದ್ರು. ಇದಕ್ಕಿಂತ ಇನ್ನೇನು ತೋರಿಸ್ಬೇಕು ನೀವು ಮಾನವೀಯತೆ ಅಂತ ನನಗೆ. ನನ್ನ ಜೀವನದ ಒಂದು ಸಂಭ್ರಮದ ಕ್ಷಣದಲ್ಲಿ ಒಂದು ಇದು. ಇಂಗ್ಲೀಷ್ನಲ್ಲಿ ಜಾಯ್ ಆಫ್ ಗಿವಿಂಗ್ ಅಂತ ಹೇಳ್ತಾರೆ.
ಯಾವುದಾದ್ರೂ ಒಂದು ಅರ್ಹ ವಿದ್ಯಾರ್ಥಿಗೆ ನಿಮಗೆ ಕೊಟ್ಟಾಗ ಆಗುವ ಧನ್ಯತಾ ಭಾವ. ಕಲ್ಪಯೆ ಇಲ್ಲಿ ಇಜ್ಜಿ ಪಂಡದು ಬಾರಿ ಒಂಜಿ ಬೇಜರಡಿತ್ತೆ ಆನದೆ ಮುಳ್ಳಿ ಸಾರು ಬತ್ತದು ಒಂಜಿ ದಿನ ಬತ್ತೇನು ಮನದನ್ಯ ಬತ್ತದು ಇಲ್ಲ ಕಟ್ಕೊರ್ಪೆ ಪಣ್ಣಗ ಎಲ್ಲ ಎನ್ನ ಸಂಬಂಧ ಕುಟುಂಬ ಎಲ್ಲ ಬತ್ತ ಪಣ ಎಂಕ್ ಆತ ಪಂಡದ ಒಂಜಿ ದಿನ ಎಂಕ್ ಬೇಲೆ ರಜೆ ಮಲ್ತು ಕುಲ್ಲೆ ಅನ್ಪಿನಾರ್ನ ಬಾಯಿಡು ಬೊಯ್ದಜ್ಜಿ ಅಂಚಿನ ಒಂಜಿ ಪೊರ್ಲೋಡಿ ಎಂಕ್ ಇಲ್ಲಿ ಮಲ್ತು ಕೊಡ್ತೀರಿ. ಸ್ವಾಮಿ ಹತ್ರ ಹೋಗಿ ಕೇಳಿದೆ, ಸ್ವಾಮಿ ನಾವು ಯಾಕೆ ಮನೆ ಅವರು ಓದಬೇಕು ಅವ್ರು ಕಟ್ಕೊಳ್ಬೇಕು, ನಾವು ಬೇರೆ ಈಸಿ ಮನಿ ಅಲ್ವಾ ಅದು ಕೊಡೋದು ಅಂತ ಹೇಳಿದರೆ ಅವ್ರು ಹೇಳಿದರು, ಇಲ್ಲ ಇಲ್ಲ ಎರಡು ಸಹ ಅಗತ್ಯವೇ. ಅವರಿಗೆ ಕೂತ್ಕೊಂಡು ಓದಲಿಕ್ಕೇ ಜಾಗ ಇಲ್ಲದಿದ್ದರೆ, ಎಂಥ ಸೌಕರ್ಯ ಇಲ್ಲದಿದ್ದರೆ ಅವ್ರಿಗೆ ಹೇಗೆ ಕಲಿತಾರೆ, ಹಾಗಾಗಿ ಅದು ಎಷ್ಟು ಇಂಪಾರ್ಟೆಂಟೋ ಇದು ಸಹ ಅಷ್ಟೇ ಇಂಪಾರ್ಟೆಂಟ್ ಹೇಳಿದರು. ಹಾಗಾಗಿ ನನಗೆ ತುಂಬ ಹೌದು ಅನಿಸಿತ್ತು. ಮತ್ತು ಈಗ ನಾನು ಇಲ್ಲಿ ಬಂದ ಮಕ್ಕಳದ್ದು ಪ್ರತ್ಯಕ್ಷವಾಗಿ ನೋಡುವಾಗ ನನಗೆ ನಿಜವಾಗಿ ಸಾರ್ಥಕತೆ ಆಯಿತು. ಸಮಾಜದಲ್ಲಿ ಯಕ್ಷಗಾನ ಕಲಾರಂಗ ಅಂದರೆ ಒಂದು ಒಳ್ಳೆಯ ಗುಡಿಯಲ್ಲಿರುವಂಥ ಸಂಸ್ಥೆ. ಅಲ್ಲಿಗೆ ಒಂದು ಪೈಸೆ ಕೊಟ್ಟರು ಅದಲ್ಲಿ ವೇಸ್ಟ್ ಆಗುವುದಿಲ್ಲ. ಏಕಾಕ್ಷರಂ ನಿರ್ಮಲಂ ನಿರ್ವಿಕಲ್ಪಂ ಗುಣಾತೀತಮಾನಂದಮಾಕಾರ ಶೂನ್ಯಂ ಪರಂ ಪಾರಮೋಂಕಾರಮಾಜ್ಞಾಯ ಗರ್ಭಂ ವದಂತೆ ಪ್ರಗಲ್ಭಂ ಪುರಾಣಂ ತಮೀರೇ. ಇನ್ನು ಹೆಚ್ಚು ಮಾತನಾಡುವ ಅಗತ್ಯ ಇಲ್ಲ, ನೇರವಾಗಿ ನಾವು ಕ್ರಿಯೆಗೆ ಉದ್ಯುಕ್ತರಾಗಿವೆ. ವೇದಿಕೆಯಲ್ಲಿ ಮಾತು ಕಡಿಮೆ, ಕೆಲಸ ಕ್ರಿಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೂಜ್ಯ ಸೋದೆ ಮಠಾಧೀಶರಾದಂತಹ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಚಿತ್ತೈಸಿದ್ದಾರೆ. ಹಾಗೆ ಮಾಹೆಯ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ನಮ್ಮೊಟ್ಟಿಗಿದ್ದಾರೆ. ಕರ್ನಾಟಕ ಬ್ಯಾಂಕಿನ MD ರಾಘವೇಂದ್ರ ಭಟ್ ನಮ್ಮೊಟ್ಟಿಗಿದ್ದಾರೆ. ಶಾಸಕರು ಯಶ್ಪಾಲ್ ಸುವರ್ಣರು, ಕಿರಣ್ ಕುಮಾರ್ ಕೊಡ್ಗಿಯವರು ಮತ್ತು ಉಳಿದವರು ಮತ್ತೆ ಬಂದು ಸೇರಿಕೊಳ್ತಾರೆ, ಯಾಕಂದರೆ ಅವರಿಗೆ ಅವರವರದ್ದೇ ಒತ್ತಡಗಳಿವೆ. ಆನಂದ ಸಿ ಕುಂದರ್ ನಮ್ಮೊಟ್ಟಿಗಿದ್ದಾರೆ. ಇವರೆಲ್ಲರನ್ನು ಸಂಸ್ಥೆಯ ಹಾಗೆ ನಮ್ಮ ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ಇಬ್ಬರು ಗಂಗಾಧರರ ಪೂರ್ವದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ತಲ್ಲೂರು ಶಿವರಾಮ್ ಶೆಟ್ಟರು ಮತ್ತು ಕೆ ಗಣೇಶರಾವ್ ಇದ್ದಾರೆ. ಅವರೆಲ್ಲರನ್ನು ಗಂಗಾಧರರು ಹಾಗೆ ನಮ್ಮ ಕಾರ್ಯಕರ್ತರು ಉಪಾಧ್ಯಕ್ಷರು ಪ್ರೀತಿಯಿಂದ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನೀವೀಗಾಗಲೇ ಒಂದು 9:15 ನಿಮಿಷದ ಸೂರು ನೂರರ ಸಡಗರಕ್ಕೆ ಸಂಬಂಧಪಟ್ಟ ಒಂದು ಹಾಡನ್ನು, ಅದರೊಟ್ಟಿಗೆ ದೃಶ್ಯವನ್ನು ನೋಡಿದ್ದೀರಿ. ಈ ಹಾಡನ್ನು ರಚಿಸಿದವರು ಡಾಕ್ಟರ್ ರಾಘವೇಂದ್ರ ರಾವ್, ನಮ್ಮ ಕಾರ್ಯಕರ್ತರವರು. ಅವರು ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಹಾಡನ್ನು ಸಂಗೀತವನ್ನು ಸಂಯೋಜಿಸಿದವರು ಉಪನ್ಯಾಸಕರು, ಶ್ರೇಷ್ಠ ಸಂಗೀತ ನಿರ್ದೇಶಕರು, ಸ್ವತಃ ಹಾಡುಗಾರರಾದಂಥ ಅರವಿಂದ ಹೆಬ್ಬಾರರು. ಅವರ ಪ್ರಿಯ ಶಿಷ್ಯೆ ಸಮನ್ವಿ ಬಹಳ ಸೊಗಸಾಗಿ ಹಾಡಿದ್ದಾರೆ. ಅವರಿಬ್ಬರನ್ನು ನಾನು ವೇದಿಕೆಗೆ ಮುಂಭಾಗ ಕರೀತಾ ಇದ್ದೇನೆ. ಅವರನ್ನು ಸ್ವಾಮೀಜಿಯವರು ಮತ್ತೆ ಗೌರವಿಸ್ತಾರೆ. ಬನ್ನಿ ಸರ್, ಹೆಬ್ಬಾರರು ಮತ್ತು ಸಮನ್ವಿ. ನಾನು ಈಗಾಗಲೇ ಹೇಳಿದ ಹಾಗೆ ವೇದಿಕೆಯ ಎಲ್ಲ ಕ್ರಿಯೆಗಳು ಬಹಳ ವೇಗವಾಗಿ ನಡೀತದೆ. ಎಲ್ಲರೂ ಉಪಸ್ಥಿತರು, ಯಾಕಂದರೆ ದಾನಿಗಳನ್ನು ಗುರುತಿಸುವುದು ಬಹಳ ಮುಖ್ಯ ಕಾರ್ಯ ಇಲ್ಲಿ. ಹಾಗೆ ಕಾರ್ಮಿಕರನ್ನು ಗುರುತಿಸುವುದು ಕೂಡ ಬಹಳ ಮುಖ್ಯವಾದ ಕೆಲಸ. ಸಂಸ್ಥೆಯ ಅಧ್ಯಕ್ಷರು ಎಂ ಗಂಗಾಧರರು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಆ ವಿಡಿಯೋವನ್ನು ಪೂರ್ತಿ ನೋಡಿದ ನಾನು ಇವತ್ತೇ ಸ್ವಲ್ಪ ಭಾವನಾತ್ಮಕವಾಗಿ ನಾನು ಪೂರ್ತಿ ಡಿಸ್ಟರ್ಬ್ ಆಗಿದ್ದೇನೆ. ಯಾಕಂದರೆ 100ರ ಕಷ್ಟವನ್ನು ಒಂದೇ ವಿಡಿಯೋದಲ್ಲಿ ಒಂದೇ ಹೊತ್ತಿನಲ್ಲಿ ನೋಡಿದಾಗಾಯ್ತು ಈಗ. ಆದರೆ ಅವರೆಲ್ಲರೂ ಈಗ ಸುಖಿಗಳಾದಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಅದಕ್ಕೆ ಕಾರಣೀಕರ್ತರು ಎದುರಿನಲ್ಲಿರುವ ಎಲ್ಲ ದಾನಿಗಳು. ಆ ದಾನಿಗಳಿಗೆ ನಾನು ದಾನಿಗಳೇ ನಮ್ಮ ಕಲಾರಂಗಕ್ಕೆ ಶ್ರೀರಕ್ಷೆ, ಜೊತೆಗೆ ಅಷ್ಟಮಠಾಧೀಶರು. ಕಲಾರಂಗ ಬೆಳಿಲಿಕ್ಕೆ ಕೃಷ್ಣಮಠ, ಪೇಜಾವರ ಶ್ರೀಗಳು ಹಾಗೆ ಉಳಿದ ಎಲ್ಲ ಮಠಾಧೀಶರು ಕಲಾರಂಗಕ್ಕೆ ಶ್ರೀರಕ್ಷೆ. ಅವರ ಶುಭಾಶೀರ್ವಾದ ಇದರಿಂದಲೇ ಕಲಾರಂಗ ಬೆಳೆದದ್ದು. ಹಾಗೆ ನಮ್ಮ ಕಾರ್ಯಕರ್ತರು, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಾನು ಅಧ್ಯಕ್ಷ, ಮತ್ತೊಬ್ಬ ಕಾರ್ಯದರ್ಶಿ, ಇದು ಯಾವುದೇ ಭೇದ ಭಾವ ಇಲ್ಲ. ಒಂದೇ ಚಿಂತನೆ, ಅದು ಕಲಾರಂಗದ ಮುಖಾಂತರ ಸಮಾಜಮುಖಿಯಾಗಿ ನಾವು ಏನಾದರೂ ಕೆಲಸ ಮಾಡಬೇಕು, ಜನಮನ್ನಣೆ ಗಳಿಸಬೇಕು. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮಲ್ಲಿ ತುಡಿತ. ನಮ್ಮದು ಸ್ವಾರ್ಥ ಒಂದೇ, ನಮಗೂ ಇದರಿಂದ ಏನಾದರೂ ಖುಷಿ ಸಿಗ್ತದೆ ಅಂತೇಳಿ. ಇದಕ್ಕೆ ಒದಗಿ ಬಂದವರು ನೀವೆಲ್ಲ ಸಾಕ್ಷೀಭೂತರಾಗಿದ್ದೀರಿ. ಇವತ್ತಿನ ಈ 100ರ ಸೂರಿನ ಸಂಭ್ರಮಕ್ಕೆ
ದಾನಿಗಳು ಖುಷಿಪಟ್ಟಿದ್ದಾರೆ, ಸಂಭ್ರಮ ಪಟ್ಟಿದ್ದಾರೆ. ಒಬ್ಬ ದಾನಿಯಿಂದ, ಒಂದು ಕುಟುಂಬದಿಂದ 4-5 ಮನೆ ನಮಗೆ ದಾನ ರೂಪದಲ್ಲಿ ದೊರೆತಿದೆ ಅಂತ ಹೇಳುತ್ತಾ, 2012ರಲ್ಲಿ ಆರಂಭ ಆದಾಗ ಇಷ್ಟು ದೊಡ್ಡದಲ್ಲಿ ಇದು ಬೆಳೀತದೆ ಅಂತ ನಮಗೆ ಗೊತ್ತಿರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೇವೆ ಆ ಕಾಲದಲ್ಲಿ. ನಾವು ಮೇಸ್ತ್ರಿಗಳ ಕೊರತೆ, ದೂರದ ಊರು, ಸಂಪರ್ಕ ಇಲ್ಲದ ಕಾರ್ಮಿಕರು. ಸುಮಾರು ನಾನು ತಿರುಗಿದ್ದು, ನಿನ್ನೆ ಕೂತ್ಕೊಂಡು ಹೀಗೆ ಆಲೋಚನೆ ಮಾಡಿದಾಗ ಸುಮಾರು 48,000 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿದ್ದೇನೆ 100 ಮನೆಯ ಕೆಲಸ ಮಾಡುವಾಗ. ಅಷ್ಟು ದಿವಸ 48,000 ಕಿಲೋಮೀಟರ್ ಟ್ರಾವೆಲ್ ಮಾಡುವಾಗ ಒಂದೇ ಒಂದು ಅಪಘಾತ ಆಗಲಿ, ಕಾರ್ ಪಂಚರು ಆಗಲಿಲ್ಲ. ಇದು ದೇವರ ಮಹಿಮೆ. ಆರೋಗ್ಯ ಕೈ ಕೊಡಲಿಲ್ಲ. ಇದಕ್ಕಿಂತ ಮೇಲೆ ಬೇರೆ ಏನು ಬೇಕು ನಮಗೆ? ಭಾಗ್ಯ. ಎಲ್ಲವೂ ನಿರ್ವಿಘ್ನವಾಗಿ ಆಗಿದೆ. ನಮ್ಮ ಕಾರ್ಮಿಕರು ಸುರಕ್ಷಿತವಾಗಿ ಎಲ್ಲ ದಿಕ್ಕಿನಲ್ಲಿಯೂ ಕೆಲಸ ಕಾರ್ಯಗಳನ್ನು ಸಮಯದಲ್ಲಿ ಮುಗಿಸಿಕೊಟ್ಟಿದ್ದಾರೆ. ಅವರ ಆರೋಗ್ಯಕ್ಕೂ ಏನು ಸಮಸ್ಯೆ ಆಗಲಿಲ್ಲ. ಇದು ಭಗವಂತನ ಕೃಪೆ ಅಂತ ಹೇಳುತ್ತಾ, ನಮಗೆ ಕೆಲವು ದೂರದ ಊರಿನಲ್ಲಿ ಕೆಲಸ ಮಾಡುವಾಗ ಸುಮಾರು 60, 75, 80 ಕಿಲೋಮೀಟರ್ ದೂರ ಸಂಚರಿಸಿದ್ದೇನೆ ನಾನು. ಆದರೆ ಆ ಊರಿನಲ್ಲಿ ಕೆಲವು ದಿಕ್ಕಿನಲ್ಲಿ ನಮಗೆ ಮೇಸ್ತ್ರಿಯ ಕೊರತೆ ಆಯಿತು, ಇತರ ಕಾರ್ಮಿಕರ ಕೊರತೆ ಆಯಿತು. ಆಗ ನಾನು ನನ್ನ ಉಡುಪಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ, ನನ್ನ ಉದ್ಯೋಗಕ್ಕೆ ಸಹಕಾರ ನೀಡುತ್ತಿರುವ ನನ್ನ ಕಾರ್ಮಿಕರೇ ಕಿಲೋಮೀಟರ್ ಗಟ್ಟಲೆ ಬೈಕಲ್ಲಿ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಯದಿದ್ದರೆ ನಾನು ಕೃತಜ್ಞನಾಗ್ತೇನೆ. ಯಾಕಂದರೆ ಅಷ್ಟು ಸುಲಭ ಅಲ್ಲ. ಮಳೆಗಾಲದಲ್ಲೂ ಸಂಚರಿಸಿದ್ದಾರೆ. ನಾನು ಈಗ ನೋಡಿದ್ದೀನಿ, ನೀವು ಹೊಳೆ ದಾಟುವಂಥದ್ದು ಒಂದು 4 ವೀಲ್ ಡ್ರೈವ್ ಕಾರು ಎಲ್ಲಿಗೂ ಹೋಗ್ತದೆ. ಆದರೆ 2 ವೀಲರ್ನಲ್ಲಿ ರೈನ್ಕೋಟ್ ಹಾಕ್ಕೊಂಡು ಅಷ್ಟು ದೂರ ಹೋಗಿ ಕೆಲಸ ಮಾಡಿ ಬಂದಿದ್ದಾರಲ್ಲ, ಇದು ನಮ್ಮ ಕಲಾರಂಗದ ಮೇಲೆ ಅವರು ಇಟ್ಟಿರುವ ಮತ್ತು ನಮ್ಮ ವೈಯಕ್ತಿಕವಾಗಿ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಇದು ಸಾಧ್ಯವಾಗಿದೆ. ಅದೇ ರೀತಿ ದಾನಿಗಳು, ಇದಕ್ಕೆ ದಾನಿಗಳ ಸಂಪರ್ಕಕ್ಕೆ ಎಲ್ಲ ಮುಖ್ಯವಾಗಿ ಕಾರಣ ಅಂದರೆ ಅದು ನಮ್ಮ ಕಾರ್ಯದರ್ಶಿ ಮುರಳಿ ಕಡೆಕಾರ್. ಅವರು ಎಲ್ಲಿಯೂ ತನ್ನನ್ನು ತಾನು ಹೇಳಿಕೊಳ್ಳುವುದಿಲ್ಲ. ಆದರೆ ನಮಗೆ ಗೊತ್ತುಂಟು ಅವರು ಒಬ್ಬ ಶಕ್ತಿ, ಮಹಾಶಕ್ತಿ ಅಂತೇಳಿ. ಅವರ ಪ್ರೇರಣೆಯಿಂದಲೇ ಇದು ಇಷ್ಟು ನಡೀತಾ ಇರೋದು. ಆದ್ದರಿಂದ ನಾನು ಅವರನ್ನು ಇಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತಾ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕಾರಣ ವೇದಿಕೆಯಲ್ಲಿ ಗಣ್ಯರಿದ್ದೀರಿ, ಬೇರೆ ಬೇರೆ ವಿದ್ವಾಂಸರಿದ್ದಾರೆ ಮಾತಾಡಲಿಕ್ಕೆ. ನನ್ನದು ಭಾಷೆ ಸರಿ ಇಲ್ಲ ಅಷ್ಟು. ನಾನು ಕೆಲಸದಲ್ಲೇ ಆದಷ್ಟು ಆಸಕ್ತಿಯನ್ನು ತೋರಿ ಆ ಕೆಲಸವನ್ನು ಚಂದದಲ್ಲಿ ಮಾಡಿಕೊಡುವಂಥ ನೈಪುಣ್ಯತೆ ಹೊಂದೊಡ್ಡು ಬಿಟ್ಟರೆ ಮಾತಾಡಲಿಕ್ಕೆ ನನಗೆ ಹೆಚ್ಚು ಬರುವುದಿಲ್ಲ. ಆದ್ದರಿಂದ ನೇರವಾಗಿ ನಾನು ವಿಷಯಕ್ಕೆ ಬರ್ತೇನೆ. 100ರ ಸಂಭ್ರಮ ಇವತ್ತು ಬೆಳಿಗ್ಗೆ ಕಲ್ಮುಡ, ಶಿವಪುರದ ಹತ್ತಿರದ ಕಲ್ಮುಡ ಎಂಬ ಗ್ರಾಮದಲ್ಲಿ ನಡೆದಿದೆ. ದಿವಾನರಾದ ಉದಯಕುಮಾರ್ ಸಲರ್ತೆಯರು ಆಗಮಿಸಿ ಆಶೀರ್ವಾದದ ನುಡಿ ನೀಡಿ ದೀಪ ಬೆಳೆಸಿ ನಮ್ಮನ್ನು ಹರಿಸಿದ್ದಾರೆ. ಅಲ್ಲಿಂದ ಇವತ್ತು ಇದು ವಿದ್ಯುಕ್ತವಾಗಿ ಇವತ್ತೀಗ 100ರ ಸಂಭ್ರಮ ಈ ಸಭೆಯಲ್ಲಿ ದಾನಿಗಳ ಸಮ್ಮುಖದಲ್ಲಿ, ಕಾರ್ಮಿಕರ ಸಮ್ಮುಖದಲ್ಲಿ, ಹಾಗೆ ಫಲಾನುಭವಿಗಳ ಸಮ್ಮುಖದಲ್ಲಿ ನಡೀತಾ ಇದೆ. ಆಶೀರ್ವಚನ ನೀಡಲು ಆಗಮಿಸಿರುವವರು ನಮ್ಮದೇ ಮಠ, ಅದು ಸೋನೆ ಮಠ ನನಗೂ ವೈಯಕ್ತಿಕವಾಗಿ ಗುರುಮಠ. ಅದೇ ರೀತಿ ನಮ್ಮ ಕಲಾರಂಗದ ಮಠ ಸೋದೆ ಮಠ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ಆಶೀರ್ವಚನ ನೀಡಲು ಆಗಮಿಸಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಡಾಕ್ಟರ್ SS ಬಲ್ಲಾಳರು, ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಹೇಳಬೇಕಾದ್ರೆ ನಮಗೆ ಒಂದು ದಿವಸ ಬೇಕಾದೀತು. ಮಾಹೆಯಿಂದ ನಮಗೆ ದೊರೆತ ಕೋಟಿ ಮೊತ್ತದ ದೇಣಿಗೆಯಿಂದ ಶುರು ಮಾಡಿ ಪ್ರತಿ ವರ್ಷ 10 ಮನೆಯ ಲೆಕ್ಕದಲ್ಲಿ 5 ವರ್ಷದ ಮತ್ತೊಂದು ನಮಗೆ ದೇಣಿಗೆಯನ್ನು ನೀಡಿ, ಅದೇ ರೀತಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಶಾಲೆಗೆ ಹೋಗುವ ಎಷ್ಟು ಮಕ್ಕಳಿಗೆ ಸೂರಿ ಇಲ್ಲ ಇದರ ಸರ್ವೆ ಮಾಡಿ ಅಂತೇಳಿ ನಮಗೆ ಒಂದು ಆಜ್ಞೆಯನ್ನು ಕೊಟ್ಟ ಮಾಹೆಯ ವರಿಷ್ಠ ಶ್ರೀ ರಂಜನ್ ಪೈ ಅವರ ಆತ್ಮೀಯ ಹಾಗೂ ಮಣಿಪಾಲ ಮಾಹೆಯ ಸಕುಲಾಧಿಪತಿ ಡಾಕ್ಟರ್ SS ಬಲ್ಲಾಳರು ನಾನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕರ್ನಾಟಕ ಬ್ಯಾಂಕ್ ನಮ್ಮ ಬ್ಯಾಂಕ್. ಅದು ಕರ್ನಾಟಕ ಬ್ಯಾಂಕಿನ ವರಿಷ್ಠರಾಗಿದ್ದ ಮಹಾಬಲೇಶ್ವರ ರಾವ್ ಅವರ ಕಾಲದಲ್ಲಿ 2 CSR ಫಂಡಿನ 2 ಮನೆಯನ್ನು ನಿರ್ಮಿಸಿಕೊಟ್ಟಿದ್ದರು. ಕಲಾರಂಗಕ್ಕೆ ತುಂಬ ಪ್ರೋತ್ಸಾಹ ನೀಡುತ್ತಿದ್ದೇ ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕಿನ ವರಿಷ್ಠರಾದ ಶ್ರೀ ರಾಘವೇಂದ್ರ ಭಟ್ರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಹಿರಿಯ ದಾನಿಗಳು, ಕಲಾರಂಗದೊಂದಿಗೆ ನಿರಂತರವಾಗಿ ಕೈ ಜೋಡಿಸುತ್ತಿರುವ ಆನಂದ್ ಸಿ ಕುಂದಾರ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಒಂದು ಯಕ್ಷಗಾನ ಕಲಾರಂಗದ ವಿದ್ಯಾಪೋಷಕನ ವಿದ್ಯಾರ್ಥಿಗೆ ಮನೆ ನಿರ್ಮಿಸಿಕೊಟ್ಟು
ಕಲಾರಂಗದ ಚಟುವಟಿಕೆಗೆ ನಿರಂತರವಾಗಿ ಪ್ರೋತ್ಸಾಹಿಸಿದ ನಮ್ಮ ಪ್ರೀತಿಯ ಶಾಸಕ ಶ್ರೀ ಯಶ್ಪಾಲಿಯ ಸುವರ್ಣರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಯಕ್ಷ ಶಿಕ್ಷಣ ಟ್ರಸ್ಟ್ ಯಕ್ಷಗಾನ ಅಭಿಯಾನದಲ್ಲಿ ತನ್ನನ್ನು ಪೂರ್ತಿ ತೊಡಗಿಸಿಕೊಂಡಿರುವ ನಮ್ಮ ಪ್ರೀತಿಯ ಶಾಸಕ ಶ್ರೀ ಕಿರಣ್ ಕುಮಾರ್ ಕೊಡಿಗೇರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. ನಮ್ಮ ಸಂಸ್ಥೆಯನ್ನು 7 ವರ್ಷಗಳ ಕಾಲ ಮುನ್ನಡೆಸಿದ ನಮ್ಮ ಅಧ್ಯಕ್ಷರಾಗಿದ್ದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಜಾಗದ ಖರೀದಿಯಲ್ಲಿ ನಮಗೆ ಕಲಾರಂಗಕ್ಕೆ ಜಾಗ ಇರಲಿಲ್ಲ. ಪೇಜಾವರ ಶ್ರೀಗಳ ಆಶ್ರಯದಲ್ಲಿ ನಾವು ಬೆಳೆದದ್ದು. ಆ ಸಂದರ್ಭದಲ್ಲಿ ಕಲಾರಂಗಕ್ಕೆ ಒಂದು ಸ್ವಂತ ಕಟ್ಟಡ ಆಗಬೇಕಂತ ಕನಸನ್ನು ಕಂಡು ಈ ಜಾಗವನ್ನು ಖರೀದಿಸುವಲ್ಲಿ ನೆರವು ನೀಡಿದ ನಮ್ಮನ್ನು 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಮುನ್ನಡೆಸಿದ ಶ್ರೀ ಕೆ ಗಣೇಶರಾವ್ ಅವರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. ಎಲ್ಲ ಆಗಮಿಸಿದ ದಾನಿಗಳು, ಸಹೃದಯರು, ಕಲಾರಂಗದ ಕಾರ್ಯಕರ್ತರು, ಹಾಗೆ ಫಲಾನುಭವಿಗಳು, ಮಾಧ್ಯಮದ ಮಿತ್ರರನ್ನು, ಕಾರ್ಮಿಕರಂತ ಹೇಳುವುದಿಲ್ಲ, ಅದು ನನ್ನ ತಂಡ ಅಂತ ಹೇಳ್ತೇನೆ ನಾನು. ಕಾರ್ಮಿಕರಲ್ಲ ಅವರು, ಅವರಿಂದಾಗಿ ನಾನು ಉಣ್ಣುವುದು. ಹಾಗಾಗಿ ಕಲಾರಂಗದ ಎಲ್ಲ ಸಹೃದಯರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್. ಪೂಜ್ಯ ಶ್ರೀಪಾದಂಗಳವರಿಗೆ ಉಪಾಧ್ಯಕ್ಷರುಗಳಾದ SV ಭಟ್ರು, PK ಶೆಣಗಡೆ, VG ಶೆಟ್ರು ಫಲ ಹಾಗೆ ತುಳಸಿ ಹಾರವನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡಿತಾರೆ. ಆ ಬಳಿಕ ಜ್ಯೋತಿ ಬೆಳಗಿಸಿ ಈ ಸೂರು ನೂರರ ಸಡಗರವನ್ನು ಅಧಿಕೃತವಾಗಿ ಪೂಜ್ಯ ಶ್ರೀಪಾದಂಗಳವರು ಉದ್ಘಾಟಿಸ್ತಾರೆ. ನಾವೆಲ್ಲ ಇದಕ್ಕೆ ಸಾಕ್ಷಿಯಾಗೋಣ. ದೀಪವನ್ನು ಮಧ್ಯದಲ್ಲಿಡ್ತಾರೆ. ಈಗ ಜ್ಯೋತಿ ಬೆಳಗಿಸಿ ಈ ಒಂದು ಅಪೂರ್ವ ಸ್ಮರಣೀಯ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಕ್ಷಣ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ದುಚ್ಚದ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ನೇರವಾಗಿ ನಾವು ಕ್ರಿಯೆಗೆ ಮುಂದುವರಿತೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಸಂಗತಿ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ದಾನಿಗಳನ್ನು ಗುರುತಿಸುವುದು. ಆ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಈಗ ಒಟ್ಟಾಗೋಣ. ನಾವೀಗ ಆರಂಭದಲ್ಲಿ ಒಂದು ಸುಶ್ರಾವ್ಯ ಹಾಡನ್ನು ಕೇಳಿದ್ದೇವೆ. ಅದನ್ನು ಸಂಗೀತವನ್ನು ಸಂಯೋಜಿಸಿದವರು ಅರವಿಂದ ಹೆಬ್ಬಾರರು ಮತ್ತು ಅವರ ಪ್ರಿಯ ಶಿಷ್ಯೆ ಸಮನ್ವಿ ಬಂಧು ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಹುಶಃ ಅದು ಒಂದು ಸಾಕ್ಷಿ. ಇನ್ನು 100 ವರ್ಷ ಹೋದರೂ ಆ ಹಾಡು, ಆ ದೃಶ್ಯ ಹಾಗೆ ಇರ್ತದೆ. ಅದಕ್ಕೆಲ್ಲ ನಾವು ಸಾಕ್ಷಿಯಾದ್ದು ಕೂಡ ಹಾಗೆ ಇರ್ತದೆ. ಈಗ ನಮಗೆ ಅದರ ಬೆಲೆ ಗೊತ್ತಾಗುವುದಿಲ್ಲ. ಬಹುಶಃ ಮುಂದೊಂದು ದಿವಸ ವಿಶೇಷವಾದಂತಹ ಘನತೆ ಆ ದೃಶ್ಯ ಕಾವ್ಯಕ್ಕೆ ಬರ್ತದೆ. ನಮ್ಮ ನಾಡಿನ ಹೆಮ್ಮೆಯ ಸಂಗೀತ ವಿದ್ವಾಂಸರು, ಶಿಷ್ಯೆ ಸಮನ್ವಿ. ನಾನೀಗ ಎಲ್ಲ ದಾನಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರು ಸಪತ್ನೀಕರಾಗಿ ಬಂದು ಸ್ವಾಮೀಜಿಯವರಿಂದ ಹಾಗೂ ಅತಿಥಿಗಳಿಂದ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಾನೀಗಾಗಲೇ ಹೇಳಿದ್ದೆ, ಮನೆಗಳನ್ನು ಸಂಯೋಜಿಸಿದವರು ಕೀರ್ತಿಶೇಷ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರು ದಾನಿ, ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು 2 ಮನೆಯನ್ನು ಪ್ರಾಯೋಜಿಸಿದ್ದಾರೆ. ಅದರಿಂದ ಪ್ರೇರೇಪಣೆಗೊಂಡು ಹೋದಲ್ಲಿ ಬಂದಲ್ಲಿ ಇದನ್ನು ಹೇಳಿ ಸಾವಿರಾರು ಮನೆಯ ನಿರ್ಮಾಣಕ್ಕೆ ಕಾರಣೀಕರ್ತರಾಗಿದ್ದಾರೆ. ಹಾಗೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳು ಪರಿಮಾರು ಮಠ. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಮೇಲೆ ಶ್ರೀಪಾದಂಗಳವರು ಹಾಗೂ ದಾನಿಗಳು ಎಷ್ಟು ಕರುಣೆಯನ್ನು ತೋರಿಸಿದ್ದಾರೆ ಹೇಳಿದರೆ, ಫಲಿಮಾರು ಶ್ರೀಗಳ ನೀವು ಮಾತನ್ನು ಕೇಳಿದಿರಿ. ಅದನ್ನು ರೆಕಾರ್ಡ್ ಮಾಡಿದ್ದು ನಿನ್ನೆ ರಾತ್ರಿ 1 ಗಂಟೆಗೆ ಅವರ ಪ್ರಯಾಣದ
ವ್ಯಾಪ್ತಿ ನೋಡಿದಾಗ ನಮಗೆ ಆಶ್ಚರ್ಯ ಆಗ್ತದೆ. ಉತ್ತರ ಭಾರತದಲ್ಲಿ ಕಾಶಿಗೆ ಹೋಗಿ ದರ್ಶನ ಆಗಿ ರಾತ್ರಿ 1 ಗಂಟೆಗೆ ಒಂದು ರೆಕಾರ್ಡ್ ಮಾಡಿ ನನಗೆ ಅವರ ಆಪ್ತ ಕಾರ್ಯದರ್ಶಿ ಗಿರೀಶ್ ಅಣ್ಣ ಇವತ್ತು ಬೆಳಿಗ್ಗೆ ಕಳಿಸಿದರು. ಹೀಗೆ ಎಲ್ಲ ಸ್ವಾಮೀಜಿಯವರ ಅನುಗ್ರಹ ವಿಶೇಷದಿಂದ ಇಷ್ಟು ಕೆಲಸ ಮಾಡುವ ಸಾಮರ್ಥ್ಯ ನಮಗೆ ಪ್ರಾಪ್ತಿಯಾಗಿದೆ. ಹಾಗೆ ಡಾಕ್ಟರ್ HS ಶೆಟ್ಟಿ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಇವತ್ತಿಲ್ಲ, ಅವರ ಉಪಾಧ್ಯಕ್ಷರು ನಾಗರಾಜ್ ಶೆಟ್ಟಿ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಶಾಲನ್ನು ಅತಿಥಿಗಳು ಶಾಸಕರು ಹಾಕ್ತಾರೆ. ಸ್ಮರಣಿಕೆಯನ್ನು ಶ್ರೀಪಾದಂಗಳವರು ನೀಡ್ತಾರೆ. 5 ಮನೆಯ ಪ್ರಾಯೋಜಕರು ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್. ಎಲ್ಲ ಮನೆಗೆ ಹೆಸರು ರಾಜೀವ ಸದನ. ನಿಮ್ಗೆ ಗೊತ್ತಿದೆ, ಅವರು ನಮ್ಮಿಂದ ಪ್ರೇರೇಪಣೆಗೊಂಡು 100 ಕೊರಗರಿಗೆ ಮನೆ ಕಟ್ಟಲಿಕ್ಕೆ ಉದ್ಯುಕ್ತರಾಗಿದ್ದಾರೆ. ಈಗಾಗಲೇ 28 ಮನೆ ಕಟ್ಟಿ ಆಯಿತು, 14 ಮನೆಗೆ ಶಿಲಾನ್ಯಾಸ ಆಗಿದೆ. ಇನ್ನೊಂದು 2 ವರ್ಷದಲ್ಲಿ 100 ಮನೆ ಆಗ್ತದೆ. ಇದು ಯಕ್ಷಗಾನ ಕಲಾರಂಗದಿಂದ ಪ್ರೇರಣೆ ಪಡೆದು ಆದಂಥ ಕೆಲಸ. ಇದು ನಮಗೆ ಸಾರ್ಥಕ್ಯ. ಆದ್ದರಿಂದ ಆ ಟ್ರಸ್ಟ್ ಕೂಡ ನಮ್ಮದು ಅಂತಲೇ ಭಾವಿಸಿದ್ದೇವೆ. ಕುತ್ಪಾಡಿ ರಾಮಚಂದ್ರ ಗಾಣಿಗ ಅವರು ಅನುಪಸ್ಥಿತಿಯಲ್ಲಿದ್ದಾರೆ. ಅವರ ಪ್ರತಿನಿಧಿ ಪ್ರದೀಪ್ ಬಂದಿದ್ದರೆ ಸ್ವೀಕರಿಸಬೇಕು. HS ಶೆಟ್ಟರು 5 ಮನೆಗಳನ್ನು ಕಟ್ಟಿಸಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ. ಚಂದ್ರನಾಯಕ ಯಕ್ಷಗಾನ ಕಲಾವಿದ ಮತ್ತು ಮಕ್ಕಳು ಸಂಗೀತ ಮತ್ತು ಗೀತಾ ಮಂದರ್ತಿ, ರಕ್ಷಿತಾ ಮತ್ತು ಚೈತ್ರ ವಡ್ಡರ್ಸೆ, ಸ್ವಾತಿ ಕಾರ್ವಿ ಗಂಗೊಳ್ಳಿ, ಪೂರ್ಣಿಮಾ ಅಲ್ತಾರು, ಮಂಜುಶ್ರೀ ಬೊಮ್ಮರಬೆಟ್ಟು, ಹೀಗೆ 5 ಮನೆ. ಕುತ್ಪಾಡಿ ರಾಮಚಂದ್ರ ಗಾಣಿಗರು ತಮ್ಮ 75ನೇ ವರ್ಷವನ್ನು ಆಚರಿಸಿದ್ದು 3 ಮನೆಯನ್ನು ಕಟ್ಟಿಸಿಕೊಡುವ ಮೂಲಕ. ಅವರು ಅಸೌಖ್ಯ ಆದ್ದರಿಂದ ಬರಲಿಕ್ಕೆ ಆಗ್ತಾ ಇಲ್ಲ. ಗುರುರಾಜ ಅಮೀನ್ ಆದಿಉಡುಪಿ, ಇವರು 6 ಮನೆಯ ಭಾಗಶಃ ಪ್ರಾಯೋಜಕರು. ಗುರುರಾಜ ಅಮೀನ್ರು ಮತ್ತು ಅವರ ಧರ್ಮಪತ್ನಿ ನಮ್ಮೊಟ್ಟಿಗಿದ್ದಾರೆ. ಬಂದು ಸ್ವಾಮೀಜಿಯವರಿಂದ ಈ ಅನುಗ್ರಹ ಮಂತಾಶ್ರತೆ ಮತ್ತು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪೂರ್ಣಿಮಾ ಎಲ್ಲೂರು, ಸುಷ್ಮಿತಾ ಬೊಮ್ಮರಬೆಟ್ಟು, ನಿರೀಕ್ಷಾ ಅಜೇಕಾರು, ರಕ್ಷಿತಾ ಧನ್ಯ ಬೊಮ್ಮರಬೆಟ್ಟು, ನಾಗರಾಜ ಜಂಬೂರು, ಚೇತನ್ ಜೋಗಿ ಶಂಕರ್ಪುರ, ಹೀಗೆ 6 ಮನೆಯ ಭಾಗಶಃ ಪ್ರಾಯೋಜಕರು ಗುರುರಾಜ ಅಮೀನ್. ನಿಮ್ಗೆ ಗೊತ್ತಿದೆ, ಅವರು C4U ನೇರ ಪ್ರಸಾರದಲ್ಲಿ ನಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ ಅವರು ದೊಡ್ಡ ಹೆಸರು, ದೊಡ್ಡ ಸಾಧನೆ. ಆ ಬಳಿಕ ಡಾಕ್ಟರ್ ಹರಿಶ್ಚಂದ್ರ, ನಿಮ್ಗೆ ಗೊತ್ತಿದೆ, ಪಂಚಮಿ ಟ್ರಸ್ಟ್ನ ಮೂಲಕ ಡಾಕ್ಟರ್ ಹರಿಶ್ಚಂದ್ರರು ಮಾಡ್ತಾ ಇರುವ ಸಮಾಜ ಸೇವೆ ಬಹುಶಃ ಎಲ್ಲರಿಗೂ ಆದರ್ಶ. ಹರಿಶ್ಚಂದ್ರನ ವೇದಿಕೆ ಕರೆಸ್ತಾ ಇದ್ದೇನೆ. ಅವರು ಕಲಾರಂಗವನ್ನು ತನ್ನ ಸಂಸ್ಥೆಯ ಭಾಗ ಅಂತಲೇ ಭಾವಿಸಿದ್ದಾರೆ. ಬಂದಾಗ ನಾನೇನು ಕೊಡಲಿಕ್ಕಿಲ್ವ, ಇವತ್ತು ಕೂಡ ಬೆಳಿಗ್ಗೆ 100 ಮನೆ ಉದ್ಘಾಟನೆಗೆ ಬಂದಿದ್ದರು. ನಾನೇನು ಕೊಡಲಿಕ್ಕಿಲ್ವಾ ಕೇಳಿದರು. ನಾವು ಯಾರ ಹತ್ರ ದುಡ್ಡು ಕೇಳುವುದಿಲ್ಲ, ಆದರೆ ಸಾಮಾನ್ಯ ಹಿಡ್ಕೊಂಡೇ ಬರ್ತಾರೆ ಅವರು. ಅಂಥ ಸಹೃದಯಿ, ಪರಿಸರದ ಬಗ್ಗೆ ಅತೀವ ಕಾಳಜಿ ಇರುವವರು. ಅವರ ಆಸ್ಪತ್ರೆಯನ್ನು ಕಟ್ಟಿದ್ದು ನಮ್ಮ ಅಧ್ಯಕ್ಷರು M ಗಂಗಾಧರಯ್ಯರು. ಈ ಹಿನ್ನೆಲೆಯಲ್ಲಿ ಆ ಮನೆಗೂ ಕೂಡ ನಂದಾದೀಪ ಎಂಬ ಹೆಸರನ್ನೇ ಇಟ್ಟಿದ್ದಾರೆ ಅವರು. ನಂದಕುಮಾರ್ ಹೇಳಿ ಬಿಲ್ಡರ್ ಆಗಿ ಗಂಗಾಧರ್ ಹೆಸರುವಾಸಿ. ಹೀಗೆ ಕೃತಜ್ಞತೆಗೆ ಒಂದು ಪರ್ಯಾಯ ಹೆಸರು. ಹಾಗೆ ಸಾಕಿ ಸಲಹಿದ ಗೋಪಾಲ್ ಹೊಳ್ರ ಪತ್ನಿಯ ಹೆಸರಲ್ಲಿ ಒಂದು ಮನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಒಬ್ಬ ಸಹೃದಯಿ ಡಾಕ್ಟರ್ ಹರಿಶ್ಚಂದ್ರ ಅವರು ನಮಗೆಲ್ಲ ಸ್ಫೂರ್ತಿ. ಡಾಕ್ಟರ್ ಶಾರದಾ ಎಂ ಮೇಡಮ್ ಬನ್ನಿ. ಆ ಬಳಿಕ ಗೋಕುಲ್ನಾಥ್ ಪ್ರಭುಗಳು, ಅರುಣ್ ಕುಮಾರ್ ನಿರ್ಮಿತಿ ಕೇಂದ್ರ, ಶ್ರೀ ಡಾಕ್ಟರ್ ಶಾರದಾ ಎಂ ಶಿರ್ವಾ ಮೇಡಮ್ ಬನ್ನಿ. ಅವರು ಶಿರ್ವಾ ಕಾಲೇಜಿನ ನಿವೃತ್ತ ಉಪನ್ಯಾಸಕಿ, ಹಿಂದಿ ಉಪನ್ಯಾಸಕಿ, ಹಿಂದಿಯಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. 2 ಮನೆಯನ್ನು, ಒಂದು ತನ್ನ ಪತಿಯ ಹೆಸರಿನಲ್ಲಿ ಚಂದೋಗತಿ ಎಂಬ ಹೆಸರನ್ನು ಇಟ್ಟು ಮನೆಯನ್ನು ಉದ್ಘಾಟಿಸಿದೆ. ಮತ್ತೊಂದು ತನ್ನ ತಂದೆ ತಾಯಿಯ ಹೆಸರಲ್ಲಿ ಕೂಡ ಒಂದು ಮನೆಯನ್ನು ಕಟ್ಟಿಸಿದ್ದಾರೆ. ತನುಷ್ ಬಾಚನಕೆರೆ, ಸ್ವಸ್ತಿಕ್ ಎಸ್ ನಾಯಕ್ ಸೆಲ್ಕೋಡು 2 ಮನೆಯ ಪ್ರಾಯೋಜಕರು ಮೇಡಮ್. ಗೋಕುಲ್ನಾಥ್ ಪ್ರಭು ಅವರು ಇಲ್ಲ, ಅವರ ಪತ್ನಿ ಪುತ್ರರನ್ನು ಕಳಿಸ್ತೇನೆ ಹೇಳಿದ್ದಾರೆ. ಗೋಕುಲ್ನಾಥ್ ಪ್ರಭುಗಳು ನಾನು ಹೇಳಬೇಕು, ವರ್ಷಕ್ಕೆ ಅವರು ತಿಂಗಳಿಗೆ ಕಲಾರಂಗಕ್ಕೆ 5,000, ವಿದ್ಯಾಪೋಷಕ 5,000, 50,000, ಹೀಗೆ ವರ್ಷಕ್ಕೆ 10 ಲಕ್ಷಕ್ಕೂ ಮೇಲ್ಪಟ್ಟು ಕೊಡುವ ದಾನಿ ಅವರು. ಇದರೂ ಬರುವುದಿಲ್ಲ. ಇವತ್ತು ಅನಿವಾರ್ಯವಾಗಿ ದುಬೈಗೆ ಹೋಗಬೇಕಾಯಿತು. ಹೇಳಿದರು, ಮುರಳಿ ನಾನು ಬಂದರೆ ಫ್ಲೈಟ್ ಇಷ್ಟು ಚಾರ್ಜ್ ಆಗ್ತದೆ, ಆ ಹಣವನ್ನು ವಿದ್ಯಾಪೋಷಕ ಕೊಡ್ಬೋದಲ್ಲ, ನಾಡ್ದು ಬರ್ತೇನೆ ಹೇಳಿದರು. ಅರುಣ್ ಕುಮಾರ್ ನಿರ್ಮಿತಿ ಕೇಂದ್ರ, ಅವರ ಧರ್ಮಪತ್ನಿ ಬಂದಿದ್ದಾರೆ, ಶ್ರೀದೇವಿ, ಹಾಗೆ ಪುತ್ರ ಬಂದಿದ್ದಾರೆ. ಪಾದೂರಿನ ಮಲ್ಲಿಕಾ ಮತ್ತು ಗೋಳಿಹೊಳೆಯ ದೀಕ್ಷಾ ನಿಂಜೂರು ಮತ್ತು ಸ್ತುಶಿಶ್ ಪದವು, ಈ 2 ಮನೆಯ ಪ್ರಾಯೋಜಕರು ಅರುಣ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಶ್ರೀದೇವಿಯವರು. ಅವರು ಕೂಡ ಹಾಗೆ ನಮಗೆ ನಿರಂತರ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಕರ್ನಾಟಕ ಬ್ಯಾಂಕ್ 2 ಮನೆಯ ಪ್ರಾಯೋಜಕತ್ವವನ್ನು ವಹಿಸಿದೆ. ಸ್ವಾತಿ ನಿಟ್ಟೂರು, ಪ್ರವೀಣ್ ಗಾಣಿಗ ಮೇಳದ ಕಲಾವಿದರು, ವೃತ್ತಿ ಕಲಾವಿದರು,
ಮತ್ತು ಅವರ ಮಕ್ಕಳಾದ ಪಲ್ಲವಿ ಮತ್ತು ಪ್ರಿಯಾಲಕ್ಷ್ಮಿ. ಹೀಗೆ 2 ಮನೆಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್. ಆದ್ದರಿಂದ ಒಂದು ಫೋಟೋವನ್ನು ನೀಟಾಗಿ ತಗೊಳ್ಳಿ, ಯಾಕಂದರೆ ಇದು ಅಪೂರ್ವವಾದಂಥ ಒಂದು ಸಂದರ್ಭ. ಫೋಟೋಕ್ಕೂ ಅಷ್ಟೇ ಮಹತ್ವ ಇದೆ. ಕರ್ನಾಟಕ ಬ್ಯಾಂಕಿನ ಪರವಾಗಿ ಅದರ ಆಡಳಿತ ನಿರ್ದೇಶಕರು CEO ನಮ್ಮೊಟ್ಟಿಗಿದ್ದಾರೆ. ಅವರೇ ಅದನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ ರಾಘವೇಂದ್ರ ಭಟ್ರು. ಇದು ನಮಗೆ ಹೆಮ್ಮೆಯ ಸಂಗತಿ. ಸರಿದರೆ ನಮ್ಮ ಎಲ್ಲ ಟ್ರಾನ್ಸಾಕ್ಷನ್ ಆಗುವುದು ಕರ್ನಾಟಕ ಬ್ಯಾಂಕ್ ರಥಬೀದಿಯ ಶಾಖೆಯಿಂದ. ಸುಮಾರು ವರ್ಷಕ್ಕೆ 5-6 ಕೋಟಿಯ ಟ್ರಾನ್ಸಾಕ್ಷನ್ ಒಂದೇ ಬ್ಯಾಂಕಿನಿಂದ. ಆದ್ದರಿಂದ ಎಲ್ಲ ಅಧ್ಯಕ್ಷರು ನಮಗೆ ವಿಶೇಷ ಪ್ರೀತಿಯನ್ನು ಕರುಣೆಯನ್ನು ತೋರಿಸಿದ್ದಾರೆ. ರಾಘವೇಂದ್ರ ಭಟ್ರಂತೂ ಅತಿಶಯವಾದಂಥ ಪ್ರೀತಿಯನ್ನು ನಮ್ಮ ಮೇಲೆ ಹರಿಸ್ತಾ ಇದ್ದಾರೆ. ಶ್ರೀ ಹರೀಶ್ ರಾಯಸ್ ಟೆಕ್ಸ್ಟೈಲ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್, ದಯವಿಟ್ಟು ಬನ್ನಿ. ಹಾಗೆ ಮತ್ತೆ US ನಾಯಕ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್, ಗುರುಸ್ಮೃತಿ ಟ್ರಸ್ಟ್, ವಸಂತಾಚಾರ್ಯ, ಕೆ ಸದಾಶಿವ ಭಟ್, ಡಾಕ್ಟರ್ ಮನೋಹರ್ ಉಪಾಧ್ಯ. ಹರೀಶ್ ರಾಯಸ್ ಇವತ್ತು ಬೆಳಿಗ್ಗೆ ಅವರು ನಿಜವಾಗಿ ಫ್ಲೈಟಲ್ಲಿ ಬರುವವರು, ಕಡೆಗೆ ವಿಳಂಬ ಆಗ್ತದೆ ಹೇಳಿ ಕಾರಲ್ಲಿ ನಿನ್ನೆ ರಾತ್ರಿ ಹೊರಟು ಬೆಳಿಗ್ಗೆ ಬಂದಿದ್ದಾರೆ. ಶಿವಪುರಕ್ಕೆ ಬಂದು ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಾರೆ. 2 ಮನೆಯ ಪ್ರಾಯೋಜಕರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಎಷ್ಟೋ ಮಕ್ಕಳಿಗೆ ತನ್ನ ಸ್ವಂತ ಕಂಪನಿಯಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ. ಅವರಿಗೆ ಸ್ಕಿಲ್ ಡೆವಲಪ್ಮೆಂಟನ್ನು ಕಲಿಸಿ ಅವರು ಬೇರೆ ಕಂಪನಿಗಳಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸುವ ಹಾಗೆ ಮಾಡಿದ್ದಾರೆ. ಅವರ ತಂದೆಯ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಯಲ್ಲಿ ಸ್ಥಾಪಿಸಿದ್ದಾರೆ. ರಮೇಶ್ ರಾವ್ ರಾಯಸ್ ಹೆಸರಲ್ಲಿ ಒಂದು ಕಲಾವಿದರಿಗೆ ಕೊಡುವಂತೆ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದಾರೆ. ಇಬ್ಬರು ಸತಿಪತಿಯರು ಕೂಡ ಸಂಸ್ಥೆಯ ಮೇಲೆ ವಿಶೇಷ ಪ್ರೀತಿಯನ್ನು ಗೌರವವನ್ನು ಇಟ್ಟುಕೊಂಡಿದ್ದಾರೆ. US ನಾಯಕ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್, ಸುರೇಶ್ ನಾಯ್ಕರು ನಮ್ಮ ಇದ್ದಾರೆ, ಖ್ಯಾತ ಲೆಕ್ಕ ಪರಿಶೋಧಕರು. ನಿಮ್ಗೆ ಗೊತ್ತಿದೆ, ರವೀಂದ್ರ ನಾಯ್ಕರು ನಮ್ಮ ನಾಡಿಗೆ ಹೆಮ್ಮೆ, ಅಭಿಮಾನ, ಗರ್ವ ನಮಗೆಲ್ಲ. ಸುಮಾರು ಹತ್ತಿರ 100 ವರ್ಷ ಬದುಕಿದಂತಹ ಒಬ್ಬ ರೋಟೇರಿಯನ್, ಸಮಾಜ ಸೇವಕರು, ಹನುಮಾನ್ ಟ್ರಾವೆಲ್ಸ್ನ ಮುಖ್ಯಸ್ಥರು. ತನ್ನ ಎಲ್ಲ ಆಸ್ತಿಯನ್ನು ಅವರು ಟ್ರಸ್ಟಿಗೆ ಕೊಟ್ಟಿದ್ದಾರೆ, US ನಾಯಕ್ ಚಾರಿಟಬಲ್ ಟ್ರಸ್ಟಿಗೆ. ಸುಮಾರು 20 ಕೋಟಿಗೂ ಮೇಲ್ಪಟ್ಟು ಅದರ ಬಡ್ಡಿಯನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ. ಅದರ ಹೊಣೆಯನ್ನು ವಹಿಸಿದಂಥ ಸುರೇಶ್ ನಾಯ್ಕರು ನಮ್ಮ ಎಷ್ಟೋ ಕಲಾವಿದರಿಗೆ, ಮಕ್ಕಳಿಗೆ ಅವರು ವೈದ್ಯಕೀಯ ನೆರವನ್ನು ನೀಡ್ತಾ ಇದ್ದಾರೆ. 2 ಮನೆಯ ಪ್ರಾಯೋಜಕರು ವಿದ್ಯಾಪೋಷಕಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಸುರೇಶ್ ನಾಯ್ಕರನ್ನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದಾರೆ. ಸಾತ್ವಿಕ್ ಬೇಳಾರಮಕ್ಕಿ, ಜಯಲಕ್ಷ್ಮಿ ನಿಂಜೂರುಬೆಟ್ಟು 2 ಮನೆಯ ಪ್ರಾಯೋಜಕರು ಸುರೇಶ್ ನಾಯ್ಕರು. ಗುರುಸ್ಮೃತಿ ಟ್ರಸ್ಟ್ ಗುರು ಸಂಜನಾ ಕಾಳವಾರ್ ಮತ್ತು ವಿಜಯ ನಾಯಕ್ ನಿರ್ಜಡ್ಡು ಇವರಿಗೆ ಮನೆಯನ್ನು ಕಟ್ಟಿಸಿಕೊಟ್ಟದ್ದು. ದೀಪಕ್ ಕಾಮತ್, ಡಾಕ್ಟರ್ ದೀಪಕ್ ಪ್ರಭುಗಳು ಮತ್ತು ಅವರ ಧರ್ಮಪತ್ನಿ ದಯವಿಟ್ಟು ಬಂದಿದ್ದಾರೆ. ಅವರು ಡಾಕ್ಟರ್ ದೀಪಕ್ ಪ್ರಭುಗಳು ಬಂದಿದ್ದರು, ಭೋಜನವನ್ನು ಸ್ವೀಕರಿಸಿದರು. ಅವರು ಎದುರು ಬರುವುದಿಲ್ಲ, ಬಹುಶಃ ಕೂತ್ಕೊಂಡವರು ವೇದಿಕೆಗೆ ಬರ್ತಾ ಇಲ್ಲ. ದೀಪಕ್ ಪ್ರಭುಗಳು ನೋಡಿ, ನಮ್ಮ ದಾನಿಗಳು ಹೇಗೆ ಹೇಳಿದರೆ ಅವರು ಮುಂದೆ ಬರಲಿಕ್ಕೆ ತಮ್ಮ ಹೆಸರು ಬೇಡ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಹೇಳಬೇಡಿ ಅಂತ ಅವರು ಆಜ್ಞೆ ಮಾಡಿದ್ದಾರೆ ಗುರುಸ್ಮೃತಿ ಟ್ರಸ್ಟ್ನ ಮೂಲಕ. ವಸಂತಾಚಾರ್ಯರು ಕುಂದಾಪುರ 2 ಮನೆಯ ಪ್ರಾಯೋಜಕರು. ನಂದಕುಮಾರ್ ಪಾಣಾರ ಸೌಕೂರು, ಇವರು ಮೇಳದ ಕಲಾವಿದರು, ನಂದಕುಮಾರ್ ಪಾಣಾರ ಅವರು. ಹಾಗೆ ಶ್ರಾವ್ಯ ಕಾರ್ವಿ ಗಂಗೊಳ್ಳಿ. ಹೀಗೆ ಒಬ್ಬ ಕಲಾವಿದನಿಗೆ ಮತ್ತೊಬ್ಬ ವಿದ್ಯಾಪೋಷಕ ವಿದ್ಯಾರ್ಥಿನಿಗೆ ಮನೆಯನ್ನು ಕಟ್ಟಿಸಿದ್ದಾರೆ. ಆ ಹುಡುಗಿಯ ಮುಂದಿನ ಅವರನ್ನು ಮುಂದೆ ಕಳಿಸಿ, ಅವರು ಕರೀಲಿಕ್ಕುಂಟು ಅವರನ್ನು. ಹಾಗೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೂ ನೆರವನ್ನು ನೀಡ್ತಾ ಇದ್ದಾರೆ. ತುಂಬ ಸಹೃದಯರು, ಕಲಾರಂಗದ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ತೋರಿಸಿದ್ದಾರೆ. ಮತ್ತೆ ಹೇಳಿದ್ದಾರೆ, ಮುರಳಿಯವರೇ ಇನ್ನೂ ಮನೆ ಇದ್ದರೆ ಹೇಳಿ, ನಾವು ಅದನ್ನು ನಿರ್ಮಿಸಿಕೊಡ್ತೇವೆ ಹೇಳಿ, ಅಂತಹ ಸಹೃದಯರು. ಶ್ರೀ ಕೆ ಸದಾಶಿವ ಭಟ್ ಬೆಂಗಳೂರು. ಸದಾಶಿವ ಭಟ್ರು ಈಗಾಗಲೇ ಬೆಳಿಗ್ಗೆ ಅವರು ಶಿವಪುರಕ್ಕೆ ಬಂದಿದ್ದಾರೆ, ಮನೆಯ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಾರೆ. ಕಡಂದೇಲು ಪುರುಷೋತ್ತಮ ಭಟ್ರ ಖ್ಯಾತ ಯಕ್ಷಗಾನ ಕಲಾವಿದರ ಸುಪುತ್ರ, ಕೊಡುಗೈ ದಾನಿ, ಎಲ್ಲ ಮಠಾಧೀಶರಿಗೂ ದೊಡ್ಡ ರೀತಿಯ ನೆರವನ್ನು ನೀಡುತ್ತಾ ಪರಮ ದೈವ ಭಕ್ತರು, ಕೃಷ್ಣ ಭಕ್ತರು. ಕಲಾರಂಗದ ಬಗ್ಗೆ ವಿಶೇಷವಾದಂತಹ ಒಲವು ಅವರಿಗೆ. ಅಂಕಿತಾ ಗುಜ್ಜಾಡಿ ಮತ್ತು ಶಿವರಾಜ್ ಕಿರಿಮಂಜೇಶ್ವರ ಈ 2 ಮನೆಯ ಪ್ರಾಯೋಜಕರು ಅವರು. ಅವರ ಧರ್ಮಪತ್ನಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ, ಇವತ್ತು ನೀವು ಇದರಲ್ಲಿ ಕೇಳಿರ್ಬೋದು, ಅವರ ಮಾತನ್ನು ಕೇಳಿದ್ದೀರಿ ನೀವು, ತುಂಬ ಖುಷಿಪಟ್ಟಿದ್ದಾರೆ. ಸದಾಶಿವ ಭಟ್ರು ನಮಗೆ ಸದಾ ಪ್ರೋತ್ಸಾಹ ನೀಡ್ತಾ ಇರುವ ಹಿರಿಯ ದಾನಿ. ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಯಕ್ಷಧ್ವನಿ ಟ್ರಸ್ಟ್ ಮಂಗಳೂರು. ಮನೋಹರ್ ಉಪಾಧ್ಯಾಯ ವಿಶೇಷ, ಇವರು ಕೂಡ ನಾನು ಬರ್ತಾರ ಇಲ್ಲೋ ಅಂತ ಬಯಸ್ಕೊಂಡಿದ್ದೆ. ಕಾಣಿಸಿಕೊಳ್ಳುವಲ್ಲಿ ಅತ್ಯಂತ ಜಿಪುಣ, ಕಲಾರಂಗದ ಬಗ್ಗೆ ಅಪಾರ ಗೌರವ. ನಾವು ಜಾಗ ಖರೀದಿಸುವಾಗಲೂ ಮೊದಲು ಅಡ್ವಾನ್ಸ್ 10 ಲಕ್ಷ ರೂಪಾಯಿ ಕೊಟ್ಟವರು, ಇನ್ನೂ ಹಿಂತಕೊಳ್ಳಿಲ್ಲ. ಇಲ್ಲ, ಅದಕ್ಕೆ ದಿನ ಕೂಡಿ ಬರಲಿಲ್ಲ ಅಂತ ಹೇಳಿದ್ದಾರೆ. ಮೊದಲು ಮನೆಯನ್ನು ತನ್ನ ತಂದೆ ತಾಯಿ ಹೆಸರಲ್ಲಿ ಕಟ್ಟಿಸಿದ್ದಾರೆ ಯಕ್ಷಧ್ವನಿ ಟ್ರಸ್ಟ್ನ ಮೂಲಕ. ಅಷ್ಟು ಮಾತ್ರ ಅಲ್ಲ, ನಮಗೆ ನಿರಂತರ ಪ್ರೋತ್ಸಾಹ. ಇವತ್ತು ನೋಡಿ, ನಿಮಗೆಲ್ಲ ಒಂದು ಗಿಡ ಕೊಡ್ತಾ ಇದ್ದೇವೆ, ಕಸಿ ಮಾವಿನ ಗಿಡ, ಅದಕ್ಕೊಂದು ಲೇಬಲ್. ಒಂದು ಸ್ವೀಟ್ ಕೊಡ್ತಾ ಇದ್ದೇವೆ, ಅದಕ್ಕೂ ಲೇಬಲ್. ನಾವು ಹೇಳುವುದು ಬೇಡ, ಎಲ್ಲವನ್ನು ಮಾಡುವಂಥ ಒಬ್ಬ ಸಹೃದಯಿ, ಪ್ರಕೃತಿ ಪ್ರೇಮಿ, ನಮಗೆ ಸದಾ ಮಾರ್ಗದರ್ಶನ ನೀಡುವರು ತುಂಬ ಇದೆ. ಇವರ ಬಗ್ಗೆ ಹೇಳ್ತಾ ಹೋದರೆ ಒಬ್ಬೊಬ್ಬರ ಬಗ್ಗೆ ನನಗೆ 10 ನಿಮಿಷ ಬೇಕು, ಆದ್ದರಿಂದ ಅದನ್ನು ನಾನು ಕಡಿತಗೊಳಿಸ್ತಾ ಇದ್ದೇನೆ. ದಿನೇಶ್ ಪೂಜಾರಿ, ಫ್ರೆಂಡ್ಸ್ ಪುತ್ತೂರು. ಹಾಗೆ
ಮರಣೆ ಉಮೇಶ್ ಭಟ್ರು, ವಿದ್ವಾನ್ ಗುಂಡಿಬೈಲ್ ಭಟ್ರು, ಜಯನ್ ಭಟ್, ಗಣೇಶ್ ಕಾಂಚನ್. ದಿನೇಶ್ ಪೂಜಾರಿ ಬನ್ನಿ, ನಾನು ಮುಂದೆ ಬರುವವರ ಹೆಸರನ್ನು ಹೇಳಿದ್ದು. ದಿನೇಶ್ ಪೂಜಾರಿ ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯ. ಇಬ್ಬರು ಮಕ್ಕಳು, ಇಬ್ಬರಿಗೂ ಕೂಡ ವಿಶೇಷವಾದಂತಹ ದೈಹಿಕ ದೌರ್ಬಲ್ಯ ತಕ್ಷಣ ಬಂದದ್ದು. ಒಬ್ಬನಿಗೆ 9ನೇ ಕ್ಲಾಸು, ಮತ್ತೊಬ್ಬ ಪಾಲಿಟೆಕ್ನಿಕ್ ಕಲಿತಾ ಇದ್ದ. ಅವರಿಗೆ ಒಂದೇ ಆಸೆ, ತಮಗೆ ಮನೆಯಲ್ಲಿ ಮನೆ ಬೇಕು ಹೇಳಿ. ಅದಕ್ಕೋಸ್ಕರ ಅವರಿಗೋಸ್ಕರ ಒಂದು ಸುಮಾರು 12 ಲಕ್ಷ ಆ ಕಾಲದಲ್ಲಿ ಮನೆಯನ್ನು ದಿನೇಶ್ ಮತ್ತು ಅವರ ಫ್ರೆಂಡ್ಸ್ ಒಟ್ಟು ಸೇರಿ ಕಟ್ಟಿಸಿಕೊಟ್ಟಿದ್ದಾರೆ. ಆ ಹುಡುಗ ಬಂದಿದ್ದಾನೆ, ಈಗ ವೀಲ್ ಚೇರಲ್ಲಿ ಬಂದಿದ್ದಾನೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗೋಸ್ಕರ. ವೀಲ್ ಚೇರಿಗೆ ತುಂಬ ತೀವ್ರ ಅಸೌಖ್ಯ. ಒಬ್ಬ ಹುಡುಗನ ಕಳ್ಕೊಳ್ಬೇಕಾಯಿತು, ಇತ್ತೀಚೆಗಷ್ಟೇ ಅವನನ್ನು ಕಳ್ಕೊಂಡೆವು. ಇವನು ದೈಹಿಕವಾಗಿ ತುಂಬ ದುರ್ಬಲನಾಗಿದ್ದಾನೆ. ಅವರ ಕನಸನ್ನು ಈಡೇರಿಸಲಿಕ್ಕೋಸ್ಕರ ದಿನೇಶ್, ದರ್ಶನ್, ಧನುಷ್ ಸರಳೆಬೆಟ್ಟಿನ 2 ಮಕ್ಕಳಿಗೆ ಈ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದ. ಮರಣೆ ಉಮೇಶ್ ಭಟ್ರು ಬಹುಶಃ ಮತ್ತೆ ಸೇರ್ಕೊಳ್ತಾರೆ ನಾವು. ಅವರ 60ನೇ ವರ್ಷದ ಸಂಭ್ರಮ ಇವತ್ತು. ವಿದ್ವಾನ್ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು, ಪ್ರಶಾಂತ್ ಮತ್ತು ಪವಿತ್ರ ಪೆರಡೂರು. ಬನ್ನಿ, ಅವರ ಮಾತೃಶ್ರೀಯವರು ಇದ್ದಾರೆ. ಬನ್ನಿ ಅಮ್ಮ, ಹಾಂ ಬನ್ನಿ. ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು, ಅವರ ಬಗ್ಗೆ ನಾನು ಹೇಳೋದು ಬೇಡ, ಸ್ವಾಮೀಜಿಯವರಿದ್ದಾರೆ. ನಮ್ಮ ನಾಡು ಕಂಡ ಒಬ್ಬ ಅಪೂರ್ವ ಪ್ರತಿಭೆ. ಅವರು ಒಂದೆರಡಲ್ಲ, ಚತುರ್ವೇದಗಳನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ಕನ್ನಡ ಸಂಸ್ಕೃತದಲ್ಲಿ ಪ್ರಕಾಂಡ ಪಂಡಿತರು, ವಾಸ್ತುತಜ್ಞರು. ನಮ್ಮ ಎಲ್ಲ ದೇವಸ್ಥಾನಗಳಿಗೆ ವಾಸ್ತುವನ್ನು ರೂಪಿಸುವವರು ಯಾರು ಹೇಳಿದರೆ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು. ಅವರು ಸಿಗುವುದೇ ದುರ್ಲಭ, ಯಾಕಂದರೆ ಅಷ್ಟು ಬ್ಯುಸಿಯಾದಂತಹ ಒಬ್ಬ ವ್ಯಕ್ತಿ. ತನ್ನ ತಂದೆ 70ನೇ ವರ್ಷವನ್ನು ಆಚರಿಸಿದ್ದು ಹೇಗೆ ಹೇಳಿದರೆ, ಬಾಲ್ಯದಲ್ಲಿ ತುಂಬ ಕಷ್ಟಪಟ್ಟಿದ್ದೇವೆ, ಒಂದು ಬಡ ಮಗುವಿಗೆ ಮನೆ ಕಟ್ಟಿಸಿಕೊಡಿ ಹೇಳಿ. ಈ ಹಿನ್ನೆಲೆಯಲ್ಲಿ ಪೆರಡೂರಿನಲ್ಲಿ ಒಂದು ಮನೆಯ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ನಮಗೆ ಸದಾ ನಮ್ಮ ಈ ಕಟ್ಟಡ ಉದ್ಘಾಟನೆ ಆಗುವಾಗ ವೈದಿಕ ಕ್ರಿಯೆಯನ್ನು ಪೂರ್ತಿ ಉಚಿತವಾಗಿ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರೆ ಮಾಡಿದ್ದಾರೆ. ಯಾವ ವಸ್ತುವಿನ ಬೆಲೆಯನ್ನು ಕೇಳಲಿಲ್ಲ. ಡಾಕ್ಟರ್ ಜಯನ್ ಭಟ್ರು, ಗಣೇಶ್ ಕಾಂಚನ್, ಹಾಗೆ ನಿಟ್ಟೂರು ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘ, ಅದರ ಅಧ್ಯಕ್ಷರು ದಿನೇಶ್ ಪೂಜಾರಿ ಬನ್ನಿ. ಮತ್ತೆ ಹಾಗೆ ಪ್ರಸಾದ್ ರಾವ್. ಡಾಕ್ಟರ್ ಜಯನ್ ಭಟ್ರು ಅವರು ಇನ್ನೊಬ್ಬರು ನಮ್ಮ ಸಂಸ್ಥೆಯ ಆಸ್ತಿ. ಅವರಿಗೆ ಕಲಾರಂಗ ಹೇಳಿದೆ ತನ್ನ ಮನೆ ಹಾಗೆ. ದಿವಸಕ್ಕೊಮ್ಮೆ ಫೋನ್ ಮಾಡದಿದ್ದರೆ ಆಗೋದಿಲ್ಲ. ಸ್ಫೂರ್ತಿ ನಮಗೆ. ಅಕ್ಷಯ ಗಾಣಿಗ ಇಲ್ಲಿದ್ದಾನೆ. ಒಂದು ಇಡೀ ಕುಟುಂಬವನ್ನು ಬದಲಾಯಿಸಿದ್ದಾರೆ. ಆ ಕುಟುಂಬ ಹೇಗಿತ್ತು ಅಂತ ನಿಮಗೆ ಬಾಲಕೃಷ್ಣ ಗಾಣಿಗರು, ಮದ್ಲೆಗಾರರು, ಮೇಳದ ಮದ್ಲೆಗಾರರು, ಅವರು ಇಡೀ ಕುಟುಂಬವನ್ನು ಹೇಗೆ ಬದಲಾಯಿಸಿದ್ದಾರೆ ಹೇಳಿ ನಮ್ಗೆ ಗೊತ್ತಿದೆ. ಅಷ್ಟು ಮಾರ್ಗದರ್ಶನ ನೀಡುವವರು. ಕಲಾವಿದರಿಗೆ ಕರೆದು ಅವರ ದೈಹಿಕ ಅಸೌಖ್ಯ ಇದ್ದರೆ ಅದಕ್ಕೆ ಮಾರ್ಗದರ್ಶನ ನೀಡುವವರು. ತುಂಬ ಸಹೃದಯಿ, ಸಮಾಜದ ಬಗ್ಗೆ ತುಂಬ ಪ್ರೀತಿ ಇರುವವರು. ಅಂತಹ ಜಯನ್ ಭಟ್ರು ನಮ್ಮ ಸಂಸ್ಥೆಯ ಹೆಮ್ಮೆ. CA ಗಣೇಶ್ ಕಾಂಚನ್ರು, ಅವರು ಶರತ್ ಮತ್ತು ಜ್ಞಾನೇಶ್ ಬಾರ್ಕೂರ್ನ 2 ವಿದ್ಯಾರ್ಥಿಗಳಿಗೆ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಪ್ರಸಾದ್ ರಾವ್, ಯಶ್ಪಾಲ್ ಸುವರ್ಣ, MR ಹೆಗಡೆ, RV ನಾಯಕ್, US ರಾಜಗೋಪಾಲಾಚಾರ್ಯ ಸಿದ್ಧರಾಗಬೇಕು. CA ಗಣೇಶ್ ಕಾಂಚನ್ರು ಉಡುಪಿಯ ಖ್ಯಾತ ಲೆಕ್ಕ ಪರಿಶೋಧಕರು, ತುಂಬ ಸಹೃದಯಿ. ಕಲಾರಂಗಕ್ಕೆ ವಿದ್ಯಾಪೋಷಿಗೆ ನಿಶ್ಚಿತವಾಗಿ ದೊಡ್ಡ ಮೊತ್ತದ, ಕೆಲವರು ಕೇಳ್ತಾರೆ ನಿಮ್ಗೆ ಯಾರಿಷ್ಟು ಕೊಡುವುದು ಹೇಳಿ. ಅದರಲ್ಲಿ ಒಬ್ಬರು ಗಣೇಶ್ ಕಾಂಚನ್ರು. ತುಂಬ ಬಾಲ್ಯದಲ್ಲಿ ಕಷ್ಟಪಟ್ಟು ವಿದ್ಯೆಯನ್ನು ಕಲಿತು ಎತ್ತರವನ್ನು ಏರಿದವರು ಗಣೇಶ್ ಕಾಂಚನ್ರು. ನಮ್ಮ ಸಂಸ್ಥೆಯ ಬಗ್ಗೆ ಅಪಾರವಾದ ಪ್ರೀತಿ ಕಾಳಜಿಯನ್ನು ಹೊಂದಿದವರು. ಗಣೇಶ್ ಕಾಂಚನ್ರನ್ನು ಗುರುತಿಸುವುದು ನಮಗೆ ಅಭಿಮಾನದ ಸಂಗತಿ. ಡಾಕ್ಟರ್ ರಾಜಾ ವಿಜಯಕುಮಾರ್ ಬರಲಿಲ್ಲ. ಹಾಗೆ ನಿಟ್ಟೂರು ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ರಕ್ಷಿತಾ ಮತ್ತು ದೀಕ್ಷಿತ್ ಕರಂಬಳ್ಳಿಯವರಿಗೆ ದಿನೇಶ್ ಪೂಜಾರಿ, ಅದರ ಹಳೆ ವಿದ್ಯಾ ಸಂಘದ ಅಧ್ಯಕ್ಷರು, ಅದನ್ನು ದಿನೇಶ್ ಪೂಜಾರಿ ಮತ್ತು ಯಾರು ಬಂದಿದ್ದಾರೆ? ಯೋಗೀಶ್ ಬನ್ನಿ. ಯೋಗೀಶ್ ಚಂದ್ರಾದರ್ ಬನ್ನಿ. ಆಗ ಅಧ್ಯಕ್ಷರಾಗಿದ್ದವರು ಯೋಗೀಶ್ ಚಂದ್ರಾದರ್, ದಯವಿಟ್ಟು ಬನ್ನಿ. ಎಚ್.ಎಸ್. ಶೆಟ್ಟರು ನಿಮ್ಗೆ ಗೊತ್ತಿರ್ಬೋದು, ನಿಟ್ಟೂರು ಪ್ರೌಢಶಾಲೆಗೆ 1 ಕೋಟಿಯ ದಾನವನ್ನು ಕೊಟ್ಟರು. ಅದರ ಋಣವನ್ನು ಹೇಗೆ ತೀರಿಸುವುದು ಅಂತ ಯೋಚನೆ ಮಾಡಿದಾಗ ಹಳೆ ವಿದ್ಯಾರ್ಥಿ ಸಂಘ 2 ವಿದ್ಯಾರ್ಥಿಗಳಿಗೆ ಮನೆಯನ್ನು ಕಟ್ಟಿಸಿಕೊಟ್ಟಿತು. ಅದರ ಹೆಸರು ನಾವು ಶ್ರೀನಿವಾಸ ನಿಲಯ ಅಂತ ಇಟ್ಟೆವು. ಅದರ ಪೂರ್ತಿ ವೆಚ್ಚವನ್ನು ಹಳೆ ವಿದ್ಯಾರ್ಥಿ ಸಂಘ ವಹಿಸಿಕೊಂಡಿದೆ. ಆಗ ಅಧ್ಯಕ್ಷರಾಗಿದ್ದವರು ಯೋಗೀಶ್ ಚಂದ್ರಾದರ್, ಈಗ ಅಧ್ಯಕ್ಷರಾಗಿರೋರು ದಿನೇಶ್ ಪೂಜಾರಿ. ಪ್ರಸಾದ್ ರಾವ್, ಮೆಟ್ರೈಸಸ್ ರೂಫಿಂಗ್ ಸ್ಟ್ರಕ್ಚರ್, ಸಂತೆಕಟ್ಟೆ, ಉಡುಪಿ. ಸಾನಿಕಾ ಬೀಜಾಡಿ, ಇವಳಿಗೆ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆನಂದ ಸಿ ಕುಂದರ್ರ ಬಗ್ಗೆ ಅಪಾರ ಗೌರವ. ಆನಂದ ಸಿ ಕುಂದರ್ರಿಗೆ 75 ವರ್ಷ ಆದಾಗ ಏನು ಮಾಡುವುದು ಅಂತ ಯೋಚನೆ ಮಾಡಿದಾಗ ಒಂದು ಮನೆಯನ್ನು ಅವರಿಗೆ ಅರ್ಪಿಸುವುದು, ಅವರ ದಿವ್ಯಹಸ್ತದಿಂದಲೇ ಮನೆಯನ್ನು ಬೆಳಗಿಸುವುದು ಅಂತ ಸಂಕಲ್ಪಿಸಿಕೊಂಡು ಆನಂದ ಕುಂದರ್ರ 75ನೇ ವರ್ಷವನ್ನು ಆ ರೀತಿ ಆಚರಿಸಿದವರು ಪ್ರಸಾದ್ ರಾವರು. ಬೀಜಾಡಿಯ ಒಬ್ಬ ಹುಡುಗಿಗೆ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದು ಒಬ್ಬ ದನಿಯ ಬಗ್ಗೆ ಇರುವಂತಹ ಅಭಿಮಾನವನ್ನು, ಕಾಳಜಿಯನ್ನು ತೋರಿಸ್ತದೆ. ಪ್ರಸಾದ್ ರಾವ್ ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಮನೆ ಭೇಟಿಯನ್ನು ಮಾಡಿ ವರದಿಯನ್ನು ಒಪ್ಪಿಸಿದ್ದಾರೆ. ಇನ್ನೊಂದು ಈಗಾಗಲೇ ಉಲ್ಲೇಖ ಆಗಿದೆ, ಯಶ್ಪಾಲ್ ಸುವರ್ಣರು. ಅವರು ಕೇವಲ ಜನಪ್ರತಿನಿಧಿ ಮಾತ್ರ ಅಲ್ಲ, ಇಡೀ ಬದುಕನ್ನೇ ಸಮಾಜ ಸೇವೆಗೆ ಹಾಗೆ. ನಮ್ಗೆ ಗೊತ್ತಿದೆ, ನಮ್ಮ ಪ್ರಧಾನಮಂತ್ರಿಯಿಂದ ಹಲವಾರು ಮಂದಿ ಆ ರೀತಿಯ ವ್ಯಕ್ತಿಗಳಿದ್ದಾರೆ. ಅದೇ ಸ್ವರೂಪದಲ್ಲಿ ತನ್ನ ಬದುಕನ್ನೇ ಸಮಾಜಕ್ಕಾಗಿ ಅರ್ಪಿಸಿದವರು ಯಶ್ಪಾಲ್ ಸುವರ್ಣರು. ತನ್ನ ಮಾತಾಪಿತರ ಹೆಸರಿನಲ್ಲಿ ಪುಷ್ಪಾನಂದ
ಟ್ರಸ್ಟನ್ನು ಸ್ಥಾಪಿಸಿದ್ದಾರೆ. ಲಕ್ಷಾಂತರ ರೂಪಾಯಿನ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ದಾರೆ. ಒಂದು ಮನೆಯನ್ನು ಕೂಡ 2.5 ವರ್ಷದ ಹಿಂದೆ ಬ್ರಹ್ಮಾವರದಲ್ಲಿ ಮನೆಯನ್ನು ಕಟ್ಟಿಸಿ ಆ ಮಗುವಿಗೆ ಒಂದು ನೆರಳನ್ನು ತಂಪನ್ನು ನೀಡಿದ್ದಾರೆ. ಯಶ್ಪಾಲ್ ಸುವರ್ಣರು ನವ್ಯ ಬೈಕಾಡಿಯ ನವ್ಯಾಳಿಗೆ ಮನೆಯನ್ನು ನಿರ್ಮಿಸಿದ್ದಾರೆ. ತನ್ನ ತಂದೆ ತಾಯಿ ಹೆಸರನ್ನೇ ಆ ಮನೆಗೂ ಇಟ್ಟಿದ್ದಾರೆ, ಪುಷ್ಪಾನಂದ ಹೇಳಿ. ನಮ್ಮ ಯಕ್ಷಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಹೌದು. ಅದನ್ನು ಕೂಡ ನಿರಂತರವಾಗಿ ಬೆಳೆಸ್ತಾ ಇದ್ದಾರೆ. ಡಾಕ್ಟರ್ MR ಹೆಗಡೆ ಉಡುಪಿ ಪೂರ್ಣಪ್ರಜ್ಞ ಕಾಲೇಜಿನ ನಿವೃತ್ತ ಉಪನ್ಯಾಸಕರು, MBA ಕಾಲೇಜಿನ ಪ್ರಥಮ ಪ್ರಾಂಶುಪಾಲರು, ನಿರ್ದೇಶಕರು, ಅತ್ಯಂತ ಸಹೃದಯಿ. ಪೇಜಾವರ್ ಶ್ರೀಗಳ ಮಾತನ್ನು ಕೇಳಿ ಪ್ರೇರಣೆಗೊಂಡು ಅವರು ನಿಶ್ಮಿತಾ ರಂಗನ್ಕೆರೆಯ ಒಂದು ಹುಡುಗಿಗೆ ಮನೆಯನ್ನು ನಿರ್ಮಿಸಿದ್ದಾರೆ. ಅದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ತುಂಬ ಖುಷಿಪಟ್ಟಿದ್ದಾರೆ. ನಮ್ಮ ಇಡೀ ಕಾರ್ಯಕರ್ತರನ್ನು ಸದಾ ಪ್ರೋತ್ಸಾಹಿಸ್ತಾ ನಮ್ಮ ಕೆಲಸಕ್ಕೆ ಬೆನ್ನು ತಟ್ಟಿ ಹುರಿದುಂಬಿಸುವಂಥ ಒಬ್ಬ ಸಹೃದಯಿ. ತುಂಬ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಡಾಕ್ಟರ್ R.V. ನಾಯಕ್ ಉಡುಪಿ, ಡಾಕ್ಟರ್ ರಾಮಚಂದ್ರ ವಿ ನಾಯಕ್ ಸರ್, R.V. ನಾಯಕರು ದಯವಿಟ್ಟು ವೇದಿಕೆ ಬರಬೇಕು. ಬಂದಿದ್ದಾರೆ ಸರ್. R.V. ನಾಯಕರು, ನಮ್ಮಲ್ಲಿ ಸಮಸ್ಯೆ ಇದೆ, ಕೆಲವರು ಅವರು ಕರೀತಾರೆ ಅಂತೇಳಿ ಹೋಗಿದ್ದಾರೆ. R.V. ನಾಯಕರು ಕೂಡ ಹಾಗೆ ಅದನ್ನು ಹೇಳಬಾರದು ಹೇಳಿದರು. ಕಡೆಗೆ ಏನು ಮಾಡೋದು? ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವ ದಿವಸವೇ ನಾವು ಕೆರುವಾಶೆಯ ಸಾಕ್ಷಿ ಎಂಬವಳಿಗೆ ಒಂದು ಮನೆಯನ್ನು ಕಟ್ಟಿ ಉದ್ಘಾಟಿಸಿದೆವು. ಅದೇ ದಿವಸ ನನ್ನ ಹೆಸರು ಎಲ್ಲಿ ಹಾಕಬಾರ್ದು ಹೇಳಿದೆವು. ನಾವು ಅದಕ್ಕೆ ರಾಮಚಂದ್ರ ನಿಲಯ ಅಂತ ಹೇಳಿದೆವು. ಅವರ ಹೆಸರು ರಾಮಚಂದ್ರ. ನಾವು ನಿಮ್ಮ ಹೆಸರಲ್ಲ, ಅಯೋಧ್ಯೆಯಲ್ಲಿ ರಾಮಚಂದ್ರ, ಆದ್ದರಿಂದ ರಾಮಚಂದ್ರ ಹೆಸರಿಡುವುದು ಹೇಳಿದೆವು. ಬಾಯಿ ಮುಚ್ಚಿದ್ರು ಅವರು. ಮತ್ತೆ ಅಲ್ಲಿಗೂ ಬರಲಿಲ್ಲ. ಕಡೆಗೆ ಅವರ ENT ಸ್ಪೆಷಲಿಸ್ಟ್ ಅವರು, ನಿಮ್ಗೆ ಗೊತ್ತಿದೆ, R.V. ನಾಯಕ್ ಅವರ ಕ್ಲಿನಿಕ್ಕಿಗೆ ಹೋಗಿ ನಾವು ಅವರನ್ನು ಗೌರವಿಸಿದ್ದು. ಇವತ್ತು ಬಂದಿದ್ದಾರೆ, ಭೋಜನ ಸ್ವೀಕರಿಸಿದ್ದಾರೆ, ಗೊತ್ತಾಯ್ತು ಅವರಿಗೆ. ಅಂತಹ ನೋಡಿ, ಗಂಗಾಧರ ಆನಂದ ಬಾಷ್ಪ ನೀವು ನೋಡಿದಿರಿ. ನಮಗೆ ಒತ್ತಡ ಅದೇ. ಇಷ್ಟು ಸಹೃದಯ ದಾನಿಗಳಿಗೆ ನಾವು ಎಷ್ಟು ಮಾಡಿದರೂ ಕಡಿಮೆ. ಮತ್ತು ಇವರೆಲ್ಲ ಗೌಪ್ಯವಾಗಿ ಗೌಪ್ಯವಾದ ನಾವು ರಸೀದಿ ಮಾಡ್ತೇವೆ, ಯಾರಿಗೂ ಹೇಳಬೇಡಿ ಅಂತ ನಮಗೆ ಹಣ ಕೊಡುವಂಥ ಸಹೃದಯಗಳು. R.V. ನಾಯಕರು ಕೂಡ ಹಾಗೆ. US ರಾಜಗೋಪಾಲಾಚಾರ್ಯರಿದ್ದಾರೆ ನಮ್ಮವರೇ. ಇವರು ನಮಗೆ ಸ್ಫೂರ್ತಿ. ತನ್ನ ವಿವಾಹದ 50ರ ಸಂಭ್ರಮವನ್ನು ಹೇಗೆ ಆಚರಿಸಿದ್ದು ಹೇಳಿದರೆ, ಅವರ ಹೆಂಡತಿ ಹೇಳಿದ್ರಂತೆ, ಏನೂ ಮಾಡೋದು ಬೇಡ, ಒಂದು ಮಗುವಿಗೆ ಮನೆಯನ್ನು ಕಟ್ಟಿಸಿಕೊಡಿ ಹೇಳಿ. 50ನೇ ಮನೆಯನ್ನು ಮೊದಲೇ ಬುಕ್ ಮಾಡಿಟ್ಟಿದ್ರು ಅವರು. 50ನೇ ಮನೆ ನಮ್ಮದು ಹೇಳಿ. ಚೈತ್ರ ನೂರಳ್ಬೆಟ್ ಕಾರ್ಕಳದ ತುತ್ತ ತುದಿ ಇದು ಗ್ರಾಮದಲ್ಲಿ ಒಂದು ಮನೆಯನ್ನು ನಿರ್ಮಿಸಿದ್ದಾರೆ. ಅದನ್ನು ಉದ್ಘಾಟನೆ ಮಾಡಿದ್ದು ಪೂಜ್ಯ ಸ್ವದೇಶಿಗಳೇ. ವಿಶ್ವವಲ್ಲಭರೇ ಬಂದು ಅದನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಚೈತ್ರ ಬಂದಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಶ್ರೀಪಾದಂಗಳವರು ಆ ದಿವಸವೇ ಮಾತು ಕೊಟ್ಟಿದ್ದರು, ಅವಳು ಇಂಜಿನಿಯರಿಂಗ್ ಮಾಡೋದಿದ್ರೆ ನನ್ನ ಕಾಲೇಜಿನಲ್ಲಿ ಉಚಿತ ಹೇಳಿ. ಈಗ ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ದಾಳೆ. ಉಚಿತವಾಗಿ ಸ್ವಾಮೀಜಿಯವರು ಅವರಿಗೆ ಸೀಟ್ ಕೊಟ್ಟಿದ್ದಾರೆ. ನೋಡಿ, ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? 6-7 ಲಕ್ಷ ರೂಪಾಯಿಯ ಮನೆ, ವರ್ಷಕ್ಕೆ 1-2 ಲಕ್ಷ ರೂಪಾಯಿಯ ಫ್ರೀ ಸೀಟ್. ಮಾನ್ಯ ಬೈಂದೂರಿನ ಶಾಸಕರಾದಂತಹ ಗುರುರಾಜ್ ಗಂಟಿಹೊಳಿಯವರು ನಮ್ಮಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. US ರಾಜಗೋಪಾಲಾಚಾರ್ಯರು ನಮಗೆ ಸ್ಫೂರ್ತಿ, ಪ್ರೇರಣೆ. ಅವರು ಪುರುಷೋತ್ತಮ್ P. ಶೆಟ್ಟಿ, ಉಜ್ವಲ್ ಡೆವಲಪರ್ಸ್ ಉಡುಪಿ. ಪುರುಷಣ್ಣ ಹೌದ್ರಾ, ಪುರುಷೋತ್ತಮ್ ಶೆಟ್ಟರು ಹಾಗೆ. ಸೃಷ್ಟಿ ಚೇರ್ಕಾಡಿ ಇವಳಿಗೆ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಮ್ಮನ್ನು ಸದಾ ಪ್ರೋತ್ಸಾಹಿಸುವವರು. ನಮಗೆ ಕಷ್ಟ ಬಂದಾಗ ಅವರು ಭೋಜನವನ್ನು ಸ್ವೀಕರಿಸಿದ್ದು, ಬಹುಶಃ ಬೇರೆ ಕೆಲಸ ಇದೆ. ಸಂಸ್ಥೆಯನ್ನು ಸದಾ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ನಮಗೆ ಮಾರ್ಗದರ್ಶನ ನೀಡುವಂಥವರು ಪುರುಷಣ್ಣ. ಅವರ ಸೇವೆಯನ್ನು ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ಪಣಂಬೂರು ವಾಸುದೇವ್ ಐತಾಳ್ರು ಮತ್ತು ಮೀನಾಕ್ಷಿ ಐತಾಳ್ರು ದಯವಿಟ್ಟು ವೇದಿಕೆ ಬನ್ನಿ. ಆ ಬಳಿಕ ಪಂಜಾ ಭಾಸ್ಕರ್ ಭಟ್ರು, ಶಾರದಾ ಪಾಂಡೇಶ್ವರ ರಾಮರಾಯರ ಮಕ್ಕಳು, ಆನಂತರ ಕೊಲ್ಲಬೆಟ್ಟು ರವೀಂದ್ರ ಶೆಟ್ಟಿ, ಅಶೋಕ್ ನಾಯಕ್, ಕುಮಾರ್ ಚಂದ್ರ ಬನ್ನಿ. ವಾಸುದೇವ್ ಐತಾಳ್ರು ಮತ್ತು ಮೀನಕ್ಕ. ಬಹುಶಃ ಯಕ್ಷ ನಿಧಿಗೆ ಆರಂಭದಿಂದಲೂ 26 ವರ್ಷದ ಸಂಪರ್ಕ ನಮ್ಮದು. ನಮಗೆ ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಅಮೆರಿಕದಲ್ಲಿ CDಯನ್ನು ಮಾರಿ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರಿದ್ದಾರೆ, ಈ ಸಭೆಯ ಘನತೆಯನ್ನು ವೃದ್ಧಿಸಿದ್ದಾರೆ. ಅವರು ಮಾಡಿದ CDಯನ್ನು ಅಮೆರಿಕದಲ್ಲಿ ಮಾರಿ ದುಡ್ಡು ಒಟ್ಟು ಮಾಡಿ ಯಕ್ಷನಿಧಿ ಕೊಟ್ಟವರು. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ನಾವು ಹೇರಾಡಿಯಲ್ಲಿ ಒಂದು ಬಿರುಗಾಳಿಗೆ ಮನೆ ಬಿತ್ತು. ರಾತ್ರಿ ಅದನ್ನು ಗ್ರೂಪಲ್ಲಿ ಹಾಕಿದೆ. ನಾವು ಹೋದೆವು, ನಾನು ಗಂಗಾಧರ ರಾಯರು, ನಾರಾಯಣ ಹೆಗಡೆಯರು. ರಾತ್ರಿಯೇ ಫೋನ್ ಮಾಡಿದರು, ಈ ಮನೆಯ ಪ್ರಾಯೋಜಕತ್ವ ನಂದು ಮುರಳಿ ಅಂತ ಹೇಳಿ. ಅವ್ರು ಹೇಳಿದ ಮೇಲೆ 2-3 ಜನ ಬೇಡಿಕೆ ಕೊಟ್ಟರು, ಅದನ್ನು ನಾವು ಪ್ರಾಯೋಜಕ ಮಾಡ್ತೇವೆ ಹೇಳಿ. ಅವ್ರು ಹೇಳಿದರು, ಇದಕ್ಕೆ ತುಂಬ ಬೇಡಿಕೆ ಬರ್ಬೋದು ಅಂತ ಹೇಳಿ. ಅಂಥ ಸಹೃದಯರು. ಅಷ್ಟು ಮಾತ್ರವಲ್ಲ, ಕಲಾರಂಗಕ್ಕೆ ಲಕ್ಷ ರೂಪಾಯಿಯ ದೇಣಿಗೆಯನ್ನು ಮೌನವಾಗಿ ಕೊಟ್ಟು ನಮ್ಮ ಕೆಲಸವನ್ನು ಪ್ರೋತ್ಸಾಹಿಸುವುದು. ದುಡ್ಡಿಗಿಂತಲೂ ನಮ್ಮ ಕೆಲಸಕ್ಕೆ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು ವಾಸುದೇವ ಐತಾಳ್ರು. ಅವರನ್ನು ಪರಿಚಯಿಸಿದ್ದು ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು. ಆಮೇಲೆ ಅವರು ನಮ್ಮ ಸಂಸ್ಥೆಯ ಭಾಗವೇ ಆಗಿದ್ದಾರೆ ಐತಾಳ್ರು. ಪಂಜಾ ಭಾಸ್ಕರ್ ಭಟ್ರು ಬರ್ತೇನೆ ಹೇಳಿದ್ದಾರೆ. ಅವರು ಸತ್ಯವತಿ ಮೇಲ್ಕಟ್ಕರೆ ಇವಳಿಗೆ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ವಿದ್ವಾಂಸರು. ತನ್ನ 60ನೇ ವರ್ಷದಲ್ಲಿ ಒಂದು ಮನೆ ಕಟ್ತೇನೆ ಅಂತ ಹೇಳಿದ್ದಾರೆ.
ಮೊತ್ತವನ್ನು ಕೊಟ್ಟಿದ್ದಾರೆ. ಮತ್ತೆ ಬರ್ಬೋದು. ಶಾರದಾ ಪಾಂಡೇಶ್ವರ್ ಮತ್ತು ರಾಮರಾಯರು, ವಾಸುದೇವ್ ಕಾರಂತರು, ಸುಪ್ರೀತಾ ಮತ್ತು ಸಂಗೀತ ಜಾನವರಕಟ್ಟೆ ಇವಳಿಗೆ ಮನೆಯನ್ನು ಕಟ್ಟಿಸಿಕೊಟ್ರು. ಆ ಮನೆ ಕಟ್ಟಿಸಿಕೊಡುವಾಗ ವಾಸುದೇವ್ ಕಾರಂತರ ಬಗ್ಗೆ ಇಡೀ ಕುಟುಂಬಕ್ಕೆ ದೊಡ್ಡ ಪ್ರೀತಿ. ಸುಮಾರು 32 ಜನ ಬಂದರು. ಅವರು ಕೇಳಿದರು, ನೋಡಿದರು. ಪರಿಣಾಮ ಏನು ಹೇಳಿದರೆ, ಆ ಕುಟುಂಬದಿಂದ, ಅವರ ಕುಟುಂಬದ ಬೇರೆ ಬೇರೆ ಭಾಗದಿಂದ 6 ಮನೆಗಳು ಈಗ ನಿರ್ಮಾಣಗೊಂಡಿವೆ. 6 ಮನೆಗಳು. ಅದಕ್ಕೆ ಪ್ರೇರಣೆ ವಾಸುದೇವ್ ಕಾರಂತರು ಆ ಕಾರ್ಯಕ್ರಮಕ್ಕೆ ಇವರನ್ನೆಲ್ಲ ಬರಲಿಕ್ಕೆ ಹೇಳಿದ್ದು. ಇಷ್ಟು ಕಡಿಮೆ ವೆಚ್ಚದಲ್ಲಿ ಇಷ್ಟು ಒಳ್ಳೆಯ ಮನೆ ಆಗ್ತದ, ಇಷ್ಟು ಬಡತನದಲ್ಲಿ ಇನ್ನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಜನ ಇದ್ದಾರಾ ಅಂತ ಆ ಮಧ್ಯಮ ವರ್ಗದ ಮಂದಿಗೆ ವಿಸ್ಮಯ ಆಯಿತು. ಅದರ ಪರಿಣಾಮ 6 ಮನೆಗಳು ರೂಪಣೆಗೊಂಡವು. ವಾಸುದೇವ್ ಕಾರಂತರು ತುಂಬ ಸಹೃದಯವು. ಇಡೀ ಕುಟುಂಬಕ್ಕೆ ಅವರ ಬಗ್ಗೆ ವಾಸಣ್ಣ ಹೇಳಿ ತುಂಬ ಪ್ರೀತಿ. ಕೊಲ್ಲಬೆಟ್ಟು ರವೀಂದ್ರ ಶೆಟ್ಟರು ಶಿರುವ, ಕೊಲ್ಲಬೆಟ್ಟು ರವೀಂದ್ರ ಶೆಟ್ಟಿ ಮತ್ತು ಅವರ ಧರ್ಮಪತ್ನಿ ಇದ್ದಾರೆ. ಅವರ ಬಗ್ಗೆ ಬಹುಶಃ ನಾನು ಯಾರಿಗೂ ಹೇಳೋದು ಬೇಡ. ಅಷ್ಟು ಸಹೃದಯಿ. ತನ್ನ ಅಸೌಖ್ಯ ಇದ್ದರೂ ಕೂಡ ಕಲಾರಂಗಕ್ಕೆ ಬಂದು ನಿಶ್ಚಿತ ಮೊತ್ತವನ್ನು ಪ್ರತಿ ವರ್ಷ ಕೊಟ್ಟು ಪ್ರೋತ್ಸಾಹಿಸುವವರು. ಶಿರುವದಲ್ಲಿ ದೊಡ್ಡ ಯಕ್ಷಗಾನವನ್ನು ಸಂಯೋಜನೆ ಮಾಡಿ ನೂರಾರು ಮಂದಿಗೆ, ಸಾವಿರಾರು ಮಂದಿಗೆ ಭೋಜನವನ್ನು ಉಣಬಡಿಸುವವರು. ದೊಡ್ಡ ಹೆಸರು ಅವರಿಗೆ, ಕ್ಯಾಟ್ರಿಂಗ್ನಲ್ಲಿ ದೊಡ್ಡ ಹೆಸರು. ತುಂಬ ಸಹೃದಯಿ. ಮದುವೆಯ 30ನೇ ವರ್ಷವನ್ನು ಆಚರಿಸಿದ್ದು ಹೇಗೆ ಹೇಳಿದರೆ, ಒಂದು ಮಗುವಿಗೆ, ಅವಳು ಬಂದಿದ್ದಾಳೆ ಇಲ್ಲಿ, ಸೌಜನ್ಯ, ಈಗ ಇಂಜಿನಿಯರ್ ಆಗಿ ಇಂಟರ್ನ್ಶಿಪ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾಳೆ. ಒಂದು ಮನೆಯನ್ನು ಕಟ್ಟಿಸಿಕೊಟ್ಟು ತಮ್ಮ ಮದುವೆಯ 30ನೇ ವರ್ಷವನ್ನು, ತಮ್ಮ 60ನೇ ವರ್ಷವನ್ನು ಆಚರಿಸಿದ್ದಾರೆ. ಇಬ್ಬರು ಕೂಡ ಸತಿಪತಿಯರು. ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿ. ನಮಗೆ ಅವರು ನಮ್ಮ ಸಂಸ್ಥೆಯ ಒಟ್ಟಿಗಿದ್ದಾರೆ ಎಂಬುದು ನಮಗೆ ಅಭಿಮಾನ ಸಂಗತಿ. ಕುಮಾರಚಂದ್ರ, ಅರವಿಂದ ನಾಯ್ಕ, ಸದಾನಂದ ಶೆಣೈರು, ಆಮೇಲೆ ಪಣಿಯಮ್ಮ ಮತ್ತು ಮಂಟಪ ರಾಮ ಉಪಾಧ್ಯಾಯರು. ಈಗ ಅಶೋಕ್ ನಾಯಕರು ಅಂಬಾಗಿಲು, ಅವರು ಬ್ಯಾಂಕಿನ ನಿವೃತ್ತ ಅಧಿಕಾರಿ, ದೊಡ್ಡ ಹುದ್ದೆಯನ್ನು ಅಲಂಕರಿಸಿದವರು, ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದವರು, ಸಾಮಾನ್ಯ ಕ್ಲಾರ್ಕ್ ಆಗಿ ಆ ಬಳಿಕ ದೊಡ್ಡ ಅಧಿಕಾರಿಯಾಗಿ ನಿವೃತ್ತರಾದವರು. ದೊಡ್ಡ ಮೊತ್ತವನ್ನು, ಕಲಾಪ್ರೇಮಿ, ಯಕ್ಷಗಾನ ಹೇಳಿದರೆ ಪ್ರಾಣ ಅವರಿಗೆ. ಯಕ್ಷಗಾನ ಕಲಾರಂಗದ ಪರಿಚಯ ಆದದ್ದು ಇತ್ತೀಚೆಗೆ. ಆ ಬಳಿಕ ಒಂದು ಮನೆಯನ್ನು, ಪ್ರಮಿತಾ ಮೋರ್ಟು, ಬಹುಶಃ ಇದು ಕೂಡ ಹಾಗೆ, ನಮ್ಮ ಪಶ್ಚಿಮ ಘಟ್ಟ ತಪ್ಪಲಿನಲ್ಲಿರುವ ಪ್ರದೇಶ, ಅಲ್ಲಿಯ ಮನೆಯ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ತನ್ನ ಅಸೌಖ್ಯವನ್ನು ಲೆಕ್ಕಿಸದೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಬ್ಬರು ಸತಿಪತಿಯರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ನಾವು ಋಣಿಗಳಾಗಿದ್ದೇವೆ. ಕುಮಾರಚಂದ್ರ ರಾವ್ ಸುರತ್ಕಲ್ ಅವರ ಅಳಿಯ ಬಂದಿದ್ದಾರೆ. ಪ್ರಶಾಂತ್ ಪರಪ್ಪಾಡಿ ಇವನಿಗೆ ಮನೆಯನ್ನು, ಕಾರ್ಕಳದಲ್ಲಿ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಕುಮಾರಚಂದ್ರ ರಾವ್ ಕೂಡ ಹಾಗೆ, ಅವರಿಗೆ ಅಸೌಖ್ಯ ಇದೆ, ಈಗ ಸುರತ್ಕಲಲ್ಲಿದ್ದಾರೆ. ಕಲಾರಂಗದ ಬಗ್ಗೆ ತುಂಬ ಪ್ರೀತಿ. ಅವರ ಒಂದೇ ಆಸೆ, ಒಂದು ಮನೆಯನ್ನು ಕಟ್ಟಿಸಬೇಕು ಹೇಳಿ ಆ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವರ ಪುತ್ರಿಯ ಗಂಡ, ಅವರ ಅಳಿಯ ಬಂದಿದ್ದಾರೆ. ಸರ್ ಕುಮಾರಚಂದ್ರ ರಾವ್ ಬಹುಶಃ ಇದನ್ನು ಲೈವ್ನಲ್ಲಿ ನೋಡ್ತಾ ಇರ್ಬೋದು. ಕಲಾರಂಗದ ಬಗ್ಗೆ ಅಪಾರ ಪ್ರೀತಿಯನ್ನು, ಒಲವನ್ನು ಹೊಂದಿದಂಥ ವ್ಯಕ್ತಿ. ಅಷ್ಟು ಮಾತ್ರ ಪ್ರತಿ ವರ್ಷ ಒಂದು ದೊಡ್ಡ ಮೊತ್ತದ ಕಾಣಿಕೆಯನ್ನು ಕುಮಾರಚಂದ್ರಾಯರು ನೀಡ್ತಾ ಇದ್ದಾರೆ. ಅರವಿಂದ ನಾಯ್ಕ್ ಗೋಪಾಲ್ಪುರ, ಅರವಿಂದ ನಾಯ್ಕ್ ಗೋಪಾಲ್ಪುರ, ರಶ್ಮಿತಾ ಮತ್ತು ರಕ್ಷಿತ್ ಅರಶೀರೂರಿನ ರಶ್ಮಿತಾ ಮತ್ತು ರಕ್ಷಿತ್ಗೆ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಅರವಿಂದ ನಾಯ್ಕರು ಹಾಗೆ ನಮ್ಮ ಗಂಗಾಧರ ಸನ್ಮಿತ್ರ, ಅವರು ಮೆಡಿಕಲ್ ಶಾಪ್ನ ಮಾಲಕರಾಗಿ ಆ ಬಳಿಕ ಬಿಲ್ಡರ್ ಆಗಿ ಗಂಗಾಧರರೊಟ್ಟಿಗೆ ಬಹಳ ಆತ್ಮೀಯತೆಯನ್ನು, ಪರಸ್ಪರ ಗೌರವವನ್ನು ಹೊಂದಿಕೊಂಡವರು. ಗಂಗಾಧರರಿಂದಾಗಿ ಅವರ ಪರಿಚಯ ಆಯಿತು. ಇಬ್ಬರು ಆ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷವನ್ನು ಅರಶೀರೂರಿನಲ್ಲಿ ಬೈಂದೂರು ನಕ್ಷತ್ರದಲ್ಲೇ ಮನೆಯನ್ನು ನಿರ್ಮಿಸಿಕೊಟ್ಟದ್ದು. ಶಿವಪುರ ಸುಬ್ಬಣ್ಣ ನಾಯಕರ ಅಳಿಯ. ಶಿವಪುರ ಸುಬ್ಬಣ್ಣ ನಾಯಕರು ನಿಮ್ಗೆ ಗೊತ್ತಿದೆ, ದೊಡ್ಡ ಹೆಸರು ಸ್ವಾತಂತ್ರ್ಯ ಹೋರಾಟದಲ್ಲಿ, ಮತ್ತು ರೈತ ಬಂಧುವಾಗಿ ಕೂಡ. ಅವರ ಸುಪುತ್ರ ಕಿರಣು ಕೂಡ ಬಂದಿದ್ದಾರೆ ಸಮಾರಂಭಕ್ಕೆ. ಹಾಗೆ ಸದಾನಂದ ಪಿ ಶೆಣೈ ಉಡುಪಿ, ಶಿವತಿಕೆರೆ, ಕಾರ್ಕಳದ ಶಿವತಿಕೆರೆಯ ಸಂದರ್ಶಿನಿಗೆ ಮನೆಯನ್ನು ಕಟ್ಟಿಸಿಕೊಟ್ಟವರು ಸದಾನಂದ ಶೆಣೈ ಮತ್ತು ಅವರ ಧರ್ಮಪತ್ನಿ. ಅವರ ಇಬ್ಬರು ಮಕ್ಕಳು ಕೂಡ ಅಮೆರಿಕದಲ್ಲಿದ್ದಾರೆ. ಮಗಳು ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾಳೆ ಎಳೆಯ ಪ್ರಾಯದಲ್ಲಿ. ಮಗನು ಕೂಡ ಅಮೆರಿಕದಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಸದಾನಂದ ಶೆಣೈಯರು ಕಲಾರಂಗಕ್ಕೆ ಪ್ರತಿ ವರ್ಷ ನಿಶ್ಚಿತ ದೊಡ್ಡ ಮೊತ್ತದ ಕಾಣಿಕೆಯನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಇಬ್ಬರು ಕೂಡ ಸಂಸ್ಥೆಯ ಕೆಲಸ ಕಾರ್ಯದ ಬಗ್ಗೆ ಅತೀವವಾದ ವಿಶ್ವಾಸವನ್ನು ಹೊಂದಿದವರು, ಪ್ರೀತಿಯನ್ನು ವಹಿಸಿದವರು. ಪಣಿಯಮ್ಮ ಮತ್ತು ಮಂಟಪ ರಾಮ ಉಪಾಧ್ಯಾಯ ಮೊಮ್ಮಕ್ಕಳು, ಮರಿಮಕ್ಕಳು, ಸಾಲಿಗ್ರಾಮ, ಮಾನ್ಯ ಬೀಜಾಡಿ, ನಾಗರಾಜು ಬನ್ನಿ, ಉಪಾಧ್ಯಾಯರು ಬನ್ನಿ. ಇದು ಕೂಡ ವಾಸುದೇವ ಕಾರಂತರ ಅದೇ ಕುಟುಂಬದ ಒಂದು ಭಾಗ. ನಾಗರಾಜು ಉಪಾಧ್ಯಾಯರು, ಮಂಟಪ ಪ್ರಭಾಕರ್ ಉಪಾಧ್ಯಾಯರ 5 ಸಹೋದರರ ಒಂದೊಂದು ಸಂಕಲ್ಪ ನಿಮ್ಮ ಗಮನಕ್ಕೆ ತರುವುದು. ಅವರ ಒಬ್ಬ ಸಹೋದರ ನಟರಾಜು ಉಪಾಧ್ಯಾಯ, ಅವರ ಸಂಕಲ್ಪ ಏನು ಹೇಳಿದರೆ,
ನಾನು 1 ಕೋಟಿ ರೂಪಾಯಿಯನ್ನು ಕಲಾರಂಗಕ್ಕೆ ಕೊಡಬೇಕು ಹೇಳಿ. ನೀವು ನಂಬಿದರೆ ನಂಬಿ 2 ದಿವಸದಿಂದ ಮೆಸೇಜ್ ಬಂದಿದೆ. 2 ಲಕ್ಷ ಹೋದ ವರ್ಷ ಕೊಟ್ಟೆ ಮುರಳಿ, ಈ ವರ್ಷ 4 ಲಕ್ಷ ಆಗ್ತಾ ಇದ್ದೇನೆ. ಮಕ್ಕಳಿಗೆ ಹೇಳಿದ್ದೇನೆ, ನನಗೇನಾದರೂ ಆದರೆ, ಮಕ್ಕಳು ಇಬ್ಬರು ಕೂಡ ವಿದೇಶದಲ್ಲಿದ್ದಾರೆ, ಏನಾದರೂ ಆದರೆ ನೀವು ನನ್ನ ಒಂದೇ ಆಸೆ ಕಲಾರಂಗಕ್ಕೆ 1 ಕೋಟಿ ಕೊಡಿ, ಪೂರ್ತಿ ಮಾಡಿ ಕೊಡಿ. ನೋಡಿ, ಇಂತಹ ದಾನಿಗಳಿದ್ದಾಗ ನಾವು ಎಷ್ಟು ಕೆಲಸ ಮಾಡಿದರೂ ಕಡಿಮೆ ಅಲ್ವಾ. ಅವರು MITಯಲ್ಲಿ ಉದ್ಯೋಗಿಯಾಗಿದ್ದಾರೆ, ನಾಗರಾಜ್ ಉಪಾಧ್ಯಾಯರು. ಅವರು ಎಲ್ಲ ಸಹೋದರರು ಬಗ್ಗೆ ಹೇಳಲಿಕ್ಕೆ ಹೋದರೆ 1 ಗಂಟೆ ಇದೆ ನನಗೆ. ಮಧುಸೂದನ ಪುತ್ರಯರ ಸಹೋದರ ಸುದರ್ಶನ ಪುತ್ರಯರು ಬರಲಿಕ್ಕೆ ಹೇಳಿದೆ. ಸುದರ್ಶನ ಪುತ್ರಯರು ಬನ್ನಿ. ಸುದರ್ಶನ ಪುತ್ರಯರು ಸೋದೆ ಮಠದ ಪರಮ ಭಕ್ತರು. ಬಹುಶಃ ಅದಕ್ಕಿಂತ ಹೆಚ್ಚು ಸೇವೆಯನ್ನು ಮಾಡುವವರು ಬಹಳ ವಿರಳ. ಮಧುಸೂದನ ಪುತ್ರಯರಂತೂ ಪ್ರಕೃತ ಅವರು ಕೆನರಾ ಬ್ಯಾಂಕಿನ ಉದ್ಯೋಗಿ. ಪ್ರಕೃತ ಶ್ರೀಪಾದರ ದಿವ್ಯ ಕರುಣೆಗೆ ಪಾತ್ರರಾಗಿ ಸೋದೆಯ ಸಮಗ್ರ ಹೊಣೆಗಾರಿಕೆಯನ್ನು ವಹಿಸಿಕೊಂಡವರು ಮಧುಸೂದನ ಪುತ್ರಯರು. ಭೂತರಾಜರ ಪೂಜೆಯನ್ನು ಬಹಳ ಪ್ರೀತಿಯಿಂದ, ಈಗಲ್ಲ, ವರ್ಷದಿಂದ 10 ವರ್ಷದಿಂದ ಸಹೋದರರು ಮಾಡ್ತಾ ಶ್ರೀಪಾದರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಸುದರ್ಶನ ಪುತ್ರಯರು ಬ್ಯಾಂಕ್ನ ನಿವೃತ್ತ ಅಧಿಕಾರಿ, ಕಲಾರಂಗದ ಆಜೀವ ಸದಸ್ಯರು ಕೂಡ ಹೌದು. ಮಧುಸೂದನ ಪುತ್ರಯರು ಅತ್ಯಂತ ಸಹೃದಯಿ, ಒಬ್ಬ ಸಜ್ಜನ ವ್ಯಕ್ತಿ. ಹಾರಿಯಾಡಿ ಮಂಜುನಾಥ ಭಟ್ ಮತ್ತು ಮಕ್ಕಳು, ಅವರ ಮಗ ಬರ್ತೇನೆ ಹೇಳಿದ್ದಾರೆ, ಬಂದಿದ್ದಾರೆ. ಅರವಿಂದ್ ಬಂದಿದ್ದಾರೆ. ಹಾಗೆ ಬನ್ನಾಡಿ ನಾರಾಯಣಾಚಾರ್ಯರು, ಭೀಮಾ ಗೋಲ್ಡ್ಸ್ ಪ್ರೈವೇಟ್, ಡಾಕ್ಟರ್ PS ಗುರುಮೂರ್ತಿ ಭಟ್, US ಶ್ರೀಧರ್ ಶೇಟ್, ಭಾರ್ಗವಿ ಐತಾಳ್, ಬೈಕಾಡಿ ಶ್ರೀನಿವಾಸರಾವ್ ಮತ್ತು ಮಕ್ಕಳು, ಮತ್ತು ಶ್ರೀಕಾಂತ್ ಅರಿಮಣಿತಾಯ. ಹಾರಿಯಾಡಿ ಮಂಜುನಾಥ ಉಪಾಧ್ಯಾಯರು ನೀವು ಕೇಳಿರ್ಬೋದು, ಉದಯವಾಣಿಯ ಉಪಸಂಪಾದಕರಾಗಿದ್ದವರು. ಅವರಿಗೆ ಒಂದು ಕಾರ್ಯಕ್ರಮವನ್ನು ಕೇಳಿದರೆ ಸಾಕು, ಅವರು ಕ್ಯಾಸೆಟ್ನಾಕೆ ಪ್ರತಿಯೊಬ್ಬರ ವಾಕ್ಯ ನೆನಪಿರ್ತಿತ್ತು. ಅಷ್ಟೂ ವಿಷಯವನ್ನು ಪುಸ್ತಕ ರೂಪದಲ್ಲಿ ಪರಿಚಯಿಸ್ತಿದ್ರು. ನಮ್ಮ BV ಆಚಾರ್ಯರ ಪುಸ್ತಕದ ಸಂಪಾದನೆ ಮಾಡಿದವರು ಅವರು. ಸೇವಾಭೂಷಣ ಪುಸ್ತಕವನ್ನು ಸಂಪಾದಿಸಿದರು. ಅವರ ಸುಪುತ್ರ ಅವರು ಇಂಜಿನಿಯರ್ ಆಗಿದ್ದಾರೆ, ದೊಡ್ಡ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಅವರು ಮತ್ತು ಮೇಡಮ್, ಅಲ್ಲಿ ನಮ್ಮ ಕಾರ್ಯಕರ್ತರು ಉಮಾ ಮೇಡಮ್ ಬಂದಿದ್ದಾರೆ, ಶ್ರೇಷ್ಠ ಶಿಕ್ಷಣದ, ಅವರನ್ನ ಎದುರಿಗೆ ಕೂರಿಸಿ, ದಯವಿಟ್ಟು ವೇದಿಕೆ ಎದುರು ಕೂರಿಸಿ. ನಯನ ಅವರ ಸಹೋದರಿ, ಅವರು ಕೂಡ ದೊಡ್ಡ ಮೊತ್ತದ ನೆರವನ್ನು ಪ್ರತಿ ವರ್ಷ ವಿದ್ಯಾಪೋಷಕಿಗೆ ಹಾಕ್ತಾ ಇದ್ದಾರೆ. ಅರವಿಂದ್ ಇದಕ್ಕೋಸ್ಕರ ಬೆಂಗಳೂರಿನಿಂದ ಬಂದಿದ್ದಾರೆ. ತಂದೆ ಅತ್ಯಂತ ಸಹೃದಯಿ ಮಂಜುನಾಥ ಭಟ್ರು, ಹರಿಯಾಡಿ ಮಂಜುನಾಥ ಭಟ್ರು. ಬನ್ನಾಡಿ ನಾರಾಯಣಾಚಾರ್ಯರು ಗೋವಾದಿಂದ ಇದಕ್ಕೋಸ್ಕರ ಬರ್ತೇನೆ ಹೇಳಿದ್ದಾರೆ. ಭೀಮಾ ಗೋಲ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಅದರ ಪ್ರತಿನಿಧಿಯಾಗಿ ರಾಘವೇಂದ್ರ ಭಟ್ರು ನಮ್ಮೊಟ್ಟಿಗೆ. ಎಲ್ಲ ಆದಷ್ಟು ಬೇಗ ಇಲ್ಲಿ ಬನ್ನಿ. ಆಮೇಲೆ ಡಾಕ್ಟರ್ PS ಗುರುಮೂರ್ತಿ ಭಟ್. ಭೀಮಾ ಗೋಲ್ಡ್ಸು ನಮಗೆ ಪರಿಚಯದ ಇತ್ತೀಚೆಗೆ ಬಹಳ ಮುಖ್ಯ ಕಾರಣ ಶ್ರೀಪತಿ ಭಟ್ರು, ಅವರ ದೆಸೆಯಿಂದ ನಮಗೆ ಪರಿಚಯ ಆಯಿತು. ಇಲ್ಲಿ ಅದರ ಪ್ರತಿನಿಧಿಯಾಗಿ ರಾಘವೇಂದ್ರ ಭಟ್ರು ಪೆರಂಪಳ್ಳಿಯವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿಖಿತಾ ರೆಂಜಾಳದಲ್ಲಿ ಒಂದು ಮನೆಯ ಪ್ರಾಯೋಜಕತ್ವವನ್ನು ಭೀಮಾ ಗೋಲ್ಡ್ಸ್, ಅಷ್ಟು ಮಾತ್ರ ಅಲ್ಲ, ಯಕ್ಷ ಶಿಕ್ಷಣದ ಶಿಬಿರಕ್ಕೆ ಪ್ರತಿ ವರ್ಷ ಅದರ ಪ್ರಾಯೋಜಕರು. ನಾವು 1 ವಾರದ ಸನಿವಾಸ ಶಿಬಿರವನ್ನು ಈ ಬಾರಿ 103 ಮಕ್ಕಳು ಇಲ್ಲೇ 1 ವಾರ ಇದ್ದರು, ಯಕ್ಷಗಾನ ಕಲಿಸಿದೆವು. ಅದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಭೀಮಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್. ಡಾಕ್ಟರ್ PS ಗುರುಮೂರ್ತಿ ಭಟ್, ಮನ್ವಿತಾ ಕಿರಿಮಂಜೇಶ್ವರ ಈ ಮನೆಯ ಪ್ರಾಯೋಜಕರು. ಡಾಕ್ಟರ್ ಗುರುಮೂರ್ತಿ ಭಟ್ ಅವರ ಮಾತುಗಳನ್ನು ನೀವು ಇಲ್ಲಿ ಕೇಳಿದಿರಿ. ಆಗ ಇಬ್ಬರು ಸತಿಪತಿಯರಿಬ್ಬರು ಕೂಡ ಗಂಡ ತನ್ನ ತಂದೆ ಹೆಸರಲ್ಲಿ ಒಂದು ಮನೆಯನ್ನು ನಿರ್ಮಿಸಿದರು. ಹೆಂಡತಿಗೂ ಅನಿಸಿತು ನನ್ನ ತಂದೆ ಹೆಸರಲ್ಲಿ ಒಂದು ಮನೆ ಬೇಕಲ್ಲ ಹೇಳಿ, ಅವರು ಕೂಡ ಒಂದು ಮನೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ್ರು. ಹೀಗೆ ಇಬ್ಬರು ಸತಿಪತಿಯರು ಒಂದು ಮನೆಯ ಪ್ರಾಯೋಜಕರು, ನಮ್ಮ ಕಾರ್ಯಕರ್ತರು ವಿದ್ಯಾ. ಹಾಗೆ ಡಾಕ್ಟರ್ ರಾಜೇಶ್ವರಿಯ ಸ್ಮರಣಿಕೆಯನ್ನು ಅವರೇ ತಗೊಳ್ಳಿ, ಯಾಕಂದರೆ ರಾಜೇಶ್ವರಿ ಬರಲಿಲ್ಲ. ಅವರು ಡಾಕ್ಟರ್ ರಾಜೇಶ್ವರಿಯವರು ದಿಶಾನ್ ಕುಂತಳನಗರ, ಇಲ್ಲಿ ಮನೆಯ ಪ್ರಾಯೋಜಕರು. ಡಾಕ್ಟರ್ PS ಗುರುಮೂರ್ತಿಯವರು ಮನ್ವಿತಾ ಕಿರಿಮಂಜೇಶ್ವರ, ಇಲ್ಲಿಯ ಪ್ರಾಯೋಜಕರು. ಇಬ್ಬರು ಗಂಡ ಹೆಂಡತಿ ಕೂಡ 2 ಮನೆಯ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಉಡುಪಿಯ ಶ್ರೇಷ್ಠ ಅವರು ಅರೆವಳಿಕೆ ತಜ್ಞರು. ರಾಜೇಶ್ವರಿಯವರು ಗೈನಕಾಲಜಿಸ್ಟ್, KMCಯಲ್ಲಿ ದೊಡ್ಡ ಗೈನಕಾಲಜಿಸ್ಟ್ ಆಗಿ ಹೆಸರು ಗಳಿಸಿದವರು. US ಶ್ರೀಧರ್ ಶೇಟ್ ಬನ್ನಂಜೆ, ಕಮಲಶಿಲೆಯ ಶ್ರಾವಣಿ ಮನೆಯ ಪ್ರಾಯೋಜಕರು ಶ್ರೀಧರ್ ಶೇಟ್. ಸೋದೆ ಮಠದ ಪರಮ ಭಕ್ತರು, ನಿಮಗೆ ಗೊತ್ತಿದೆ, ಎಲ್ಲ ದೈವಜ್ಞ ಬ್ರಾಹ್ಮಣರು ಸೋದೆ ಮಠದ ಪರಮ ಭಕ್ತರು. ಶ್ರೀಧರ್ ಶೇಟ್ರು ಕೂಡ ಹಾಗೆ ಒಂದು ಮನೆಯನ್ನು, ಕಮಲಶಿಲೆಯ ಒಂದು ಮನೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷ ವಿದ್ಯಾಪೋಷಕಿಗೆ ಒಂದು ದೊಡ್ಡ ಮೊತ್ತದ ಕಾಣಿಕೆಯನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಇಬ್ಬರು ಸತಿಪತಿಯರು ಕೂಡ ನಮ್ಮ ಸಂಸ್ಥೆಯ ಆಸ್ತಿ. ಡಾಕ್ಟರ್ ಭಾರ್ಗವಿ ಐತಾಳ್, ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್, ಬೈಕಾಡಿ ಶ್ರೀನಿವಾಸರಾವ್ ಮತ್ತು ಮಕ್ಕಳು, ಶ್ರೀಕಾಂತ್ ಅರಿಮಣಿತಾಯ, ಶ್ರೀಮತಿ ಗೀತಾ LN ಶೆಟ್ಟಿ, ಅಲೆಯೂರು ಹರಿಕೃಷ್ಣ ಭಟ್, ಡಾಕ್ಟರ್ ಮಹಾಬಲೇಶ್ವರ ರಾವ್. ಬೈಕಾಡಿ ಶ್ರೀನಿವಾಸರಾವ್ ಡಾಕ್ಟರ್ ಭಾರ್ಗವಿ ಐತಾಳ್ ಇಬ್ಬರು ಸತಿಪತಿಯರು. ನಿಮ್ಗೆ ಗೊತ್ತಿದೆ, ಹೆಬ್ರಿಯಲ್ಲಿ ಅವರು ಖ್ಯಾತ ವೈದ್ಯರು.
ಹಿರಿಯ ಚೇತನಗಳಿಗೆ ಆಶ್ರಯವನ್ನು ನೀಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಸೇವಾಶ್ರಮವನ್ನು ಮಾಡಿದ್ದಾರೆ. ಗೋಶಾಲೆಯ ದೊಡ್ಡ ಡೋನರ್ ಅವರು. ಹೆಬ್ರಿಯಲ್ಲಿ ಒಂದು ದೊಡ್ಡ ಗೋಶಾಲೆ ಇದೆ. ಅದರ ಒಂದು ರೀತಿಯಲ್ಲಿ ಸಂಪೂರ್ಣ ಪ್ರಾಯೋಜಕತ್ವ ಈ ದಂಪತಿಗಳದ್ದೇ. ಟ್ರಸ್ಟ್ನ ಮೂಲಕ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದಲ್ಲಿ ಒಂದು 50,000 ಪ್ರಶಸ್ತಿಯನ್ನು ಕೂಡ ಅವರು ಸ್ಥಾಪಿಸಿದ್ದಾರೆ ತನ್ನ ತಂದೆ ತಾಯಿ ಹೆಸರಲ್ಲಿ. ಒಂದು ಮನೆಯ ಪ್ರಾಯೋಜಕರು. ವಿದ್ಯಾಪೋಷಕಿಗೆ ನಿಶ್ಚಿತವಾಗಿ ದೊಡ್ಡ ಮೊತ್ತದ ಕಾಣಿಕೆಯನ್ನು ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ನಮ್ಮ ಮನೆಯ ಉದ್ಘಾಟನೆಗೆ ಅವರು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಬೈಕಾಡಿ ಶ್ರೀನಿವಾಸರಾವ್ ಮತ್ತು ಮಕ್ಕಳು, ಬೈಕಾಡಿ ನವ್ಯ ಕೊರವಾಡಿಯ ಮನೆಯ ಪ್ರಾಯೋಜಕರು ಬೈಕಾಡಿ ಶ್ರೀನಿವಾಸರಾಯರು. ಅವರ ಮಕ್ಕಳು ಬಂದಾರಲ್ಲ, ಬರಲ್ಲ, ಮತ್ತೆ ತಗೊಳ್ಳಿ. ಮಹಾಬಲೇಶ್ವರರಿಗೆ ಕೊಡಿ ಮತ್ತೆ ಸರ್. ಡಾಕ್ಟರ್ ಮಹಾಬಲೇಶ್ವರ ಅವರು ಬನ್ನಿ ಸರ್, ಬನ್ನಿ. ಡಾಕ್ಟರ್ ಮಹಾಬಲೇಶ್ವರ ಅವರು ನೋಡಿ, ಅವರು TMA ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾಗಿ ಈಗ ಅದರ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತುಂಬ ಬಡತನದಲ್ಲಿ ಅವರು ದೊಡ್ಡ ನಮ್ಮ ರಾಜ್ಯದ ಬೆರಳೆಣಿಕೆಯ ಶ್ರೇಷ್ಠ ಶಿಕ್ಷಣ ತಜ್ಞರಲ್ಲಿ ಒಬ್ಬರು ಮಹಾಬಲೇಶ್ವರರು. ಅವರ ಮಾತನ್ನು ಕೇಳುವುದೇ ಸಂಭ್ರಮ. ತನ್ನ ಬಾಲ್ಯದ ದಿನವನ್ನು ನೆನಪು ಮಾಡಿಕೊಂಡು ತನ್ನ ತಂದೆಯ ಹೆಸರಲ್ಲಿ ಒಂದು ಮನೆಯನ್ನು ಅವರು ಪ್ರಾಯೋಜಿಸಿದ್ದಾರೆ, ಪ್ರಜ್ವಲ್ ಬೀಜಾಡಿಗೆ. ಹಾಗೆ ಅವರು ಬೈಕಾಡಿ ಶ್ರೀನಿವಾಸರಾಯರಿಗೆ ಕೂಡ ಬಂಧುಗಳು. ಆ ಎರಡೂ ಪತ್ರವನ್ನು ಮಹಾಬಲೇಶ್ವರರೇ ತಗೊಳ್ಳಿ. ಬೈಕಾಡಿ ಶ್ರೀನಿವಾಸರಾವ್ ಮತ್ತು ಮಕ್ಕಳ ಪತ್ರ ಮತ್ತು ಡಾಕ್ಟರ್ ಮಹಾಬಲೇಶ್ವರರಾವ್ ಎರಡನ್ನೂ ಕೂಡ. ಬೈಕಾಡಿ ಶ್ರೀನಿವಾಸರಾವ್ ಬಂದಿದ್ದರೆ ಅದನ್ನು ತಗೊಳ್ತಾರೆ. ಮಹಾಬಲೇಶ್ವರರು ನಮಗೆಲ್ಲ ಒಂದು ಸ್ಫೂರ್ತಿ. ಅವರ ಮಾತೆ ಸ್ಫೂರ್ತಿ, ಅವರ ಲೇಖನ ಕೂಡ ನಮಗೆಲ್ಲ ಆದರ್ಶ. ಶ್ರೀಮತಿ ಶ್ರೀಕಾಂತ್ ಹರಿಮಣಿತಾಯ ಮತ್ತೆ ಬರಬಹುದು. ಆಮೇಲೆ ಶ್ರೀಮತಿ ಗೀತಾ ಎಲ್ ಶೆಟ್ಟಿ, ಬೆಂಗಳೂರು. ಮರವಂತೆಯ ಪೂರ್ವಿಕ, ಅವರ ಸುಪುತ್ರಿ ಮತ್ತು ಅಳಿಯ ಬಂದಿದ್ದಾರೆ. ಗಾಯತ್ರಿ ಮೇಡಮ್ ಮತ್ತು ಪ್ರವೀಣ್ ಶೆಟ್ಟಿ ಅವರು. ಗಾಯತ್ರಿ ಮೇಡಮನ್ನು ಅವರು ನಮ್ಮ ದೇಶದ ಹಾಕಿ ಟೀಮಿನ ಒಬ್ಬ ಆಟಗಾರ್ತಿಯಾಗಿದ್ದರು. ಆಯ್ಕೆ ಸಮಿತಿಯ ಮೆಂಬರ್. ನಮ್ಮ ದೇಶದ ಹಾಕಿ ಟೀಮಿನ ಆಯ್ಕೆ ಸಮಿತಿಯ ಮೆಂಬರ್ ಅವರು. ಅಂದರೆ ಎಷ್ಟು ಉನ್ನತ ಹುದ್ದೆ ನೋಡಿ. ಅಷ್ಟು ಮಾತ್ರವಲ್ಲ, ಅವರ ಒಂದು ಆರ್ಕಿಟೆಕ್ಟ್ ಸಂಸ್ಥೆ ಇದೆ. ಅದರ ಗಾಯತ್ರಿ ನಮಿತ್ ಆ್ಯಂಡ್ ಗಾಯತ್ರಿ ಅಸೋಸಿಯೇಟ್ಸ್, ಅದು ನಮ್ಮ ದೇಶದ ಒಂದು ದೊಡ್ಡ ಆರ್ಕಿಟೆಕ್ಟ್ ಸಂಸ್ಥೆ. ನಮ್ಮ ದೇಶದ ಬೆರಳೆಣಿಕೆಯ ಶ್ರೇಷ್ಠ ಆರ್ಕಿಟೆಕ್ಟರಲ್ಲಿ ಗಾಯತ್ರಿ ಮೇಡಮ್ ಒಬ್ಬರು. ಅವರ ಪತಿ ಪ್ರವೀಣ್ ಶೆಟ್ಟಿ ಅವರು ದೊಡ್ಡ ಕೃಷಿಕ. ಪ್ರಸನ್ನ ಶೆಟ್ಟಿ, ಕ್ಷಮೆ ಇರಲಿ. ಪ್ರಸನ್ನ ಶೆಟ್ಟಿ ದೊಡ್ಡ ಕೃಷಿಕ. ಅವರದ್ದು ಹಲವು ಕಡೆಯಲ್ಲಿ ಅವರು ಆಧುನಿಕ ಕೃಷಿಯನ್ನು ಮಾಡಿ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಇಲ್ಲಿ ನಾನು ಗೀತಾ ಎಲ್ ಶೆಟ್ಟಿಯನ್ನು ಉಲ್ಲೇಖಿಸಲೇಬೇಕು. ಮೇಡಮನ್ನ ತೀವ್ರ ಅಸೌಖ್ಯ ಇದ್ದರೂ ಕೂಡ ಆ ಮನೆ ಉದ್ಘಾಟನೆಗೆ ಬಂದಿದ್ದಾರೆ. ಪ್ರತಿ ದಿವಸ ಎಂಬಂತೆ. ಮುಖ್ಯವಾಗಿ ನಮ್ಮ ಕಾರಣ ಎಸ್ ವಿ ಭಟ್ರ ಒಂದು ರೀತಿಯಲ್ಲಿ ಮನೆಯ ಅಕ್ಕನ ಹಾಗೆ ಅಷ್ಟು ಪ್ರೀತಿಯಿಂದ ಅವರನ್ನು ಕಂಡವರು. ನಮ್ಮನ್ನೆಲ್ಲ ಅದೇ ರೀತಿ ನೋಡುವಂಥ ಗೀತಾ ಎಲ್ ಶೆಟ್ಟರ ಪ್ರೀತಿಯನ್ನು ನಾವು ಪದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಷ್ಟು ಬ್ಯುಸಿಯಾದರೂ ಕೂಡ ಮಗಳನ್ನು ಮತ್ತು ಅಳಿಯನನ್ನು ಇಲ್ಲಿ ಕಳಿಸಿದ್ದಾರೆ. ಗೀತಾ ಎಲ್ ಶೆಟ್ಟರನ್ನು ನಾನು ಸದಾ ಸ್ಮರಿಸಿಕೊಳ್ತಾ ಇದ್ದೇನೆ. ಅವರು ಡಾಕ್ಟರ್ BB ಶೆಟ್ಟರ ಅಕ್ಕನ ಮಗಳು. ನಾನು ಅದನ್ನು ಉಲ್ಲೇಖಿಸಲೇಬೇಕು. ಕಲಾರಂಗದ ಪ್ರಥಮ ಅಧ್ಯಕ್ಷರಾದ ಡಾಕ್ಟರ್ BB ಶೆಟ್ಟರ ಅಕ್ಕನ ಸುಪುತ್ರಿ ಗೀತಾ ಎಲ್ ಶೆಟ್ಟಿ ಅವರು ಪ್ರಾಯೋಜಿಸಿದ ಮನೆ. ಅಲೆಯೂರು ಹರಿಕೃಷ್ಣ ಭಟ್, ಜಪಾನ್. ಅವರು ಇವತ್ತು ಸಂಜೆ ಬರ್ತಾ ಇದ್ದಾರೆ, ಜಪಾನಿಂದ ಬರ್ತಾ ಇದ್ದಾರೆ. ಅವರು ಪ್ರತಿ ವರ್ಷ ಒಂದು ಮನೆ. ಅವರ ಸಹೋದರ ಇದ್ದಾರೆ, ಅವರ ಅಣ್ಣ ಬಂದಿದ್ದಾರೆ. ಅಲೆಯೂರು ಬನ್ನಿ ಸರ್. ರಘುಪತಿ ಭಟ್ರಿದ್ದಾರೆ, ಅವರು ಅದನ್ನು ತಗೊಳ್ಬೇಕು. ಆ ಬಳಿಕ ಉಡುಪಿ ಪುತ್ತೂರು ಪುತ್ರಾಯ ಕೃಷ್ಣ ಭಟ್ ಮತ್ತು ಗಂಗಮ್ಮ ಪಿ ಪುತ್ರಾಯ ಇವರ ಸ್ಮರಣೆಯಲ್ಲಿ ಕುಟುಂಬಿಕರು ದಾಮೋದರ ಭಟ್ರು ಬಂದಿದ್ದಾರೆ. ದಾಮೋದರ ಭಟ್ರು ಬಂದು ಅವರು ಯಕ್ಷಗಾನ ಕಲಾವಿದ ವಿಘ್ನೇಶ್ ಪೈಗೆ ಸಿದ್ದಾಪುರದಲ್ಲಿ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ರಘುಪತಿ ಭಟ್ರು ಕಾರ್ಕಳದಲ್ಲಿ SVS PU ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತರಾದವರು. ಅವರು 100ನೇ ಮನೆಯ ಬೇಡಿಕೆ ಇಟ್ಟಿದ್ರು. ಈಗ ಅವರದ್ದೊಂದು ಮನೆ ಇದೆ. ನಾವು ಹೇಳಿದ್ದೇವೆ 100ನೇ ಮನೆಗೆ 5-6 ಜನ ಇದ್ದಾರೆ ಸರ್, ಎಂತ ಮಾಡೋದು ಹೇಳಿ. ಹಾಗಾದರೆ 108ನೇ ಮನೆ ನನಗೆ ಕೊಡಿ. ಈಗ 108ನೇ ಮನೆ ಪ್ರಾಯೋಜಕರು ಯಾರು ಹೇಳಿದರೆ ಅಲ್ಲೇ ಅವರು ರಘುಪತಿ ಭಟ್ರು. ಈಗ ಅವರು ತಗೊಳ್ತಾ ಇರುವುದು ಸಹೋದರ ತಮ್ಮ, ಜಪಾನ್ನಲ್ಲಿ ದೊಡ್ಡ ಇಂಜಿನಿಯರ್. ಅವರು NITKಯ ನಿರ್ದೇಶಕರು. 3 ತಿಂಗಳು ನಿಟ್ಟೆಯಲ್ಲಿ, 3 ತಿಂಗಳು ಜಪಾನ್ನಲ್ಲಿ. ಅವರ ಮನೆಯ ಪ್ರಾಯೋಜಕತ್ವದ ಸ್ಮರಣಿಕೆಯನ್ನು ಅವರು ತಗೊಳ್ಳೋದು. ಮುಂದಿನ ವರ್ಷ ಇವರೇ ತಗೊಳ್ತಾ ಇದ್ದಾರೆ. ಯಾಕಂದರೆ 108ನೇ ಮನೆ ಅವರದ್ದೇ. ದಾಮೋದರ ಭಟ್ರು, ನಾನು ಈಗಾಗಲೇ ಪುತ್ತೂರು ಪುತ್ರಾಯ ಕೃಷ್ಣ ಭಟ್ ಮತ್ತು ಗಂಗಮ್ಮ ಅವರ ಸುಪುತ್ರ ಇವರು. ಅವರು ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿಕೊಂಡು ಒಂದು ಮನೆಯನ್ನು, ಒಬ್ಬ ಯಕ್ಷಗಾನ ಕಲಾವಿದ ವಿಘ್ನೇಶ್ ಪೈ ಸಿದ್ದಾಪುರದಲ್ಲಿ ಆ ಮನೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಆ ಕುಟುಂಬ ಇಡೀ. ಅವರ ಕೃಷ್ಣಮೂರ್ತಿ ಭಟ್ ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರು. ಇವತ್ತು ನೀವು ಪಲಾವ್ ತಿಂದಿದ್ದೀರಲ್ಲ, ಅದನ್ನು ಪೂರೈಸಿದವರು ಕೃಷ್ಣಮೂರ್ತಿ ಭಟ್ರೆ.
ಡಾಕ್ಟರ್ ರಾಜೇಶ್ವರಿ ಆಯಿತು. ಅರುಣ್ ಕುಮಾರ್ ಶೆಟ್ಟಿ ಕೆದೂರು, ವಿಜಯ್ ಕುಮಾರ್ ಮುದ್ರಾಡಿ, ಎ ಭಾಸ್ಕರ್ ಭಟ್, ಸೂರ್ಯನಾರಾಯಣ ಅಡಿಗ, ಎಸ್ ವೆಂಕಟೇಶ್ ಇಲ್ಲ, ಗೀತಾ ಸಾಮಕ್. ಮುಂದೆ ಅರುಣ್ ಕುಮಾರ್ ಶೆಟ್ಟಿ ತೆಕ್ಕಟ್ಟೆ, ಸಿದ್ಧಿವಿನಾಯಕ ಕ್ಯಾಶ್ಯೂ ಇಂಡಸ್ಟ್ರೀಸಿನ ಮಾಲಕರು, ತುಂಬ ಬಡತನದಲ್ಲಿ ಉದ್ಯಮಿಯನ್ನು ಸ್ಥಾಪಿಸಿ ಒಂದು ಮನೆಯನ್ನು ಪ್ರಾಯೋಜಿಸಿದ್ದಾರೆ. ಕಲಾರಂಗದ ಬಗ್ಗೆ ಅಪಾರವಾದ ಪ್ರೀತಿ. ತೃಪ್ತಿ ಉಳ್ಳೂರು, ಇವಳಿಗೆ ಮನೆಯನ್ನು ಅವರು ನಿರ್ಮಿಸಿದ್ದಾರೆ. ವಿಜಯ್ ಕುಮಾರ್ ಮುದ್ರಾಡಿ, ಕೃಷ್ಣಾಂಜಲಿ ಆರ್ ಶೆಟ್ಟಿ ಎಳ್ಳಂಪಳ್ಳಿ ಇದರ ಪ್ರಾಯೋಜಕರು, ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಹೌದು. ಯಕ್ಷಚೇತನ ಪ್ರಶಸ್ತಿಯನ್ನು ನೀಡಿ ಕಲಾರಂಗದ ಕಾರ್ಯಕರ್ತರಿಗೂ ಕೂಡ ಅವರು ಒಂದು ಪ್ರಶಸ್ತಿಯನ್ನು ಕೊಡುವ ಹಾಗೆ ಮಾಡಿದ್ದಾರೆ. ಅಂಬಾತನಯ ಮುದ್ರಾಡಿ ಅವರ ಸಹೋದರ. ಮನೆ ಭೇಟಿ, ಇಷ್ಟು ಸಮಸ್ಯೆ ಇದ್ದರೂ, ದೈಹಿಕ ಸಮಸ್ಯೆ ಇದ್ದರೂ ಕೂಡ ಬನ್ನಿ ಮನೆ ಭೇಟಿಯನ್ನು ತಪ್ಪದೇ ವಿಜಯ್ ಕುಮಾರರು ಮಾಡ್ತಾರೆ. ಈವರೆಗೂ ಕೂಡ ಹೋಗಿ ಆಯ್ತು ಅವರು. ಒಂದು ಬೆಳಿಗ್ಗೆ ಹೋದರೆ ಬರುವಾಗ ರಾತ್ರಿ 8-9 ಗಂಟೆ ಆಗ್ತದೆ ಮನೆ ಭೇಟಿಗೆ. ಅಂತಹ ವಿಜಯ್ ಕುಮಾರ್ ಅವರ ಧರ್ಮಪತ್ನಿ ಲಯನ್ಸಿನ ಒಬ್ಬ ಸಕ್ರಿಯ ಕಾರ್ಯಕರ್ತೆ, ಅವರು ಸಮಾಜ ಸೇವಕಿಯವರು. ಕೃಷ್ಣಾಂಜಲಿ ಆರ್ ಶೆಟ್ಟಿ ಎಳ್ಳಂಪಳ್ಳಿ ಈ ಮನೆಯ ಪ್ರಾಯೋಜಕರು. ಎ ಭಾಸ್ಕರ್ ಭಟ್ ನಿವೃತ್ತ ಮುಖ್ಯೋಪಾಧ್ಯಾಯರು, ಪಾರ್ಥಿ ಬೆಟ್. ಆಮೇಲೆ ಸೂರ್ಯನಾಡಿಗರು, ಗೀತಾ ಸಾಮಕ್, ವಿನ್ಸರ್ ರಿಫ್ರೆಕ್ಟರೀಸ್ ಪ್ರೈವೇಟ್ ಲಿಮಿಟೆಡ್, PR ರಾಜಗೋಪಾಲ್, M ಗೋಪಾಲ್ ಭಟ್. ಎ ಭಾಸ್ಕರ್ ಭಟ್ಟು ನಿವೃತ್ತ ಮುಖ್ಯೋಪಾಧ್ಯಾಯರು, ಈಗ ಪಾರ್ಥಿ ಬೆಟ್ನಲ್ಲಿ ವಾಸಿಸ್ತಾ ಇದ್ದಾರೆ. ಗಂಗೊಳ್ಳಿಯ ನಿಸರ್ಗ ಈ ಮನೆಯ ಪ್ರಾಯೋಜಕರು ಭಾಸ್ಕರ್ ಭಟ್ರು. ತುಂಬ ಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ಕಿದಿಯೂರು SVST ಹೈಸ್ಕೂಲಲ್ಲಿ ಕನ್ನಡ ಟೀಚರ್ ಆಗಿ, ಆ ಬಳಿಕ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದವರು ಎ ಭಾಸ್ಕರ್ ಭಟ್ರು. ಅವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಆಮೇಲೆ ಸೂರ್ಯನಾರಾಯಣ ಅಡಿಗ ಮಂದಾರ್ತಿ. ಭಾಸ್ಕರ್ ಭಟ್ರು ಇತ್ತೀಚೆಗೆ ಬಂದು ಒಂದು ದೊಡ್ಡ ಮೊತ್ತದ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಬಳಿಕ ನಮ್ಮನ್ನು ಸದಾ ಪ್ರೋತ್ಸಾಹಿಸಿದ್ದಾರೆ. ಸೂರ್ಯನಾರಾಯಣ ಅಡಿಗರು ಪ್ರೊಫೆಸರ್, ಅವರು ಉಪನ್ಯಾಸಕರು, ಗಣಿತ ಉಪನ್ಯಾಸಕರು, ಪ್ರತಿಭಾನ್ವಿತ. ಅವರ ಪಾಠ ಕೇಳಲಿಕ್ಕೆ ವಿದ್ಯಾರ್ಥಿಗಳು ಹಪಾಪಿಸ್ತಾರೆ. ಅಷ್ಟು ಪರಿಣಾಮಕಾರಿಯಾಗಿ ಬೋಧನೆ ಮಾಡುವಂಥ ಶ್ರೇಷ್ಠ ಉಪನ್ಯಾಸಕರು. ಅಂಕಿತಾ ನಾಲ್ಕೂರು ಇವಳಿಗೆ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಆ ದಿವಸ ನಿಜಕ್ಕೂ ಅವರು ಹತ್ತು ಬಿಟ್ಟರು. ಇಷ್ಟು ಕಷ್ಟದಲ್ಲಿ ಇನ್ನೂ ನಮ್ಮ ಜಿಲ್ಲೆಯಲ್ಲಿದ್ದಾರಾ, ನಾನು ತಪ್ಪು ಮಾಡಿದೆ, ಇಷ್ಟು ಮೊದಲೇ ಕಟ್ಟಬೇಕು ಅಂತ ಅವರ ಬಾಯಲ್ಲಿ ಬಂತು. ಆ ಹುಡುಗಿಗೆ ಈಗಲೂ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅಂಕಿತಾನಿಗೆ ತನ್ನ ಮನೆಗೆ ಬಾ, ನಿನಗೆ ಗಣಿತವನ್ನು ನಾನು ಉಚಿತವಾಗಿ ಬೋಧಿಸ್ತಾ ಇದ್ದಾರೆ. ತುಂಬ ಸಹೃದಯಿ. ಎಸ್ ವೆಂಕಟೇಶ್ ಬೆಂಗಳೂರು, ಅವರಿಗೆ ಅಮೆರಿಕದಲ್ಲಿದ್ದಾರೆ. ಸುರೇಂದ್ರ ನಾಯ್ಕ್ ಕೊಡ್ಲಾಡಿ ಅವರು ನಡೂರು ಶಾಲೆಯ ಕನ್ನಡ ಅಧ್ಯಾಪಕರು, ಟೆಂಪರರಿ ಆಗಿದ್ದಾರೆ. ನಾವು ಬಹುಶಃ ಕನ್ನಡ ಅಧ್ಯಾಪಕರಿಗೆ, ಟೆಂಪರರಿ ಅಧ್ಯಾಪಕರಿಗೆ ಕಟ್ಟಿಕೊಟ್ಟ ಒಂದೇ ಮನೆ. ಯಾಕಂದರೆ ಕನ್ನಡ ಮಾಸ್ಟ್ರು, ಕನ್ನಡ ಉಳಿಬೇಕು, ಮತ್ತು ಅವರಿಗೆ ಫ್ಯೂಚರ್ ಇಲ್ಲ. ಸರ್ಕಾರ ಅವರನ್ನು ಪರ್ಮನೆಂಟ್ ಮಾಡುವ ಯಾವ ಅಭಿಲಾಷೆಯೂ ಇಲ್ಲ. 42 ಕಿಲೋಮೀಟ್ರ್ ಕೊಡ್ಲಾಡಿಯಿಂದ ನಡೂರಿಗೆ ಬಂದು ಪರಿಣಾಮಕಾರಿಯಾಗಿ ಕನ್ನಡ ಪಾಠ ಮಾಡಿ ಪುನಃ ಕೊಡ್ಲಾಡಿ ಹೋಗ್ತಾ ಇದ್ದಾರೆ. ಕೊಡ್ಲಾಡಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಯಾರು? ಸುರೇಂದ್ರ ನಾಯ್ಕ್ ಇಲ್ಲಿ ಬಂದಿದ್ದಾರೆ, ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ವೆಂಕಟೇಶ್ವರು ಅದನ್ನು ಪ್ರಾಯೋಜಿಸಿದ್ದಾರೆ. ಡಾಕ್ಟರ್ ಗೀತಾ ಸಾಮಕ್, ಬಹುಶಃ ಅವರ ಸಹೋದರಿಯರು ಬಂದಿರಬೇಕು. ಗೀತಾ ಸಾಮಕ್ ಅವರ ಸಹೋದರಿಯರನ್ನು ಕಲಿಸ್ತೇನೆ ಹೇಳಿದ್ದಾರೆ. ಬನ್ನಿ. ಗೀತಾ ಸಾಮಕ್, ಉಷಾ ಹೆಬ್ಬಾರ್ ಅಲ್ವಾ, ಬಂದಿದ್ದಾರೆ. ಉಷಾ ಹೆಬ್ಬಾರ್ ಮತ್ತು ಅವರ ಸಹೋದರಿ ಬಂದಿದ್ದಾರೆ, ರೇಖಾ ಮಕ್ಕಿತಾಯ. 4 ನೋಡಿ, ಮಂಜುನಾಥ್ ತನ್ನ ತಂದೆ ಹೆಸರಲ್ಲಿ, ಅವರಿಗೆ 5 ಸುಪುತ್ರಿಯರು. ಆ 5 ಒಟ್ಟು ಸೇರಿ ತನ್ನ ತಂದೆ ಹೆಸರಲ್ಲಿ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವರ ಅಮ್ಮ ಇದ್ದಾರೆ, ಅಮ್ಮನನ್ನು ಕರ್ಕೊಂಡು ಬನ್ನಿ ಮೇಡಮ್. ಒಬ್ಬರಿಗಿಂತ ಒಬ್ಬರು ಪ್ರತಿಭಾನ್ವಿತರು. ಒಬ್ಬರು ಕಾಲೇಜ್ನಲ್ಲಿ ಪ್ರಾಂಶುಪಾಲರು, ಮತ್ತೊಬ್ಬರು ಬ್ಯಾಂಕಿನಲ್ಲಿ ಮ್ಯಾನೇಜರು, ಮತ್ತೊಬ್ಬರು ಡಾಕ್ಟ್ರು, ಮತ್ತೊಬ್ಬರು ಪೋಸ್ಟಲ್ನಲ್ಲಿ ಅಧಿಕಾರಿಯಾಗಿದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ದೊಡ್ಡ ಮತ್ತೊಬ್ಬರು 5 ಜನ. ನಾನಲ್ಲಿ ಗೀತಾ ಸಾಮಕ್, ಸಂಧ್ಯಾ ಅರವಿಂದ, ಉಷಾ ಹೆಬ್ಬಾರ್, ರೇಖಾ ಮಕ್ಕಿತಾಯ, ಡಾಕ್ಟರ್ ತಾರಾ ಕಾರಂತ್, ಇವರೆಲ್ಲ ಒಟ್ಟು ಸೇರಿ ನಿಖಿಲ್ ಎಸ್ ಕೊಠಾರಿ ಜಪ್ತಿ ಇಲ್ಲಿ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ವಿನ್ಸೆಂಟ್ ರಿಫ್ರೆಕ್ಟರೀಸ್ ಪ್ರೈವೇಟ್ ಲಿಮಿಟೆಡ್, ಸಜನಿ ವಡ್ಡರ್ಸೆಗೆ ನಮ್ಮ VG ಶೆಟ್ರು, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು, ಆ ಸ್ಮರಣಿಕೆಯನ್ನು ತಗೊಳ್ಬೇಕು. ಅವರ ಮೂಲಕ ಈ ಸಂಸ್ಥೆಯ CSR ಫಂಡ್ನಿಂದ ನಮಗೆ ಒಂದು ಮನೆ ವಡ್ಡರ್ಸೆಯ ಸಜನಿ ಅವಳಿಗೆ ನಿರ್ಮಾಣಗೊಂಡಿದೆ. VG ಶೆಟ್ರ ಮೂಲಕ ಈ ಮನೆ ನಿರ್ಮಾಣಕ್ಕೆ ಸಾಧ್ಯವಾಯಿತು ನಮಗೆ. ಅವರ ಪ್ರತಿನಿಧಿಯಾಗಿ VG ಶೆಟ್ರು ಸ್ಮರಣಿಕೆಯನ್ನು ತಗೊಳ್ತಾ ಇದ್ದಾರೆ. ಡಾಕ್ಟರ್ PR ರಾಜಗೋಪಾಲ್ ಮತ್ತು PR ರಮೇಶ್ ಕನ್ನರ್ಪಾಡಿ, ಸೃಜನ್ SRD ಇಬ್ಬರು ಸಹೋದರರು ಬರಬೇಕು. ಆಮೇಲೆ M ಗೋಪಾಲ್ ಭಟ್, ಯೋಗೀಶ್ ಚಂದ್ರಾಧರ್, ಹರಿಪ್ರಸಾದ್ ಶೆಟ್ಟಿ, ಪಾಂಡುರಂಗಾಚಾರ್, ಶಶಿಧರ್ PN, ಈ 5 ಜನ ಒಟ್ಟು ಸೇರಿ
ಒಂದು ಮನೆ ನಿರ್ಮಿಸಿದ್ದಾರೆ. ಆ ಬಳಿಕ ಕಲ್ಮಠ ದೇವಾನಂದ ಉಪಾಧ್ಯಾಯ ಮತ್ತು ಮೀರಾ ರಾಮಮೂರ್ತಿ ಭಟ್, ಸುಂದರಾರ್ ರಾವ್, ಬಿ ನರಹರಿ ಮತ್ತು ಇವತ್ತಿನ ಮನೆ. ಅಲ್ಲಿಗೆ ಈ ಅಭಿಯಾನ ಮುಗೀತದೆ. ಬನ್ನಿ. ಡಾಕ್ಟರ್ PR ರಾಜಗೋಪಾಲ ಮತ್ತು ಶ್ರೀ PR ರಮೇಶ್ ಕನರ್ಪಾಡಿ ಸಹೋದರರು ಒಟ್ಟು ಸೇರಿ ತಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಮನೆಯನ್ನು RDಯ ಸೃಜನ್ ಅವರಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಇಬ್ಬರು ಕೂಡ ಅತ್ಯಂತ ಪ್ರತಿಭಾನ್ವಿತ ಮಕ್ಕಳು. ನಮ್ಮ ಗಂಗಾಧರರ ಸನ್ಮಿತ್ರರು ಎರಡು ಶಾಲ್ ಕೊಡಿ. ಅವರ ಸಕುಟುಂಬರಾಗಿ ಬಂದಿದ್ದಾರೆ. ತುಂಬ ಧನ್ಯವಾದಗಳು. ಆ ಬಳಿಕ 5 ಇಂಜಿನಿಯರ್ಸ್ ಸಹೋದರರು. ಬನ್ನಿ ಸರ್. ಯೋಗೀಶ್ ಚಂದ್ರಾಧರ್, ಗೋಪಾಲ್ ಭಟ್ರು, ಹರಿಪ್ರಸಾದ್, ಪಾಂಡುರಂಗಾಚಾರ್ಯ ಮತ್ತು ಶಶಿಧರ್ PN. ನೋಡಿ, ಇದು ಒಂದು ತಂಡವಾಗಿ ಹೇಗೆ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ಬೋದು ಹೇಳೋದಕ್ಕೆ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಈ 5 ಸಹೋದರರಂತಿರುವ ನಮ್ಮ ನಾಡಿನ ಶ್ರೇಷ್ಠ ಇಂಜಿನಿಯರೇ ಉದಾಹರಣೆ. ಎಲ್ಲಿ ಬೈಂದೂರಿನ ತುತ್ತ ತುದಿ ಕೆರಾಡಿಯಲ್ಲಿ ಮನೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಸಿಂಚನ ಕೆರಾಡಿ ಇವಳಿಗೆ ಮನೆಯನ್ನು ಕಟ್ಟಿಸಿಕೊಟ್ಟವರು ಈ 5 ಇಂಜಿನಿಯರ್ಸ್ ಸಹೋದರರಂತಿರುವ ನಿಜ ಅರ್ಥದ ಸಹೋದರರು. ಬನ್ನಿ ಸರ್, ಬನ್ನಿ. ನೀವು ನಿಮ್ಮ ದೇವಾನಂದ, ಸಾರಿ ದೇವಾನಂದ ಮತ್ತೆ ಇಂಜಿನಿಯರ್ಸ್ ಮೊದಲು. ಹೌದು, ಬನ್ನಿ. ಸೃಜನ್ SRD, ಸಿಂಚನ ಕೆರಾಡಿ ಇಲ್ಲಿಗೆ. ಹೌದು, ಕಾರ್ಡ್ಲೆಸ್ ರೆಡಿ ಉಂಟಲ್ಲ, ಕಾರ್ಡ್ಲೆಸ್ ಕೊಡ್ತೇನೆ. ಹೌದು, ಹಾಂ ಸರಿ ಇದೆಯಾ? ಗಂಟೆ ಒಳಗೆ ಶಾಲಾ ಇದು ಬಹುಶಃ ಉಳಿದವರಿಗೆ ಸ್ಫೂರ್ತಿ. ಒಬ್ಬರಿಗೆ ಆಗದಿದ್ದರೆ ಒಟ್ಟು ಸೇರಿ ಒಂದು ಸಮೂಹವಾಗಿ ಸಮಾಜಕ್ಕೆ ಒಂದು ಸೂರನ್ನು ಕಟ್ಟಿಕೊಡುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರ 5 ಕೂಡ ನಾವು ಋಣಿಗಳು. ಕಲ್ಮಠ ದೇವಾನಂದ ಉಪಾಧ್ಯಾಯ ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್. ಅವರು ಸ್ವಲ್ಪ ವಯಸ್ಸಿದಾದರೆ ಚೇರ್ಮನ್ ಆಗ್ತಿದ್ರು. ಅವರು ವಯಸ್ಸಿನ ದೆಸೆಯಿಂದ ಆಗಲಿಲ್ಲ. JCಯ ರಾಜ್ಯಾಧ್ಯಕ್ಷರಾಗಿದ್ದರು, ರಾಷ್ಟ್ರೀಯ ಉಪಾಧ್ಯಕ್ಷರು, ಅತ್ಯುತ್ತಮ ವಾಗ್ಮಿ, ಸಂಸ್ಕೃತ SMSP ಸಭಾದಲ್ಲಿ 4 ವರ್ಷ ಅದರ ಕಾರ್ಯದರ್ಶಿಯಾಗಿ ಆ ಸಂಸ್ಥೆಯನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ದವರು. ಪ್ರಕೃತ ಅಂಬಲ್ಪಾಡಿಯಲ್ಲಿ ನಿವಾಸಿಯಾಗಿದ್ದಾರೆ. ಮೂಲತಃ ಕಾರ್ಕಳದ ಕಲ್ಮಠದವರು. ಬೈಂದೂರಿನಲ್ಲಿ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಅದರಿಂದ ಗುರುರಾಜ್ ಗಂಟಿ ಹೇಳಿದರೆ ಶಾಲೆ ಹಾಕಲಿ, ಅವರು ಮನೆಗೆ ಬರಲಿಲ್ಲ ಅಂತ ಹೇಳಿದರು. ಸಹೃದಯಿ. ಆ ಬಳಿಕ ಯಾರು ಒಂದು ಅಲ್ಲಲ್ಲ, ಅವರು ಬೇರೆ. ಆ ನಂತರ ಮೀರಾ ರಾಮಮೂರ್ತಿ ಭಟ್, ನಂತರ ಸುಂದರ್ ರಾವ್, ಬಿ ನರಹರಿ. ಮುಂದೆ ಶ್ರೀಮತಿ ಮೀರಾ ರಾಮಮೂರ್ತಿ ಭಟ್ಟ ಮತ್ತು ಮಕ್ಕಳು, ಅವರ ಪುತ್ರಿ ಮತ್ತು ಪುತ್ರಂಚೂರು ಸಹಾಯ ಮಾಡಿ, ನಮ್ಮ ಕಾರ್ಯಕರ್ತರಂಚೂರು ಕೈ ಹಿಡೀರಿ. ಮೀರಾ ರಾಮಮೂರ್ತಿ ಭಟ್ ತನ್ನ ಪತಿಯ ಹೆಸರಲ್ಲಿ ಮೊನ್ನೆಯಷ್ಟೇ ಅಮಾವಾಸ್ಯೆ ಬೈಲಲ್ಲಿ, ಇದು ಕೂಡ ಹಾಗೆ 10ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗೆ ಮನೆ ಕಟ್ಟಿಸಿಕೊಟ್ಟದ್ದು ನಾವು. ಸಾನ್ವಿತಾ ಇವರಿಗೆ 10ನೇ ತರಗತಿಯಲ್ಲಿ ಮನೆ. ಡಾಕ್ಟರ್ HS ಬಲ್ಲಾಳ್ರ ಪತ್ನಿ ಮತ್ತು ಮೀರಾ ಭಟ್ರು ಕಾಲೇಜ್ ಮೇಟ್ಸ್ ಅಂತೆ, ಕ್ಲಾಸ್ಮೇಟ್ಸ್. ಈ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಬಾಂಧವ್ಯ ಇದೆ. ಅವರ ಸುಪುತ್ರ, ಅವರ ಸೊಸೆ ಮೂಕಾಂಬಿಕಾ ವಾರಂಬಳ್ಳಿಯವರ ಮಗಳು, ಅತ್ಯುತ್ತಮ ಭರತನಾಟ್ಯ ಯಕ್ಷಗಾನ ಕಲಾವಿದೆ. ಮೂಕಾಂಬಿಕಾ ವಾರಂಬಳ್ಳಿಯವರು ತನ್ನ ಅಜ್ಜನ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿದ್ದಾರೆ. ಅವರ ಮಗಳು
ಖ್ಯಾತ ದಂತ ವೈದ್ಯೆಯಾಗಿದ್ದಾರೆ. ಇಬ್ಬರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆರ್ ಸುಂದರ್ ರಾವ್ ಮುಂಬೈ, ಮನೀಷಾ ಕಾರ್ವಿ. ಸುಂದರ್ ರಾವ್ ಬಂದಿದ್ದಾರೆ, ಯಾರು ಪ್ರತಿನಿಧಿ, ಅವ್ರಿಗೆ ಅಸೌಖ್ಯ ಇದೆ. ಸುಂದರ್ ರಾವ್ ಇಲ್ಲ ಬಹುಶಃ. ಬಿ ನರಹರಿ, ಈಗ ಇದು 99ನೇ ಮನೆ, ಶ್ರೀ ಬಿ ನರಹರಿ ಅಲೆವೂರು ಅವರು ಬಂದಿದ್ದಾರೆ. ಅವರು ಮತ್ತು ಅವರ ಸಹೋದರ ಬಿ ಕೆ ನಾರಾಯಣ ಅವರು. ಮೊನ್ನೆಯಷ್ಟೇ ಗೌತಮ್ ಪೈಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬ್ರಹ್ಮಾವರದ ಮೂಡುಕುಕ್ಕುಡೆಯಲ್ಲಿ ಹರ್ಷಿತ್ ಎಂಬ ವಿದ್ಯಾರ್ಥಿಗೆ 100ನೇ ಮನೆಯನ್ನು ಕೇಳಿದ್ರು. 100ನೇ ಮನೆಗೆ ತುಂಬ ಡಿಮಾಂಡ್ ಇತ್ತು. ಕಡೆಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಫಲಾನುಭವಿಗಳಿಂದ 100ನೇ ಮನೆಯನ್ನು ಒದಗಿಸುವಾಗ ಮಾಡಿದೆವು. ಅದು ನಮಗೆ ಸಾರ್ಥಕ ಕ್ಷಣ ಆಯಿತು. ನರಹರಿಯವರು ತುಂಬ ಸಹೃದಯಿ. ಮಣಿಪಾಲ್ ಪವರ್ ಪ್ರೆಸ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಬೈಕಾಡಿ ಕೃಷ್ಣಯ್ಯ ಅವರ ಸುಪುತ್ರರು. ಬೈಕಾಡಿ ಕೃಷ್ಣಯ್ಯ ಹೇಳಿದರೆ ಇಡೀ ಉದಯವಾಣಿಯ ಆ ಪವರ್ ಪ್ರೆಸ್ಸನ್ನು ಮುನ್ನಡೆಸಿದ ಒಬ್ಬ ಶ್ರೇಷ್ಠ ವ್ಯಕ್ತಿ, ಶಕ್ತಿ. ಅವರ ಸುಪುತ್ರರು. ಅವರು 99ನೇ ಮನೆಯ ಪ್ರಾಯೋಜಕರು. ಅಲ್ಲ ಮತ್ತೆ ಮಾಡ್ತೇನೆ, ಅಲ್ಲ ಮತ್ತೆ ಮಾಡ್ತೇನೆ ನಾನು. ಮತ್ತೆ ಇವ್ರದ್ದಲ್ಲ ಹೌದು, ಅವ್ರು ಮತ್ತೆ ಮಾಡಿ. ದಯವಿಟ್ಟು ವಿನೋದ ಎಂ ಕಡೆಕಾರ್ ವೇದಿಕೆಗೆ ಬರಬೇಕು. ನಮಗೆ ಯಕ್ಷಗಾನ ಕಲಾರಂಗದ ಕಾರ್ಯಕರ್ತರಿಗೆ ರೋಲ್ ಮಾಡೆಲ್ ಯಾರು ಅಂದರೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು. ಮುರಳಿ ಕಡೆಕಾರರು ಅವರು ನಿವೃತ್ತರಾಗುವಾಗ, ನಿಮಗೆ ಗೊತ್ತಿದೆ, ಅವರು ಹೈಸ್ಕೂಲಿನ ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದವರು. ನಿವೃತ್ತಿಯ ಹೊತ್ತಿಗೆ ತನಗೆ ಬಂದ ಗ್ರ್ಯಾಚ್ಯುಟಿಯಲ್ಲಿ ಒಂದು ದೊಡ್ಡ ಪಾಲನ್ನು ಕೊಟ್ಟು ತನ್ನ ವಿದ್ಯಾರ್ಥಿನಿಯೊಬ್ಬಳಿಗೆ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಕೇವಲ ಕಲಾರಂಗದವರು ಆಡುವುದಲ್ಲ, ಮಾಡಿ ತೋರಿಸುವುದು. ಹಾಗಾಗಿ ನಮಗೆಲ್ಲ ಬಹಳ ಸಂತೋಷ ಏನು ಅಂದರೆ ನಮ್ಮ ಕಾರ್ಯದರ್ಶಿಯವರು ನಮಗೆ ಹೆಮ್ಮೆ, ಅವರೇ ನಮಗೆ ಪ್ರೇರಕ ಶಕ್ತಿ. ಈ ಸುಂದರ ಕ್ಷಣವನ್ನು ನಾವೆಲ್ಲ ಕಣ್ತುಂಬಿಕೊಳ್ಳೋಣ. ಅವರು ಮಧ್ಯೆ ಬಿಟ್ಟಿದ್ದಾರೆ ಇಲ್ಲಿ. ನಯನಾ ಕಕ್ಕುಂಜಿಯವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಅದು ಈ 100ರ ಮನೆಯಲ್ಲಿ 20ನೇ ಮನೆ. 20ನೇ ಮನೆಯನ್ನು 60ನೇ ಇಸ್ವಿಯಲ್ಲಿ 31ನೇ ತಾರೀಕು ಅವರು ನಿವೃತ್ತರಾಗುವಾಗ ಆ ಮನೆಗೆ ಹೆಸರೇನು ಅಂದರೆ ಶ್ರೀ ವಿಶ್ವೇಶ. ಮುರಳಿ ಕಡೆಕಾರರು ವಿಶ್ವೇಶ ತೀರ್ಥರಿಂದ ಬಹಳವಾಗಿ ಪ್ರಭಾವಿತರಾದವರು ಮತ್ತು ಆ ಮನೆಯನ್ನು ಉದ್ಘಾಟಿಸಿದವರು ಪಲಿಮಾರು ಶ್ರೀಗಳು. ಪಲಿಮಾರು ಶ್ರೀಗಳಿಂದ ಅವರು ನಿವೃತ್ತರಾಗುವ ದಿನ ಉದ್ಘಾಟನೆಗೊಂಡಂಥ ಮನೆ. ಅವರಿಗೆ ಅಭಿನಂದನೆಗಳು. ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮವನ್ನು ನಾವೀಗ ಸಾಕ್ಷಿ ಆಗಬೇಕು. ನಾರಾಯಣ ಹೆಗಡೆ ಹೇಳಿದರು, ನಮಗೆಲ್ಲ ಸ್ಫೂರ್ತಿ ನಮ್ಮ ಈಗಿನ ಅಧ್ಯಕ್ಷರು ಗಂಗಾಧರಯ್ಯರು. ಮನೆ ಕಟ್ಟುವಲ್ಲಿ ಅಂತೂ ಅವರದೇ ಸ್ಫೂರ್ತಿ. 6 ಮನೆಯ ಪ್ರಾಯೋಜಕರು. ನಿಮಗೆ ಹೇಳಬೇಕು, ಕಲಾರಂಗಕ್ಕೆ ಪ್ರತಿ ವರ್ಷ ತುಂಬ ವ್ಯಕ್ತಿಗಳು ದೊಡ್ಡ ದೊಡ್ಡ ಮೊತ್ತ ಕೊಡ್ತಾರೆ. ಅತಿ ಹೆಚ್ಚು ದೊಡ್ಡ ಮೊತ್ತವನ್ನು ಕೊಡುವ ವ್ಯಕ್ತಿ ಯಾರು ಕೇಳಿದರೆ ನಮ್ಮ ಅಧ್ಯಕ್ಷರು. ನೀವು ಆ ಫಿಗರನ್ನು ಊಹಿಸಿಕೊಳ್ಳಿ, ಎಷ್ಟು ದೊಡ್ಡ ಮೊತ್ತ ಹೇಳಿ. ಅಷ್ಟು ಮಾತ್ರ ಅಲ್ಲ, 6 ಮನೆಯ ಪ್ರಾಯೋಜಕರು. ಇಡೀ ಮನೆಗಳನ್ನು 100 ಮನೆಗಳನ್ನು ಕಟ್ಟುವಲ್ಲಿ ಒಂದೊಂದು ಮನೆಗೆ 10-15 ಬಾರಿ ಓಡಾಡಿ, ಎಲ್ಲಿ ಕೆರಾಡಿ ಹೇಳಿದರೆ, ಎಲ್ಲಿ ಬೆಳಾಲ ಹೇಳಿದರೆ, ಅರೆಶಿರೂರು 70-80 ಕಿಲೋಮೀಟರ್ ದೂರ ಇದೆ. ಅಷ್ಟು ಮಾನ್ಯ ಕಾಪು ಶಾಸಕರು ಗುರುಮೆ ಸುರೇಶ್ ಶೆಟ್ಟರು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸಿದೆ. ಅಷ್ಟೂ ಮನೆಯ ಇಡೀ ನಿರ್ವಹಣೆ ಅವರ ಕಾರ್ಮಿಕರಲ್ಲಿದ್ದಾರೆ. ಆದ್ದರಿಂದ ಎಷ್ಟೋ ಮನೆಗಳು 40 ದಿವಸದಲ್ಲಿ ಆಗಿದೆ. ಸರ್ಕಾರದ ಹಾಗಲ್ಲ ನಮ್ಮದು. ಹಸಿವಾದಾಗ ಆಹಾರ ಕೊಡಬೇಕು, ಸರ್ಕಾರ ಸಾಯ್ಲಿಕ್ಕಾಗುವಾಗ ನೀರು ಬಿಡುವುದು. ನಮ್ಮದು ಹಾಗಲ್ಲ, 40 ದಿವಸದಲ್ಲಿ ಮನೆ ಕಟ್ಟಿಸಿಕೊಡಿ. ಅದಕ್ಕೆ ಕೃತಶಕ್ತಿ ನಮ್ಮ ಗಂಗಾಧರರಾಯರು. ನಮ್ಮ ಕಲಾರಂಗದ ಎಲ್ಲ ಕಾರ್ಯಕರ್ತರು ಒಮ್ಮೆ ವೇದಿಕೆ ಬರಬೇಕು ನಾವು. ಯಾಕಂದರೆ ಈ ದಿವಸ, ಈ ಕ್ಷಣ ನಮ್ಮ ಕ್ಷಣ, ನಮ್ಮ ಬದುಕಿನಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರುವ ಕ್ಷಣ. ಆದರೆ ದಯವಿಟ್ಟು ನಾನು ಕರೆಯುವಾಗ ರಾಜೇಶ್ ನಾನು ಯಾರು ಕರೆಯುವುದಿಲ್ಲ, ನೀವು ಬರಬೇಕು. ಸಮಯ ಅಮೂಲ್ಯವಾದ್ದು. ನಮ್ಮ ಕಲಾರಂಗದ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ವಿಶೇಷ ಆಹ್ವಾನಿತರು ದಯವಿಟ್ಟು ವೇದಿಕೆ ಬರಬೇಕು. ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಕರೆಯುವುದಿಲ್ಲ. ಗಂಗಾಧರರು ಮತ್ತು ಅವರ ಧರ್ಮಪತ್ನಿ ಮತ್ತು ಸುಪುತ್ರಿ ಪಾವನಿ ವೇದಿಕೆ ಬರಬೇಕು. ಸರಸ್ವತಿ, ಪಾವನಿ, ನಾವೆಲ್ಲ. ಯಾಕಂದರೆ ನಮ್ಮ ಬದುಕಿನಲ್ಲಿ ಒಂದು ಮರೆಯಲಾರದ ದಿನ ಇದು, ಕ್ಷಣ. ನಾವು ಒಮ್ಮೆ ಆದರೂ ಸಮಾಜಕ್ಕೆ ಕಾಣಿಸಿಕೊಳ್ಳುವ. ನಾನು ಸಹೃದಯರಿಗೆ ಹೇಳುವುದು, ನಮಗೆ ಕಾಣಿಸಿಕೊಳ್ಳುವ ಅಭ್ಯಾಸ ಯಾರಿಗಿಲ್ಲ. ಇಷ್ಟೂ ಮಂದಿ ಈಗ 640 ಅರ್ಜಿ ಬಂದಿದೆ. ಸ್ವಂತ ವೆಹಿಕಲಲ್ಲಿ ಮನೆಗೆ ಹೋಗಿ ಮನೆ ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಅರ್ಧವಾಸಿ ಮನೆ ಭೇಟಿ ಆಯಿತು. ಈ ಪ್ರಕ್ರಿಯೆ 21 ವರ್ಷದಿಂದ ಮಾಡ್ತಾ ಇದ್ದೇವೆ ನಾವು. 21 ವರ್ಷದಿಂದ ಯಾರೂ ಚಿಕ್ಕಾಶು ತಗೊಳ್ಳುವುದಿಲ್ಲ. ಎಷ್ಟೋ ಸಲ ಮಧ್ಯಾಹ್ನ ಊಟಕ್ಕೆ ಇಲ್ಲ. ಬೈಂದೂರು ಸೈಡಿಗೆ ಹೋದರೆ ಹೋಟ್ಲು ಸಮೇತ ಇಲ್ಲ. ಇದೆಲ್ಲ ಕಷ್ಟ ನಷ್ಟವನ್ನು ಅನುಭವಿಸಿ, ಕಷ್ಟ ನಷ್ಟ ಅಲ್ಲ, ಸುಖವನ್ನು ಅನುಭವಿಸಿ ಈಗ ಪರಮಾನಂದದ ಕ್ಷಣದಲ್ಲಿ ನಾವಿದ್ದೇವೆ. ಒಂದು ಸಾಕ್ಷಿ ಆಗೋಣ ಸ್ವಾಮೀಜಿಯವರ ಮತ್ತು ಈ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಅಂತ ಹೇಳ್ತಾ ಇದ್ದೇನೆ. ಬನ್ನಿ.
ನಮ್ಮ ಕಾರ್ಯಕರ್ತರು ಕೆಲವರು ಎದುರು ಕೂತ್ಕೊಳ್ಳಿ. ಇವತ್ತು ಗ್ರೂಪ್ ಫೋಟೋ ಆಗಬೇಕು. ಅಲ್ಲಿ ಹಿಂದೆ ಇದ್ದವ್ರು ಹಿಂದೆ ಕಾಣುವುದಿಲ್ಲ, ನಾವೆಲ್ಲ ಕೆಳಗೆ ಕೂತ್ಕೊಳ್ಳುವ. ಸ್ವಲ್ಪ ಹಿರಿಯರು ಮತ್ತು ಉದ್ದದವರು ಹಿಂದೆ ನಿಲ್ತಾರೆ. ಒಂದು ಗ್ರೂಪ್ ಫೋಟೋಕ್ಕೆ ನಾವೆಲ್ಲ ಸಾಕ್ಷಿಯಾಗುವ. ಬನ್ನಿ. ಎಲ್ಲ ಬಂದವರಿಗೆಲ್ಲ ಒಂದು ಚಿತ್ರ ಸಂಪುಟವನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ 100 ಮನೆಯ ಫೋಟೋ ಇದೆ. ಒಂದು ಅಪೂರ್ವ ಪುಸ್ತಕ ಈಗ ಸೂರು 100ರ ಚಿತ್ರ ಸಂಪುಟ ಬಿಡುಗಡೆಗೊಳ್ತಾ ಇದೆ. ಇದರ ಪ್ರಾಯೋಜಕತ್ವವನ್ನು ನಮ್ಮ ಹೆಮ್ಮೆಯ ಕರ್ನಾಟಕ ಬ್ಯಾಂಕ್ ವಹಿಸಿದೆ. ರಾಘವೇಂದ್ರ ಭಟ್ರು ಇದನ್ನು ಅನಾವರಣಗೊಳಿಸ್ತಾರೆ. ನೀವೆಲ್ಲ ಮನೆಗೆ ಹೋಗುವಾಗ ಆ ಪುಸ್ತಕ ನಿಮಗೆ ಸಿಗುತ್ತದೆ. ಆಮೇಲೆ ಒಂದು ಸಿಹಿ ತಿನಿಸಿ ಕೂಡ ಇದೆ. ಹಾಗೆ ಎಲ್ಲ ದಾನಿಗಳಿಗೆ ಒಂದು ಕಸಿ ಮಾವಿನ ಗಿಡ ಪ್ರಸಾದ್ ನರ್ಸರಿಯಲ್ಲಿ ಅದ್ದು. ಆ ಬಳಿಕ ಎಲ್ರಿಗೂ ಒಂದು ಸ್ಪೆಷಲ್ ಹಲಸಿನ ಹಲ್ವದ ಪ್ಯಾಕೆಟ್ ಮನೋಹರ್ ಉಪಾಧ್ಯಾಯರು ಅದನ್ನು ನಮಗೆ ಬರುವ ಹಾಗೆ ಮಾಡಿದ್ದಾರೆ. ಅದನ್ನೆಲ್ಲ ನೀವು ಮತ್ತೆ ಪಡ್ಕೊಳ್ಳಿಕ್ಕೆ ಹೋಗಲಿಕ್ಕಿದೆ. ಈಗ ರಾಘವೇಂದ್ರ ಭಟ್ ಅವರು ಈ ಚಿತ್ರ ಸಂಪುಟವನ್ನು ಅಕ್ಷಯ್ ಇದನ್ನು ವಿನ್ಯಾಸಗೊಳಿಸಿದ ಅಕ್ಷಯ್ ಮತ್ತು ವಿದ್ಯಾಪ್ರಸಾದ್ ಮತ್ತು ಅಕ್ಷಯ್ ಡಾಕ್ಟರ್ ಪ್ರತಿಮಾ ಇವರು ಇದರ ವಿನ್ಯಾಸಗೊಳಿಸಿದ್ದಾರೆ. ಒಂದು ನಿಮಿಷ. ಅಕ್ಷಯ್ ಇದರಲ್ಲಿ 100 ಮನೆಯ ಫೋಟೋಗಳಿವೆ, ಚಿತ್ರಗಳಿವೆ. ನಿಮಗೆಲ್ಲ ಮತ್ತೆ ಹೋಗುವಾಗ ಅದನ್ನು ನೀವು ಪಡ್ಕೊಂಡು ಹೋಗಬೇಕು. ನೋಡಿ, ಮತ್ತೆ ಕಾರ್ಮಿಕರ ಬಗ್ಗೆ ಮತ್ತೆ ಗಂಗಾಧರ್ ಹೇಳ್ತಾರೆ. ನಾನು ಹೆಸರನ್ನು ಹೇಳ್ತೇನೆ, ಅದೇ ಪ್ರಕಾರ ಇಲ್ಲಿ ಸಿದ್ಧರಾಗಿರಿ. ಸಮಯ ಕಾರ್ಮಿಕರು ಗಂಗಾಧರಾಚಾರ್ಯ ಬನ್ನಿ. ಅಲ್ಲ ಗಂಗಾಧರಾಚಾರ್ ಅಕ್ಷಯ್ ಇದ್ದಾರಾ? ಅಕ್ಷಯ್ ಬಾ ಬರಬೇಕು. ಅಕ್ಷಯ್ ಇದನ್ನು ವಿನ್ಯಾಸಗೊಳಿಸಿದವರು. ಮತ್ತೆ 100 ಮನೆಯ ಆಮಂತ್ರಣ ಪತ್ರಿಕೆಯನ್ನು ಮಾಡ್ತಾ ಇರೋದು. ₹1 ತಗೊಳ್ಳಿಲ್ಲ ಅಕ್ಷಯ್. ಅದನ್ನು ಇಡೀ ಡಿಸೈನ್ ಮಾಡಿ ಗ್ರೂಪಿಗೆ ಹಾಕೋದು ನಾನು. ಅದನ್ನು ಹೇಳಿದ ತಕ್ಷಣ ರಾತ್ರಿ ಮಾಡಿ ಕಳಿಸುವುದು ಅಕ್ಷಯ್. ನನ್ನ ಶಿಷ್ಯನೂ ಹೌದು, ಪ್ರತಿಭಾನ್ವಿತ ಡಿಸೈನರ್. ಯಾವುದೇ ಚಿಕ್ಕ ಶಿಷ್ಯರವರೆಗೆ ತಗೊಳ್ಳಿಲ್ಲ, ಸಂಪೂರ್ಣ ಉಚಿತವಾಗಿ ಮಾಡಿದ ಅಕ್ಷಯನನ್ನು ಸ್ವಾಮೀಜಿಯವರು ಆಶೀರ್ವದಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಒಂದು ಫೋಟೋ. ಗಂಗಾಧರಾಚಾರ್ಯರು, ಶಂಕರ್, ಶಿವಾನಂದ, ನರಸಿಂಹ ಪೂಜಾರಿ, ಸತೀಶ್ ಪೂಜಾರಿ, ಸದಾಶಿವ್ ಕುಲಾಲ್, ಉದಯ್ ವಡ್ಡರ್ಸೆ, ಸಂತೋಷ್ ಪೂಜಾರಿ, ಸಂತೋಷ್ ಕುಲಾಲ್. ಬನ್ನಿ. ಸಮಯದ ಮಿತಿಯಿಂದ ನಾನೇ ಹೇಳ್ತೇನೆ. ಗಂಗಾಧರರ ಫೋಟೋವು ಬೇಕು, ಆದ್ದರಿಂದ ನೀವು ಅಲ್ಲೇ ಇರಬೇಕು. ಗಂಗಾಧರ ಅಲ್ಲೇ ಇರಬೇಕಾಗ್ತದೆ. ಬನ್ನಿ. ಅಲ್ಲ, ಅವರು ಫೋಟೋಕ್ಕೆ ಬೇಕಾಗ್ತದೆ, ಅಲ್ಲೇ ಇರಲಿ ಅವರೊಟ್ಟಿಗೆ. ಹೌದು. ಗಂಗಾಧರಾಚಾರ್ಯರು ಮರದ ಕೆಲಸ 20 ಮನೆಗಳಿಗೆ ಮರದ ಕೆಲಸ ಮಾಡಿಕೊಟ್ಟು. ನಾವು ಮರದ್ದು ಬಾಗಿಲು ಮಾತ್ರ 20 ಮನೆಯ ಬಾಗಿಲಿನ ಕೆಲಸ ಮಾಡಿದವರು. ಇಲ್ಲಿ 70 ಮನೆಯ ಬಾಗಿಲನ್ನು ಮಾಡಿದ್ದಾರೆ. ಶಂಕರ್ ಕನ್ನರ್ಪಾಡಿ ಕಿನ್ನಿಮುಲ್ಕಿ ಪೈಂಟರ್ 40 ಮನೆಯ ಪೈಂಟಿಂಗ್ ಕೆಲಸವನ್ನು ಮಾಡಿದವರು. ಎಲ್ಲಿ ಕೆರಾಡಿ ಬೈಲು ಬೆಳಾಲಕ್ಕೆಲ್ಲ ಹೋಗಿ ಕೆಲವೊಮ್ಮೆ ಅಲ್ಲೇ ವಾಸ್ತವ್ಯ, ಅಲ್ಲೇ ಇದ್ದು ರಾತ್ರಿ ಇದ್ದು ಪೈಂಟಿಂಗ್ ಕೆಲಸವನ್ನು ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿದವರು ಶಂಕರ್ ಕನ್ನರ್ಪಾಡಿ. ಶಿವಾನಂದ ಬೆಳ್ಳಾಲ, ಹೌದೌದು. ಮತ್ತು ಕಾರ್ಮಿಕರೆಲ್ಲ ಇಲ್ಲಿ ಹಿಂದೆ ನಿಲ್ಲಿ. ಒಂದು ಗ್ರೂಪ್ ಫೋಟೋ ಇದೆ. ಗಂಗಾಧರಾಚಾರ್ಯರು ಎಲ್ಲ ಹಿಂದೆ ನಿಲ್ಲಿ. ಮತ್ತೊಂದು ಗ್ರೂಪ್ ಫೋಟೋ ಇದೆ, ಹಿಂದೆ ನಿಲ್ಲಿ. ಶಂಕರ್ ಕನ್ನರ್ಪಾಡಿ, ಶಿವಾನಂದ ಬೆಲ್ಲಾಳ, ಮೂಡುಬುಂದ 3 ಮನೆಯ ಮೇಸ್ತ್ರಿ ಕೆಲಸ ಮಾಡಿದ್ದಾರೆ, ಬೆಲ್ಲಾಳದವರು. ಇಲ್ಲಿ ಬನ್ನಿ. ನರಸಿಂಹ ಪೂಜಾರಿ, ಕಂಬದ ಕೋಣೆ, ಬೈಂದೂರು 7 ಮನೆಯ ಮೇಸ್ತ್ರಿ ಕೆಲಸ ಮಾಡಿದ್ದಾರೆ. ಸತೀಶ್ ಪೂಜಾರಿ, ಅಂಜಾರು 1 ಮನೆಯ ಮೇಸ್ತ್ರಿ ಕೆಲಸ.
ಸದಾಶಿವ ಕುಲಾಲ್ ಕುಕ್ಕಿಹಳ್ಳಿ 3 ಮನೆಯ ಮೇಸ್ತ್ರಿ ಕೆಲಸ ಮಾಡಿದ್ದಾರೆ. ಉದಯ ವಡ್ಡರ್ಸೆ ಬ್ರಹ್ಮವರ 1 ಮನೆಯ ಮೇಸ್ತ್ರಿ ಕೆಲಸ. ಸಂತೋಷ ಪೂಜಾರಿ ಕಕ್ಕುಂಜೆ, ಉದಯ ವಡ್ಡರ್ಸೆ ಯಾರು? ನೀವಲ್ಲ. ಹಾಂ, ಉದಯ ವಡ್ಡರ್ಸೆ. ಅಣ್ಣ ನಿಮ್ಮ ಹೆಸರು? ಹಾಂ, ಸದಾಶಿವ. ಆಗ ಮೊದಲು ಸದಾಶಿವ. ನಿಲ್ಲಿ ಉದಯ ಅಣ್ಣ, ನೀವು ಮೊದಲು ಸದಾಶಿವ. ಸದಾಶಿವ ಕುಲಾಲ್ ಆದಮೇಲೆ ಉದಯ ವಡ್ಡರ್ಸೆ. ಉದಯ ವಡ್ಡರ್ಸೆ 1 ಮನೆಯ ಮೇಸ್ತ್ರಿ ಕೆಲಸ. ಇಲ್ಲಿ ಹಿಂದೆ ಇಲ್ಲಿ. ಸಂತೋಷ್ ಪೂಜಾರಿ ಕಕ್ಕುಂಜೆ 80 ಮನೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದವರು ಸಂತೋಷ್ ಪೂಜಾರಿ. ಎಲ್ಲಿ ಕೆರಾಡಿ ಬೆಲ್ಲಾಳ ಇಲ್ಲಿಗೆಲ್ಲ ಮಳೆ ಬಿಸಿಲು, ಎಲ್ಲಿ ಇದು ಗ್ರಾಮ ಹೋಗಿ ಕ್ಲಪ್ತ ಸಮಯದಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡಿದವರು ನೋಡಿ. ಎಲ್ಲ ಮಂದಿಗೆ ಹೇಳ್ತಾ ಇರೋದು, ಒಂದು ಬಸ್ಸು ಸಿದ್ಧರಾಗಿದೆ, ಕಾರ್ಯಕ್ರಮ ಮುಗಿದ ಬಳಿಕ ನಿಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. ಸಂತೋಷೇ ಡ್ರೈವಿಂಗ್. ಒಂದು ಬಸ್ ನಿಟ್ಟೂರು ಹೈಸ್ಕೂಲ್ನ ವಾಹನ ಸಿದ್ಧವಾಗಿದೆ, ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ವಸಂತ ಕುಲಾಲ್ ಹೊಸಮಾರು ಕಾರ್ಕಳ 2 ಮನೆಯ ಮೇಸ್ತ್ರಿ ಕೆಲಸ. ಮುತ್ತಯ್ಯ ಪೂಜಾರಿ ಕಾಲ್ತೋಡು, ಆಮೇಲೆ ಕೃಷ್ಣ ನಾಯಕ್ ಜಾನವರಕಟ್ಟೆ 2 ಮನೆಯ ಮೇಸ್ತ್ರಿ ಕೆಲಸ. ಸಂದೇಶ ಪೂಜಾರಿ ಕಕ್ಕುಂಜೆ. ರಾಘವೇಂದ್ರ ಕುಲಾಲ್ ಜಪ್ತಿ, ವಿ ತಂಗರಾಜ, ವಸಂತ ಕುಮಾರ್ ಕಿದಿಯೂರು. ಅಲ್ಲ, ಮುತ್ತಯ್ಯ ಇಲ್ಲ, ಕೃಷ್ಣ ನಾಯಕ್ ಇಲ್ಲ. ಕೃಷ್ಣ ನಾಯಕ್ ಆದಮೇಲೆ ಸಂದೇಶ್. ಇಲ್ಲಿ ಕೃಷ್ಣ ನಾಯಕ್ ಹೋಗಿ. ಕೃಷ್ಣ ನಾಯಕ್ 2 ಮನೆಯ ಮೇಸ್ತ್ರಿ ಕೆಲಸ ಮಾಡಿದ್ದಾರೆ. ಸಂದೇಶ್ ಪೂಜಾರಿ ಸಾಯಿ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ 80 ಮನೆಗೆ ಕಿಟಕಿ ಬಾಗಿಲನ್ನು ಮಾಡಿದ್ದು, ಫ್ಯಾಬ್ರಿಕ್ ಕೆಲಸ ಮಾಡಿದ್ದು ಸಂದೇಶ್ ಪೂಜಾರಿ. ನಾನು ಹೇಳಿದಲ್ಲ, ಉಡುಪಿಯಿಂದ 70-80 ಕಿಲೋಮೀಟ್ರಿಗೆ ಹೋಗಿ ಕ್ಲಪ್ತ ಸಮಯದಲ್ಲಿ ಬಹಳ ಸೊಗಸಾಗಿ ಅದನ್ನು ನಿರ್ವಹಿಸಿದ್ದಾರೆ. ರಾಘವೇಂದ್ರ ಕುಲಾರ್ ಜಪ್ತಿ 1 ಮನೆಯ ಮೇಸ್ತ್ರಿ ಕೆಲಸ. ವಿ ತಂಗರಾಜ ಟೈಲ್ಸ್. ತಂಗರಾಜರು 90 ಮನೆಯ ಟೈಲ್ಸ್ ಕೆಲಸ ಮಾಡಿದ್ದು ಗಂಗಾಧರ ಅವರ ಉದ್ಯೋಗಿ. ಈದು ಗ್ರಾಮದಲ್ಲೆಲ್ಲ ಅಲ್ಲೇ ರಾತ್ರಿ ಅಲ್ಲೇ ಹಾಲ್ಟ್ ಆಗಿ ಟೈಲ್ಸ್ ಕೆಲಸ ಮಾಡಿದ್ದಾರೆ. ಯಾಕಂದರೆ ನಾವು ಡೇಟ್ ಫಿಕ್ಸ್ ಆಗಿರ್ತದೆ, ಕೆಲಸ ಆಗಿರುವುದಿಲ್ಲ, ಹೋಗಿ ಬರುವುದೇ ದೊಡ್ಡ ತ್ರಾಸ. ಸೊ ತಂಗರಾಜಿಗೆ ವಿಶೇಷ ಕೃತಜ್ಞತೆಗಳು. ವಸಂತ ಕುಮಾರ್ ವಾಮನ್ ಕಿದಿಯೂರು. ವಾಮನ ಗಂಗಾಧರರ ಬಹಳ ಪ್ರಿಯ ಮೇಸ್ತ್ರಿಗಳು ವಾಮನರು. ಅವರು 38 ದಿವಸಕ್ಕೆ 1 ಮನೆಯನ್ನು ಮಾಡಿಸಿಕೊಟ್ಟಿದ್ದಾರೆ. ಅವರ ತಂಡ ಹೇಳಿದರೆ 40-50 ಜನ ಇದ್ದಾರೆ. ಅವರು ಸಣ್ಣ ಕೆಲಸಕ್ಕೆಲ್ಲ ಹೋಗುವುದಿಲ್ಲ, ಆದರೆ ಕಲಾರಂಗದ್ದು ಗಂಗಾಧರರ ಕೆಲಸ ಹೇಳಿ ಬಂದಿದ್ದಾರೆ. ಹಾಗೆ ಸಂಜಯ್ ಸುಬ್ರಹ್ಮಣ್ಯ ನಗರ ಸಂಜಯರು ಹಾಗೆ 2 ಮನೆಯ ಮೇಸ್ತ್ರಿ ಕೆಲಸವನ್ನು ಸಂಜಯರು ಮಾಡಿದ್ದಾರೆ. ತುಂಬ ಸೊಗಸಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ರಾಮ ಪೂಜಾರಿ ಸೆಳ್ಕೋಡು ಬೈಂದೂರು. ಅಕ್ಷಯ ಆಚಾರ್ಯ ಅಂಬಾಗಿಲು. ಯಾರು? ಅಕ್ಷಯ ಅಲ್ಲ, ಅಕ್ಷಯ ಆಚಾರ್ಯ ಅಂಬಾಗಿಲು. ಮಾಡಿನ ಕೆಲಸ 15 ಮನೆಯ ಮಾಡಿನ ಕೆಲಸವನ್ನು ನಾವು ಕಬ್ಬಿಣದ ಮಾಡು ಅದನ್ನು ಕ್ಲಪ್ತ ಸಮಯದಲ್ಲಿ ಮಾಡಿ ನಮಗೆ ಪೂರೈಸಿದ್ದಾರೆ. ಶಿವ ಪೂಜಾರಿ ಬೀಜಾಡಿ 3 ಮನೆಯ ಮೇಸ್ತ್ರಿ ಕೆಲಸ ಮಾಡಿದ್ದಾರೆ. ಗೋಪಾಲಾಚಾರ್ಯ ಅಮಾಸೆ ಬೈಲು. ವಸಂತ್ ಬನ್ನಿ. ವಸಂತ ಕುಮಾರ್, ಲೋಕೇಶ್ ನಾಯ್ಕ ಹೇರಾಡಿ ಬಾರ್ಕೂರು. ಲೋಕೇಶ್ ನಾಯ್ಕ್ ಲೋಕೇಶ್ ನಾಯ್ಕ್. ಆಮೇಲೆ ಸುಧಾಕರ್ ಆರ್ ಡಿ. ಇಲ್ಲಿ ಸುಧಾಕರ್ ಆರ್ ಡಿ ಯಾರು? ಬನ್ನಿ. ಸುಧಾಕರ್ ಆರ್ ಡಿ, ಗಣೇಶ್ ಎನ್ ಅಮೀನ್, ಮತ್ತೆ ಪ್ರಶಾಂತ್. ನಿಮ್ದು ಹೆಸರು? ಗೋಪಾಲ್ ಆಚಾರಿ ಉಂಟಲ್ಲ, ಗೋಪಾಲಾಚಾರಿ ಬನ್ನಿ. ನಿಮ್ಮ ಹೆಸರಣ್ಣ? ಶಿವಪೂಜಾರಿ. ಗೋಪಾಲಾಚಾರಿ ಮತ್ತು ಶಿವಪೂಜಾರಿ ಬನ್ನಿ. ಗೋಪಾಲಾಚಾರಿ, ಶಿವಪೂಜಾರಿ. ಗೋಪಾಲಾಚಾರಿ, ಶಿವಪೂಜಾರಿ. ಬನ್ನಿ. ಶಿವಪೂಜಾರಿ, ಗೋಪಾಲಾಚಾರಿ, ಶಿವಪೂಜಾರಿ.
ನಿಲ್ಲಣ್ಣ ನಿಲ್ಲಿ ಅವ್ರ ಅಣ್ಣ ನಿಲ್ಲಿ ಅಣ್ಣ ರಾಮ್ ಪೂಜಾರಿ ಒಂಚೂರು ನಿಲ್ಲಿ. ಗೋಪಾಲಾಚಾರಿ ಮತ್ತೆ ಸರಿ ಮಾಡುವ ವಿದ್ಯಾ ಮತ್ತೆ ಸರಿ ಮಾಡುವ. ಗೋಪಾಲಾಚಾರಿ ಮತ್ತು ಶಿವ ಪೂಜಾರಿ ಮತ್ತು ರಾಮ್ ಪೂಜಾರಿ ಅಲ್ಲ ರಾಮ್ ಪೂಜಾರಿ ಕೊಡಿ ಮತ್ತೆ ಸರಿ ಮಾಡುವ. ಸರಿ ನರಸಿಂಹತ್ರಿ ಬರಲಿಲ್ಲ, ಕರೆದೆ ನರಸಿಂಹತ್ರಿ ಬಂದಾರ. ಕಿರಿಮಂಜೇಶ್ವರ ಸರಿ. ಇನ್ನು ಇಬ್ಬರನ್ನ ನಾವು ಕರಿತಾ ಇದ್ದೇವೆ, ಎಲ್ಲ ಮನೆಗೂ ಬಂದವರು. ಒಂದು ಛಾಯಾಚಿತ್ರದಲ್ಲಿ ಸಹಕರಿಸಿದ ಗಣೇಶ್ ಅಮೀನ್, ಮತ್ತೊಬ್ಬರು ವಿಡಿಯೋದಲ್ಲಿ ಕಳಿಸಿದ ಪ್ರಶಾಂತ್ ಮಲ್ಯಾಡಿ. ಗಣೇಶರ ಫೋಟೋ ಯಾರಾದರೂ ತೆಗೀರಿ. ಗಣೇಶ್ ಅಮೀನು ಆಲ್ಮೋಸ್ಟ್ 100 ಮನೆಗೆ ಬಂದು ಫೋಟೋಗ್ರಫಿ, ಎಷ್ಟೋ ಸಲ ಸಾವಿರಾರು ರೂಪಾಯಿಯ ಕಾಂಟ್ರಾಕ್ಟನ್ನು ಬಿಟ್ಟು ಈ ಮನೆ ಉದ್ಘಾಟನೆಗೆ ಬಂದಿದ್ದಾರೆ. ಮತ್ತು ರಾತ್ರಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ರಾತ್ರಿಯೇ ನಮ್ಮದು ಮೆಸೇಜ್ ಎಲ್ಲ ಗ್ರೂಪಿಗೆ ಹೋಗ್ತದೆ. ಅಷ್ಟು ಕೆಲಸವನ್ನು ಈ ತಂಡ ಮಾಡ್ತದೆ. ಇದರಲ್ಲಿ ಮತ್ತೆ 1 ರೂಪಾಯಿನೂ ತಗೊಳ್ಳೋದಿಲ್ಲ. ಅವರಿಗೆ ಆಲ್ಬಮ್ ಮಾಡ್ತಾ ಇದ್ದೇವೆ, ಅದಕ್ಕೆ ಸ್ವಲ್ಪ ನಾವು ಲೆವಿ ಕೊಡ್ತೇವೆ ಬಿಟ್ಟರೆ ಅವರಾಗಿ 1 ರೂಪಾಯಿ ಇದಕ್ಕೆ ಲೆವಿ ಮಾಡಲಿಲ್ಲ. ಈ ದೊಡ್ಡ ಕೆಲಸದಲ್ಲಿ ನಂದು ಒಂದು ಅಳಿಲ ಸೇವೆ ಅಂತೇಳಿ ಗಣೇಶರು ನಮಗೆ ಸರಿಗಮ ಸ್ಟುಡಿಯೋದ ಗಣೇಶರ ಸೇವೆಯನ್ನು ನಾವು ಎಂದೂ ಮರಲಿಕ್ಕಿಲ್ಲ. ಪ್ರಶಾಂತ್ ಮಲ್ಯಾಡಿ ನೋಡಿ, ಬಹುಶಃ ಈಗ 2-3 ದಿವಸ ಅಂತೂ ಪ್ರಶಾಂತ್ ಎಲ್ಲಿದ್ದಾರೆ, 2-3 ದಿವಸ ನಿದ್ರೆ ಮಾಡಲಿಲ್ಲ ಈ ಮನುಷ್ಯ. ಕೆಲವೊಮ್ಮೆ ರಾತ್ರಿ ನೀವು ನೋಡಿದಿರಲ್ಲ, ಈಗ ಎಲ್ಲ ಈ ವಿಡಿಯೋ ಕೆಲಸವನ್ನು ಎಡಿಟಿಂಗನ್ನು ಎಲ್ಲ ಮಾಡೋದು ಪ್ರಶಾಂತ್. ಬಹಳ ಸಹೃದಯಿ, ಮಾತೇ ಆಡುವುದಿಲ್ಲ, ದುಡ್ಡು ಕೇಳುವುದೇ ಇಲ್ಲ. ಇದು ಉತ್ಪ್ರೇಕ್ಷೆ ಮಾತ್ರ ಅಲ್ಲ, ನಾವು ಕಡೆಗೆ ಅಕೌಂಟಿಗೆ ಹಾಕುವುದು. ಒಂದು ದಿವಸ ಅವರು 1 ರೂಪಾಯಿ ಕೇಳಲಿಲ್ಲ. ಇಡೀ ಪ್ರೋಗ್ರಾಮಿನ ಎಡಿಟಿಂಗ್ ಮಾಡಿ 7-8 ನಿಮಿಷಕ್ಕೆ ಎಡಿಟ್ ಮಾಡಿ ಮರುದಿವಸವೇ ಒಪ್ಪಿಸುವಂಥ ಅತ್ಯಂತ ಹೆಮ್ಮೆಯ ವ್ಯಕ್ತಿ ನಮಗೆ. ಮತ್ತು ಮನೆ ಭೇಟಿ ಮಾಡಿ ಅದರ ವಿಡಿಯೋವನ್ನು ಮಾಡಿದ್ದಾರೆ ಪ್ರಶಾಂತ್ ಮಲ್ಯಾಡಿ. ಹೀಗೆ ಈ ಎಲ್ಲರ ಋಣಭಾರದಿಂದ ನಾವು ತಗ್ಗಿದ್ದೇವೆ, ಕುಗ್ಗಿದ್ದೇವೆ. ಮುಂಭಾಗದಲ್ಲಿ ನೀವೆಲ್ಲ ಇದ್ದೀರಿ, ಅದಕ್ಕೆ ನಾವು ಬೇರೆ ಏನು ಮಾಡಲಿಕ್ಕಿಲ್ಲ. ಬಾಗಿ ವಂದಿಸ್ತೇವೆ. ನಾವು 100 ಸೂರು ಕಟ್ಟಿದ್ದಕ್ಕೆ ನಮಗೆ ವರ ರೂಪದಲ್ಲಿ ಸಿಕ್ಕಿದ್ದು ಈ ಭವ್ಯ ದಿವ್ಯ ಸೂರು. ಅದರಿಂದ ದೇವರು ಕರುಣಿಸ್ತಾರೆ ಎಂಬುದು ಇದಕ್ಕಿಂತ ಬೇರೆ ಉಪಮೆ ಬೇಕಾ ನಮಗೆ? ನಾನು ಬೇಕಾಗಿ ಹಾಗೆ ಪುರುಷೋತ್ತಮ್ ಪಟೇಲರು ನಮ್ಮೊಟ್ಟಿಗಿದ್ದಾರೆ. ಅವರು ಎಲ್ಲ ಮೆಟೀರಿಯಲ್ಸ್ ಟೈಲ್ಸನ್ನು ನಮಗೆ ಭವಾನಿ ಪುರುಷೋತ್ತಮ್ ಪಟೇಲರು ನಮಗೆ ಒದಗಿಸಿದ್ದಾರೆ. ನಮ್ಮ ದೊಡ್ಡ ದಾನಿ, ವಿದ್ಯಾಪೋಷಕ್ಕೆ ದೊಡ್ಡ ಕಾಣಿಕೆಯನ್ನು ನೀಡಿದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದೇವೆ. ಹಾಗೆ ಗಣೇಶ್ ಪ್ರಭು ಕಲ್ಯಾಣಿ ಸಾಲಿಡ್ ಬ್ಲಾಕ್ಸ್, ದಯವಿಟ್ಟು ಬನ್ನಿ ಸರ್. ಯಾಕಂದರೆ ಫೋನ್ ಮಾಡಿದ ತಕ್ಷಣ ವಸ್ತು ಇಲ್ಲದಿದ್ದರೂ ಕೂಡ ಕಲಾರಂಗದ್ದು ಹೇಳಿ ಅವರ ವಹಿಸಿದ್ದಾರೆ. ಗಣೇಶ್ ಸಾಲಿಡ್ ಬ್ಲಾಕಿನ ಗಣೇಶ್. ಹಾಗೆ ನಮಗೆ ಫ್ರೇಮನ್ನು ಮಾಡಿಕೊಡುವಂಥವರು, ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಕೊಡುವಂತಹ ಹೆಸರು ಸ್ಟಿಕ್ಕರ್ ಕಟ್ಟಿಂಗ್ ಬರಲಿಲ್ಲ ಬಹುಶಃ. ಬನ್ನಿ ಅಣ್ಣ, ಬನ್ನಿ ನೋಡಿ. ಅವರಿಗೆ ಹೇಳಿದ ಕೂಡಲೇ ಮನೆಯ ನೇಮ್ ಬೋರ್ಡನ್ನು ಬಹಳ ಕ್ಲಪ್ತ ಸಮಯದಲ್ಲಿ ನಮಗೆ ಪ್ರತಿ ಸಲವೂ ಮಾಡಿಕೊಡ್ತಾ ಇದ್ದಾರೆ. ಸಂತೆಕಟ್ಟೆಯಲ್ಲಿ ಅವರ ಉದ್ಯಮ ಇದೆ, ಅವರ ಸೇವೆಯನ್ನು ಕೂಡ ಹರೀಶ್ ಅವರು ಬಹಳ ಪ್ರೀತಿಯಿಂದ ನೇಮ್ ಬೋರ್ಡನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕೆಂದರೆ KM ಎಂಟರ್ಪ್ರೈಸಸ್ನ ಮಯ್ಯರು, ದಯವಿಟ್ಟು ವೇದಿಕೆ ಬನ್ನಿ ಸರ್. KM ಎಂಟರ್ಪ್ರೈಸಸ್ನ ಮಯ್ಯರು ಕಬ್ಬಿಣದ ಮಾಡಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಡ್ತಾ ಇದ್ದಾರೆ. 2-3 ದಿವಸದಲ್ಲಿ ಮಾಡು ಸಿದ್ಧ ಆಗ್ತದೆ ನಮ್ಮದು. ಈ ಹಿನ್ನೆಲೆಯಲ್ಲಿ 40 ದಿವಸದಲ್ಲಿ ಮನೆ ನಿರ್ಮಾಣವೂ ಆಗ್ತಾ ಇದೆ. ಹೀಗೆ ಬಹುಶಃ ಇನ್ನೂ ಯಾರನ್ನ ಮರ್ತು ಹೋಗಿದೆ ನೆನಪಾಗ್ತಾ ಇಲ್ಲ. ಇಲ್ಲಿ 2 ಹೆಸರನ್ನು ಉಲ್ಲೇಖಿಸಿ ನಾನು ಮತ್ತೆಲ್ಲ ಇವರೆಲ್ಲ ಒಂದು ಚುಟುಕಾಗಿ ಶುಭ ಸಂದೇಶವನ್ನು ಕೊಡ್ತಾರೆ. ಸ್ವಾಮೀಜಿಯವರ ಅನುಗ್ರಹ ಸಂದೇಶವನ್ನು ಈ ಕಾರ್ಯಕ್ರಮ ಮುಗಿತದೆ. ನಾನು ಹೇಳಿದೆ, ಹೋಗುವಾಗ ನಿಮಗೆ ಒಂದಷ್ಟು ಇಲ್ಲಿಂದ ಸಿಹಿಯಾದ ದೃಶ್ಯವನ್ನು ನೋಡಿದ್ದೀರಿ, ಮಾತುಗಳನ್ನು ಕೇಳಿದ್ದೀರಿ, ಮತ್ತು ವಸ್ತುವನ್ನು ಹಿಡ್ಕೊಂಡು ಇಲ್ಲಿಂದ ನಿರ್ಗಮಿಸಬೇಕು ಅಂತ ಹೇಳ್ತಾ ಇದ್ದೇನೆ. 2 ವಿಷಯವನ್ನು ಹೇಳಿ ಮುಗಿಸ್ತೇನೆ. ತುಂಬ ಜನರ ಋಣಭಾರ ನಮ್ಮ ಮೇಲೆ ಇದೆ. ಇಷ್ಟು ಕೆಲಸ ಆಗ್ತಾ ಇದೆ ಕಲಾರಂಗದಲ್ಲಿ. ನಿಮ್ಗೆ ಗೊತ್ತಿದೆ, 4 ವಿಭಾಗದ ಕೆಲಸ ಹೇಳಿದರೆ 365 × 24 ಅಷ್ಟು ಕೆಲಸ ಇದೆ. ನಮ್ಮ ಆಫೀಸ್ ವರ್ಕ್, 2 ಹುಡುಗಿಯರಿದ್ದಾರೆ, ಅವರು ನಮ್ಮ ಆಸ್ತಿ. ಅದರಲ್ಲಿಯೂ ನಾನು ಹೇಳಬೇಕು, ಬಹುಶಃ ಇಲ್ಲಿ ಬರುವುದಿಲ್ಲ ಅವಳು, ಎಲ್ಲೇನು ಕಂಪ್ಯೂಟರಲ್ಲಿ ಇದ್ದಾಳೆ ಅವಳು, ನಮಿತಾ. ಇಷ್ಟು ಬಹುಶಃ ನಿನ್ನೆ ರಾತ್ರಿ ನಿದ್ರೆ ಮಾಡಿದಾಳ ಇಲ್ವೋ, ಅಷ್ಟು ಕೆಲಸ ಇದೆ. ಇದರ ಇಡೀ ನನ್ನ ಈ ಲಿಸ್ಟನ್ನು ಮಾಡಿಕೊಟ್ಟಿದ್ದಾಳೆ. ಅದನ್ನು ನಮಿತಾ ಇದ್ದಾಳ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ನೀವು 100 ಮನೆಯ ಚಿತ್ರ ನೋಡಿದ್ದೀರಲ್ಲ,
ಇದನ್ನೆಲ್ಲ ಜತನದಿಂದ ಕಾಪಿಟ್ಟುಕೊಂಡು ಇವತ್ತು ಹೇಳಿದರೆ ರಾತ್ರಿ ಮಲಗುವ ಮೊದಲು, ನಾನು ಹೇಳಿದರೆ ನಾನು ಅರ್ಜೆಂಟಿಲ್ಲ ಹೇಳ್ತೇನೆ, ಆದರೂ ನನ್ನ ಬಾಯಿಂದ ಒಂದು ಮಾತು ಬಂದರೆ ರಾತ್ರಿ ಮಲಗುವ ಮೊದಲು ಅದನ್ನು ಮಾಡದೆ ವಿರಮಿಸುವ ವ್ಯಕ್ತಿಯಲ್ಲ ನಮಿತಾ. ಇದು ನಾನು ಮರಿಲಿಕ್ಕೆ ಸಾಧ್ಯ ಅಲ್ಲ. ಯಕ್ಷಗಾನ ಕಲಾರಂಗದ ಕೆಲಸದಲ್ಲಿ ನಮಿತನ ಕೆಲಸ ಬಹಳ ದೊಡ್ಡದು. ನಾವೆಲ್ಲ ಇಡೀ ತಂಡ ನಾವಿದನ್ನು ಒಪ್ಪಿದ್ದೇವೆ. ಮತ್ತೊಂದು, ಇಲ್ಲಿ ನೀವು ನೋಡಿದ್ದೀರಿ, ಈ ಪುಸ್ತಕ ಅಲ್ಲ ಕಲಾಂತರಂಗ ನೋಡಿದ್ದೀರಿ, ಈ ಸನ್ಮಾನ ಪತ್ರ ನೋಡಿದ್ದೀರಿ. ಇದನ್ನೆಲ್ಲ ಡಿಸೈನ್ ಮಾಡಿದ್ದು ನಮ್ಮ ಇನ್ನೊಬ್ಬ ಪ್ರತಿಭಾನ್ವಿತ ನಮ್ಮ ಸಂಸ್ಥೆಯ ಸದಸ್ಯ ಡಾಕ್ಟರ್ ಪೃಥ್ವಿರಾಜ್ ಕವತ್ತಾರ್. ರಾತ್ರಿ ಹಗಲೆಂಬಂತೆ ಇಷ್ಟು ಜನರ ಈ ಪತ್ರಗಳಾಗಬೇಕು, ನಮ್ಮದು ಹಿಂದಿನ ಕಲಾಂತರಂಗವನ್ನೆಲ್ಲ ರೂಪಿಸ್ತಾ ಇದ್ದವರು ಪೃಥ್ವಿರಾಜ್ ಕವತ್ತಾರ್. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯ ರೂಪದಲ್ಲಿ ಮಾಡಿದಂತಹ ಪೃಥ್ವಿರಾಜ್ ಕವತ್ತಾರ್, ಇವರಿಬ್ಬರನ್ನು ಕೃತಜ್ಞತೆಯಿಂದ ನಾನು ಸ್ಮರಿಸಿಕೊಳ್ಳದಿದ್ದರೆ ತಪ್ಪಾಗ್ತದೆ ಎಂಬ ಹಿನ್ನೆಲೆಯಲ್ಲಿ ನೆನಪಿಸಿಕೊಡ್ತಾ ಇದ್ದೇನೆ. ಮತ್ತು ನಮ್ಮ ಇಡೀ ತಂಡ. ಈಗ ನಾನು ಹೇಳಿದೆ ಚುಟುಕಾದ ಭಾಷಣ. ನಾನು ದಾನಿಗಳ ನೆರವಿಂದ ಇಬ್ಬರತ್ರ ಹೇಳಿದ್ದೆ, ಬನ್ನಿ ಉಂಡಿಬೆಲ್ ಸುಬ್ರಹ್ಮಣ್ಯರು ಮತ್ತು ಡಾಕ್ಟರ್ ಮಹಾಬಲೇಶ್ವರ ಅಂತ ಹೇಳಿದೆ. ಒಂದು 2 ಮಾತುಗಳನ್ನು ಅವರು ಆಡ್ತಾರೆ. ಯಾಕಂದರೆ ಬನ್ನಿ ಸರ್, ಬನ್ನಿ. ಅವರ ಮಾತು ಕೇಳುವುದು ಹೇಳಿದರೆ ಅದು ರಸದೌತಣ, ಆದರೆ ಸಮಯದ ಮಿತಿ ಇದೆ. 1-2 ಮಾತುಗಳನ್ನು ಬನ್ನಿ ಗುಂಡಿಬೆಲ್ ವಿದ್ವಾನ್ ಗುಂಡಿಬೆಲ್ ಸುಬ್ರಹ್ಮಣ್ಯ ಭಟ್ರು ಮತ್ತು ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರು ಹೇಗೆ ಅನುಕೂಲ. ಆಮೇಲೆ ಡಾಕ್ಟರ್ ಮಹಾಬಲೇಶ್ವರ ರಾವ್. ಶ್ರೀಗಳಿಗೆ ಸಾಷ್ಟಾಂಗ ವಂದಿಸಿ ಎಲ್ಲರಿಗೆ ನಮಸ್ಕಾರ. ಒಳ್ಳೆಯ ಕ್ಷಣದಲ್ಲಿ ನಾವಿದ್ದೇವೆ. ಶಾಸ್ತ್ರದಲ್ಲಿ ಒಂದು ಮಾತುಂಟು, ಮನೆಯಲ್ಲಿ ಏನು ಬೇಕು ಅಂತ. ತೃಣಾನಿ ಭೂಮಿ ಉದಕಂ ವಾಕ್ ಚತುರ್ಥಿ ಚ ಸುನೃತ ಇತ್ತೇತಾನಿ ಸತಾಂಗೇಹೇ ನೋಚ್ಛಿದ್ಯಂತೆ ಕದಾಚನ ಅಂತ. ಭಾರತದಲ್ಲಿ ಯಾವ ಮನೆಗೆ ಹೋದರೂ ಕೂಡ ಇದಕ್ಕೆ ಕೊರತೆ ಇಲ್ಲ ಅಂತ. ಬಂದ ಕೂಡಲೇ ದೊಡ್ಡ ಉಪಕರಣ, ಪೀಠೋಪಕರಣ ಬೇಡ, ಒಂದು ಚಾಪೆ ಹಾಕಿದರೆ ಸಾಕು, ನೆಲವನ್ನು ತೋರಿಸಿದ್ರು ಸಾಕು ಮಲಗಲಿಕ್ಕೆ. ಕುಡಿಯಲಿಕ್ಕೆ 1 ಲೋಟ ನೀರು, ನಮ್ಮಲ್ಲಿ ಕೇವಲ ನೀರು ಕೊಡೋದಿಲ್ಲ, ಒಂದು ಬೆಲ್ಲವನ್ನು ಕೊಡ್ತಾರೆ. ಆಮೇಲೆ ಒಳ್ಳೆಯ 4 ಮಾತು. ಇದು ಇಷ್ಟಿದ್ದರೆ ಪ್ರತಿಯೊಂದು ಮನೆಯೂ ತುಂಬುತ್ತದೆ. ಆದರೆ ಅಷ್ಟನ್ನು ಆಚರಿಸಲಿಕ್ಕೆ ಒಂದು ಮನೆ ಬೇಕಲ್ವ. ಆ ದೃಷ್ಟಿಯಿಂದ ಅದೂ ಇಲ್ಲ ಅಂತಾಗುವಾಗ ಅದನ್ನು ಕಟ್ಟಿಕೊಟ್ಟದ್ದು ಕಲಾರಂಗ. ಅವರು ದಾನಿಗಳನ್ನು ಸೇರಿಸಿ ಕಟ್ಟಿಕೊಟ್ಟಿದ್ದಾರೆ. ನಮಗೆಲ್ಲ ಧನ್ಯತೆ ಏನು ಅಂತಂದರೆ 3 ಜನರು ಧನ್ಯರು. ಪಡ್ಕೊಂಡವರು ಧನ್ಯರು, ಕೊಟ್ಟವರು ಧನ್ಯರು. ಯಾವತ್ತೂ ಕೂಡ ಯಾವತ್ತಾದರೂ ನಾವು ಕೊಡುವಾಗ ಕೊಟ್ಟ ವಸ್ತು ಯೋಗ್ಯರಾದವರ ಕೈಗೆ ಸಿಕ್ಕಿತು ಅಂತ ಒಂದು ಗೊತ್ತಾದರೆ ಅದಕ್ಕಿಂತ ದೊಡ್ಡ ಧನ್ಯತೆ ಇಲ್ಲ. ಇಷ್ಟನ್ನು ಸೇರಿಸಿ, ದಾತೃವನ್ನು ಭೋಕ್ತೃವನ್ನು ಸೇರಿಸಿ ಸುಖಪಟ್ಟ ಕಲಾರಂಗವು ಧನ್ಯರು. ಹಾಗಾಗಿ ನಾನು ಹೆಚ್ಚು ಹೇಳುವುದಿಲ್ಲ. ಒಳ್ಳೆಯ ಕೆಲಸ ಮಾಡಿದ್ದೀರಿ. ಆ ಕೆಲಸ ಇನ್ನೂ ಅದು ಮುಂದೆ ಹೋಗಲಿ. ಅದಕ್ಕಿಂತ ಹೆಚ್ಚು ಎಲ್ಲರಿಗೆ ಸಂತೋಷ ಕಲಾರಂಗದಿಂದ ಆಗಲಿ. ಒಂದು ಒಳ್ಳೆಯ ಸಂಸ್ಥೆ ನಮ್ಮ ಕಣ್ಣ ಮುಂದೆ ಉಂಟು. ಆ ಸಂಸ್ಥೆಗೆ ಅದು 1000 ಕಾಲ ಆಯುಷ್ಯವನ್ನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಡಾಕ್ಟರ್ ಮಹಾಬಲೇಶ್ವರರು. ಆ ಬಳಿಕ ಒಂದು ಬಹುಶಃ ಇಲ್ಲಿ TVD ಬನ್ನಿ ಸರ್, 2 ನಿಮಿಷದ ಒಂದು ದೃಶ್ಯ ಇದೆ. ಇವತ್ತು ಬೆಳಿಗ್ಗೆ ನಾವು 100ನೇ ಮನೆ ಉದ್ಘಾಟಿಸಿದೆವು. ಅದನ್ನು 2 ನಿಮಿಷಕ್ಕೆ ಎಡಿಟ್ ಮಾಡಿದ್ದಾರೆ. ಅದನ್ನು ಒಂದು ವೀಕ್ಷಿಸುವ. 2 ನಿಮಿಷ. ಡಾಕ್ಟರ್ ಮಹಾಬಲೇಶ್ವರ ರಾವ್. ಎಲ್ರಿಗೂ ನಮಸ್ಕಾರ. ನಾನು ಹುಟ್ಟಿನಿಂದ ತೊಡಗಿ ಶಾಲಾಧ್ಯಾಪಕ, ಕಾಲೇಜು ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಹಲವು ವರ್ಷಗಳವರೆಗೆ ನನ್ನದಾದ ಒಂದು ಮನೆ ಇಲ್ಲದೆ ಮನೆ ಕಟ್ಟಿಕೊಳ್ಳೋದಕ್ಕೆ ಸಾಲ ಸೋಲ ಮಾಡಿ ಅಂತೂ ಹಲವು ಕಾಲದ ಬಳಿಕ ನನ್ನದಾದ ಒಂದು ಮನೆಯನ್ನು ಕಟ್ಟಿಕೊಂಡ ಮೇಲೆ ಒಂದು ಭೌತಿಕವಾದ ಭದ್ರತೆ ಮತ್ತು ಅದರ ಜೊತೆಗೆ ಭಾವನಾತ್ಮಕವಾದ ಒಂದು ಭದ್ರತೆ ನನ್ನಲ್ಲಿ ಮೂಡಿತು. ಆದರೆ ನಾನು ಯಾವತ್ತಾದರೂ ಯಾರಿಗಾದರೂ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟೇನೋ ಇಲ್ವೋ ಆ ಭಾವನೆ ಯಾವತ್ತೂ ಬಂದದ್ದಿಲ್ಲ. ಎಲ್ಲೊಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಸ್ವಾರ್ಥವೇ ಪ್ರಧಾನವಾಗಿದ್ದು. ಅಂತಹ ಕಾಲಘಟ್ಟದಲ್ಲಿ ಯಕ್ಷಗಾನ ಕಲಾರಂಗ ನನ್ನ ಮೂಲಕವಾಗಿ ಊರ ವಿದ್ಯಾರ್ಥಿಗೆ ಮತ್ತು ಅವನ ಕುಟುಂಬಕ್ಕೆ ಮನೆಯನ್ನು ಕಟ್ಟಿಸಿಕೊಡುವಂಥ ಒಂದು ಔದಾರ್ಯದ ಕಾರ್ಯವನ್ನು ಯಕ್ಷಗಾನ ಕಲಾರಂಗ ಮಾಡಿಸಿತು. ಹಾಗಾಗಿ ನಾನು ಯಕ್ಷಗಾನ ಕಲಾರಂಗಕ್ಕೆ ಎಲ್ಲ ದಾನಿಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರು ಮಾಡಿರುವಂಥ ಕಾರ್ಯ ಅದು ಬಹುಶಃ ನನಗನ್ನಿಸುತ್ತೆ ಜಗತ್ತಿನಲ್ಲಿ ಅದ್ವಿತೀಯವಾದದ್ದು.
ನಿಜವಾದ ನಿಸ್ವಾರ್ಥವಾದ ಸ್ವಯಂ ಸೇವೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು. ಬಹುಶಃ ಇನ್ನೊಂದು ಈ ಥರದ ಕಾರ್ಯ ಆಗುತ್ತೋ ಇಲ್ಲ ನಮಗೆ ಗೊತ್ತಿಲ್ಲ. ಈ 100ರ ಸಂಭ್ರಮ 1000ದ ಸಡಗರವಾಗಲಿ. ಯಾಕಂದರೆ ಈ ದೇಶದಲ್ಲಿ ಇನ್ನೂ ಕೂಡ ಸೂರಿಲ್ಲದವರು, ಮನೆಯಿಲ್ಲದವರು ಬೇಕಾದಷ್ಟು ಮಂದಿ ಇದ್ದಾರೆ. ಸರ್ಕಾರ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರದ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕವಾಗಿ ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಕೊಡಮಾಡುವ ಕೆಲಸಗಳಾಗಬೇಕಾಗತ್ತೆ. ಇವತ್ತಂತೂ ಕೊಡುಗೈ ದಾನಿಗಳು ಸಾಕಷ್ಟು ಮಂದಿ ಸಮಾಜದಲ್ಲಿ ಇದ್ದಾರೆ. ವಿದ್ಯಾವಂತರು, ಉದ್ಯೋಗಪತಿಗಳು, ದಾನಿಗಳು ಬೇಕಾದಷ್ಟು ಮಂದಿ ಇರುವುದರಿಂದ ನಿಸ್ಪೃಹವಾದ ಸೇವೆ, ನಿಸ್ವಾರ್ಥದ ಸೇವೆ, ಪ್ರಾಮಾಣಿಕವಾದ ಸೇವೆ ಯಾವ ಸಂಸ್ಥೆ ಕೊಡುತ್ತೋ ಅದಕ್ಕೆ ಸಾರ್ವಜನಿಕರಿಂದ ಅಭೂತಪೂರ್ವವಾದ ಬೆಂಬಲ ಲಭ್ಯವಾಗುತ್ತೆ ಅನ್ನೋದಕ್ಕೆ ಯಕ್ಷಗಾನ ಕಲಾರಂಗ ಒಂದು ಜ್ವಲಂತವಾದ ಸಾಕ್ಷಿ. ಆದ್ದರಿಂದ ಅದರ ಮೂಲಕವಾಗಿ ಇನ್ನಷ್ಟು ಮನೆಗಳು ಸಿಗಲಿ ಮತ್ತು ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ನಿರ್ವಿಘ್ನವಾಗಿ ಓದುವುದಕ್ಕೆ, ಸಾಧನೆ ಮಾಡುವುದಕ್ಕೆ ಸಮಾಜ ಪ್ರೇರಣೆಯನ್ನು ಒದಗಿಸಲಿ ಮತ್ತು ವಿದ್ಯಾರ್ಥಿಗಳು ಕೂಡ ಯಾವತ್ತೂ ಸಾಧನಾಮುಖಿಗಳಾಗಿರಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯೋಸ್ಮಿನ್. ಈಗ ವೇದಿಕೆಯಲ್ಲಿರುವ ಅತಿಥಿಗಳೆಲ್ಲ ಅಲ್ಲೇ ಎರಡೆರಡು ಶುಭದ ಆಶೀರ್ವಾದದ ಪ್ರೋತ್ಸಾಹದ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ಕರ್ನಾಟಕ ಬ್ಯಾಂಕಿನ MD ರಾಘವೇಂದ್ರ ಭಟ್ರು ಅಲ್ಲೇ 1-2 ಶುಭದ ನುಡಿಯನ್ನು ಹಾರೈಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಇಷ್ಟೂ ಮನೆ ನಿರ್ಮಾಣ ಆಗುವಾಗ ಒಬ್ಬರಿಗೂ ₹1 ಕ್ಯಾಶ್ ಕೊಡಲಿಲ್ಲ ನಾವು. ಎಲ್ಲವೂ ಕಾರ್ ಸ್ಟ್ರೀಟ್ನ ಕರ್ನಾಟಕ ಬ್ಯಾಂಕಿನ ಮೂಲಕ ಮೇಸ್ತ್ರಿ ಯಾರೇ ಇರ್ಬೋದು ಅವರಿಗೆ ನೆಫ್ಟ್ ಮಾಡಿದ್ದು. ಇದಿಷ್ಟೂ ಕೆಲಸವನ್ನು ಅಚ್ಚುಕಟ್ಟಾಗಿ, ಒಂದು ನಿಮಿಷ, ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು. ಇದು ನಮಿತಾ ನನಗೆ ಮಾಡಿ ಕೊಟ್ಟಿದ್ದಾಳೆ. ಈಗ ನನಗೆ ಗೊತ್ತಿಲ್ಲ, ನಾನು ಹೇಳಲಿಲ್ಲ. ನಿಮ್ಮ ಗಮನಕ್ಕೆ ಪ್ರತಿ ಮನೆಯ ಒಟ್ಟು ವೆಚ್ಚ ಇಲ್ಲಿದೆ. ಪ್ರತಿ ಮನೆಗೆ ಎಷ್ಟೆಷ್ಟು ರೂಪಾಯಿ ಖರ್ಚಾಗಿದೆ ಹೇಳಿ. ಮತ್ತು ಟೋಟಲ್ ಅಷ್ಟೂ ಮನೆಗೆ ಆದ ಖರ್ಚು ನಮ್ಮ ಇಲ್ಲಿ ದಾಖಲೆ ಇದೆ. ಒಟ್ಟು 4 ಕೋಟಿಯ ಪ್ರತಿ ಮನೆಗಾದ ವೆಚ್ಚ ನಾನು ಟೋಟಲ್ ಮಾತ್ರ ಹೇಳ್ತೇನೆ. 4,98,70,650 ರೂಪಾಯಿ ಖರ್ಚಾಗಿದೆ. 100 ಮನೆಯ ಖರ್ಚು 4,98,70,650 ಪ್ರತಿ ಮನೆಯ ಖರ್ಚು ಇದೆ. ಇಷ್ಟು ಪಾರದರ್ಶಕವಾದದ್ರಿಂದ ಸಮಾಜ, ದಾನಿಗಳು, ನೀವು ಸಂಸ್ಥೆಯನ್ನು ನಂಬಿದ್ದೀರಿ. ಇದಕ್ಕೆ ಈ ತಂಡ 45 ಜನರ ತಂಡ ಮತ್ತು ನಮ್ಮ ಸ್ಟಾಫ್ ಅವರ ಸೇವೆ ಬಹಳ ಅಮೂಲ್ಯವಾದ್ದು. ಇಷ್ಟು ಮತ್ತು ನೆಫ್ಟ್ ಅದು ಕರ್ನಾಟಕ ಬ್ಯಾಂಕಿನಿಂದ. ಪ್ರಪ್ರಥಮವಾಗಿ ಗುರುಗಳಿಗೆ ವಂದಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ಮಹನೀಯರೇ, ಎಲ್ಲ ವಿಷಯ ಕಲಾ ರಂಗದ ಬಗ್ಗೆ ಇರ್ಬೋದು, ಮುರಳಿ ಕಡೆಕಾರ್ ಬಗ್ಗೆ ಇರ್ಬೋದು, ಅಥವಾ ಅವರು ಹಾಕಿಕೊಂಡ ಡೀಮ್ ಪ್ರಾಜೆಕ್ಟ್ನ ಬಗ್ಗೆ ಇರ್ಬೋದು, ಬಹಳಷ್ಟು ವಿಸ್ತಾರವಾಗಿ ಹೇಳಿದೆ. ನನ್ನ 1-2 ಅನಿಸಿಕೆ ಮುರಳಿ ಕಡೆಕಾರ್ ಬಗ್ಗೆ, ಅದು 1-2 ಜೋಡಿ ಅಂತ ಹೇಳಿದರೆ ತಪ್ಪಾಗಲಾರದು. ಒಂದು ಮುರಳಿ ಕಡೆಕಾರ್, ನಂದಕುಮಾರ್ ಯಾನೆ ಗಂಗಾಧರ್. ಎರಡನೇದಾಗಿ ಮುರಳಿ ಕಡೆಕಾರ್ ಆ್ಯಂಡ್ ಶ್ರೀಶಾ ಕಡೆಕಾರ್. ಮುರಳಿ ಕಡೆಕಾರ್ ಮತ್ತು ನಂದಕುಮಾರ್, ಅಥವಾ ನಾನು ನಂದಕುಮಾರ್ ಅಂತಲೇ ಕರೆಯೋದವರನ್ನು, ಗಂಗಾಧರ್ ಇರ್ಬೋದು, ಅವರು ಒಂದು ಡ್ರೀಮ್ ಪ್ರಾಜೆಕ್ಟ್, ಅದನ್ನೊಂದು ಕ್ಲಪ್ತ ಸಮಯದಲ್ಲಿ ಮಾಡುವಂಥದ್ದು. ಎರಡನೇದಾಗಿ ಶ್ರೀಶಾ ಕಡೆಕಾರ್ ಮತ್ತು ಮುರಳಿ ಕಡೆಕಾರ್ ಬಗ್ಗೆ ಸ್ವಾಮೀಜಿಯವರು ಹೇಳಿದ ಒಂದು ಮಾತು ನೆನಪು ಬಂತು. ಫಲಿಮಾರ ಸ್ವಾಮಿಗಳು, ಮಠಕ್ಕೆ ಶ್ರೀಶ ಬೇಕು, ಆಟಕ್ಕೆ ಮುರಳಿ ಬೇಕು ಅಂತ. ಇದು ಆಟಕ್ಕೆ ಮಾತ್ರ ಅಲ್ಲ, ಅದು ಒಂದು ಬೇಸಿಕ್ ನೀಡಾದ ಆಹಾರ ಇರ್ಬೋದು, ಎಜುಕೇಷನ್ ಇರ್ಬೋದು, ಈಗ ಸೂರು ಇರ್ಬೋದು, ಎಲ್ಲದಕ್ಕೂ ಒಂದು ಬಹಳ ವ್ಯವಸ್ಥಿತವಾಗಿ ಮಾಡುವ ಅವರ ಈ ಕಾರ್ಯಕ್ರಮಕ್ಕೆ ಇನ್ನು ಮುಂದೆಯೂ ಬಹಳಷ್ಟು ವೇಗ ದೊರಕಲಿ. ಈ ದಾನಿಗಳನ್ನು ಒಟ್ಟು ಹಾಕುವ ಕೆಲಸ ಇನ್ನೂ ನಡೆಯಲಿ. ಅದೇ ಪ್ರಕಾರ ಕ್ಲಿಪ್ತ ಸಮಯಕ್ಕೆ ಅದರ ಬೆನಿಫಿಷರಿಗಳನ್ನು ಐಡೆಂಟಿಫೈ ಮಾಡುವಂತೆ ಸಮಾಜ ಕಟ್ಟುವ ಕಾರ್ಯಕ್ರಮ ಇನ್ನೂ ಮುಂದುವರಿಯಲಿ. ಪ್ರಧಾನಿ ನರೇಂದ್ರ ಮೋದಿಯವರ ಆಶಾಭಾವನೆಯಾದ 2047ಕ್ಕೆ ಎಲ್ಲರಿಗೂ ಮನೆ, ಎಲ್ಲರಿಗೂ ಇನ್ಶೂರೆನ್ಸ್ ಅಂತ ಹೇಳುವ ಆ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮೂಡಿ ಬರಲಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಈ ಕಟ್ಟಡದಲ್ಲಿ ಒಂದಷ್ಟು ಇನ್ನೂ ಖಾಲಿ ಪುಟಗಳಿವೆ. ಕರ್ನಾಟಕ ಬ್ಯಾಂಕ್ ನಾವು ಹೆಚ್ಚು ಯಾರನ್ನೂ ಪೀಡಿಸುವುದಿಲ್ಲ ಸರ್. ನಿಮ್ಮ ಅವಧಿಯಲ್ಲಿ ಕರ್ನಾಟಕ ಬ್ಯಾಂಕಿನಿಂದ ಇನ್ನಷ್ಟು ಹರಿದು ಬರಲಿ. ಯಾಕಂದರೆ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಬರುವುದು ನಾವು ಹೆಚ್ಚು ನಿಮ್ಮನ್ನು ಒತ್ತಡ ಹಾಕುವುದಿಲ್ಲ. ಆದರೆ ನಮ್ಮ ಇಡೀ
ಟ್ರಾನ್ಸಾಕ್ಷನ್ ನಡೆಯುವುದು ನಿಮ್ಮ ಬ್ಯಾಂಕಿನಲ್ಲಿ ಅಂತ ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಆನಂದ ಕುಂದರ್ ಈಗ 2 ಶುಭ ನುಡಿಗಾಗಿ. ಎಲ್ರಿಗೂ ನಮಸ್ಕಾರ. ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಾರವಿಂದಕ್ಕೆ ವಂದಿಸಿಕೊಂಡು ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಆಗಮಿಸಿರುವ ಎಲ್ಲ ದಾನಿಗಳೇ, ಫಲಾನುಭವಿಗಳೇ, ಮುಖ್ಯವಾಗಿ ಇವತ್ತು ಒಂದು ಸುಂದರ ಕ್ಷಣದಲ್ಲಿ ನಾವೆಲ್ಲರೂ ಇದ್ದೇವೆ. 100 ಮನೆ ಕಟ್ಟಿಸಿಕೊಡುವುದಂತ ಹೇಳಿದರೆ ನಿಜವಾಗಿಯೂ ಅದು ಒಂದು ಯಜ್ಞ. ಯಾಕಂತ ಹೇಳಿದರೆ ಇಷ್ಟೊಂದು ದಾನಿಗಳು ಅವ್ರನ್ನೆಲ್ಲ ಒಟ್ಟು ಮಾಡಿ ಅದು ಸ್ಥಳಕ್ಕೆ ಹೋಗಿ ಆ ಮನೆ ಕಟ್ಟಿ ಕೊಡಲಿಕ್ಕೆ ಯೋಗ್ಯವೋ ಅಂತ ನೋಡಿ ಅಷ್ಟೂ ಎಲ್ಲ ವ್ಯವಸ್ಥೆ ಮಾಡಿ ಮನೆ ಕಟ್ಟುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಬಹಳ ದೊಡ್ಡ ಕಾರ್ಯಕ್ರಮ. ಖಂಡಿತ ದಾನಿಗಳು ಸಾಕಷ್ಟು ಜನರು ಕೊಡಲಿಕ್ಕೆ ಇಚ್ಛೆ ಪಡ್ತಾರೆ. ಆದರೆ ಅದು ನಿಜವಾಗಿ ಯಾರು ಫಲಾನುಭವಿಗಳು ಅವರಿಗೆ ಸಿಗ್ತದೋ ಇಲ್ವೋ ಅಂತ ಹೇಳುವುದು ಹೆಚ್ಚಿನ ದಾನಿಗಳಿಗೆ ಒಂದು ಚಿಂತೆಯಾಗಿರ್ತದೆ ಯಾವಾಗಲೂ. ಯಕ್ಷಗಾನ ಕಲಾರಂಗ ಖಂಡಿತ ನಮಗೆ ಒಂದು ದಾನಿಗಳಿಗೆಲ್ಲ ಒಂದು ದಾರಿ ತೋರಿಸಿಕೊಟ್ಟಿದೆ. ಯಾವ ರೀತಿ ಇಲ್ಲಿಗೆ ಹಣ ಕೊಟ್ಟರೆ ಅದು ಯಾವ ರೀತಿ ಸದುಪಯೋಗ ಆಗುತ್ತದೆ, ಎಲ್ಲೂ ದೋಷ ಆಗೋದಿಲ್ಲ. ನಾವು ಕೊಟ್ಟ ಹಣಕ್ಕೆ ನಿಜವಾದ ಅದ ಫಲಾನುಭವಿಗಳಿಗೆ ಅದು ಸಿಗ್ತದೆ, ಒಂಚೂರು ವ್ಯಯವಾಗದೆ ಅಂತ ಹೇಳುವ ಒಂದು ಕಾನ್ಸೆಪ್ಟನ್ನು ನಮ್ಮ ಮುರಳಿ ಕಡೆಕರ್ ಮತ್ತು ಅವ್ರ ಟೀಮಿನವರು ಮಾಡಿಸಿಕೊಟ್ಟಿದ್ದಾರೆ. ಖಂಡಿತ ಇನ್ನೂ ನಾವೆಲ್ಲರೂ ಅವರು ಮಾಡೋ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ನಡೆದುಕೊಂಡು ಹೋಗುವಂತೆ ಶ್ರೀಕೃಷ್ಣ ಮತ್ತು ಸ್ವಾಮಿ ಖಂಡಿತ ನಮಗೆಲ್ಲರಿಗೂ ಹಾಗೂ ಇಲ್ಲಿ ನಡೆದ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಹಾರೈಸಿ ನನ್ನೆರಡು ಮಾತು ಮುಗಿಸ್ತೇನೆ. ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣರಿಂದ ಶುಭ ನುಡಿ. ಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ನನಿಸುತ್ತಾ ಪರಮ ಪೂಜ್ಯ ಶ್ರೀಗಳ ಪಾದಾರ ಕಮಲಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌಣಿತರೆ ನೆರೆದಿರುವ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ, ಬಹುಶಃ ಯಕ್ಷಗಾನ ಕಲಾರಂಗ ಇವತ್ತು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿರುವಂಥ ಇತರ ರಾಜ್ಯದ ಕಾರ್ಯಕ್ರಮಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆಂತೇಳಿದರೆ ಬಡ ಜನರ ಕಣ್ಣೀರು ಉರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಆದರೆ ಇವತ್ತು ಸರ್ಕಾರಕ್ಕೆ ಒಂದೇ ಹೆಜ್ಜೆ ಮುಂದೆ ಇಟ್ಕೊಂಡು ಇವತ್ತು ಈ ರೀತಿ ಕಾರ್ಯಕ್ರಮವನ್ನು ಮಾಡಿ ಜನರ ಸಮಸ್ಯೆಗೆ ಪರಿಹಾರ ನೀಡುವುದೆಂಬುದನ್ನು ತೋರಿಸಿ ಇವತ್ತು ಸರ್ಕಾರಕ್ಕೆ ಮಾದರಿಯಾಗಿರುವಂಥ ಸಂಸ್ಥೆ ಈ ನಮ್ಮ ಯಕ್ಷಗಾನ ಕಲಾರಂಗ. ಖಂಡಿತವಾಗಿಯೂ 100 ಮನೆ ನಿರ್ಮಾಣ ಅಂತೇಳಿದರೆ ಒಂದು ಸುಲಭದ ವಿಚಾರ ಅಲ್ಲ. ಅದರಿಂದಾಗಿ ಒಂದು ಕಮಿಟ್ಮೆಂಟ್, ಡೆಡಿಕೇಶನ್, ಅದರೊಂದು ಕಾಂಟ್ರಿಬ್ಯೂಷನ್ ನಿಮ್ಮ ಮನಸ್ಸಲ್ಲಿದ್ದಾಗ ಮಾತ್ರ ಅದು ಸಾಧ್ಯವಾಗ್ತದೆ. ನಮ್ಮ ನಂದಕುಮಾರ್ ಇರ್ಬೋದು, ಮುರಳಿ ಕಡೆಕರ್, ಇಡೀ ತಂಡ ಭಾಳ ಒಂದು ಪರಿಶ್ರಮ ವಹಿಸಿಕೊಂಡು ನಮ್ಮ ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಅದನ್ನು ತೊಡಗಿಸಿಕೊಳ್ಳಲಿಕ್ಕೆ ಹೋಗಿ ಇವತ್ತು ಅದು ಸಾಧ್ಯವಾಗಿದೆ. ಮುಂದಿನ ದಿನದಲ್ಲಿ ಇದೇ ರೀತಿಯ ಕಾರ್ಯಕ್ರಮ ಮುಂದುವರಲಿ. ಖಂಡಿತವಾಗಿಯೂ ನಾವೆಲ್ಲರೂ ತಮ್ಮ ಜೊತೆಗೆ ಇರ್ತೇವೆ. ಈ ಕಾರ್ಯಕ್ರಮ ಇನ್ನಿತರ ರಾಜ್ಯಗಳಲ್ಲಿ ಕೂಡ ಬೇರೆ ಬೇರೆ ಸಂಘಟನೆಯವರು ಪ್ರಾರಂಭಿಸುವಂಥದ್ದಾಗಲಿ. ಬಹುಶಃ ಇವತ್ತು ನರೇಂದ್ರ ಮೋದಿಯವರ 135ನೇ ಮನ್ ಕಿ ಬಾತ್ ಕಾರ್ಯಕ್ರಮ. ಬಹುಶಃ ಇದು ಕಾರ್ಯಕ್ರಮ ಮೊದಲಿಗೆ ಗೊತ್ತಿದೆ. ಖಂಡಿತವಾಗಿ ನರೇಂದ್ರ ಮೋದಿಯವರು ಕೂಡ ಯಕ್ಷಗಾನ ಕಲಾರಂಗದ ಈ ಕಾರ್ಯಕ್ರಮವನ್ನು ಉಲ್ಲೇಖ ಮಾಡ್ತಿದ್ರು. ಖಂಡಿತವಾಗಿ ಮುಂದಿನ ದಿನದಲ್ಲಿ ಇಂಥ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಮಾಹಿತಿ ಕೊಡುವಂಥ ಪ್ರಯತ್ನಗಳನ್ನು ಮಾಡಿ ಖಂಡಿತವಾಗಿಯೂ ನಮ್ಮ ಕಾರ್ಯಕ್ರಮ ಇಡೀ ರಾಷ್ಟ್ರ ವ್ಯಾಪ್ತಿಗೆ ಪಸರಿಸುವಂಥದ್ದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಎಂಬ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಈ 100ರ ಸಂಭ್ರಮದಲ್ಲಿ 100 ಮನೆಯನ್ನು ಪಡ್ಕೊಂಡವರಿಗೆ ಪೊಡೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ತಮಗೆ ಉತ್ತರೋತ್ತರ ವಿರುದ್ಧ ಆರೋಗ್ಯವನ್ನು ಕರುಣಿಸಿದಂಥ ದೇವರತ್ತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸಿ. ಉಡುಪಿಯಲ್ಲಿ 5 ವಿಧಾನಸಭಾ ಕ್ಷೇತ್ರ ಇದೆ. ನಾವು ಹೀಗೆ ಲೆಕ್ಕ ಹಾಕಿದೆವು. ಅತಿ ಹೆಚ್ಚು ಮನೆ ನಿರ್ಮಾಣ ಆದದ್ದು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 29 ಮನೆ. ಆ ಬಳಿಕ ಬೈಂದೂರು 28 ಮನೆ, ಉಡುಪಿ 19, ಕಾಪು 13, ಕಾರ್ಕಳದಲ್ಲಿ 10 ಮನೆ, ದಕ್ಷಿಣ ಕನ್ನಡದಲ್ಲಿ 1 ಮನೆ. ಅತಿ ಹೆಚ್ಚು ಮನೆ ಕುಂದಾಪುರದಲ್ಲಿ. ಈಗ ಕಿರಣ್ ಕುಮಾರ್ ಕೊಡ್ಗಿಯವರು. ಸೂರು 100ರ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಆಸೀನರಾಗಿರುವ ಪೂಜ್ಯ ಸೋದೆ ಮಠದ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಎಲ್ಲ ಗಣ್ಯರೇ, ಈ ಪವಿತ್ರ ಕೆಲಸದಲ್ಲಿ ಎಲ್ಲ ಭಾಗಿಯಾದ ದಾನಿಗಳೇ, ಎಲ್ಲ ಫಲಾನುಭವಿಗಳೇ, ಕಡೆಕರ್ ಹೇಳಿದಾಗೆ ಈ 100 ಮನೆಯಲ್ಲಿ 29 ಮನೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ನಾನು ಕ್ಷೇತ್ರ ಶಾಸಕನಾಗಿ ಎಲ್ಲ ದಾನಿಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ.
ಒಂದು ಸಮಾಜ ಸೇವೆ ಈ ರೀತಿಯಲ್ಲೂ ಮಾಡಬಹುದಂತ ತೋರಿಸಿಕೊಟ್ಟವರು ಯಕ್ಷಗಾನ ಕಲಾರಂಗದವರು. ಯಾತಕ್ಕಂದರೆ ನಿಜವಾದ ಫಲಾನುಭವಿಗಳನ್ನು ಅವರು ಸ್ವತಃ ಹೋಗಿ ಹುಡುಕಿದ್ದಾರೆ. ಇದರಲ್ಲಿ ಯಾರದೇ ಶಿಫಾರಸು ಇಲ್ಲ, ಯಾರದೇ ಸ್ವಾರ್ಥವೂ ಇಲ್ಲ. ಯಾರಿಗೆ ಅಗತ್ಯ ಉಂಟೋ ಅವರಿಗೆ ಸೂರನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದರಿಂದ ಇನ್ನೂ ಹೆಚ್ಚು ಜನರಿಗೆ ಪ್ರೇರಣೆ ಸಿಗಲಿ, ಸಮಾಜದಲ್ಲಿ ಇಂಥ ಒಳ್ಳೆಯ ಕೆಲಸ ಮಾಡುವ ಸಂಘ ಸಂಸ್ಥೆಗಳಿಗೆ ಯಕ್ಷಗಾನ ಕಲಾರಂಗ ಪ್ರೇರಣೆ ಆಗಲಿ, ಇನ್ನು ಮುಂದೆ ಹೆಚ್ಚಿನ ಹೀಗೆ ಸೂರನ್ನು ನಿರ್ಮಿಸಿಕೊಡುವ ಶಕ್ತಿ ಕಲಾರಂಗಕ್ಕೆ ಬರಲಿ, ದಾನಿಗಳು ತಯಾರಾಗಲಿ ಅಂತೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಬೈಂದೂರಿನ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ ಅವರಿಂದ, ಗಂಟಿಗೊಳೆ ಅವರಿಂದ. ಸರಿ, ಗುರುಗಳ ಪಾದಾರವಿಂದಕ್ಕೆ ನಮಸ್ಕೊಳ್ತಾ ಎಲ್ರಿಗೂ ನಮಸ್ಕಾರ. ಯಕ್ಷಗಾನ ಕಲಾರಂಗದ ಈ ಕೆಲಸವನ್ನು ನೋಡುವಾಗ ಈ ಪರಿಪೂರ್ಣತೆ ಅನ್ನೋದು, ಆನಂದ ಅನ್ನೋದು ಎಲ್ಲ ಸಂದರ್ಭದಲ್ಲಿ ಬರುವುದಿಲ್ಲ ಅಂತ ಹೇಳ್ತಾರೆ. ಅದೊಂದು ರೀತಿ ಪೂರ್ಣಾಹುತಿ ಇದ್ದಾಗೆ. ನಮಗೆ ಯಕ್ಷಗಾನ ಕಲಾರಂಗದವರ ಮನೆಯನ್ನು ಹಸ್ತಾಂತರಿಸುವ ಒಂದು ಸಂದರ್ಭ, ಅದು ಯಾವಾಗಲೂ ಒಂದು ಆನಂದದ ಸಂದರ್ಭ ಆಗಿರ್ತದೆ. ಆ ದಾನಿಗಳಲ್ಲಿ ಅವರಿಗೆ ಮೂಡುವಂಥ ಒಂದು ಖುಷಿ, ಆ ಸ್ವೀಕಾರ ಮಾಡುವವರಲ್ಲಿ, ಕಲಾರಂಗದ ಇಷ್ಟು ಜನರಿಗೆ ಏನು ಸನ್ಮಾನ ಮಾಡಿದರು ಅವರೆಲ್ಲರೂ ಮೌನವಾಗಿ ಆ ಕೆಲಸ ಮಾಡೋದರಲ್ಲಿ, ಮತ್ತು ಆ ಸಂದರ್ಭವನ್ನು ನಮ್ಮಂಥವರಿಗೆ ನೋಡುವಂಥ ಅವಕಾಶ ಒದಗಿಸುವಲ್ಲಿ, ಇದನ್ನು ನೋಡೋದೇ ಒಂದು ಖುಷಿ ಅಂತ ಅಂದ್ಕೊಂಡು ಬಿಡ್ತೇವೆ. ಬಹುಶಃ ಅದೊಂದು ರೀತಿ ಆಧ್ಯಾತ್ಮಿಕ ಕೆಲಸವಾಗಿಯೂ ಬರ್ತದೆ, ರಾಷ್ಟ್ರ ನಿರ್ಮಾಣದ ಕೆಲಸವಾಗಿಯೂ ಕಾಣ್ತದೆ. ಅಷ್ಟು ಚಂದದ ಒಂದು ಕಾರ್ಯಕ್ರಮವನ್ನು ಕಲಾರಂಗ ಮಾಡ್ತದೆ. ಸೊ ಆ ಕಲಾರಂಗದ ಈ ಕಾರ್ಯಕ್ಕೆ ದೇವರ ಆಶೀರ್ವಾದ, ಎಲ್ಲರ ಸಹಕಾರ, ಇಷ್ಟು ದೊಡ್ಡ ದಾನಿಗಳ ಒಂದು ಸಂಪತ್ತು. ಅಲ್ಲಿ ದಾನಿಗಳಂತ ಹೇಳುವವರು ಬಹುಶಃ ಯಕ್ಷಗಾನ ಕಲಾರಂಗ ಇರುವುದರಿಂದ ಅವರಿಗೂ ಒಂದು ಒಳ್ಳೆ ಚಂದ ಸಂದರ್ಭ. ತುಂಬ ಜನ ದಾನಿಗಳ ಹಾಗೆ ಹೇಳಿದ್ದಿದೆ, ನಮಗೂ ಜಾಸ್ತಿ ಇದೆಯಲ್ಲ, ಕೊಡಬೇಕಂತ ಮನಸ್ಸಿದೆ, ನಾವೆಲ್ಲರೂ ಕಟ್ಟಿಕೊಡ್ಲಿಕ್ಕೆಲ್ಲ ಹೋದರೆ ಎಂತೆಂಥದ್ದು ಆದಿತ್ತು. ಸೊ ಇವರ ಸಿಸ್ಟಮ್ ಇರುವುದರಿಂದ ನಮಗೆ ದಾನ ಮಾಡಲಿಕ್ಕೆ ಖುಷಿ ಆಯಿತು ಅಂತ ಒಂದು ಮಾಡಿದವರು ಮತ್ತೊಂದು ಮಾಡ್ತೇನೆ ಅಂತ ಹೇಳೋದು, ಅವ್ರ ಸ್ನೇಹಿತರಿಗೆ ಹೇಳೋದು, ಮತ್ತೊಂದು ಅರ್ಥಪೂರ್ಣ ದಾನ ಮಾಡಿದಂಥ ಒಂದು ಮನಸ್ಸು ಅವರಲ್ಲಿ ಕಾಣೋದು, ಇದೆಲ್ಲವೂ ಸಹಿತ ಬಹುಶಃ ನಮ್ಮ ಜಿಲ್ಲೆಯ ಈ ಯಕ್ಷಗಾನ ಕಲಾರಂಗದ್ದೇ ವಿಶೇಷ. ಇಂಥದ್ದೊಂದು ಉದಾಹರಣೆ ನನಗೆ ಎಲ್ಲಿಯೂ ಸಿಕ್ಕಲಿಲ್ಲ. ಈ ಕಲಾರಂಗದ ಈ ಕೆಲಸಕ್ಕೆ ದೇವರ ಆಶೀರ್ವಾದ ಇರಲಿ ಅಂತೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾಪು ಕ್ಷೇತ್ರದ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟರಿಂದ 2 ಶುಭ ನುಡಿ. ಓಂ ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಗುರುಗಳ ಅಡಿಗಳಿಗೆ ಮುಡಿಯನ್ನು ಬಾಗ್ತೇನೆ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸಾಮಾನ್ಯವಾಗಿ ರಾಜಕೀಯ ಬದುಕಲ್ಲಿ, ಸಾಮಾಜಿಕ ಬದುಕಲ್ಲಿ ಹಲವಾರು ಶತಸಂಭ್ರಮಗಳನ್ನು ಕಂಡವನಿದ್ದೇನೆ. ಅದು ಶಾಲೆಯ ಶತಸಂಭ್ರಮ ಇರ್ಬೋದು, ಅಥವಾ ಕೆಲವು ವ್ಯಕ್ತಿಗಳ ಬದುಕಿನ ಶತಸಂಭ್ರಮ ಇರ್ಬೋದು. ಆದರೆ ಈ ಸೂರು ನೂರರ ಸಂಭ್ರಮ ನೋಡ್ತಕ್ಕಂಥ ಭಾಗ್ಯ ಇವತ್ತು ನಮ್ದಾಗಿದೆ ಅಂತೇಳಿ ನಾನು ಭಾವಿಸ್ಲಿಕ್ಕೆ ಭಾಳ ಹೆಮ್ಮೆ ಪಡ್ತೀನಿ ಸ್ನೇಹಿತರೆ. ಇದರಿಂದ ಒಂದು ಡೆಡಿಕೇಶನ್ ಇದೆ. ಹೇಳ್ತಾರೆ, ಕಾಲವನ್ನು ವ್ಯರ್ಥ ಮಾಡುವನ್ನು ಕಾಲವೇ ವ್ಯರ್ಥ ಮಾಡ್ತಾ ಅಂತೇಳಿ. ಮುರಳಿ ಕಡೆಕರ್ ಇರ್ಬೋದು, ಅಥವಾ ನಮ್ಮ ನಂದಕುಮಾರ್ ಇರ್ಬೋದು, ಮತ್ತು ಎಲ್ಲ ಸ್ನೇಹಿತರು ಬೇರೆ ಬೇರೆ ಹುದ್ದೆಗಳು ತೊಡಗಿಸ್ಕೊಂಡು ಕೂಡ ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಿ ನಾವು. ಸ್ಪೆಂಡಿಂಗ್ ಆಫ್ ಕ್ವಾಲಿಟಿ ಟೈಮ್ ಅಂತ ಹೇಳ್ತಾರೆ, ಸ್ಪೆಂಡಿಂಗ್ ಆಫ್ ಕ್ವಾಲಿಟಿ ಮನಿ ಅಂತ ಹೇಳ್ತೇವೆ. ಎರಡೂ ಇಲ್ಲಿ ಅರ್ಥ ಆಗುವಂಥ ರೀತಿಯಲ್ಲಿ ಬಹಳ ಒಂದು ಸಮರ್ಪಣಾ ಮನೋಭಾವದಿಂದ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ, ಮುಂದಿನ ದಿನಗಳಲ್ಲಿ ಇದು 100 ಹೋಗಿ 200, 300, 1000 ಆಗಲಿ. ಹೌದು, ನಮಗೆ ಖುಷಿ ಅಂತ ಹೇಳಿದರೆ ಅವರು ಯಾವ ಇನ್ಫ್ಲುಯೆನ್ಸಿಗೂ ಮಡಿಯೋದಿಲ್ಲ. ಹೋಗಿ ಪರ್ಸನಲಾಗಿ ಯಾರೋ ಒಂದು ಕಿವಿಗೆ ಬಿದ್ದಾಗ ಹೋಗ್ತಾರೆ, ಸ್ಥಳ ಪರೀಕ್ಷೆ ಮಾಡ್ತಾರೆ, ಅಕ್ಕಪಕ್ಕ ವಿಚಾರ ಮಾಡ್ತಾರೆ. ಸಮರ್ಥರ ಕೈಗೆ, ಅಂದರೆ ದಾನ ಅನ್ನುವಂಥದ್ದು ಸತ್ಪಾತ್ರ ದಾನ ಆಗಬೇಕಂತೆ, ಅಪಾತ್ರ ದಾನ ಆಗಬಾರ್ದಂತೆ. ಹಾಗಾಗಿ ಒಂದು ಸತ್ಪಾತ್ರ ದಾನ ಮಾಡ್ತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಯಾವುದೇ ಸರ್ಕಾರ ಒಂದು ಕಾಲಘಟ್ಟದಲ್ಲಿ ಇತ್ತು, ರೋಟಿ ಕಪಡವ್ರ ಮಕಾನ್ ಅಂತೇಳಿ, ಫುಡ್, ಕ್ಲಾತ್ ಆ್ಯಂಡ್ ಶೆಲ್ಟರ್ ಅಂತೇಳಿ. ಇದು ಬದುಕಿನ ನಮಗೆ ಬೇಸಿಕ್ ನೀಡ್ಸ್ ಇದು. ಹಾಗಾಗಿ ಅದನ್ನು ಮನಗಂಡಂಥವ್ರು ಇವತ್ತು ಈ ಕೆಲಸವನ್ನು ಮಾಡ್ತಾರೆ. ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡಲಿ. ಖಂಡಿತ ಬರೋ ತಡ ಇತ್ತು ಮುರಳಿನ, ನಮ್ಮ ಒತ್ತಡ ನಿಮ್ಗೆ ಅರ್ಥ ಆಗಬೇಕು. ಸಂಡೇ ಇವತ್ತು ಇನ್ನೂ ಕೂಡ ಒಂದು 10-18 ಕಾರ್ಯಕ್ರಮ ಇದೆ. ಹಾಗಾಗಿ ನಾವು ಓಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಮಾತು ಮುಗಿಸಿ ನಮಸ್ಕಾರ. ಸಹೃದಯರಲ್ಲಿ ಒಂದು ಸೂಚನೆ, ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ, ಯತಿಗಳ ಬಗ್ಗೆ ಲಘುವಾದ ಮಾತುಗಳು. ನಿಮಗೆ ಅಕ್ಷರತಃ ಹೇಳ್ತೇನೆ, ಇಲ್ಲಿ 4 ಶಾಸಕರಿದ್ದಾರೆ, ಒಬ್ಬರು ಬೆಳಿಗ್ಗೆ ಬಂದಿದ್ದರು,
ನಮಗಂತೂ ಈ 5 ಶಾಸಕರು ಕೊಟ್ಟಂತಹ ಒಂದು ನಿಷ್ಕಲ್ಮಶ ಪ್ರೀತಿ ಇದೆ ಅಲ್ಲ, ಪ್ರೋತ್ಸಾಹ ಇದೆ ಅಲ್ಲ, ನಾವಂತೂ ಯಾವತ್ತೂ ಮರಿಲಿಕ್ಕಿಲ್ಲ. ಪ್ರತಿಯೊಬ್ಬರು ಯಕ್ಷ ಶಿಕ್ಷಣ ಆಗುವಾಗ ಸ್ವಂತ ಕಿಸೆಯ ಚೆಕ್ಕನ್ನು ಬರೆದು ಕೊಟ್ಟಿದ್ದಾರೆ. 1-2 ಲಕ್ಷ ಅಲ್ಲ, ನೆನಪಿಟ್ಟುಕೊಳ್ಳಿ, 1-2 ಲಕ್ಷ ಅಲ್ಲ, ಮತ್ತು ಯಾರ ಹತ್ರ ಕೊಡ್ಲಿಕ್ಕೆ ಹೇಳಿದ್ದಲ್ಲ, ಸ್ವಂತ ಸಂಪಾದನೆ ಹಣವನ್ನು ಕೊಟ್ಟಂಥ ಶಾಸಕರು. ದಯವಿಟ್ಟು ಅವರ ಹತ್ರ ಲಘುವಾದ ಬಗ್ಗೆ ಮಾತುಗಳನ್ನು ಆಡಬೇಡಿ, ನಾವು ಸುಖನ ಅನುಭವಿಸಿದ್ದೇವೆ. ಹಾಗೆ ಯಶಸ್ಶ್ರೇಷ್ಠರ ಬಗ್ಗೆಯೂ ನನಗೆ ಅದೇ ಅಭಿಪ್ರಾಯ ಇದೆ, ಎಲ್ಲ ಶ್ರೀಪಾದಂಗಳವರು. ಈಗ ದಾನಿಗಳ ಪರವಾಗಿ ಇಬ್ಬರು ಮಾತಾಡಿದರು, ಫಲಾನುಭವಿಗಳ ಪರವಾಗಿ ಒಬ್ಬಳು ಒಂದು ಸಣ್ಣ ಮಾತನ್ನು ಆಡ್ತಾಳೆ, ನಮ್ಮ HR ಕಾವ್ಯ. ವೇದಿಕೆ ಮೇಲಿರುವ ಪೂಜ್ಯರಿಗೆ, ಗಣ್ಯರಿಗೆ, ಉಪಸ್ಥಿತರೆಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಾವ್ಯ HR. ನಾನು 2017ನೇ ಸಾಲಿನಲ್ಲಿ ವಿದ್ಯಾಪೋಷಕ ವಿದ್ಯಾರ್ಥಿಯಾಗಿ ಸೇರಿಕೊಂಡೆ. ನನ್ನ ತಂಗಿ ರಮ್ಯಾ, ಅವಳು ಕೂಡ 2019ರಿಂದ ವಿದ್ಯಾಪೋಷಕ ವಿದ್ಯಾರ್ಥಿನಿ. ನಮಗೆ 2020ರಲ್ಲಿ ಮರ್ಣೆ ಉಮೇಶ್ ಸರ್ ಮತ್ತು ಭಾರತಿ ಮೇಡಮ್ ಅವ್ರ ಕಡೆಯಿಂದ ವಿದ್ಯಾಪೋಷಕನ 18ನೇ ಮನೆಯಾಗಿ ನಮ್ಮ ಮನೇನ ನಿರ್ಮಿಸಿಕೊಟ್ರು. ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ ಈಗ 2.5 ವರ್ಷದಿಂದ ಬೆಂಗಳೂರಲ್ಲಿ ಎಪ್ಸಿಲಾನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ವಿದ್ಯಾಪೋಷಕ್ ಸ್ಟಾರ್ಟಿಂಗ್ ನಮಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಷ್ಟೇ ಅಲ್ಲದೆ ಮನೆ ನಿರ್ಮಿಸಿ ಕೊಟ್ಟಿದ್ದು ಬಹುಶಃ ನನಗೆ ಯಾವತ್ತೂ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದಕ್ಕೆ ಇನ್ನೂ ಪದಗಳೇ ಸಿಕ್ಕಿಲ್ಲ. ಫಾರ್ ಎವರ್ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು ಥ್ಯಾಂಕ್ ಯು ಅನ್ನೋದು ಎಷ್ಟು ಚಿಕ್ಕ ಪದ ಅಂತ. ಸೊ ವಿದ್ಯಾಪೋಷಕ ಸಂಸ್ಥೆಗೆ ಮತ್ತು ನಮಗೆ ಮನೆ ನಿರ್ಮಿಸಿಕೊಟ್ಟಂತಹ ನಮ್ಮ ದಾನಿಗಳಿಗೆ, ಮತ್ತು ನಾನು 10ನೇ ತರಗತಿಯಿಂದ PUC ವಿದ್ಯಾಭ್ಯಾಸ ಮಾಡುವಾಗ ಅಲ್ಲಿ ಸಹ ನಮ್ಮ ಹರ್ಷ ಕಂಪನಿ ಮಾಲೀಕರಾದ ಸೂರ್ಯಪ್ರಕಾಶ್ ಸರ್ ಕೂಡ ನನ್ನ ವಿದ್ಯಾಭ್ಯಾಸಕ್ಕೆ ದಾನಿಗಳಾಗಿದ್ದರು. ಸೊ ಎಲ್ರಿಗೂ ಈ ವೇದಿಕೆ ಮುಖಾಂತರ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಹೀಗೆ ಪ್ರತಿ ವರ್ಷ ಒಂದು ದೊಡ್ಡ ಮೊತ್ತವನ್ನು ವಿದ್ಯಾಪೋಷಕ್ಕೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾಳೆ ನಮ್ಮ ಪ್ರೀತಿಯ. ಇಂಥ 10 ಮಂದಿ 100 ಮಂದಿನ ಮುಂಭಾಗದಲ್ಲಿದ್ದರೆ ಸಮಯದ ಮಿತಿಯಿಂದ ಅವರಿಗೆಲ್ಲ ಹೇಳಲಿಕ್ಕಾಗೋದಿಲ್ಲ. ಈಗ ಇವತ್ತು ಮುಂಜಾನೆ 100ನೇ ಮನೆ ಉದ್ಘಾಟನೆ ಆಯಿತು. ಒಂದು ದೃಶ್ಯ, 2 ನಿಮಿಷದ ಒಂದು ದೃಶ್ಯವನ್ನು ಈಗ ನೋಡೋಣ, ಸಾಕ್ಷಿಯಾಗೋಣ. ಇದು 100ರ ಸಂಭ್ರಮ. 2012ರಲ್ಲಿ ಆರಂಭವಾದ ಓಟ ಇನ್ನು ನಿಲ್ಲುವುದಿಲ್ಲ, ಇದು ಮುಂದುವರಿತದೆ. ಆದರೆ 100ರಲ್ಲಿ ಒಮ್ಮೆ ನಾವು ಸಂಭ್ರಮ ಪಡಲಿಕ್ಕೆ ಒಟ್ಟಾಗಿದ್ದೇವೆ. ಈಗ ನಮಗೊಂದು ದೊಡ್ಡ ಸ್ವಾರ್ಥ ಇದೆ. ಏನು ಹೇಳಿದ್ರೆ, ನೊಂದವರ ಬದುಕಿಗೆ ಒಂದು ಬೆಳಕನ್ನು ಕೊಟ್ಟಾಗ ಅವರ ಮುಖದಲ್ಲಿ ಒಂದು ನಗು ಇದೆಯಲ್ಲ, ಒಂದು ಆನಂದ ಬಾಷ್ಪ ಇದೆಯಲ್ಲ, ಅದನ್ನು ನೋಡುವುದು, ಅದರಲ್ಲಿ ಸಣ್ಣ ಭಾಗಿತ್ವ ನಮ್ಮದು ಆಗಿರುವಂಥದ್ದು ನಮ್ಮ ಬದುಕಿಗೆ ಒಂದು ಸಾರ್ಥಕ ಕ್ಷಣ. ನಮ್ಮ ಕೈಯಲ್ಲಿ ಅಂದ್ರೆ ಎಷ್ಟು ಬಡವರು ಅಂದ್ರೆ ನಮ್ಗೊಂದು ಒಂದು ಅಪ್ಪ ಒಂದು ದಿನ ಕೆಲ್ಸಕ್ಕೆ ಹೋಗ್ಲ ಅಂದ್ರೆ ನಮ್ಗೆ ಊಟ ಮಾಡ್ಲಿಕ್ಕೆ ಕಷ್ಟ. ಅಂದ್ರೆ ಅಪ್ಪ ನಮ್ಮ ಕೆಲಸ ಮಾಡೋದು ಅಪ್ಪ ಒಬ್ಬರೇ, ಅಮ್ಮನಿಗಂತೂ ಆಗುದಿಲ್ಲ. ಹಾರ್ಟ್ ಪ್ರಾಬ್ಲಮ್ ಅಲ್ಲಿ ಅಪ್ಪ ಸಹ ಬೆನ್ನು ನೋವು ಅಂತ ಅಷ್ಟೇನ್ ಕೆಲಸ ಮಾಡಲ್ಲ, ಹಾರ್ಡ್ ವರ್ಕ್ ಎಲ್ಲ ಆಗುದಿಲ್ಲ ಅವರಿಗೆ. ನಮ್ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡಿ ನಮ್ಮನ್ನ ಸಾಕ್ತಿದ್ರು. ಅಂತದ್ರಲ್ಲಿ ಮನೆ ಅಂದ್ರೆ ಕಮ್ಮಿ 7 ಲಕ್ಷದ ಮನೆ ಅಲ್ಲ ಸರ್, 7 ಲಕ್ಷದ ಮನೆ ಅಂದ್ರೆ ನಮ್ಗೆ ನಿಜವಾಗ್ಲೂ ತಲೆ ಎತ್ತಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗ್ಲೂ ವಿದ್ಯಾಭೂಷಣ ಕಲಾರಂಗಕ್ಕೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ವಿದ್ಯಾದಾನ ಹಾಗಲ್ಲ, ಯಾವ ಜೀವಂತು ವಿದ್ಯೆಯ, ಸಾಯುವವರೆಗೂ ಕೂಡ ನಮಗೆ ವಿದ್ಯೆ ಎನ್ನುವಂಥದ್ದು ಹೊಟ್ಟೆ ತುಂಬಿಸುವಂಥದ್ದು. ಅಂತಹ ವಿದ್ಯೆಯನ್ನು ಗುರುತಿಸಿ ಅದಕ್ಕೆ ಪೋಷಣೆ ಮಾಡುವ ಮೂಲಕ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕಲಾರಂಗದವರು ನಿಮಿತ್ತ ಆಗಿದ್ದುಕೊಂಡು ಎಲ್ಲ ದಾನಿಗಳು ಮಾಡಿದ್ದಾರೆ. ಕೊಡುವಂತಹ ದಾನ ಅದು ಕೃಷ್ಣನಿಗೆ ಪ್ರೀತಿಯಾಗ್ಲಿ, ಈ ಮನೆಯಲ್ಲಿ ನಿಂತವರಿಗೆ ಎಲ್ರಿಗೂ ಕೂಡ ಆ ವಾಸ್ತು ದೇವತೆಗಳೆಲ್ಲ ವಸ್ತುವಿನ ಒಳಗಿರುವಂತಹ ವಾಸ್ತು ದೇವತೆಗಳು ಅನುಗ್ರಹ ಮಾಡ್ಲಿ. ಯಾವ ಸಂಘ ಸಂಸ್ಥೆಗಳು ಕೂಡ ಈ ರೀತಿ ಒಂದು ತಪಸ್ಸಿನ ರೂಪದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಸಿಕ್ಕಾಗ 1 ಮನೆ 2 ಮನೆ ಅಥವಾ ಪ್ರಚಾರದ ದೃಷ್ಟಿಯಿಂದ ಇನ್ಯಾವುದೋ ಮನೆಗಳನ್ನ ತುಂಬಾ ಸಂಘ ಸಂಸ್ಥೆಗಳು ಮಾಡ್ಬೋದು. ಆದ್ರೆ ಯಕ್ಷಕಲಾ ರಂಗ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅದಕ್ಕೊಂದು ಒಳ್ಳೆಯ ಪ್ರೋಸೆಸ್ ಅನ್ನ ಮಾಡಿ ಅವ್ರದೇ ಸದಸ್ಯರು ಅದನ್ನ ವಿಸಿಟ್ ಅನ್ನ ಮಾಡಿ ಈ ರೀತಿ ಮನೆಗಳನ್ನ ಕಟ್ಟಿಕೊಡ್ತಾ ಇರುವಂತದ್ದು ಒಂದು ಅಪರೂಪವಾದಂತ ಸಂಗತಿ. ನಾನು ಶಾಸಕನಾಗಿ ಯಕ್ಷಕಲಾ ರಂಗದ ಎಲ್ಲ ಪದಾಧಿಕಾರಿಗಳಿಗೆ, ದಾನಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.
ಈ ರೀತಿ ಮನೆಗಳನ್ನ ಕಟ್ಟಿಕೊಡ್ತಾ ಇರುವಂತದ್ದು ಒಂದು ಅಪರೂಪವಾದಂತ ಸಂಗತಿ. ನಾನು ಶಾಸಕನಾಗಿ ಯಕ್ಷಕಲಾರಂಗದ ಎಲ್ಲ ಪದಾಧಿಕಾರಿಗಳಿಗೆ, ದಾನಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮನ್ನು 2 ವರ್ಷ ಇಬ್ಬರು ಅಧ್ಯಕ್ಷರು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ತಲ್ಲೂರು ಶಿವರಾಮ್ ಶೆಟ್ಟರು ಅವರ ಕಾಲದಲ್ಲಿ 2012ರಲ್ಲಿ ಮನೆ ನಿರ್ಮಾಣ ಆರಂಭಗೊಂಡದ್ದು. 3 ವರ್ಷ ಅವರ ಕಾಲದಲ್ಲಿ 10 ಮನೆಗಳು ನಿರ್ಮಾಣಗೊಂಡಿವೆ. ಆ ಬಳಿಕ 5 ವರ್ಷ ಗಣೇಶರಾವು ನಮ್ಮನ್ನು ಅಧ್ಯಕ್ಷರಾಗಿ ಮುನ್ನಡೆಸಿದ್ದಾರೆ. ಅವರ ಕಾಲದಲ್ಲಿ ಕೂಡ ಮನೆ ನಿರ್ಮಾಣದ ಅಭಿಯಾನ ಮುಂದುವರೆದಿದೆ, ನಮ್ಮನ್ನು ಮಾರ್ಗದರ್ಶನ ನೀಡಿದ್ದಾರೆ. ಅವರ ಉಪಸ್ಥಿತಿ ಇಡೀ ಕಾರ್ಯಕ್ರಮದ ಘನತೆಯನ್ನು ವೃದ್ಧಿಸಿದೆ. ಸಮಯದ ಮಿತಿಯಿಂದ ಅವರು ಮಾತನಾಡುವುದಿಲ್ಲ ಅಂತ ಹೇಳಿದರು. ಈಗ ಡಾಕ್ಟರ್ HS ಬಲ್ಲಾಳರು ಈಗಾಗಲೇ ಉಲ್ಲೇಖ ಆಯಿತು, ಮಾಹೆ ಹೇಗೆ ಈ ಕಲಾರಂಗಕ್ಕೆ ದೊಡ್ಡ ರೀತಿಯ ನೆರವಿನ ಹಸ್ತವನ್ನು ಚಾಚಿದೆ ಎಂಬುದನ್ನು. ಬಹುಶಃ ಅವರು ಹೇಳಿದ ಹಾಗೆ ಉಡುಪಿ ಜಿಲ್ಲೆಯ ಆರ್ಥಿಕ ಅಲ್ಲ, ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಸೂರಾಗುವ ದಿನ ಹತ್ತಿರ ಬರಲಿ ಅಂತ ಪ್ರಾರ್ಥಿಸ್ತಾ ಡಾಕ್ಟರ್ HS ಬಲ್ಲಾಳರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಯಕ್ಷಗಾನ ಕಲಾರಂಗದ ಅಭಿಮಾನಿಗಳೇ, ನನಗೆ ಈ 100 ಸೂರರ ಸಡಗರ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಉಂಟು. ಇವಾಗ ತಾನೇ ಗಂಗಾಧರ್ ನಮ್ಮ ಯಕ್ಷಗಾನ ಕಲಾರಂಗದ ಅಧ್ಯಕ್ಷರು, ಅವರ ಮೇಲೆ ನನಗೆ ಭಾಳ ಅಭಿಮಾನ. ಭಾಳ ಒಂದು ಸಜ್ಜನ ಸಾತ್ವಿಕ ಮನುಷ್ಯ. ಏನು ಮಾಡಿದರೂ ಅವರು ಈಗ ಎಷ್ಟು 100 ಮನೆ ಕಟ್ಟಿ ಎಲ್ಲದರಲ್ಲಿ ಅವರದ್ದು ಮಹತ್ವದ ಪಾತ್ರ ಉಂಟು. ಖಾಲಿ 7 ಲಕ್ಷ ಆದರೆ ಅದರಿಂದ ತುಂಬ ಜಾಸ್ತಿ ಖರ್ಚಾಗುತ್ತೆ, ಅದನ್ನೆಲ್ಲ ಅವರೇ ಸ್ವತಃ ವಹಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಏನಾದರೂ ನಮಗೆ ಕೇಳಲಿಕ್ಕೆ ಬಂದರೆ ನಾನು ಖಂಡಿತ ಆಗುವುದಿಲ್ಲ ಅಂತ ಇಷ್ಟರವರೆಗೆ ಹೇಳಲಿಲ್ಲ, ಇನ್ನು ಮುಂದೆ ಕೂಡ ಹೇಳುವುದಿಲ್ಲ ಎಂಬ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದರ ಕಾರ್ಯದರ್ಶಿ ಕೊಲ್ಪಲ್ಲರಿಗೆ ಮುರಳಿ ಕಡೇಕರ್ ಹಿಂದೆ ಇದ್ದಾರಂತೆ. ಅವರು ಒಂದು ಗಿರ್ಗಿಟಿಯಾಗಿ ಇಡೀ ದಿವಸ ಗರಗರ ತಿರುಗ್ತಾ ಉಂಟು, ಏನೂ ಸ್ವಂತ ಇದಿಲ್ಲದೆ ಬೇರೆಯವರಿಗೋಸ್ಕರ ಉಪಕಾರ ಮಾಡ್ತಾ ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕಾರ್ಯದರ್ಶಿಯ ಕೆಲಸ ಭಾಳ ಇಂಪಾರ್ಟೆಂಟ್. ಸೆಕ್ರೆಟರಿ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಲೈವ್ ವೈರ್. ಹಾಗಾಗಿ ಇವತ್ತಿನ ದಿವಸ ಯಕ್ಷಗಾನ ಕಲಾರಂಗ ಈ ರೀತಿ ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ಅದಕ್ಕೆ ಖಂಡಿತ ಮುರಳಿ ಕಡೇಕರ್ ಬಲೆ ತುಂಬಲೇ ಅವರು ಖಂಡಿತ ಅದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳಲಿಕ್ಕೆ ನನಗೇನು ಸಂಶಯ ಇಲ್ಲ. ಅದನ್ನು ಖಂಡಿತ ನೀವೆಲ್ಲ ಒಪ್ತೀರಿ. ಮತ್ತು ಅವರು ಭಾಳ ಅಷ್ಟು ಹೇಳಿದರು, HS ಬಲ್ಲಾಳರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತೇಳಿ ನಮ್ಮ ಯಕ್ಷಗಾನ ಕಲಾರಂಗಕ್ಕೆ. HS ಬಲ್ಲಾಳರು ಮಾಡಿದ್ದಲ್ಲ, ಮಾಹೆಯವರು ಮಾಡಿದ್ದು. ಅದು ಸಹ ರಂಜನ್ ಪೈ ಅವರು ಭಾಳಷ್ಟು ಸಹಾಯ ಮಾಡಿದ್ದಾರೆ. ಈ ಕಟ್ಟಡ ಕಟ್ಟುವಾಗಲೇ ನಮ್ಮ ಇವರು ಅಧ್ಯಕ್ಷರು ಕಾರ್ಯದರ್ಶಿಗಳು ಬಂದಿದ್ದರು, ನಮ್ಮ ಗಂಗಾಧರ್ ಮುರಳಿ ಕಡೇಕರ್. ಅದಕ್ಕೆ ಸಹ ನಾವು ಭಾಳಷ್ಟು ಮೊತ್ತವನ್ನು ಕೊಟ್ಟಿದ್ದೇವೆ. ಮತ್ತು ಈ ಮನೆ ಕಟ್ಟಲಿಕ್ಕೆ ಮೊನ್ನೆ ತಾನೇ ನಮ್ಮ ಹತ್ರ ಬಂದಿದ್ದರು, ಈ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಬೇಕು ಅಂತ. ಇವಾಗ ನಾನು ನೋಡುವಾಗ ನಮ್ಮ ಕೊಡ್ಗಿಯವರ ಕುಂದಾಪುರದಲ್ಲಿ ಜಾಸ್ತಿ ಮನೆ ಆಗಿದೆ ಅಲ್ವಾ, 25, 29. ಉಡುಪಿ ಯಶ್ಪಾಲ್ ಸುವರ್ಣ ಎಂಕೆಲ್ ಸ್ವಲ್ಪ ಜಾಸ್ತಿ ಹೊಡತ್ತಾ. ಹಾಗಾಗಿ ನಾವು ಮಾಹೆಯವರು ಹೇಳಿತು, ಇನ್ನು ಪ್ರತಿ ವರ್ಷ 10 ಮನೆ 5 ವರ್ಷ ಕೊಡ್ತೇವೆ ಅಂತ ಹೇಳಿ, ಅಂದರೆ 50 ಮನೆ ಆಯಿತು. ಆವಾಗ ಖಂಡಿತ ಎಂಗ್ಲ ಉಡುಪಿ ಕುಂದಾಪುರ ಜಾಸ್ತಿ ಹೊಡಚ್ಚ ಯಶ್ಪಾಲ್ ಸುವರ್ಣರೇ ಈರ್ನ ಎಲ್ಲ ಬೋಡೋಕೆ ಅದು ಈರ್ಲುಲ್ಲಾರ ಕಾಪು ಈರ್ ಕಾಪು ಆತ ಕಾಪು ಉಡುಪಿದ. ಹಾಗಾಗಿ ಉಡುಪಿ ಜಿಲ್ಲೆ ಮತ್ತು ಕಾಪು, ಈಗ ಕಾಪು ನಮ್ಮ MLA ಅವರಿದ್ದಾರೆ. ಹಾಗಾಗಿ ನಾವು ಖಂಡಿತ ಮಾಹೆಯವರು ಭರವಸೆಯನ್ನು ಕೊಟ್ಟಿದ್ದೇವೆ. ಪ್ರತಿ ವರ್ಷ 10 ಮನೆ, ಇನ್ನು 5 ವರ್ಷ 50 ಮನೆಯನ್ನು ನಾವು ಕೊಡ್ತೇವೆ ಎಂಬ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ. ಆವಾಗಾದರೂ ನಾವು ಕೊಡುಗೆಯವರನ್ನು ಮಿತಿ ಮೀರಿ ಹೋಗ್ತೇವೆ ಅಂತ ಮೀರಿಸ್ತೇವೆ ಎಂಬೊಂದು ಭರವಸೆ ನನಗೆ ಉಂಟು. ಇದೆಲ್ಲ ಯಾಕೆ ನಾವು ಮಾಡ್ತೇವೆ ಅಂತ ಹೇಳಿದರೆ, ರಂಜನ್ ಪೈ ಅವರು ಹೇಳಿದರು, ಈಗ ಅವರು ಕೊಡೋದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ. ಅವ್ರು ಹೇಳಿಗೆ ಯಾಕೆ ಪ್ರತಿಭಾವಂತ, ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಲ್ವಾ ಎಲ್ಲ. ಯಾಕಂದರೆ ಅವರಿಗೆ ಒಳ್ಳೆಯ ಮನೆ ಕೊಟ್ಟು ಒಳ್ಳೆ ಓದಲಿಕ್ಕೆ ಅವಕಾಶ ಸಿಕ್ಕಿದರೆ ಅವರು ಕೂಡ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ ಉಂಟು ಅಲ್ವಾ, ಇಲ್ಲದಿದ್ದರೆ ಸಾಧ್ಯ ಉಂಟು. ಹಾಗಾಗಿ ನಮ್ಮ ಉದ್ದೇಶ ಏನಂತ ಹೇಳಿದರೆ ಮಾಹೆಯದ್ದು ಎಲ್ಲ
ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಅವರು ಪ್ರತಿಭಾವಂತರಾಗಲಿ ಇಲ್ಲದೇ ಇರಲಿ, ಅವರಿಗೆ ಒಳ್ಳೆಯ ಒಂದು ಸೂರು ಕಟ್ಟುವ ಒಂದು ಅವಕಾಶವನ್ನು ಮಾಡಲೇಬೇಕು. ಅದಕ್ಕೆ ನಾವು ಖಂಡಿತ ಎಲ್ಲ ಸಹಾಯವನ್ನು ಮಾಡ್ತೇವೆ ಎಂಬ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ. ಮಣಿಪಾಲ ಸಮೂಹ ಸಂಸ್ಥೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಪ್ರಖ್ಯಾತಿಯನ್ನು ಪಡೆದಿದೆ ಇಲ್ವಾ? ಇವಾಗ ತಾನೇ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅವರಿಗೆ ಭಾಳಷ್ಟು ಸಹಾಯ ಮಾಡಿದ್ದೆವು. ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ. ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ ನಾವು 6 ಕಾಲೇಜು ರನ್ ಮಾಡ್ತಾ ಇದ್ದೇವೆ ಮತ್ತು 27 ಶಾಲೆಗಳನ್ನು ರನ್ ಮಾಡ್ತೇವೆ. ಈ ಎಲ್ಲ ಶಾಲೆಗಳಲ್ಲಿ ಮುರಳಿ ಕಡೇಕರ್ ಕೊಟ್ಟ ಲಿಸ್ಟಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಬಂದಿದ್ದೇವೆ. ಇನ್ನು ಮುಂದೆ ಕೂಡ ಕೊಡ್ತೇವೆ ಎಂಬ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮಣಿಪಾಲ ಆರೋಗ್ಯ ಕಾರ್ಡು ಈ ಯಕ್ಷಗಾನ ಕಲಾವಿದರಿಗೆ ಮತ್ತು ಬಡವರಿಗೆ ಕೂಡ ನಾವು ಉಚಿತವಾಗಿ ಇಷ್ಟರವರೆಗೆ ಕೊಟ್ಟಿದ್ದೇವೆ. ಇನ್ನು ಮುಂದೆ ಸಹ ಕೊಡ್ತೇವೆ ಎಂಬ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇದು ಭಾಳ ಒಂದು ಒಳ್ಳೆಯ ಕೆಲಸ. ಇವಾಗಲೇ ಎಲ್ಲರೂ ಹೇಳಿದರು, ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯಕ್ಷಗಾನ ಕಲಾರಂಗದವರು, ಗಂಗಾಧರ್ ರಾಯರ್ ಮತ್ತು ಮುರಳಿದ ಕಡೇಕರ್ ಅವರ ಸಹಪಾಠಿಗಳು. ಅದರಲ್ಲಿ ನಾವು ಕೂಡ ಭಾಗವಹಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಬರ್ತ್ ಇಸ್ ಅನ್ ಆಕ್ಸಿಡೆಂಟ್, ಡೆತ್ ಇಸ್ ಎ ಸರ್ಟನ್ಟಿ ಅಲ್ವಾ? ನಾವು ಶ್ರೀಮಂತರ ಬಡವರು ಅಂತ ಗೊತ್ತಾಗಲ್ಲ. ಶ್ರೀಮಂತರಾದ ಹುಟ್ಟಿದರೆ ಅದು ದೇವರದೊಂದು ದಯೆ ನಮಗೆ. ಅದರ ಅರ್ಥ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಬೇರೆಯವರಿಗೋಸ್ಕರ ಯಾರು ಬದುಕುತ್ತಾರೋ ಅದೇ ನಿಜವಾದ ಜೀವನ. ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ಉಳಿದವರು ಬದುಕಿದ್ರು ಸತ್ತವರಾಗಿ. ದೋಸ್ ಓನ್ಲಿ ಲಿವ್ ಹೂ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಹಾಗಾಗಿ ನಾವು ಸಹಾಯ ಮಾಡಲಿಕ್ಕೆ ಆಗುವವರು ಸಹಾಯ ಮಾಡಲೇಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ಅದು ನಾವು ಉಪಕಾರ ಮಾಡೋದಂತ ನಾವು ಯಾವಾಗಲೂ ಬಯಸಲೇಬಾರ್ದು. ಮತ್ತು ಕೊನೆಯದಾಗಿ ನನ್ನ ಹೆಂಡತಿಯರು ನಾವು ಕ್ಲಾಸ್ಮೇಟ್ ಮೀರಾ ಬರ್ಪೇರು ಅರಡ ಪಾತ್ರರು ಇರೋದು ಮಾಡಿದ. ಅವರ ಪಾತ್ರದ ಮಾತ್ರ ಅಲ್ಲ, ಅವರಿಗೆ ಒಂದು ಶಾಲನ್ನು ಓದಿಸುವ ಅವಕಾಶವನ್ನು ಕೂಡ ಸಿಕ್ಕಿದೆ. ಅದು ಖಂಡಿತ ನಾನು ಹೋಗಿ ಇಂದಿರನಿಗೆ ಹೇಳ್ತೇನೆ, ಆಯ್ತಮ್ಮ ಇಷ್ಟು ಹೇಳಿ ಇನ್ನು ಮುಂದೆ ಕೂಡ ನಾವು ಯಕ್ಷಗಾನ ಕಲಾರಂಗಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಎಂಬ ಒಂದು ಭರವಸೆಯನ್ನು ನೀಡುತ್ತಾ ಅವಕಾಶಕ್ಕಾಗಿ ವಂದನೆಯನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ಬಲ್ಲಾರರ ಸ್ಫೂರ್ತಿಯ ಮಾತನ್ನು ಕೇಳಿ ನಾವೆಲ್ಲ ಪ್ರೇರಿತರಾಗಿದ್ದೇವೆ. ನಾವು ಈಗಾಗಲೇ ಎಲ್ಲ ಮಾನ್ಯ ಅಶೋಕ್ ಕಾಮತ್ರು ಇಲ್ಲಿದ್ದಾರೆ, ಉಪಸ್ಥಿತರಿದ್ದಾರೆ. ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಅವರು ಬಂದಿದ್ದಾರೆ. ಅದು ಅವರ ಪ್ರೀತಿಯನ್ನು ತೋರಿಸ್ತದೆ. ಅವರು ಈಗಾಗಲೇ ಸರ್ಕ್ಯುಲರ್ ಕಳಿಸಿ ಆಯಿತು. ಉಡುಪಿ ಜಿಲ್ಲೆಯಲ್ಲಿರುವ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕಲಿತಿರುವ ಮಕ್ಕಳ ಯಾರ ಮನೆ ದುರ್ಬಲವಾಗಿದೆ, ಬೀಳುವ ಸ್ಥಿತಿಯಲ್ಲಿದೆ, ಅಷ್ಟು ಮನೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ. ಬೈಂದೂರಿದ ಒಂದಷ್ಟು ಬಂದಾಯ್ತು, ಈಗ ಬಿ ಓರ್ ಕಳಿಸಿ ಆಯಿತು. ಅದನ್ನು ನಾವು ಸಾರ್ಟ್ ಔಟ್ ಮಾಡಿ ಮಾನ್ಯ ರಂಜನ್ ಪೈ ಅವರಿಗೆ ಕೊಡ್ತಾ ಇದ್ದೇವೆ. ಅವರು ಖಂಡಿತಕ್ಕೂ ಈಗಾಗಲೇ ಬಲ್ಲಾಳರ ಮಾತಿನಿಂದ ಸೂಚನೆ ಸಿಕ್ಕಿತು. ಅವರು ಓಕೆ ಹೇಳಿದರೆ ಬಹುಶಃ 200ನೇ ಮನೆಯ ಸಂಭ್ರಮ ಇನ್ನು 1-2 ವರ್ಷದಲ್ಲಿ ಆಗುತ್ತದೆ. ಇದು ಉಡುಪಿಯ ಭಾಗ್ಯ, ಖಂಡಿತಕ್ಕೂ ಉಡುಪಿಯ ಭಾಗ್ಯ. ಇದು ನಮಗೊಂದು ಅವಕಾಶ ಅಂತ ಹೇಳ್ತಾ ಇದ್ದೇನೆ. ಈಗ ಮಾನ್ಯ ಗುರುಮೆ ಸುರೇಶ್ ಶೆಟ್ಟರಿಗೆ ಅನ್ಯ ಕಾರ್ಯವನ್ನು ತಿಳಿಸಬೇಕು. ಅವರಿಗೆ ಸ್ವಾಮೀಜಿಯವರು ಅನುಗ್ರಹ ಮಂತ್ರಾಕ್ಷತೆ ನೀಡ್ತಾರೆ. ಮತ್ತು ನಿಮಗೆಲ್ಲರಿಗೂ ದಯವಿಟ್ಟು ಒಂದು ಕಸಿ ಮಾವಿನ ಗಿಡವನ್ನು ಕೊಡ್ತಾ ಇದ್ದೇವೆ. ಕಾಳಪಾಡಿ ಕಸಿ ಮಾವಿನ ಗಿಡ ನರ್ಸರಿ ಪ್ರಸಾದ್ ಅನ್ನಪೂರ್ಣ ನರ್ಸರಿಯವರು ಅದನ್ನು ಒದಗಿಸಿದ್ದಾರೆ. ಮನೋಹರ್ ಉಪಾಧ್ಯಾಯರು ಅದಕ್ಕೊಂದು ಲೇಬಲನ್ನು ಅಂಟಿಸಿದ್ದಾರೆ. ನೀವೆಲ್ಲ ಇಲ್ಲಿದ್ದವರೆಲ್ಲ ಕಾರ್ಮಿಕರು, ದಾನಿಗಳು ಮತ್ತು ವಿದ್ಯಾರ್ಥಿಗಳು, ರಕ್ಷಕರು 1.5 ಫೀಟಿನ ಒಂದು ಚೌಕವನ್ನು ಮಾಡಿ ಸ್ವಲ್ಪ ಕೆಳಗೆ ಗೊಬ್ಬರವನ್ನು ಹಾಕಿ ಆಮೇಲೆ ಕಸಿ ಕಟ್ಟಿದ ಭಾಗ ಮೇಲೆ ಇರುವಂತೆ ಮಣ್ಣನ್ನು ಮುಚ್ಚಿ ಅದನ್ನು ಸಾಕಿ ಫಲ ಬಂದ ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ಸಾಧ್ಯ ಆದರೆ ದಾನಿಗಳಿಗೆ ಮುಟ್ಟಿಸಿ, ಇಲ್ಲದ್ರೆ ಅವರ ನೆನಪು ಮಾಡಿಕೊಂಡು ತಿನ್ನಿ, ಅವರಿಗೆ ಒಂದು ಮೆಸೇಜನ್ನು ಕೊಡಿ. ಹಾಗೆ ದಾನಿಗಳು, ಇದೊಂದು ನಮಗೆ ಸುವರ್ಣಾವಕಾಶ. ಹಾಗೆ ಒಂದು ಹಲಸಿನ ಸೊಗಸಾದ ಹಲ್ವದ ಪ್ಯಾಕೆಟನ್ನು ಕೂಡ ಎಲ್ಲರಿಗೂ ನಾವು ನೀಡ್ತಾ ಇದ್ದೇವೆ. ಒಂದು ಲಾಡನ್ನು ತುಪ್ಪದಲ್ಲಿ ಮಾಡಿದ ಮೋಹನ್ ಲಾಡು ಬಂದ ಎಲ್ಲರಿಗೂ ಕೂಡ ಅದನ್ನು ಹಂಚುತ್ತಾ ಇದ್ದೇವೆ. ಆ ಸಿಹಿಯನ್ನು ನೀವು ತಿನ್ನಬೇಕು ಅಂತ ಹೇಳ್ತಾ, ಮುಂದೆ ಉಮೇಶ್ ಪ್ರಭುಗಳು ಬಂದಿದ್ದಾರೆ. ಬನ್ನಿ ಉಮೇಶ್ ಭಟ್ರು ಮತ್ತು ಭಾರತಿ ಮೇಡಮ್ ಬನ್ನಿ. ಈಗಾಗಲೇ ನೀವು ಕಾವ್ಯನ ಮಾತು ಕೇಳಿದ್ದೀರಲ್ಲ, ಆ ಮನೆಯ ಪ್ರಾಯೋಜಕತ್ವ ಮಾಡಿದವರು ಅವರದ್ದು ಇವತ್ತು 60ರ ಸಂಭ್ರಮ. ಆದ್ದರಿಂದ ಧಾರ್ಮಿಕ ಕೆಲಸ ಇತ್ತು, ಬರುವಾಗ ವಿಳಂಬ ಆಯಿತು. ಅವರಿಗೆ ಸ್ವಾಮೀಜಿಯವರು ಅನುಗ್ರಹವನ್ನು ಮಾಡಬೇಕು. 2 ಮಕ್ಕಳು ಈಗ ಉದ್ಯೋಗದಲ್ಲಿದ್ದಾರೆ, ಆ ಮನೆಯ 2 ಮಕ್ಕಳು. ಇದೆಲ್ಲ ನಮಗೆ ಸಾರ್ಥಕದ ಕ್ಷಣ. ಆ ಮಕ್ಕಳು ಪತ್ರ ಬರೆಯುವುದು. ಎಷ್ಟೋ ಮಕ್ಕಳು, ಸರ್ ಇವತ್ತು ಮನೆ ಕಟ್ಟಿ 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು, 1 ವರ್ಷ ಆಯಿತು ಅಂತ ಫೋನ್ ಮಾಡ್ತಾರೆ. ಇದು ದಾನಿಗಳಿಗೆ ತುಂಬ ಇಷ್ಟ ಆಗ್ತದೆ, ನಮಗೂ ಕೂಡ ಒಂದು ಸಾರ್ಥಕದ ಕ್ಷಣ ಅಂತ ಹೇಳ್ತಾರೆ. ಈಗ ಮುಂದೆ ನಾವು ಬಹು ನಿರೀಕ್ಷೆಯಿಂದ, ಈಗ ತುಂಬ ಮಕ್ಕಳು ಮಾತಾಡಲಿಕ್ಕಿದ್ದಾರೆ, ಹಾಗೆ ಕಲಾವಿದರ ಪ್ರತಿನಿಧಿಯೊಂದು ಮಾತಾಡಬೇಕು ಅಂತ ಭಾವಿಸಿದ್ದೆ. ನನಗೆ ಸಮಯದ ಒತ್ತಡ ಆಗುತ್ತಾ ಇದೆ. ಯಾಕಂದರೆ ಮುಂದೆ ಒಂದು ಕಾರ್ಯಕ್ರಮ ಇದೆ. ನಮ್ಮ ಕಾರ್ಯಕಾರಿ ಸದಸ್ಯರು ವಿಶ್ವನಾಥ್ ಶೆಣೆಯರು ಅವರೊಂದಿಗೆ ಕೂತು ಮಾತನಾಡುವ ಕಾರ್ಯಕ್ರಮ ಅವಿನಾಶ್ ಕಾಮತ್ರು ಮತ್ತು ರವಿರಾಜ್ ಹಮ್ಮಿಕೊಂಡಿದ್ದಾರೆ. ಇದುವರೆಗೆ ಅದು ಒತ್ತಡ ಇದೆ.
ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ನಾವು ಬಹು ನಿರೀಕ್ಷಿತ ಪೂಜ್ಯ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶವನ್ನು ಆಲಿಸೋಣ. ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ನಾವಿವತ್ತು ದೊಡ್ಡ ಭಾವನಾತ್ಮಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. 100 ಸೂರರ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಅಂತ ಬಹಳ ಆಸೆ ಪಡ್ತಾನೆ. ಒಂದು ಮನೆಯನ್ನು ಕಟ್ಟಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ನಮಗೆಲ್ಲ ಗೊತ್ತಿದೆ. ಅಂಥದ್ರಲ್ಲಿ ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 100 ಮನೆಯನ್ನು ಯಾವುದೇ ಸ್ವಾರ್ಥದ ಆ ಭಾವನೆಗಳಿಲ್ಲದೇನೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿದಂಥ ಒಂದು ದೊಡ್ಡ ಕೀರ್ತಿ ಇದ್ದರೆ ಅದು ಯಕ್ಷಗಾನ ಕಲಾರಂಗ ಸಂಸ್ಥೆಗೆ ಸಲ್ಲಬೇಕು. ಈ ಯಕ್ಷಗಾನ ಕಲಾರಂಗ ಸಂಸ್ಥೆ ಇಷ್ಟು ಒಂದು ದೊಡ್ಡ ವ್ಯಾಪಕವಾದ ಕೆಲಸ ಮಾಡಲಿಕ್ಕೆ ಇದಕ್ಕೆ ಯಾರು ಸ್ಫೂರ್ತಿ, ಯಾರು ಶಕ್ತಿ ಅಂತ ಹೇಳಿದ್ರೆ ಅದು ಸಮಾಜವೇ. ಸಮಾಜದಲ್ಲಿರುವಂತಹ ದಾನಿಗಳ ಈ ಉತ್ಸಾಹ, ಈ ಇಚ್ಛಾಶಕ್ತಿಯಿಂದಲೇ ಇವತ್ತು ಈ ಯಕ್ಷಗಾನ ಕಲಾರಂಗ ಸಂಸ್ಥೆ ಒಂದು ಇಷ್ಟು ದೊಡ್ಡ ಒಂದು ಸೇವೆಯನ್ನು ಸಮಾಜಕ್ಕೆ ನೀಡಲಿಕ್ಕೆ ಸಾಧ್ಯ ಆಗಿದೆ. ಈ ಯಕ್ಷಗಾನ ಕಲಾರಂಗದ ಈ ರಂಗ ಅದು ಕೇವಲ ಅದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ರಂಗ ಅಲ್ಲ. ಯಕ್ಷಗಾನವನ್ನು ಮೀರಿ ಅದರ ಆ ರಂಗಸ್ಥಳದ ವ್ಯಾಪ್ತಿ ಮೀರಿ ನಿಂತಿದೆ ಇವತ್ತು. ಯಕ್ಷ ಶಿಕ್ಷಣ ಇರ್ಬೋದು, ವಿದ್ಯಾಪೋಷಕ ಇರ್ಬೋದು, ಯಕ್ಷನಿಧಿ ಇರ್ಬೋದು. ಇದೀಗ ಈ ವಿದ್ಯಾಪೋಷಕನ ವಿದ್ಯಾರ್ಥಿನಿಯರಿಗೆ ಮನೆಯನ್ನು ಕೊಟ್ಟಿಕೊಡುವಂಥ ಈ ಒಂದು ಕಾರ್ಯಕ್ರಮ ಇರ್ಬೋದು. ಹೀಗೆ 10 ಹಲವು ರೀತಿಯಲ್ಲಿ ತನ್ನ ರಂಗಸ್ಥಳವನ್ನು ವಿಸ್ತರಿಸಿಕೊಂಡಂತಹ ಒಂದು ದೊಡ್ಡ ಮನ್ನಣೆ ಈ ಯಕ್ಷಗಾನ ಕಲಾರಂಗ ಸಂಸ್ಥೆ ಪಡೆದಿದೆ. ಈ ನಮ್ಮಲ್ಲಿ ಯಕ್ಷಗಾನಕ್ಕೆ ಎಷ್ಟು ಮಹತ್ವ ಉಂಟು ಅಂತ ಕೇಳಿದರೆ, ನಮ್ಮಲ್ಲಿ ಇವತ್ತೇನಾದರೂ ಒಂದು ಧರ್ಮದ ಪ್ರಜ್ಞೆ ಉಳಿದಿದೆ ಅಂತಂದರೆ ಅದಕ್ಕೆ ಯಕ್ಷಗಾನ ಕಾರಣ. ಯಕ್ಷಗಾನ ಕಲಾವಿದರು ಪಾತ್ರಧಾರಿಗಳಾಗಿ ಬಂದರು, ಆ ರಂಗಕ್ಕೆ ಬಂದು ಧರ್ಮದ ಬೋಧನೆಯನ್ನು ಮಾಡಿ ಹೋಗ್ತಾರೆ. ಆದರೆ ಈ ಯಕ್ಷಗಾನ ಕಲಾರಂಗ ಸಂಸ್ಥೆ ಧರ್ಮದ ಬೋಧನೆಯನ್ನು ಮಾತ್ರ ಮಾಡಲಿಲ್ಲ, ಧರ್ಮವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದೆ. ಒಂದು ಕಥೆ ಇದೆ. ಒಂದು ಕಡೆಯಲ್ಲಿ ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗ್ತಾ ಇತ್ತು. ಅಲ್ಲಿ 10 ಹಲವಾರು ಮಂದಿ ಕಾರ್ಮಿಕರು ಕಲ್ಲನ್ನು ಕೆತ್ತುತ್ತಾ ಇದ್ದರು. ಒಬ್ಬ ವ್ಯಕ್ತಿ ಬಂದ. ಮೊದಲ ವ್ಯಕ್ತಿಯ ಬಳಿಯಲ್ಲಿ ಬಂದು ಕೇಳಿದ, ಏನು ಕೆಲಸ ಮಾಡ್ತಾ ಇದೆಯಾ ಅಂತ. ಆವಾಗ ಆ ವ್ಯಕ್ತಿ ಹೇಳಿದ, ಕಲ್ಲನ್ನು ಕೆತ್ತಾ ಇದ್ದೇನೆ ಅಂತ ಹೇಳಿದ. ಅವನ ಭಾವನೆ ಇದ್ದದ್ದು ಅಷ್ಟೇ, ದೇವಸ್ಥಾನ ನಿರ್ಮಾಣ ಆಗ್ತಾ ಉಂಟು, ನಾನೊಂದು ಕಲ್ಲು ಕೆತ್ತಾ ಇದ್ದೇನೆ ಅಂತ. ಅದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಳಿ ಹೋಗಿ ಕೇಳಿದ, ನೀನೇನು ಮಾಡ್ತಾ ಇದ್ದೀಯಾ ಅಂತ. ನಾನಿಲ್ಲಿ ಕಲ್ಲನ್ನು ಕೆತ್ತಾ ಇದ್ದೇನೆ, ಯಾಕೆ ಅಂತ ಹೇಳಿದರೆ ನನ್ನ ಹೆಂಡತಿ ಮಕ್ಕಳನ್ನು ನಾನು ಪೋಷಣೆ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಅಂತ. ಮೂರನೇ ವ್ಯಕ್ತಿ ಬಳಿಗೆ ಹೋಗಿ ಮತ್ತೆ ಕೇಳ್ತಾರೆ, ಏನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಮೂರನೇ ವ್ಯಕ್ತಿ ಹೇಳ್ತಾನೆ, ನಾನಿಲ್ಲಿ ಕಲ್ಲನ್ನು ಕೆತ್ತಾ ಇದ್ದೇನೆ, ಯಾಕೆಂತ ಹೇಳಿದರೆ ಇಲ್ಲೊಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಈ ದೇವಸ್ಥಾನದಲ್ಲಿ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ದೇವರನ್ನು ಕಾಣಲಿಕ್ಕೆ ಇಲ್ಲಿ ಅನೇಕ ಮಂದಿ ಇಲ್ಲಿ ಭಕ್ತರು ಬರ್ತಾರೆ. ಈ ದೇವಸ್ಥಾನ ಮುಂದೊಂದು ದಿವಸ ಇದೊಂದು ದೊಡ್ಡ ಸಂಸ್ಕಾರ ಕೇಂದ್ರವಾಗಿ ಇದು ಬದಲಾಗ್ತದೆ ಅನ್ನುವ ದೃಷ್ಟಿಯಿಂದ ನನ್ನದು ಕೂಡ ಈ ದೇವಸ್ಥಾನದಲ್ಲಿ ಒಂದು ಸಣ್ಣ ಕೊಡುಗೆ ಇರಲಿ ಅಂತೇಳಿ ನಾನೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಕಲ್ಲನ್ನು ಕೆತ್ತಾ ಇದ್ದೇನೆ ಅಂತ ಮೂರನೇ ವ್ಯಕ್ತಿ ಹೇಳಿದ್ನಂತೆ. ಈ ಯಕ್ಷಗಾನ ಕಲಾರಂಗ ಸಂಸ್ಥೆ ಮೂರನೇ ವ್ಯಕ್ತಿಯ ಸಾಲಿಗೆ ಸೇರುವಂಥ ಸಂಸ್ಥೆ ಅಂತ ಹೇಳ್ಬೋದು. ತನಗೆ ಯಾವುದೇ ರೀತಿಯ ಲಾಭವನ್ನು ಬಯಸದೇನೆ ಸಮಾಜಕ್ಕಾಗಿ, ಮುಂದಿನ ಭವಿಷ್ಯಕ್ಕಾಗಿ ಏನಾದರೂ ಒಂದು ಪ್ರತಿಫಲ ಸಮಾಜಕ್ಕೆ ಸಿಗಬೇಕು ಹೇಳುವ ಒಂದು ಮಹೋನ್ನತವಾದಂತಹ ಈ ಧ್ಯೇಯವನ್ನು ಇಟ್ಟುಕೊಂಡು ಈ ಸಂಸ್ಥೆ ಒಂದು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಅವರ ಈ ಎಲ್ಲ ಕಾರ್ಯದಲ್ಲಿ ಅವರ ನಿಸ್ವಾರ್ಥತೆ, ಆ ನಿಸ್ಪೃಹತೆ ಹೇಗಿತ್ತು ಅಂತ ಅನ್ನೋದನ್ನು ಇವತ್ತು ನಮ್ಮ ಅಧ್ಯಕ್ಷರಾದಂಥ ಗಂಗಾಧರ ರಾಯರ ಮಾತಾಡುವಾಗ ನಮಗೆಲ್ಲ ಅರ್ಥ ಆಗಿರ್ಬೋದು. ಅಂದರೆ ಇಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡಿದಾಗ ಮಾತ್ರ ಅಂಥ ಭಾವ ಬರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಏನೋ ಒಂದು ಸ್ವಾರ್ಥದ ಭಾವನೆಯನ್ನು ಇಟ್ಟುಕೊಂಡಾಗ ನಮಗೆ ಅಂಥ ಭಾವನೆ ನಮ್ಮ ಮನಸ್ಸಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ನಿಸ್ವಾರ್ಥದ ಭಾವ ಅಧ್ಯಕ್ಷರಾದಂಥ ಗಂಗಾಧರ ರಾಯರಲ್ಲಿ ಇವತ್ತು ನಾವು ಕಂಡಿದ್ದೆವು. ಇದು ಈ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯನಲ್ಲಿಯೂ ಕೂಡ ಈ ಭಾವ ಉಂಟು. ಮುರಳಿ ಕಡೆಕಾರ್ ಅವರು ಇರ್ಬೋದು, ಅಥವಾ
ಉಳಿದ ಎಲ್ಲ ಸದಸ್ಯರು ಇರ್ಬೋದು, ಎಲ್ಲರಲ್ಲಿಯೂ ಕೂಡ ಈ ನಿಸ್ವಾರ್ಥದ ಭಾವ ಇದ್ದದ್ದಕ್ಕೆ ಇವತ್ತು 2012ನೇ ಇಸ್ವಿಯಿಂದ ಆರಂಭಿಸಿ ಇವತ್ತು 2026ನೇ ಇಸ್ವಿಗೆ ಇವತ್ತು 100 ಮನೆಯನ್ನು, ಆರಂಭದಲ್ಲಿ ಒಂದು 5-6 ವರ್ಷ ಬಹಳ ವಿಳಂಬವಾಗಿ ಅದು ಮನೆ ಆಗ್ತಾ ಇತ್ತು. ಆ ನಂತರದಲ್ಲಿ ಇದಕ್ಕೆ ಅದಕ್ಕೆ ಪಿಕಪ್ ಸಿಕ್ಕಿದ್ದು ಬಹಳ ಅದು ಬೇಗ ಆಯಿತು. ಈಗ ಮುರಳಿ ಕಡೆಕಾರ್ ಹೇಳಿದರು, ಇನ್ನು 2 ವರ್ಷದಲ್ಲಿ ನಾವು 200ರ ಸಂಭ್ರಮವನ್ನು ಆಚರಿಸಲಿಕ್ಕಿದ್ದೇವೆ ಅಂತ ಹೇಳಿ. ಅದು ಹೆಚ್ಚು ಜನರಿಗೆ ಈ ಒಂದು ಸೇವೆ ಅದು ಸಿಗಲಿ, ಹೆಚ್ಚು ದಾನಿಗಳು ಇದಕ್ಕೆ ಮುಂದಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ಬೇಕಾದಂತಹ ಶಕ್ತಿಯನ್ನು ದೇವರು ನೀಡಲಿ. ಈ ಸಂಸ್ಥೆಯಿಂದ ಇನ್ನಷ್ಟು ಇಂತಹ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಆ ಶಕ್ತಿಯನ್ನು ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣದೇವರು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ, ಸಂಸ್ಥೆಯ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ತುಂಬ ಹೃದಯದಿಂದ ಅಭಿನಂದಿಸುತ್ತಾ, ಎಲ್ಲ ದಾನಿಗಳನ್ನು ಕೂಡ ತುಂಬ ಹೃದಯದಿಂದ ಅಭಿನಂದಿಸುತ್ತಾ, ಈ ಯೋಜನೆಯ ಫಲಾನುಭವಿಗಳನ್ನು ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಈಗ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಮಾತು, ದಾಸರ ಮಾತು ಉಂಟು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಈಗ 99 ಮನೆಯನ್ನು ಪಡೆದಂಥ ಫಲಾನುಭವಿಗಳೇ ಇವತ್ತು 100ನೇ ಮನೆಯನ್ನು ಮಾಡಿಸ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಅವರಲ್ಲಿಯೂ ಕೂಡ ಒಂದು ಸೇವಾಭಾವವನ್ನು ಹುಟ್ಟಿಸಿದಂತಹ ಒಂದು ದೊಡ್ಡ ಕೀರ್ತಿ ನಮ್ಮ ಯಕ್ಷಗಾನ ಕಲಾರಂಗ ಸಂಸ್ಥೆಗೆ ಇದೆ. ನಾವು ಯಾವತ್ತೂ ಸಮಾಜದಿಂದ ಸ್ವೀಕಾರ ಮಾಡುವುದು ಮಾತ್ರವಲ್ಲ, ಸಮಾಜಕ್ಕೆ ಕೊಡುವ ಜವಾಬ್ದಾರಿಯೂ ನಮಗೆ ಉಂಟು. ಅಂತಹ ಜವಾಬ್ದಾರಿಯನ್ನು ಇವತ್ತು ಈ ಸಂಸ್ಥೆಗೆ ಎಚ್ಚರಿಸಿದೆ. ಈ ಭಾವ ಅದು 99 ಜನರಲ್ಲಿಯೂ ಕೂಡ ಬಂದಿದೆ ಅಂತ ಹೇಳಲಿಕ್ಕೆ ಇವತ್ತು 100ನೇ ಮನೆ ನಮಗೆ ಸಾಕ್ಷಿಯಾಗಿದೆ. ಎಲ್ಲ ಫಲಾನುಭವಿಗಳಿಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥಿಸಿ ನಮ್ಮೆರಡ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಒಂದು ಸುಮನಸರ ಕೂಟದಲ್ಲಿ ನಾವು ಪಾಲ್ಗೊಂಡ ಧನ್ಯತೆಯ ಕ್ಷಣ. ಈಗ ರಾಘವೇಂದ್ರ ಭಟ್ರು ಹೇಳಬಾರ್ದು ಅಂತ ಮೆಸೇಜ್ ಹಾಕಿದ್ದಾರೆ, ಆದರೆ ನಾನು ಹೇಳಿದರೆ ಬಹುಶಃ ಈ ಸಭೆಯ ಘನತೆ ಇನ್ನೂ ವೃದ್ಧಿ ಆಗ್ತದೆ. ಒಂದು ಮೆಸೇಜ್ ಕಳಿಸಿದ್ದಾರೆ, ಅದರಲ್ಲಿ ಮೆಸೇಜಲ್ಲಿ ಹೇಳಬೇಡಿ ಹೇಳಿದ್ದಾರೆ. 2 ಮನೆಗಳನ್ನು ಕರ್ನಾಟಕ ಬ್ಯಾಂಕಿನಿಂದ ಪ್ರಾಯೋಜಕತ್ವ ಮಾಡ್ತೇವೆ ಅಂತ ಮೆಸೇಜ್ ಹಾಕಿದ್ದಾರೆ. ಅದರಲ್ಲಿ ಹೇಳಬೇಡಿ, 1 ಮನೆ ನನ್ನ ತಂದೆ ತಾಯಿ ಹೆಸರಲ್ಲಿ ಪ್ರಾಯೋಜಕತ್ವ ನಾನು ಸ್ವತಃ ಮಾಡ್ತೇನೆ ಅಂತ ಮೆಸೇಜ್ ಹಾಕಿದ್ದಾರೆ. ನೋಡಿ, ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನಿದೆ ಹೇಳಿ? ಯಾಕೆಂದರೆ ಇಲ್ಲಿ ದಾನಿಗಳೆಲ್ಲ ಬಾಲ್ಯದಲ್ಲಿ ತುಂಬ ಬಡತನದಲ್ಲಿ, ನೋವು, ಕಷ್ಟದಲ್ಲಿ ಬೆಳೆದವರು. ಆ ಕಷ್ಟ ನಮ್ಮ ಮುಂದಿನ ಜನಾಂಗಕ್ಕೆ ಆಗಬಾರ್ದೆಂಬ ಹಿನ್ನೆಲೆಯಲ್ಲಿ ತಂದೆ ತಾಯಿಯರ ಕಷ್ಟವನ್ನು ನೆನಪು ಮಾಡಿಕೊಂಡು ತಂದೆ ತಾಯಿಯ ಹೆಸರಲ್ಲಿ ಹೆಚ್ಚಿನವರು ಮನೆ ಕಟ್ಟಿಸಿಕೊಟ್ಟದ್ದು. ಆದ್ದರಿಂದ ಇಲ್ಲಿದ್ದ ದಾನಿಗಳೆಲ್ಲ ನಿಜಾರ್ಥದ ಸುಮನಸರು. ಅದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ರಾಘವೇಂದ್ರ ಭಟ್ರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ಮೆಸೇಜನ್ನು ಕಳಿಸಿದ್ದಾರೆ. ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗ ಧನ್ಯವಾದ ಪೂರ್ವ 2-3 ಸೂಚನೆಗಳಷ್ಟೇ. ಎಲ್ಲ ವಿದ್ಯಾರ್ಥಿಗಳು ಈಗ ಬಂದಿದ್ದೀರಿ, ದಾನಿಗಳಿದ್ದಾರೆ. ಪ್ರತಿಯೊಬ್ಬರು ಕುಟುಂಬ ಸಮೇತ ದಾನಿಗಳನ್ನು ಸಂಪರ್ಕಿಸಿ ಅವರ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಲೇಬೇಕು, ಪಡೆಯತಕ್ಕದ್ದು. ಇದರಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ. ಸಾಧ್ಯ ಆದರೆ ಎದುರಲ್ಲಿ ಫೋಟೋ ತಗೊಂಡು ಹೋಗಿ. ಆಮೇಲೆ ಈಗಾಗಲೇ ಹೇಳಿದೆ, ಪ್ರತಿಯೊಬ್ಬರಿಗೂ ಒಂದು ಮಾವಿನ ಗಿಡ, ತುಂಬ ಬೆಲೆ ಬಾಳುವ ಗಿಡ ಅದು. ಆಮೇಲೆ ಒಳ್ಳೆಯ ಒಂದು ಸ್ವೀಟ್ ಬಾಕ್ಸನ್ನು ಕೊಡ್ತೇವೆ, ಅದನ್ನು ಮನೆ ಮಂದಿ ಎಲ್ಲ ಕೂತ್ಕೊಂಡು ನೀವು ತಿನ್ನಿ. ಮತ್ತು ಬಂದವರಿಗೆಲ್ಲ ಒಂದು ಸಿಹಿ ತಿನಿಸನ್ನು ಕೂಡ ನಾವು ಹಂಚುತ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂಥ ಕಾಲ. ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಗಣೇಶರಾವ್ ಮತ್ತು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು ಅವರಿಗೆ ಈ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೇನೆ. ಮೊದಲನೇದಾಗಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ರು ಈ ಸಭೆಗೆ ಬಂದು ಈ ಸಭೆಯ ಘನತೆಯನ್ನು ವೃದ್ಧಿಸಿದ್ದಾರೆ. ಅವರಿಗೆ ಶಾಲನ್ನು ಪೂಜ್ಯ ಸ್ವಾಮೀಜಿಯವರು ವಿದ್ಯಾ ಅರ್ಪಿಸ್ತಾರೆ. ಹಾಗೆ ಇದನ್ನು ತಲ್ಲೂರು ಶಿವರಾಮ್ ಶೆಟ್ಟರು ನೀಡ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಎಂ ರಾಘವೇಂದ್ರ ಭಟ್ರಿಗೆ ಸ್ವಾಮೀಜಿಯವರು ಶಾಲನ್ನು ಅರ್ಪಿಸ್ತಾರೆ. ಗಣೇಶರಾವು ಸ್ಮರಣಿಕೆಯನ್ನು ನೀಡ್ತಾರೆ. ಹಾಗೆ ಆನಂದ್ ಕುಂದರ್ರಿಗೆ ತಲ್ಲೂರು ಶಿವರಾಮ್ ಶೆಟ್ಟರು ಮುಂದುವರಿಸಿ. ನಮ್ಮ ಅಧ್ಯಕ್ಷರು ಸ್ವಲ್ಪ ಸಹಾಯ ಮಾಡ್ತಾರೆ. ಯಶ್ಪಾಲ್ ಸುವರ್ಣರಿಗೆ, ಕಿರಣ್ ಕುಮಾರ್ ಕೊಡ್ಗಿ ಅವರಿಗೆ, ಗಡಿಬಿಡಿ ಮಾಡಬೇಡಿ, ಯಾರು ಕೂಡ ನಿಧಾನಕ್ಕೆ ಹೋಗಿ. ಮತ್ತೆ ಎಲ್ಲರನ್ನು ಕೂಡ ಬಸ್ ಸ್ಟ್ಯಾಂಡಿನವರೆಗೆ, ನಿಮ್ಮ ಹತ್ರ ಮಾವಿನ ಗಿಡ ಇರ್ತದೆ, ಆದ್ದರಿಂದ ಬಸ್ ಸ್ಟ್ಯಾಂಡ್ನವರೆಗೆ ಬಸ್ಸು ಸಿದ್ಧವಾಗಿದೆ. ನಿಟ್ಟೂರು ಪ್ರೌಢಶಾಲೆಯ ಬಸ್ ಇದೆ, ಅದರಲ್ಲಿ ನಾವು ಬಿಡ್ತೇವೆ. ನಿಮ್ಮ ಸ್ವಂತ ವಾಹನ ಇದೆ, ಸ್ವಂತ ವಾಹನದಲ್ಲಿ ಹೋಗಿ. ಯಾಕೆಂದರೆ ಸಮಯದ ಬಗ್ಗೆ, ವ್ಯವಸ್ಥೆಯ ಬಗ್ಗೆ ಕೂಡ ಕಲಾರಂಗ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದೆ. ನಮ್ಮ ನಿರೀಕ್ಷೆಯ ಸಮಯಕ್ಕಿಂತ ಒಂದು ಅರ್ಧ ತಾಸು ವಿಳಂಬ ಆಯಿತು. ನಿಮ್ಗೆ ಗೊತ್ತಿದೆ ಅದು ಯಾಕಾಯಿತು ಹೇಳಿ. ಸ್ವಲ್ಪ ವಿಳಂಬ ಆಯಿತು. ಧನ್ಯವಾದ ನುಡಿಯನ್ನು ನಮ್ಮ ಜೊತೆ ಕಾರ್ಯದರ್ಶಿ ಈ ಇಡೀ ಕಾರ್ಯಕ್ರಮದಲ್ಲಿ ತನ್ನನ್ನು ಸಂಪೂರ್ಣ ತೊಡಗಿಸಿಕೊಂಡವರು ನಾರಾಯಣ ಹೆಗಡೆಯವರು, ಅವರು ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಎಲ್ಲರಿಗೆ ನಮಸ್ಕಾರ. ಒಂದೊಂದು ಮನೆಯನ್ನು ಹಸ್ತಾಂತರಿಸುವಾಗಲೂ ನಾವು ಧನ್ಯತೆಯ ಕ್ಷಣವನ್ನು ಅನುಭವಿಸ್ತೇವೆ. ಇವತ್ತು ಅಂತಹ 100 ಮನೆಗಳನ್ನು ಹಸ್ತಾಂತರಿಸಿದಂತಹ ಒಂದು ವಿಶೇಷ ಸಂದರ್ಭ. ಹಾಗಾಗಿ ನಮ್ಮ ಸಂತೋಷ 100 ಮಡಿಸಿದೆ. ಈ ಸಂದರ್ಭದಲ್ಲಿ ಇಲ್ಲಿವರೆಗೆ ಚಿತ್ತೈಸಿ ತಮ್ಮ ಅನುಗ್ರಹ ಸಂದೇಶದಿಂದ ನಮ್ಮನ್ನು ಪುನೀತರನ್ನಾಗಿ ಮಾಡಿದ ಮತ್ತು ನಮ್ಮ ಸಂಸ್ಥೆಯನ್ನು ಸದಾ ಆಶೀರ್ವದಿಸುತ್ತಿರುವ ಸೋದೆ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಮಾಹೆಯ ಕುಲಾಧಿಪತಿಗಳಾದ ಡಾಕ್ಟರ್ HS ಬಲ್ಲಾಳರು. ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಸೂರು 100ರ ಚಿತ್ರ ಸಂಪುಟವನ್ನು ಬಿಡುಗಡೆ ಮಾಡಿ 2 ಮನೆಗಳ ಪ್ರಾಯೋಜಕತ್ವದ ಆಶ್ವಾಸನೆಯನ್ನು ನೀಡಿ ಬಹಳ ಅರ್ಥಪೂರ್ಣವಾದ ಮಾತುಗಳನ್ನಾಡಿದ ಕರ್ನಾಟಕ ಬ್ಯಾಂಕ್ನ MD ಶ್ರೀ M ರಾಘವೇಂದ್ರ ಭಟ್ರಿಗೆ ನಾವು ಕೃತಜ್ಞರಾಗಿದ್ದೇವೆ. ಸದಾ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಬಂದ ಶ್ರೀ ಆನಂದ್ ಸಿ ಕುಂದರ್ ಅವರು ಶುಭಾಶಂಸನೆಯ ಮಾತುಗಳನ್ನಾಡಿದ್ದಾರೆ. ಅವರಿಗೂ ನಾವು ಋಣಿಗಳಾಗಿದ್ದೇವೆ. ಈ ಸಂದರ್ಭದಲ್ಲಿ ಉಡುಪಿಯ 4 ಶಾಸಕರಾದ ಶ್ರೀ ಯಶ್ಪಾಲ್ ಎ ಸುವರ್ಣ, ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ, ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಮತ್ತು ಶ್ರೀ ಗುರುರಾಜ್ ಗಂಟಿಹೊಳೆಯವರಿಗೆ ಸಂಸ್ಥೆ ಕೃತಜ್ಞವಾಗಿದೆ. ವೇದಿಕೆಯಲ್ಲಿ ನಮ್ಮ ಹಿಂದೆ ನಮ್ಮನ್ನು ಮುನ್ನಡೆಸಿದಂತಹ 2 ಅಧ್ಯಕ್ಷರು ಇದ್ದರು. ಅವರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಬಹಳ ಮುಖ್ಯವಾದದ್ದು ಈ 100 ಮನೆಗಳ ಫಲಾನುಭವಿಗಳು. ಆದರೆ ಇವತ್ತು ಅವರು ಬರೇ ಫಲಾನುಭವಿಗಳಾಗಿ ಉಳಿದಿಲ್ಲ, ಅವರೆಲ್ಲ ಪ್ರಾಯೋಜಕರಾಗಿದ್ದಾರೆ. ನಾನು ಆಶಿಸ್ತೇನೆ ಮುಂದೊಂದು ದಿನ ಅವರು ಒಬ್ಬೊಬ್ಬರೂ ಒಂದೊಂದು ಮನೆಯನ್ನು ಕಟ್ಟಿಕೊಡುವ ಹಾಗೆ ಆಗಲಿ. ಭಗವಂತ ಅವರಿಗೆ ಆ ಶಕ್ತಿಯನ್ನು ಕೊಡಲಿ. ಇವತ್ತು 100 ಜನ ಸೇರಿ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಮುಂದೆ ಅಂತಹ ಕಾಲ ಸನ್ನಿಹಿತವಾಗಲಿ ಎಂದು ಹೇಳ್ತೇನೆ. ಈ 100 ಸೂರರ ಸಡಗರಕ್ಕೆ ಬಹಳ ಪ್ರಧಾನವಾದಂತಹ ಶಕ್ತಿ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು. ಅವರ ಮಾರ್ಗದರ್ಶನದಲ್ಲಿ, ನಾಯಕತ್ವದಲ್ಲಿ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ತೊಡಗಿಸಿಕೊಂಡಿದ್ದರಿಂದ ಇದು ಸಾಧ್ಯವಾಗಿದೆ. ಹಾಗಾಗಿ ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ ಮತ್ತು ಸಂಸ್ಥೆಯ ಎಲ್ಲ ಕಾರ್ಯಕರ್ತರಿಗೆ ನಾನು ಕೃತಜ್ಞನಾಗಿದ್ದೇನೆ. ಎಲ್ಲಕ್ಕಿಂತಲೂ ಪ್ರಧಾನವಾದದ್ದು ಈ 100 ಮನೆಯ ದಾನಿಗಳು ಇವತ್ತು ನಮ್ಮ ಎದುರಿಗೆ ಕಂಗೊಳಿಸಿದ್ದಾರೆ. ನಮ್ಮ ಕಿಂಚಿತ್ ಉಡುಗೊರೆಯನ್ನು ಸ್ವೀಕರಿಸಿದ್ದಾರೆ. ಎಲ್ಲ ದಾನಿಗಳಿಗೆ ನಾನು ಶಿರಬಾಗಿ ವಂದಿಸ್ತೇನೆ. ನಿಮಗೆಲ್ಲ ನಾವು ಕೃತಜ್ಞರಾಗಿದ್ದೇವೆ. ಹಾಗೆ ಅನೇಕ ಹಿರಿಯರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಸಂಸ್ಥೆಯ ದಾನಿಗಳು ಇದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಮಾಧ್ಯಮದ ಬಂಧುಗಳು ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ಕೃತಜ್ಞತೆಗಳು. ಮತ್ತೊಮ್ಮೆ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತೇನೆ. ದಯವಿಟ್ಟು ಈಗಾಗಲೇ ಮುರಳಿ ಕಡೆಕಾರರು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಫಲಾನುಭವಿಗಳು ಒಂದೊಂದು ಹಾಗೂ ದಾನಿಗಳು ಒಂದೊಂದು ಕಸಿಮಾವಿನ ಗಿಡವನ್ನು ಕೊಂಡು ಹೋಗಬೇಕು. ನಾನು ಫಲಾನುಭವಿಗಳಲ್ಲಿ ಹೇಳ್ತೇನೆ, ನೀವು ನಿಮ್ಮ ಮನೆಯನ್ನು, ನಾವು ಕಟ್ಟಿಸಿಕೊಟ್ಟ ಮನೆಯನ್ನು ಎಷ್ಟು ಜೋಪಾನವಾಗಿ ನೋಡಿಕೊಳ್ತೀರೋ ಆ ಕಸಿ ಗಿಡವನ್ನು ಅಷ್ಟೇ ಜೋಪಾನವಾಗಿ ನೋಡಿಕೊಳ್ಬೇಕು. ನಮ್ಮ ಆಶಯ ಏನು ಅಂದರೆ 100ರಲ್ಲಿ 100 ಅದು ಉಳಿಯಬೇಕು, ಬೆಳೀಬೇಕು, ಫಲವನ್ನು ಕೊಡಬೇಕು. ಭಾಳ ಜಾಗ್ರತೆಯಿಂದ ಅದನ್ನು ಕಾಪಿಡಿ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿವಂದಿಸ್ತೇನೆ. ನಮಸ್ಕಾರ. ನಮಸ್ತೆ ಸರ್.